ಕಿತ್ತಲು ತಿನ್ನಲು ನೀಲೆ ಸಹಿತ ಮುತವೆ ನಿವಾಸಗಳು ಕಿತ್ತಲು ತಿನ್ನಲು ನೀಲೆ ಸಹಿತ ಮುತವೆ ನಿವಾಸಗಳು ಮುತವೆ ನಿವಾಸಗಳು ಚಿತ್ತದಿ ಧೈರ್ಯವ ತಾಳುತ್ತ ಜಾಣನು ಹೌದು ಚಿತ್ತದಿ ಧೈರ್ಯವ ತಾಳುತ್ತ ಚಿತ್ತದಿ ಧೈರ್ಯವ ತಾಳುತ್ತ ಜಾಣನು ಸತ್ಯ ಸುಮಂಗಲದಿ ಜಾಣನು ಸತ್ಯ ಸುಮಂಗಲದಿ ಚಿತ್ತದಿ ಧೈರ್ಯವ ತಾಳುತ್ತ ಜಾಣನು ಸತ್ಯ ಸುಮಂಗಲದಿ ಲೀಲಾಂ ಸ್ವಾಮಿ ಭಗವಂತ ಒಳ್ಳೇದು ಮಾಡಲಿ ನಿನಗೆ. ವಿದ್ಯೆ ಬಲ್ಲವನನ್ನು ಕಾರ್ಯಸಾಧಕನನ್ನು ಜ್ಞಾನಿಯನ್ನು ಕಂಡರೆ ಜ್ಞಾತಿಗಳಾದವರು ಸಹಿಸುವುದಿಲ್ಲ ಎನ್ನುವಂತ ಮಾತು ಎಷ್ಟು ಸತ್ಯವಾದದ್ದು ನೋಡು. ಹೌದು. ನಮ್ಮ ತಂದೆಯಾರೋ ಗೊತ್ತಿರಲಿಲ್ಲ, ತಾಯಿಯಾರೋ ಗೊತ್ತಿರಲಿಲ್ಲ. ಅದೊಂದು ಸಮಯದಲ್ಲಿ ಕಾಡ ಪ್ರದೇಶದಲ್ಲಿ ಮರದ ಬುಡದಲ್ಲಿ ಅವಳಿ ಶಿಶುಗಳಾಗಿ ಅಳುತ್ತಾ ಬಿದ್ದಿರುವವರು ನಾವಂತೆ. ಅದೇ ಹೊತ್ತಿಗೆ ಬೇಟೆಗಾಗಿ ಬಂದಂತಹ ಬೇಡರೊಡೆಯ ದೊಡ್ಡಯ್ಯ ಎಂಬವರು ಮಕ್ಕಳಿಲ್ಲದೆ ಇದ್ದಂತಹ ನಮಗೆ ನೀವೇ ಮಕ್ಕಳು ಎನ್ನುವ ಹಾಗೆ ನಮ್ಮನ್ನು ಕರೆತಂದು ಸಾಕಿದರು, ಸಲಹಿದರು, ಬೆಳೆಸಿದರು. ಪ್ರಾಯ ಪ್ರಬುದ್ಧರಾದಂತಹ ನಮ್ಮೀರವರೆಗೂ ಮದುವೆಯನ್ನು ಮಾಡಿಸಿದರು. ನಾವೀರರು ಸಂತೋಷದ ಕಾಲ ಕಳೆಯುತ್ತಾ ಇದ್ದದ್ದು ಹೌದು. ಆದ್ರೆ ಈಗ ನಾನು ಯೋಚನೆ ಮಾಡ್ತಾ ಇದ್ದದ್ದು ಲೀಲಾ, ಏನು ಸ್ವಾಮಿ? ಇದ್ದವರಲ್ಲಿ ಬಹಳ ಮಂದಿ ಒಬ್ಬನನ್ನು ಹುಚ್ಚ ಹುಚ್ಚ ಅಂತ ಕರೆದರೆ ಅವ ನಿಜವಾಗಿಯೂ ಹುಚ್ಚನೇ ಆಗುತ್ತಾನಂತೆ. ನಮ್ಮ ಬದುಕಿನಲ್ಲಿ ಹಾಗಾದದ್ದು ಸುಳ್ಳಲ್ಲ ನೋಡು. ನಿನ್ನೆ ದಿನ ಬೇಟೆಗೆ ಹೋದಂತಹ ಸಂದರ್ಭ ಕೇವಲ ಕಾಡ ಹಂದಿಯ ಕಾರಣದಿಂದ ನನಗೂ ಹಾಗೂ ರಾಮಯ್ಯ ಸಿದ್ದಯ್ಯರಿಗೂ ಜಗಳ ಆದದ್ದು ಸುಳ್ಳಲ್ಲ. ನಾನು ಹೊಡೆದಂತಹ ಕಾಡ ಹಂದಿಯನ್ನು ತಾನು ಹೊಡೆದಿದ್ದೇನೆ ಅಂತ ಹೇಳಿದ್ರೆ ನಿಜವಾಗಿ ಹೊಡೆದವನಿಗೆ ಸಿಟ್ಟು ಬರ್ತದ ಬರುವುದಿಲ್ವಾ? ಆದ್ದರಿಂದ ನೀವು ಹೊಡೆದದ್ದಲ್ಲ, ನಾನು ಹೊಡೆದದ್ದು, ಆಮೇಲೆ ನೀವು ಬಾಣ ಪ್ರಯೋಗ ಮಾಡಿದ್ದು ಅಂತ ನಾನು ಹೇಳಿದೆ. ನನಗೂ ಹಾಗೂ ಅವರಿಗೂ ಜಗಳ ಆದದ್ದು ಸುಳ್ಳಲ್ಲ. ಮೈ ಮೇಲೆ ಬಂದಾಗ 4 ಪೆಟ್ಟು ಕೊಟ್ಟಿದ್ದೇನೆ. ಪೆಟ್ಟು ತಿಂದ್ರೋ ಇಲ್ವೋ? ಹಾಗಾಗಿ ದಿಣ್ಣನನ್ನು ಹೊಡೆದಾಟದಲ್ಲಿ ದಣಿಸುವುದಕ್ಕಾಗುವುದಿಲ್ಲ. ಏನಾದ್ರೂ ಒಂದು ಕುತಂತ್ರ ಮಾಡಬೇಕು ಅಂತ ಯೋಚಿಸಿ ಅವರೆಲ್ಲ ಒಟ್ಟಾಗಿ, ಅಂದ್ರೆ ಇದ್ದವರೆಲ್ಲ ಒಟ್ಟಾಗಿ ಬಂದು ನಮ್ಮ ಸಾಕು ತಂದೆಯಾದಂತಹ ದೊಡ್ಡಯ್ಯನಲ್ಲಿ ಚಾಡಿಯನ್ನು ಹೇಳಿದ್ರು. ದಿನ ನಮ್ಮ ಜೊತೆಯಲ್ಲಿದ್ರೆ ನಾವ್ಯಾರೂ ಇಲ್ಲಿ ಇರುವುದಿಲ್ಲ, ನಾವೆಲ್ಲ ಒಟ್ಟಾಗಿ ಬೇರೆ ಕಡೆಗೆ ಹೊರಟು ಹೋಗುತ್ತೇವೆ ಅಂತ ದೊಡ್ಡಯ್ಯನಲ್ಲಿ ಹೇಳಿದ್ರು. ಬಹಳ ವರ್ಷದಿಂದ ತನ್ನ ಜೊತೆಯಲ್ಲೇ ಇದ್ದಂತ ಇವರೆಲ್ಲ ತನ್ನನ್ನು ಬಿಟ್ಟು ಹೋಗುತ್ತಾರಲ್ಲ ಅಂತ ಬೇಸರದಿಂದ ಚಾಡಿ ಮಾತನ್ನು ಕೇಳಿದಂತ ನಮ್ಮ ಸಾಕು ತಂದೆ ದೊಡ್ಡಯ್ಯ ನೀವೆಲ್ಲರೂ ಇಲ್ಲಿಯೇ ಇರಿ ಅಂತ ಹೇಳುವುದರ ಜೊತೆಯಲ್ಲಿ ನನಗೆ ಜಾತಿ ಬಹಿಷ್ಕಾರ ಹಾಕಿದ. ಕಣ್ಣ ಮುಂದಿರಬೇಡ, ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದ. ದುಷ್ಟರಿಂದ ದೂರ ಇರುವುದು ಒಳ್ಳೇದು, ಹೌದು ಅಲ್ವೋ? ಹಾಗಾಗಿ ಯಾರು ನಮ್ಮನ್ನು ಸಾಕಿದ್ರು, ಸಲಹಿದ್ರು, ನಮ್ಮ ಬದುಕಿಗೆ ಸರ್ವತೋಭದ್ರವಾದಂತಹ ನೆಲೆಯನ್ನು ಬೆಲೆಯನ್ನು ಕಲ್ಪಿಸಿ ಕೊಟ್ಟಿದ್ರು, ಅಂತವರೇ ನಮ್ಮ ಮೇಲೆ ನಂಬಿಕೆ ಇಡದೇ ಇದ್ದಾಗ ಮತ್ತೆ ಎಲ್ಲಿಯಾದ್ರೂ ಹೋಗಿ ಬದುಕಬೇಕೋ ಬೇಡವೋ? ದೇವನೊಬ್ಬನಿರುವ ಅವ ಎಲ್ಲ ನೋಡ್ತಾ ಇರ್ತಾನನ್ನುವಂತಹ ನಂಬಿಕೆಯಿಂದ ಈಗ ನಾವು ಹೊರಟು ನಿಂತವರಿದ್ದೇವೆ. ಆಗ ಇನ್ನೆಲ್ಲ ಒಂದು ಕೇಳಿಕೆ ಏನು ಗೊತ್ತಾ? ಲಾಲಿಸು ಮಮ ವನಿತೆ ಲಾಲಿಸು ಸುಮ ವನಿತೆ ಸದ್ಗುಣಶೀಲ ಮನೋಪ್ರೀತೆ ಸದ್ಗುಣಶೀಲ ಮನೋಪ್ರೀತೆ ಆಲಯ ಬೇರೊಂದೂರಳು ನಮಗೆ ಆಲಯ ಬೇರೊಂದೂರಳು ನಮಗಿಂದಾಲಿಸು ಬೇಡುವುದೇ ನಮ್ಮಯ ವಿಧೆ ಆಲಯ ಬೇರೊಂದೂರಳು ನಮಗಿಂದಾಲಿಸು ಬೇಡುವುದೇ ನಮ್ಮಯ ವಿಧೆ. ಮಮವನಿತೆ ಸ್ವಾಮಿ ಸದ್ಗುಣ ಭರಿತೆ ಸನ್ಮಾರ್ಗ ಚರಿತೆ. ನಿಜವಾಗಿ ಒಳ್ಳೆಯ ಹೆಂಡತಿಯನ್ನು ಒಬ್ಬಾತ ಪುರುಷ ಹೊಂದುತ್ತಾನಂತಾದ್ರೆ ಅವ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾನಂತೆ. ಅಲ್ವೇ? ಹಾಗೆ ಯೋಚನೆ ಮಾಡಿದ್ರೆ ನಾನೊಬ್ಬ ಪುಣ್ಯಶಾಲಿ ಹೌದು, ಭಾಗ್ಯಶಾಲಿ ಹೌದು. ನನ್ನನ್ನು ಅನುಸರಿಸುವ, ನನ್ನ ನೆರಳಿನಂತೆ ನೀನು ಹಿಂದೆ ಬರುವಂತಹ ಸತ್ಯ ಅಂತಹ ನಿನ್ನನ್ನು ನಾನು ಹೊಂದಿದ್ದೇನೆ ನೋಡು, ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸುವ. ಆದ್ರೆ ಏನು ಮಾಡೋಣ ಹೇಳು? ಕಾಲಚಕ್ರ ಅಂತ ಕಾಣುತ್ತದೆ. ಇದ್ದುದರಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದವರು ನಾವು, ಸಂತೃಪ್ತಿಯಿಂದ ಇದ್ದವರು ನಾವು. ಆದ್ರೆ
ನಮ್ಮ ಸಂತೃಪ್ತಿಯನ್ನು ನಮ್ಮ ಸಂತಸವನ್ನು ಕಂಡು ನಮ್ಮವರಿಗೆಲ್ಲ ಸಹಿಸುವುದಕ್ಕಾಗಲಿಲ್ಲ. ಹಾಗಾಗಿ ಹೀಗೊಂದು ಕುತಂತ್ರವನ್ನು ಹೂಡಿ ನಾವು ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿದ್ರು. ಹಾಗಂತ ಅವರು ಹೇಳ್ತಾರಂತ ಆದ್ರೆ ನಾವು ಬದುಕಬೇಕೋ ಬೇಡವೋ? ಹಾ, ಬದುಕು ಬಂದ ಹಾಗೆ ನಾವು ನಡೆಯಬೇಕು ಬಿಟ್ರೆ ನಾವು ಬಯಸಿದ ಹಾಗೆಲ್ಲ ಬದುಕು ಬರುವುದಿಲ್ವಲ್ಲ. ಆದ್ದರಿಂದ ಆಲಯ ಬೇರೊಂದು ಊರಲ್ಲಿ ಮಾಡಬೇಕಂತ ಅನಿವಾರ್ಯತೆ ಉಂಟು. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತದೇನೋ, ಕಷ್ಟ ಆದ್ರೂ ಅದನ್ನು ಇಷ್ಟಪಟ್ಟು ಸಹಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನಿನ್ನಲ್ಲಿ ಒಂದು ಬೇಡಿಕೆ ಏನು ಗೊತ್ತಾ? ಒಬ್ಬ ಗಂಡನಾಗಿ ನಿನ್ನನ್ನು ಸುಖದ ಸುಪ್ಪತ್ತಿಗೆಯಲ್ಲಿಯೇ ಇರಿಸಬೇಕಿತ್ತು. ಆದರೆ ಅಷ್ಟು ಮಾಡ್ಲಿಕ್ಕೆ ನನ್ನಿಂದ ಆಗಲಿಲ್ಲ. ಹೀಗೆ ಕಷ್ಟವನ್ನು ಅನುಭವಿಸಬೇಕಂತ ಸ್ಥಿತಿ ಒದಗಿ ಬಂದಿದೆ. ನನಗೆ ಸಹಕರಿಸಬೇಕು. ನನ್ನಿಂದ ತಪ್ಪಾದದಿದ್ರೆ ನಾನು ಕ್ಷಮಿಸಬೇಕು. ನೀನು ಯಾಕೆ ಸ್ವಾಮಿ? ಲೀಲೆಯೆಂದಳದಗೆ ಲೀಲೆಯೆಂದಳ ಬಗೆ ಮನದೊಳು ತಾಳಿ ಧೈರ್ಯವ ಹೀಗೆ, ಮನದೊಳು ತಾಳಿ ಧೈರ್ಯವ ಹೀಗೆ. ಲೀಲೆಯಿಂದಲೇ ನಾವು ಕಾಲ ಕಳೆಯುವುದಕ್ಕೆ, ಲೀಲೆಯಿಂದಲೇ ನಾವು ಕಾಲ ಕಳೆಯುವುದಕ್ಕೆ ಕಾಲ ಕಾಲನ ಶೂಲಿ ಪಾಲಿಸುವನು. ಲೀಲೆಯಿಂದಲೇ ನಾವು ಕಾಲ ಕಳೆಯುವುದಕ್ಕೆ ಕಾಲ ಕಾಲನ ಶೂಲಿ ಪಾಲಿಸುವನು. ಹೆಂಡತಿಯ ಬಳಿಯಲ್ಲಿ ಯಾವತ್ತು ಗಂಡನಾದವನು ಕ್ಷಮಿಸಿ ಎನ್ನುವ ಹಾಗೆ ಕೇಳಬಾರದಂತೆ. ಅದು ತಪ್ಪು ಮಾಡಿದ ಬಳಿಕ ಕೇಳಿದ್ರೆ ಅಪರಾಧ ಏನು ಅಲ್ಲ. ಇಲ್ಲ ಸ್ವಾಮಿ, ನೀವು ತಪ್ಪು ಮಾಡ್ಲಿಲ್ಲ. ನಿಮ್ಮನ್ನೇ ಮದುವೆಯಾಗಿ ಅದೆಷ್ಟು ವರ್ಷಗಳಾಯಿತು ನೋಡಿ. ಇಲ್ಲಿಯವರೆಗೆ ಕಷ್ಟವೇ ಆಗಲಿ ಸುಖವೇ ಆಗಲಿ ನಿಮ್ಮ ಜೊತೆ ಹಂಚಿಕೊಂಡು ನಾನು ಜೀವನವನ್ನು ಸಾಗಿಸುತ್ತಾ ಬಂದವಳು. ಮದುವೆಯಾಗುವ ಹೆಣ್ಣು ತನ್ನ ಗಂಡ ಹೀಗಿರಬೇಕು ಅಂತ ಕನಸು ಕಾಣೋದ್ರ ಜೊತೆಯಲ್ಲಿ ಯಾವ್ಯಾವುದೋ ಹೊಸ ಹೊಸ ಕನಸನ್ನು ಕಂಡಿರ್ತಾಳೆ. ಆ ಕನಸು ಈಡೇರದೇ ಇದ್ದಾಗ ಸ್ವಲ್ಪ ಮಟ್ಟಿಗಾದ್ರೂ ಬೇಸರ ಆಗುತ್ತದೋ ಆಗೋದಿಲ್ವೋ? ಹೌದು ಸ್ವಾಮಿ, ನೀವು ಹೇಳುವ ಮಾತು ಸತ್ಯವೇ. ಆದ್ರೆ ನಾನು ಕನಸು ಕಂಡಿದ್ದು ಹೇಗೆ ಗೊತ್ತುಂಟೆ ನಿಮಗೆ? ಒಳ್ಳೆಯ ಗುಣ ಇದ್ದಂತಹ ಪತಿಯನ್ನೇ ನಾನು ಮದುವೆ ಆಗಬೇಕು ಎನ್ನುವ ಹಾಗೆ. ಅಂತಹ ಪತಿಯೇ ನನ್ನ ಪಾಲಿಗೆ ಸಿಕ್ಕಿದ್ದೀರಿ ನೀವು. ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಬೇರೆ ಬೇಕೆ ಹೇಳಿ? ಇಲ್ಲಿಯವರೆಗೆ ನಿಮ್ಮಲ್ಲಿ ನಾನು ಸುಖವನ್ನು ಬಯಸಲಿಲ್ಲ. ನಾನು ಅಂದರೆ ಆಭರಣದಲ್ಲಾಗಲಿ ಅಥವಾ ಒಳ್ಳೆಯ ವಸನವನ್ನು ಉಟ್ಟುಕೊಳ್ಳಬೇಕು ಎನ್ನುವಂತಹ ಆಸೆ ನಾನು ಇಷ್ಟರವರೆಗೆ ಪಡೆದುಕೊಂಡಿಲ್ಲ. ಆದರೂ ನನಗೆ ಬೇಕಾದದ್ದನ್ನು ಒದಗಿಸಿಕೊಟ್ಟಿದ್ದೀರಿ ನೀವು. ಕಷ್ಟವೇ ಇರಲಿ ಸುಖವೇ ಇರಲಿ ನಿಮ್ಮೊಟ್ಟಿಗೆ ಇರಬೇಕೆನ್ನುವಂತಹ ಆಸೆ ನನ್ನದು. ಇಲ್ಲಿಯವರೆಗೆ ಆ ಪರಶಿವನನ್ನೇ ನಂಬಿಕೊಂಡು ಬಂದವರು ನಾವು. ಇನ್ನು ಮುಂದಕ್ಕೂ ಹಾಗೆ ಅವನನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸುವಂತಹ ಕರ್ತವ್ಯ ನಮ್ಮದಲ್ವೇ ಸ್ವಾಮಿ? ಹೌದು. ಆಪತ್ಕಾಲದಲ್ಲಿ ಅತಿ ಧೈರ್ಯ ಇರಬೇಕು ಅಂತ ನಮ್ಮ ಹಿರಿಯರು ಹೇಳಿದ ನೆನಪಾಗುತ್ತದೆ. ಕಷ್ಟ ಬಂತಲ್ಲ, ಅಯ್ಯೋ ದೇವರೇ ಮುಂದೇನು ದಾರಿ ಕಾಣುವುದಿಲ್ಲ ಅಂತ ನಾವು ಯೋಚಿಸುವ ಹಾಗಿಲ್ಲ. ಒಂದು ಬಾಗಿಲು ಮುಚ್ಚಿದ್ರೆ ಮತ್ತೊಂದು ಬಾಗಿಲು ತೆರೆದುಕೊಳ್ಳುತ್ತಂತೆ. ಹಾಗಾಗಿ ಇಷ್ಟರವರೆಗೆ ನಮ್ಮನ್ನು ಕಾಪಾಡಿದಂತ ಪರಶಿವ ಕೈ ಬಿಡ್ಲಿಕ್ಕಿಲ್ಲ ಎನ್ನುವಂತ ವಿಶ್ವಾಸ. ಆದ್ದರಿಂದ ಕಾಲು ಸಾಗಿದತ್ತ ಸಾಗೋಣ. ಎಲ್ಲಿ ಅನುಕೂಲವಾದಂತಹ ಸ್ಥಳ ಸಿಗ್ತದೋ ಅಲ್ಲಿಯೇ ನಿಲ್ಲೋಣ ಅಲ್ವಾ? ಆಯ್ತು ಹೇಳು. ಇತ್ತದಿಣ್ಣನು ಸತಿ ಸಹಿತಲು ಮನೆಯಿಂದ ಹೊರಟವರು ನಾವು. ಹಾಗೆ ಬರಬರುತ್ತಾ ಅನೇಕ ಗಿರಿ ಕಾನನವನ್ನ ಸುತ್ತಿದ್ದೇವೆ ಅಲ್ವಾ? ನಡೆದು ಬರುವಾಗ ಬಹಳ ಆಯಾಸ ಆದದ್ದು ಸುಳ್ಳಲ್ಲ. ಆದ್ರೆ ನಿಶ್ಚಿತವಾದಂತಹ ಗುರಿ ಸೇರುವಲ್ಲಿವರೆಗೆ ಎಷ್ಟೇ ಅಡ್ಡಿ ಆತಂಕಗಳು ಎದುರಾದ್ರೂ ಸಹ ಗುರಿ ಸೇರಬೇಕಾದ್ದು ಮುಖ್ಯ ತಾನೇ. ನಮಗೆ ಎಷ್ಟೇ ಕಷ್ಟ ಆದ್ರೂ ಸಾಗಬೇಕಾದ್ದು ಕರ್ತವ್ಯ ಎಂಬ ನೆಲೆಯಲ್ಲಿ ಆಯಾಸವನ್ನು ಕಡೆಗಣಿಸಿ ಅಲ್ಲಲ್ಲಿ ಮುಗ್ಗರಿಸ್ತಾ ಬಿದ್ದರೂ ಸಹ ಬಿದ್ದಲ್ಲೇ ಇರದೆ ಮತ್ತೆ ಎದ್ದು ನಿಂತಿದ್ದೇವೆ. ನಡೆದು ಮುಂದೆ ಬಂದಿದ್ದೇವೆ. ನೋಡಿದ್ಯಾ
ಬಹುಶಃ ಹಗಲಿನಲ್ಲಿಯೂ ಕತ್ತಲೆ ವಾತಾವರಣವನ್ನು ಕಾಣ್ತಾ ಇದ್ದೇವೆ. ಹೌದು. ಘೋರವಾದಂತಹ ಕಾಂತಾರ ಅಲ್ವಾ? ಈ ಕಾಂತಾರದಲ್ಲಿ ನಮಗೆ ಬದುಕುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಕ್ರೂರ ಪ್ರಾಣಿಗಳೆಲ್ಲ ಇಲ್ಲಿಯೇ ಇರ್ತವೆ. ಹಾಗಾದ್ರೆ ಮತ್ತೆಲ್ಲಿಯಾದ್ರೂ ಬೆಳಕು ಸಿಕ್ಕೀತು, ಎಲ್ಲಿಯಾದ್ರೂ ಒಂದು ಸಣ್ಣ ಊರು ಸಿಕ್ಕೀತು ಎಂಬ ಕಾರಣಕ್ಕೆ ಹಾಗೆ ಮುಂದೆ ಸಾಗುತ್ತಾ 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 ಮುಂದೆ ಬಂದಿದ್ದೇವೆ. ನೋಡಿದೆ ಇದೊಂದು ಸ್ಥಳವನ್ನು. ಏನು ಸ್ವಾಮಿ? ಈ ಸ್ಥಳವನ್ನು ನೋಡಿದ್ರೆ ಒಳ್ಳೆ ಸ್ಥಳ ಅಂತ ಅನ್ನಿಸ್ತದೆ. ಯಾರೋ ಹೇಳ್ತಾ ಇದ್ದಾರೆ ಕಾಳಹಸ್ತಿ ಎನ್ನುವ ಹಾಗೆ. ಹಾಗಾಗಿ ನಮಗೆ ಬದುಕುವುದಕ್ಕೆ ಇದೊಂದು ಒಳ್ಳೆಯ ಸ್ಥಳ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಸಾಮಾನ್ಯವಾಗಿ ಕೆಲವಷ್ಟು ಪಡಿಬಿಡಾರಗಳು ಇಲ್ಲಿವೆ, ಮಾತ್ರ ಅಲ್ಲ ಹತ್ತಿರದಲ್ಲಿಯೇ ಕಾಡ ಪ್ರದೇಶ ಇರುವ ಕಾರಣದಿಂದ ನಮ್ಮ ಹೊಟ್ಟೆಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಎನ್ನುವಂತ ವಿಶ್ವಾಸ. ಹಾಗಂತ ಇಲ್ಲಿಗೆ ಬಂದ ಬಳಿಕ ಕೇವಲ ಪ್ರಾಣಿ ಪಕ್ಷಿಗಳಂತೆ ನಮಗೆ ಬದುಕುವುದಕ್ಕಾಗುತ್ತದ? ಆಗುದಿಲ್ಲ. ಪ್ರಾಣಿಗಾದ್ರೂ ಒಂದು ಗುಹೆ ಅಂತ ಇರುತ್ತದೆ ಅಲ್ವಾ? ಆ ಪಕ್ಷಿಗಾದ್ರೂ ಒಂದು ಗೂಡು ಅಂತ ಇರ್ತದೆ. ಮನುಷ್ಯರಾಗಿ ಹುಟ್ಟಿದಂತಹ ನಾವು ಒಂದು ಸಣ್ಣ ಬಿಡಾರವನ್ನಾದ್ರೂ ಕಟ್ಟಿಕೊಳ್ಳದೆ ಇದ್ರೆ ಹೇಗೆ? ಹಾಗಾಗಿ ಈ ಸ್ಥಳದಲ್ಲಿಯೇ ಒಂದು ಸಣ್ಣ ಪರ್ಣಶಾಲೆಯನ್ನು ಕಟ್ಟಿದ ಹಾಗಾಯಿತು. ಬದುಕುವುದಕ್ಕೆ, ಮಲಗುವುದಕ್ಕೆ, ತಂಗುವುದಕ್ಕೆ ಒಂದು ಅವಕಾಶ ಆದ ಹಾಗಾಯಿತು. ಮಡದಿಯೊಡಗೂಡಿದ್ದೇನೆ, ಮನೆ ಕಟ್ಟಿದ್ದೇನೆ, ಹೌದು. ಅಷ್ಟಕ್ಕೆ ಬದುಕು ನಿಲ್ಲುತ್ತದ? ಸಂಸಾರ ಸಾಗುತ್ತದ? ಹೊಟ್ಟೆಗೆ ಏನಾದ್ರೂ ಹಿಟ್ಟು ಬೇಕೋ ಬೇಡವೋ? ಹೇಳಿ ಕೇಳಿ ಮಾಂಸಾಹಾರಿಗಳು ನಾವು. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಹೋಗಿ ಬೇಟೆಯಾಡಿ ನಮಗೆ ಅನುಕೂಲವಾದಂತಹ ಮೃಗದ ಮಾಂಸವನ್ನ ನಾನು ತರ್ತೇನೆ. ಅಲ್ಲಿವರೆಗೆ ಎಲ್ಲ ಸಿದ್ಧತೆ ನೀವು ಮಾಡ್ಕೊಂಡಿರುವಂತ ಜಾಗ್ರತೆ. ಹೆದರಬೇಡ, ನಾನು ಬೇಗ ಬರ್ತೇನೆ. ಪರಮೇಶ್ವರ ಕಾಪಾಡು ತಂದೆ ಕಾಪಾಡು. ಏನ್ ಸ್ವಾಮಿ ಮಕ ಮಕ ನೋಡ್ತಾ ಇದ್ದೀರಿ ಬಿಟ್ರೆ ಮಾತಾಡಿಸ್ತಾ ಇಲ್ವಲ್ಲ? ಯಾಕೆ? ಓ, ನಿಮ್ಮ ನಿರೀಕ್ಷೆ ಬೇರೆ. ಇವರೇ ಮಾತನ್ನು ಆರಂಭಿಸ್ತಾರೆ. ಮಾತನ್ನು ಆರಂಭಿಸುವಾಗ ನಿಮಗೆ ನಮಸ್ಕಾರ ಮಾಡುತ್ತಾರೆ. ಅದೇ ಯೋಚನೆಯಲ್ಲಿ ಇದ್ರಿ ಅಲ್ಲ? ನಮಸ್ಕಾರ ಮಾಡ್ಲಿಲ್ಲ. ಇಲ್ಲಿ ಯಾರಿಗಾರು ನಮಸ್ಕಾರ ಕೊಟ್ಟೇನು, ನಿಮಗ್ ಮಾತ್ರ ನಾನು ನಮಸ್ಕಾರ ಕೊಡ್ಲಿಕ್ಕಿಲ್ಲ. ಯಾರಿಗಾರು ಕೊಟ್ಟೇನು ನಮಸ್ಕಾರ, ನಿಮಗ್ ಮಾತ್ರ ನಮಸ್ಕಾರ ಕೊಡುವುದಿಲ್ಲ. ನೀವೇ ಯೋಚನೆ ಮಾಡಿ. ನಾನು ಯಾರು? ಬ್ರಾಹ್ಮಣರು ಅಲ್ವಾ? ಅದರಲ್ಲೂ ವಯಸ್ಸಾದ ಹಿರಿಯ ಬ್ರಾಹ್ಮಣ. ವಯಸ್ಸಾದ ಹಿರಿಯ ಬ್ರಾಹ್ಮಣನಾದಂತ ನಾನು ನಿಮ್ಮಂತ ಕಿರಿ ವಯಸ್ಸಿನವರಿಗೆ ನಮಸ್ಕಾರ ಮಾಡ್ರಿ ಏನಾಗ್ತದೆ? ನಿಮ್ಮ ಆಯಸ್ಸು ಅರ್ಧದಲ್ಲೇ ಮುಗಿದೋಗ್ತದೆ. ಬೇಡ ಮಾರ. ಹಾಗಾಗಬಾರ್ದು. ನೀವಿನ್ನು 100 ಕಾಲ ಬೇಕು ಎನ್ನುವುದು ಇವರೆಲ್ಲವರ ಆಸೆ. ಹಾಗಾಗಿ ನಾನು ನಿಮಗೆ ನಮಸ್ಕಾರ ಮಾಡದೇ ಇದ್ದದ್ದು ಬಿಟ್ರೆ ಮತ್ತೆ ಯಾವುದೋ ಯೋಚನೆಗಲ್ಲ. ಹಾಗಿದ್ರೆ ನಾನೇ ನಮಸ್ಕಾರ ಕೊಡ್ತೇನೆ. ಹೌದಾ? ನಮಸ್ಕಾರ. ನೋಡುವ, ಇದ್ದ ಆಯಸ್ವರಿಗೆ ಏನೂ ತೊಂದರೆ ಆಗುದಿಲ್ಲ ನಿಮಗೆ. ಹಾಗಂತ ನಮಸ್ಕಾರ ಕೊಟ್ಟಲ್ಲಿ ಆಯಸ್ ಹೆಚ್ಚಾಗುದಿಲ್ಲ, ಇದ್ದ ಆಯಸ್ ಎಲ್ಲೇನೂ ತೊಂದರೆ ಆಗುದಿಲ್ಲ. ಪರಿಚಯ ಆಯ್ತು ಸ್ವಾಮಿ? ಯಾರು? ಕೈಲಾಸ ಶಾಸ್ತ್ರಿಗಳು ಅಂದ್ರೆ ನಾವೇ. ಇದು ಕಾಳಹಸ್ತಿಪುರ. ಈ ಕಾಳಹಸ್ತಿಪುರದ ಕಾಳಹಸ್ತೇಶ್ವರನ ಪ್ರಧಾನ ಅರ್ಚಕರು ನಾವು. ಹೌದೌದು. ಇಲ್ಲೂ ಒಂದು ಸಮಸ್ಯೆ ಉಂಟು. ಸಮಸ್ಯೆ ಅಲ್ಲ, ದೊಡ್ಡ ಜಿಜ್ಞಾಸೆ ಉಂಟು. ಇದು ಪುರ ಕಾಳಹಸ್ತಿಪುರ. ಇಲ್ಲಿರುವ ದೇವರು ಕಾಳಹಸ್ತೇಶ್ವರ. ಹಾಗಿದ್ರೆ ಕಾಳಹಸ್ತಿಪುರದಲ್ಲಿ ಇದ್ದದ್ದರಿಂದ ಅವ ಕಾಳಹಸ್ತೇಶ್ವರ ಅಂತ ಆದ್ನು, ಅಥವಾ ಕಾಳಹಸ್ತೇಶ್ವರ ಈ ಊರಲ್ಲಿ ನೆಲೆಸದ್ರಿಂದ ಇದು ಕಾಳಹಸ್ತಿಪುರ ಆಯ್ತು? ಇದು ಜಿಜ್ಞಾಸಲ್ಲೇ ಉಂಟು. ಅದು ಹಾಗೆ, ಅದು ಒಂದಕ್ಕೊಂದು ಹೊಂದಾಣಿಕೆ ಹೇಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಉದಾಹರಣೆ, ಒಂದೊಂದು ಊರಿಗೆ ಒಂದೊಂದು ಹೆಸರು ಇರ್ತದೆ ಸ್ವಾಮಿ. ಈಗ ಶಕ್ತಿನಗರ ಅಂತ ಉಂಟು ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಶಕ್ತಿನಗರ ಅಂದ್ರೆ ಆ ನಗರಕ್ಕೆ ಶಕ್ತಿಯೋ ಅಥವಾ ನಗರದಲ್ಲಿ ಇದ್ದವರೆಲ್ಲ ಶಕ್ತಿವಂತರಾದ್ರಿಂದ ಅದು ಶಕ್ತಿನಗರವೇ? ಇದು ಜಿಜ್ಞಾಸಿ. ಖಂಡಿತ ನಗರದಲ್ಲಿ ಇದ್ದವರೆಲ್ಲ ಶಕ್ತಿವಂತರಾದ್ದರಿಂದಲೇ ಅಂತ ಒಂದು ಪಂಚಾದ್ವರವನ್ನು ಮಾಡುವಂತ ಯೋಗ್ಯತೆ ಇದ್ದವರು ಗೊತ್ತುಂಟ. ಹಾಗಾಗಿ ಎಲ್ಲರೂ ಶಕ್ತಿವಂತರು ಅಂತ ಹೇಳಿದ್ರು. ಇನ್ನೊಂದು ಹೇಳುದ, ಶಕ್ತಿನಗರ ಅಂತ ಅದ್ರಲ್ಲಿ ಬರೋರು ಶಕ್ತಿವಂತರೇ ಆಗ್ಬೇಕು. ಯಾಕೆ? ನೀವು ಬರುವಾಗ ನೋಡಿ,
ಒಂದ್ಸಲ ಹೀಗೆ ಇರಬೇಕು, ಮತ್ತೆ ಹೀಗೆ ಇಳಬೇಕು, ಮತ್ತೆ ಹೀಗೆ ಇರಬೇಕು, ಮತ್ತೆ ಹೀಗೆ ಇಳಬೇಕು. ಅವು ಶಕ್ತಿ ಕಡಿಮೆ ಆದ್ರೆ ಏರುವುದಿಲ್ಲ, ಏರಿದವು ಕೆಳಗೆ ಇಳಿಯುವುದಿಲ್ಲ. ಹಾಗೆ ಒಂದೊಂದು ಊರಿಗೆ ಒಂದೊಂದು ರೀತಿಯ ವಿಶೇಷತೆ ಉಂಟು. ಆದ್ರೆ ಈ ಕಾಳಹಸ್ತಿಪುರ ಎನ್ನುವುದು ಇನ್ನು ಜಿಜ್ಞಾಸೆಯಲ್ಲೇ ಉಂಟು ಸ್ವಾಮಿ. ಈ ಕಾಳಹಸ್ತೇಶ್ವರನಿಗೆ ನಾನು ಪ್ರಧಾನ ಅರ್ಚಕರು. ಈಗ ಪ್ರಧಾನ ಅರ್ಚಕರು ಹಲವು ಕ್ಷೇತ್ರಕ್ಕೆ ಹೋಗಿ ನಿಮ್ ಸಮಸ್ಯೆ ಕ್ಷೇತ್ರದಲ್ಲಿ ಒಂದೇ ದೇವಸ್ಥಾನ ಇದ್ರೆ ದೊಡ್ಡ ವಿಷಯ ಅಲ್ಲ. ಕೆಲವು ಪುಣ್ಯಕ್ಷೇತ್ರ ದೊಡ್ಡದು, ಬರುವ ಭಕ್ತಾದಿಗಳು ಹಲವು. ಅಲ್ಲಿ ನೀವು ಅಗ್ರಹಾರ ಕೇರಿಗೆ ಹೋದ್ರೆ ಸಾಕು, ಯಾರ ಮನೆ ಬಾಗಿಲಲ್ಲಿ ನಿಮಗೆ ಸಿಗುವ ವಿಳಾಸವು ಇದು ಪ್ರಧಾನ ಅರ್ಚಕರ ಮನೆ ಅಂತಲೇ ಇರ್ತದೆ. ಹಾಗಂತ ಅಲ್ವೇ? ಹೌದು. ಯಾವಾಗ ಅದು ಒಂದು ಪರಂಪರೆ ಆನುವಂಶಿಕವಾಗಿ 1 ವರ್ಷಕ್ಕೆ ಅಥವಾ 4 ವರ್ಷಕ್ಕೆ ಹೀಗೆ ಬದಲಾವಣೆ ಆಗ್ತಾ ಇರ್ತದೆ. ಆದ್ರೆ ಅವರ ಫಲಕ ಮಾತ್ರ ಪ್ರಧಾನ ಅರ್ಚಕರು ಅಂತಲೇ ಇರ್ತದೆ. ನಾವು ಹಾಗಲ್ಲ, ಶಾಶ್ವತ ಪ್ರಧಾನ ಅರ್ಚಕರು ಸ್ವಾಮಿ. ಆ ಹಸ್ತೇಶ್ವರನ ಕಾಳಹಸ್ತೇಶ್ವರನ ಪೂಜೆ ಮಾಡ್ತಾ ಇದ್ದದ್ರಿಂದ ಇವತ್ತು ಒಳ್ಳೆ ರೀತಿಯಲ್ಲಿ ಇದ್ದವ ನಾನು. ಏನ್ ಮಾಡುವ, ನಮಗೂ ನಮ್ದಾದಂತ ಸಂಸಾರ ಎಲ್ಲ ಹೂ ಹಾಕ್ತಾರಲ್ಲ ಮರ್ರಿ, ನಮ್ ತಾಪತ್ರೆ ಕೇಳ್ತಾರ ನೀವು. ನಮಗೂ ನಮ್ದಾದಂತ ಸಂಸಾರ ಉಂಟು. ಅಂದ್ರೆ ನಮಗೆ ಮದುವೆ ಆಗಿದೆ. ಎಂತ ಹೇಳ್ತೀರಿ ಸ್ವಾಮಿ, ಇಷ್ಟು ವಯಸ್ಸಾಯ್ತು ಇನ್ನು ಮದುವೆ ಆಗಿದ್ಯಾ ಕೇಳ್ತಾ ಇದ್ರಲ್ಲ. ಅಂದ್ರೆ ನಿಮಗ ಅನುಮಾನವ? ಮದುವೆ ಆಗಿದೆ. ನಮಗೂ ಒಬ್ಳು ಹೆಂಡತಿ ಇದ್ದಾಳೆ. ಹೌದೌದು. ನನಗೆ ನಿಜವಾಗಿ ಹೇಳ, ನನ್ನ ಮದುವೆಯ ಅಂದಿಂದ ಇವತ್ತಿನವರೆಗೂ ಮದುವೆ ಕ್ಷಣ ಮರೆದೇ ಇರುವಂತ ಕ್ಷಣ. ಎಂತ ಹೆಂಡತಿ ಅದು ಸಿಗ್ಲಿಕ್ಕೆ ಒಂದು ಯೋಗ ಬೇಕು, ಋಣಾನುಬಂಧ ಅಂತ ಹೆಂಡತಿ ಸಿಕ್ಕದ್ ನನಗೆ. ಬಾಳ ಚಂದ ಅಂದ್ರೆ ಬಾಳ ಚಂದ. ಯಾಕೆಂದ್ರೆ ನಾವೆಲ್ಲ ಹೆಣ್ಣನ್ನ ಮೊದಲು ನೋಡುವ ಪದ್ಧತಿಯೇ ಇಲ್ಲ. ಹೆಣ್ಣನ್ನು ನೋಡಿದ್ದಲ್ಲಿ ಮದುವೆ ಮಂಟಪದ ಅಂತರ ಪಟವನ್ನ ಸರಿಸಿದ ಆ ಕ್ಷಣದಲ್ಲೇ ನೋಡಿದ್ದು. ಮದುವೆ ಮಂಟಪದಲ್ಲಿ ಅಂತರಪಟವನ್ನ ಸರಿಸಿ ಮಾಲೆ ಹಾಕುವ ಆ ಕ್ಷಣಕ್ಕೆ ಅವಳು ಕಂಡ ನನಗೆ ಮದುವೆ ಮಂಟಪವೇ ತಿರುಗ್ತಾ ಉಂಟೆ, ನಾನೇ ತಿರುಗ್ತಾ ಉಂಟಾ ನನ್ನ ತಲೆಯೇ ತಿರುಗ್ತಾ ಇದೆಯೋ ಅಂತಲೇ ನನಗೆ ಗೊತ್ತಾಗ್ಲಿಲ್ಲ. ಏನಾಯ್ತು ಅಂದ್ರೆ ಅವಳು ಹಾಗಿದ್ಲು ಅಂತ ಲೆಕ್ಕ. ಅಷ್ಟು ಚಂದಿದ್ಲು ಅವಳು. ಎಷ್ಟು ಚಂದ, ಬಣ್ಣ ಬಿಡಿ, ಬಣ್ಣ ಅಂದ್ರೆ ತೊಳೆದಿಟ್ಟ ಯಜ್ಞೇಶ್ವರ, ಅಷ್ಟು ಬಿಳಿ. ನೀವು ಹಗಲು ಹೊತ್ತಲ್ಲೂ ಬೆಳಕಾಕೊಂಡೇ ಹುಡುಕ್ಬೇಕು ಅವಳನ್ನು. ರಾತ್ರಿ ಹುಡುಕುದು ಬಿಡಿ, ಹಗಲು ಹೊತ್ತು ಬೆಳಕಲ್ಲೇ ಹುಡುಕ್ಬೇಕು. ಅಷ್ಟು ಚಂದ. ಇನ್ನು ಅವಳು ಹಲ್ಲು ಅಂದ್ರೆ ಅವಳು ಮದುವೆ ಆದ್ಮೇಲೆ ಮತ್ತೆ ಮನೆಯಲ್ಲಿ ಕಾಯಿ ತುರಿಲಿಕ್ಕೆ ಬೇರೆ ಸಾಧನವೇ ಬೇಡ, ಅವಳು ಬಾಯಿಯೇ ಸಾಕಾಗ್ತದೆ. ಹೌದೌದು. ಕಣ್ಣು ಆಹಾ ವಿಶಾಲಾಕ್ಷಿ, ಹೀಗೆಲ್ಲ ಹೆಣ್ಣನ್ನು ವರ್ಣನೆ ಮಾಡುದುಂಟು. ವಿಶಾಲಾಕ್ಷಿ ಅಂದ್ರೆ ಏನು ನಿಮ್ಗೆ ಗೊತ್ತುಂಟಾ? ನಾನ್ ನನ್ನ ಹೆಂಡತಿಯನ್ನು ನೋಡಿ ಅರ್ಥ ಮಾಡ್ಕೊಂಡೆ. ಎಲ್ಲಾ ಕಡೆ ಕಾಣುವವಳು, ಎಲ್ಲಾ ಕಡೆ ನೋಡುವವಳು. ಅವಳು ಎಲ್ಲಿ ನೋಡ್ತಾಳೆ ಅಂತ ಯಾರಿಗೂ ಗೊತ್ತಾಗದೆ ಇರುವುದೇ ವಿಶಾಲಾಕ್ಷಿ. ಅವಳು ನನ್ನನ್ನು ನೋಡ್ತಾ ಇದ್ರೆ ಯಾರನ್ನೋ ನೋಡ್ದಂಗ ಆಗ್ತದೆ, ಯಾರನ್ನೋ ನೋಡ್ತಾ ಇದ್ರೆ ನನ್ನ ನೋಡ್ದಂಗ ಆಗ್ತದೆ ಅಂತ ವಿಶಾಲಾಕ್ಷಿ ಅವಳು. ಇನ್ನು ಅವಳು ಜಡೆ ವರ್ಣನಾತೀತವಾದದ್ದು. ಸರ್ಪವೇಣಿ ನಾಗವೇಣಿ ಅಂತ ಹೊಗಳುದಿಲ್ವಾ? ಇವಳು ಹಾಗೆ. ಇವಳು ಎಂತ ವೇಣಿ? ಇವಳು ಮೂಷಕ ವೇಣಿ. ಅಂದ್ರೆ ಇಲಿ ಬಾಲ ಅಷ್ಟಾರು ಉಂಟಲ್ಲ, ಅದ್ ನಮ್ ಪುಣ್ಯ ಸಮಾಧಾನ. ಇಂಥ ಚಂದ. ಇನ್ನು ಕಾಲು ಕೈ ಸುದ್ದಿ ಹೇಳುವುದೇ ಬೇಡ. ಅಂತೂ ಅವಳ ಜೊತೆ ನಮ್ಮ ಸಂಸಾರ ಸಾಗ್ತಾ ಇತ್ತು. ಆದ್ರೂ ನೋಡಿ, ಕೊಡುವ ದೇವ ಕೃಪಣನಲ್ಲ ಎನ್ನುವುದಕ್ಕೆ ಸಾಕ್ಷಿ ಬೇರೆ ಬೇಕೆ. ಅಂತವಳೊಂದಿಗೂ ನಮಗೊಂದು ಸಂತಾನ ಆಯ್ತಲ್ಲ ಮಾರ್ರೆ. ಹೌದಾ? ನಿಮಗೆ ಆಶ್ಚರ್ಯ ಅಲ್ಲ? ಹೌದಾ ಅಂತ? ಹೌದು. ಆಹಾ, ನಿಜವಾಗ್ಲೂ ಆ ಮಗ ಹುಟ್ಟಿದ್ದಾನಲ್ಲ, ಅವನನ್ನು ಪಡಿಲಿಕ್ಕೆ 7 ಜನ್ಮದ ಪುಣ್ಯ ಬೇಕು. ಬ್ರಹ್ಮ ಪುರುಷೋತ್ತಲ್ ಸೃಷ್ಟಿ ಮಾಡಿದ್ದಾನೆ. ಯಾಕೆಂದ್ರೆ ಬ್ರಹ್ಮನಿಗೆ ನನ್ನ ಮೇಲೆ ಎಷ್ಟು ಅನುಕಂಪ ಉಂಟೋ, ಹೊಟ್ಟೆ ಕಿಚ್ಚು ಉಂಟೋ ನಂಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಹೆಂಡತಿಗೆ ಏನೆಲ್ಲ ಕೊಡ್ಲಿಕ್ಕೆ ಕಡಿಮೆ ಮಾಡ್ದ ಅದನ್ನೆಲ್ಲ ನನ್ನ ಮಗನಿಗೆ ಕೊಟ್ಟಿದ್ದಾನೆ. ಹೌದೌದು. ಎಲ್ಲಾರು ನನ್ನ ಹೆಂಡತಿ ಕೊಡುವ ಊನಾಂಗದಲ್ಲ ಮತ್ತೊಂದ್ರಲ್ಲ ವ್ಯತ್ಯಾಸ ಮಾಡದಿದ್ರೆ ಅದನ್ನೆಲ್ಲ ಸೇರಿಸಿ ನನ್ನ ಮಗನಿಗೆ ಕೊಟ್ಟಿದ್ದಾನೆ. ಅದ್ ನಾನ್ ನಿಮಗ್ ಬಾಯಿ ಮಾತಲ್ಲ ಹೇಳ್ರು ಗೊತ್ತಾಗುದಿಲ್ಲ. ಅವನನ್ನೇ ಕರ ತೋರಿಸ್ತೇ ಈಗ ನಾನು ನಿಮಗೆ. ಅವ್ನು ನೋಡಿ ಮಾಣಿ 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 ಅರ ಮಗ, ನಮ್ಮನೆ ಅಂಗಳದ ತುದಿ ಹೊಂಡ ಉಂಟು. ಭಟ್ರೆ, ಅಪ್ಪಯ್ಯ ನೀವು ಕರೆದದ್ದು ಇದನ್ನೇ? ಇದು ತಪ್ಪಿಸ್ಕೊಂಡು ಬಂತ. ಮಾಣಿ
ಆಮೇಲೆ ಬರುವವರಲ್ಲಿ ಬಂದಿದ್ದಾರೆ ಇಲ್ವೋ ನೋಡ್ಕೊಂಡು ಅವ್ರ ಮಂಡೆ ಮೇಲೆ ಹೊಡಿಬೇಕು ಬಿಟ್ರೆ ಒಟ್ಟಾರು ಬುದ್ಧಿವಂತಿಕೆ ಉಪಯೋಗಿಸ ಮಾಡಿ. ಅಪ್ಪಯ್ಯ ಓ ನೀ ಭಯಂಕರ ಮರೆ. ನಿನ್ನಪ್ಪಯ್ಯ ಅಲ್ವೇನಾ? ಅಪ್ಪಯ್ಯ ವಾ ಅವ್ರಲ್ಲಿ ಗದ 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 ತಿರುಗ್ತಿದ್ರು ಅವರಲ್ಲಿ. ಹೌದಾ? ಹಾ ಬಂದದ್ರ. ಅಪ್ಪಯ್ಯ ಏನು ಮಾಡುವ, ಸಣ್ಣ ಪೂಜೆಯ ಹೊಣೆಗಾರಿಕೆ ಅವರಿಗೂ ಕೊಟ್ಟದ್ರಿಂದ ನಾನು. ಅಪ್ಪಯ್ಯ ನನಗೂ ನೋಡು ಅಪ್ಪಯ್ಯ, ಇದೊಂದಲ್ಲ ಹೌದಾ? ನಿಮ್ಮನೆ ಇದ ಯಾರು ನಿಮಗೆ ನಿನಗೆ ಇದು ಅಂದ್ರ? ನೀ ಭಯಂಕರ ಮಾತಾಡ್ತೆ, ಇಂಥದ್ದೆಲ್ಲ ತಲೆಗೆ ಹೋಗುದಿಲ್ಲ ನಿಂಗೆ. ನನಗೆ ಇದು ಅಂದದ್ದೇ ಗೊತ್ತಾಗ್ಲಿಲ್ಲ, ಅದಕ್ಕೆ ಸಿಟ್ಟು ಬಂದು ಮುಷ್ಟಿ ಕತ್ಕೊಂಡು ಹೋದೆ ನಾನು. ಅವ್ರು ಇದು ಅಂದಾಗ ನಾ ಆ ಬದಿ ಹುಡುಕ್ಲಿಕ್ಕೆ ಮಾಡಿದೆ, ಕಟ್ಟಾಕ್ ಬಂದಿದ್ದೆ ಹೇಗೆ ಹೊರಗೆ ಬಂತದು ಅಂತೇಳಿ. ಹಾ ಹಾ ಹೌದಲ್ಲ, ಹೌದು ಹೇಳಿದ್ದಿ. ಯಾದಿಗೆ ನಿನಗ ಹಾ ಏನ್ ಮಾತಾಡ್ತೀರಿ ಸ್ವಾಮಿ? ನಾ ಅದಾದ್ರು ನೀ ಯಾವ್ದಾಗ್ತೀರಿ ಅಂತ ವಿಚಾರ ಮಾಡಿ ನಾ ಮತ್ತೂ ದೊಡ್ಡ ಅದಾಗ ಹೋಗ್ತೆ ಅವಾಗ. ಅಪ್ಪಯ್ಯ ಬೈಯುವುದು ಒಂದೇ ಪರ್ಯಾಯ, ನನಗೆ ಹೇಳುವುದು ಒಂದೇ ಅವ್ರು. ಅಪ್ಪಯ್ಯ ವಾ ನನ್ನ ಕೆರೆದ ಎಂತ ಕೆರೆದಿದ್ದೀರಿ ಅಪ್ಪಯ್ಯ? ಜೋರ್ ಸೆಕೆ ಅಲ್ಲ, ಹಾಗೆ ಕೆರೀತಾ ಇದ್ದೆ ನಾನು. ಅಲ್ಲ ಓ ಕೆರೆದಿರೋ ಅಲ್ಲ, ಕರೆದಿರೋ ಕರೆದಿರೋ ಅಪ್ಪಯ್ಯ 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 ಅಪ್ಪಯ್ಯೋ ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯೋ. ನೀ ಎಲ್ಲಿ ಒತ್ತು ಕೊಡಿತ್ತೆ, ಎಲ್ಲಿ ಒತ್ತು ಕೊಡ್ತೆ, ಎಲ್ಲಿ ಎಳಿತೆ ಅಂತಲೇ ಗೊತ್ತಾಗುತ್ತೆ. ಅಪ್ಪಯ್ಯ ಅಪ್ಪಯ್ಯ ಬೇಡ, ಅಪ್ಪಯ್ಯ ಅಷ್ಟೇ ಸಾಕು. ಅಪ್ಪಯ್ಯ ಪಯ್ಯನ ಪಯ್ಯ. ಮಗನೇ ಕರ್ದದ್ದು ಹೌದು, ನಾನು ನಿನ್ನನ್ನ ನಾ ಕರ್ದದ್ದು ಹೌದು, ಸುಳ್ಳಲ್ಲ. ನೀ ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ? ಅಭಯ ನಾನು ಉಂಟಲ್ಲಪ್ಪಯ್ಯ. ಉಂಟು ಮತ್ತದ ನೀ ಅದು ಹೇಳ್ಕೊಂಡು ಹಂಗ್ ಮಾಡ್ಕೊಂಡೆ. ಮತ್ತೀಗ ನಾನು ಉಂಟು ಅಲ್ಲ, ನಾನು ಇದ್ದೇನಲ್ಲ. ಪ್ರಯೋಗ ಮಾಡು. ನಾನು ಉಂಟಲ್ಲ ಅಂದೆ. ಅಭಯ ನಾನು ಈ ಹಲಸಿನ ಬೀಜ ಇಲ್ಲಪ್ಪಯ್ಯ. ಹಲಸಿನ ಬೀಜ ದಾನಿ ದಾನಿ ಅಂತದಲ್ಲಪ್ಪಯ್ಯ. ದಾನಿ ಹಲಸಿನ ಬೀಜ ಹಲಸಿನ ಬೀಜ ಹೌದು ಮಗ. ಅದಕ್ಕೇನಂತದ? ಅದೇ ದಾನಿ, ರೂಢಿಲ್ ದಾನಿ ಈ ಕಡೆ. ಹೌದು ಮಗ. ತೆಗೆದು 3 ಒಲೆಗೆ ಹಾಕೊಂಡಿದ್ದೆ ಅಪ್ಪಯ್ಯ. ಅದನ್ನು 3 ಒಲೆಗೆ ಹಾಕಿದ್ಯಾ? 3 ಒಲೆಗೆ ಅದನ್ನ ಹಾಕಿದ್ಯಾ? ಇಲ್ಲಪ್ಪ 3 ಒಲೆಗೆ ಹಾಕೋದಲ್ಲ, ಅದನ್ನೇ ಮೂರು ಹಲಸಿನ ಬೀಜವನ್ನು ಒಲೆಗೆ ಹಾಕಿದ್ದೆ. ಅದು ಯಾಕೆ 3 ಹಾಕಿದ್ದೆ ಮಗ? ನಂಗೆ ನಿಂಗೆ ಅಮ್ಮಗೆ ಅಂತ. ನಾ ಅದ್ರಲ್ಲ ಲೆಕ್ಕ ಮಾಡಿ ಹಾಕೋದಪ್ಪಯ್ಯ. ಆಗ್ಲಿ ಮಗ. ಆಮೇಲೆ ಅದು ಕೆಂಡಕ್ಕೆ ಅದು ಸುಡಬೇಕಲ್ಲಪ್ಪಯ್ಯ, ಹಾಕಿಟ್ಟಿದೆ. ಕೆಂಡಕ್ಕೆ ಸರಿ ಸುಡಬೇಕಲ್ಲ ಅದು. ಕೆಂಡಕ್ಕೆ ಅದು ಹಾಕಿಟ್ಟಿದೆ ಅಪ್ಪಯ್ಯ. ಅದು ತೆಗೆವಂತ ಕೈ ಹಾಕದೆ ಹೊತ್ತು ಠುಮ್ ಅಂತು. ದೇವ್ರೆ, ಠುಮ್ ಅಂತ ಶಬ್ದ ಆಯ್ತು. ಒಂದು ಹೋಯ್ತ, ಆಮೇಲೆ ಒಂದು ಹೊಟ್ಟೆ ಹೋಯ್ತಲ್ಲ ಅಂತ ಸುಮ್ಮನಿದ್ದೆ. ಕೊನೆ ಮತ್ತೊಂದು ತೆಗೆಯುವಂತ ಹೀಗೆ ಕೈ ಹಾಕದೆ ಮತ್ತು ಹೊಟ್ಟು ಠುಮ್ ಅಂತು. ಎದು ಹೋಯ್ತು. ಆಮೇಲೆ 3ನೇದು ತೆಗೆಬೇಕು ಅಂತ ಮಾಡುವಾಗ ಇಲ್ಲಿ ಹೊರಬದಿಗೆ ಹೊಟ್ಟು ಧುಮ್ ಅಂತ. ಅಂದ್ರೆ ನೀವು ಕೆದ್ದದ್ದ ನನ್ನ ಸ್ವರ ಅಂದ್ರು ನಿಂಗೆ ಹೊಟ್ಟು ಧುಮ್ ಹಲಸಿನ ಬೀಜ ಹೊಟ್ಟೋದಾಗೆ. ಈಗ ಒಂದು ಉಳಿಸಿದ್ ಯಾರಿಗೂ ಅದು ಅಭಯ ಅದು ಹೋಯ್ತಪ್ಪಯ್ಯ. ನಾ ಈ ಬದಿ ಬಂದೆ ಅದಲ್ಲ ಸರಿ. ಇದು ನೀವು ಕದ್ದಿದೆ ಅದಕ್ಕೆ ನಾ ಬಂದೆ ಅಪ್ಪಯ್ಯ. ಹೌದಾ? ಕಾರಣ ಉಂಟು ಮಗನೇ. ಏನಪ್ಪಯ್ಯ? ನಿನ್ನನ್ನ ಕರ್ಲಿಕ್ಕೂ ಕಾರಣ ಉಂಟು. ಯಾಕೆಂದ್ರೆ ನಾನು ಇತ್ತಿತ್ತಲಾಗಿ ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗುದು ಹೆಚ್ಚಲ್ವಾ? ಹೌದಾ? ಹಾಗಾಗಿ ಹೊರಗಡೆ ನೀವು ಹೊರಗು ಹೋಗುದು ಹೆಚ್ಚೊತ್ತಿಲ್ಲ, ಅಲ್ಲಿಂದ ಬದುದು ಹೆಚ್ಚೊತ್ತಿಲ್ಲ. ಎಷ್ಟೊತ್ತಿ ಬತ್ರಿ ಎಷ್ಟೊತ್ತಿ ಹೋಗ್ತೀರಿ ಒಂದೂ ಅರ್ಥ ಆಗುದಿಲ್ಲ. ಹೌದು ಮಗ. ಕಾರ್ಯಕ್ರಮದ ಮೇಲೆ ಉಂಟು ಅವಲಂಬಿಸಿಕೊಂಡು. ಹೌದು. ಹಾಗೆ ಹೊರಗಡೆ ಹೋಗುವಂತ ನಾನು ಎಲ್ಲಾ ಹೊಣೆಗಾರಿಕೆಯನ್ನು ನಿನಗೆ ಕೊಟ್ಟೆ ಹೋಗಿದ್ದೆ, ಮನೆ ಹೊಣೆಗಾರಿಕೆಯನ್ನೆಲ್ಲ. ನಾ ಎಂತ ತಗೊಂಡಿದ್ದೆ? ನೀ ತಗೊಳ್ಳಿಲ್ಲ, ನೀವು ಹೇಳಿದ್ದೆ. ಹೇಳೋಗಿದ್ದೆ. ನಾ ತಗೊಳ್ಳಿಲ್ಲಪ್ಪ, ಯಜಮಾನಿಕಿ ನಿಮ್ದೆ. ನೀ ಯಾವುದನ್ನು ತಾಗಿಸ್ಕೊಳ್ಳುವಲ್ಲ. ಆದ್ರೂ ಮಗ ಅಂತ ನಿನ್ನಲ್ಲಿ ನಿನ್ನ ಅಮ್ಮನಲ್ಲಿ ಹೇಳೋದದ್ದು ಹೌದು. ನಾನು ಮನೆ ಕಡೆ ಸ್ವಲ್ಪ ನೋಡ್ಕೊಳ್ಳಿ, ಹೊಣೆಗಾರಿಕೆ ಬಲ್ಲಿ ಅಂತ. ಹೌದೌದು ಅಲ್ವಾ? ಹೌದು. ಹಾಗಾಗಿ ಈಗ ಬಂದು ನೋಡ್ತೇನೆ ಮಗ, ಮನೆಯಲ್ಲಿ ಏನೂ ಇಲ್ಲ. ಯಾಕೆಂದ್ರೆ ಮಳೆಗಾಲಕ್ಕಾಗುವಷ್ಟು ನಾನು ಎಲ್ಲ ಸಂಪಾದನೆ ಮಾಡಿ ದವಸ ಧಾನ್ಯ ಬೇಳೆ ಕಾಳು ಕಾಯಿ ಹಣ ಹೌದು ಎಲ್ಲ ಇರ್ತಪ್ಪ. ಹೌದು ಸುಮ್ಮನೆ ಎಲ್ಲ ಅಲ್ವಾ? ಅದೆಲ್ಲ ಬಂದು ನೋಡ್ತೇನೆ. ಉಗ್ರಾಣದಲ್ಲಿ ಅದೊಂದು ಕಾಣುವುದಿಲ್ಲ. ಎಲ್ಲ ಏನಾಯ್ತು ಎಲ್ಲಿ ಹೋಯ್ತು ಅಂತ ಹೋಗಿ ನಿನ್ನ ಅಮ್ಮನಲ್ಲಿ ಕೇಳಿದೆ. ಹೌದು. ಅವಳು ಏನ್ ಹೇಳಿದ್ಲು? ನನ್ನೇನು ಕೇಳ್ತೀನಿ, ನಿಮ್ ಮಾಡಿ ಕೇಳಿ ಅಂತ. ಹಾಗೇನಿಲ್ಲ ಅಮ್ಮ. ಹೌದೌದು. ಅದ್ ನಿಂಗೆ ವಿಷಯ ಗೊತ್ತಿಲ್ಲಪ್ಪಯ್ಯ. ಏನಾಯ್ತು? ಈಗ ನನಗೆ ಗ್ರಾಚಾದ್ವಿ ಸರಿ ಇಲ್ಲಪ್ಪಯ್ಯ. ನಂದು ಗ್ರಾಚಾರ ಸರಿ ಇಲ್ಲ ಈಗ. ಸರಿ ಇಲ್ವಾ? ಅಯ್ಯೋ ನೋದು, ನಿದ್ದೆ ಬಂತು ಅಂತ ಆದ್ರಪ್ಪಯ್ಯ ಪುಸೊತ್ತಿಲ್ಲೇ ಹಾಕ್ಲಿಕ್ಕೆ ಬರುದು.
ನಿದ್ದೆ ಬಂದ್ರೆ ಹಾಕ್ಲಿಕ್ಕೆ ಬರೋದು, ನಿದ್ದೆ ಬರ್ಲಿಕ್ಕಲ್ಲ. ಹಾ ನಿದ್ದೆ ಬರ್ತದೆ ಅಂದ್ರೆ ಹಾಕ್ಲಿಕ್ಕೆ ಪುಸೋತಿಲ್ಲದೆ ಬರುದು, ಹಾಕ್ಲಿಕ್ಕೆ ಜೋರು. ಹೌದು. ಆಮೇಲೆ ಊಟ ಮಾಡೋದು ಉಂಟಲ್ಲ ಎಂದೋ ಪುಸೋತಿಲ್ಲದೆ ಹಸುವೆ ಆಗುದಪ್ಪಯ್ಯ ಊಟ ಮಾಡದೇ ಇದ್ರೆ. ಹೌದಾ? ಎಂತ ಆಶ್ಚರ್ಯ ಮರಯ್ಯ. ಅದಕ್ಕೆ ಇದು ಎಂತ ನೋಡುವ ಅಂತ ನನ್ ಜಾತಕ ಹಿಡ್ಕೊಂಡು ಆ ಕೆರೆಕೈ ಸುಬ್ರಹ್ಮಣ್ಯ ಭತ್ತದ ಮನೆಗೆ ಹೋದೆಪ್ಪಯ್ಯ. ಯಾರ ಮನೆಗೆ? ಸುಬ್ರಹ್ಮಣ್ಯ ಭತ್ತದ ಮನೆಗೆ. ಅಪ್ಪಯ್ಯ ಅವ್ರ ಮನೆಗೆ ಯಾಕೆ ಹೋದೆ ನೀನು? ಅಪ್ಪಯ್ಯ ಅವನು ಕಂಡ್ರೆ ಆಗುದಿಲ್ಲ, ಅವನಿಗೆ ನನಗ್ ಕಂಡ್ರೆ ಆಗುದಿಲ್ಲ. ಆ ಸುಬ್ರಾಯಿ ಭಟ್ನ ಮನೆಗೆ ಯಾಕೆ ಹೋದೆ ನೀನು? ಅಪ್ಪಯ್ಯ ವಾ ಹೌದಾ? ನೀ ಇಲ್ದೆ ಹೋದ್ ನಿನ್ ಸುದ್ದಿ ಮಾತಾಡ್ತು ಅಂತ ನಂಗೂ ಸುದ್ದಿ ಇತ್ತ. ಇಲ್ದೆ ಹೋದಾಗ ಹೌದಾ? ನನ್ನ ಎದುರಿ ಮಾತಾಡುದಿಲ್ಲ. ಇಲ್ಲ ಯಾಕೆ ಮಾತಾಡ್ತಮ್ಮ? ನೀವು ಹಾಗೆ ಅಪ್ಪಯ್ಯ ಹಿಂದ್ಬದಿಗೆ ಮಾತಾಡುದು ಬಿಟ್ರೆ ಇನ್ನು ಎದ್ರ ಆಗ್ಲಿಲ್ಲ ಅವ. ನಿಮ್ಮಿಬ್ರು ದೊಡ್ಡ ಘರ್ಷಣೆ ಆಗ್ಲಿಲ್ಲ ಅಂದ್ರೆ ಅಂತ ವಿಷಯ ಇಲ್ಲ. ಆದ್ರೂ ನನ್ ಕಂಡ್ರೆ ಅವನಿಗೆ ಆಗುದಿಲ್ಲ, ಅವ್ನ ಕಂಡ್ರೆ ನಂಗೆ ಆಗುದಿಲ್ಲ. ಹಾಗಂತ 4 ಜನ ಸೇರಿದಲ್ಲಿ ನೀವು ಬಾವ ಆದ್ರೆ ಒಟ್ಟಾಗಿ ನನ್ನ ಬಿಟ್ರವ ಅಂತ ಹೇಳುದು. ಸುದ್ಗಾಲ ಒಳಗಿಂದ ಒಳಗಿದೆಯಾ? ಅದೊಂದು ಜಾತಿಯ ವಿಶೇಷತೆ ಹಾಗೆ ಮಗ. ಹೌದು. ಆದ್ರೆ ಒಂದಪ್ಪಯ್ಯ, ಏನು? ನಾ ಜಾತಕ ಹಿಡ್ಕೊಂಡು ಹೋದ್ನಲ್ಲಪ್ಪಯ್ಯ ಅವ್ರ ಮನೆಗೆ. ಹೌದಾ? ಏನಂದ? ನನ್ನ ಪ್ರೀತಿಲಿ ಕರೆದ ಹೌದಾ? ಕರೀದೇ ಇರ್ತಾನವ. ಅವನಿಗೂ ಇಂಥದ್ದೊಂದು ಮಗ ಇರ್ಬೇಕಿತ್ತು. ನಾನು ಅಷ್ಟೇ ಪ್ರೀತಿಲಿ ಕರೀತಿದ್ದೆ ಅವನು. ಹೌದಪ್ಪಯ್ಯ. ನೀವೇನೋ ಗೊತ್ತಿಲ್ಲ, ಅವ್ರು ಕರ್ದ. ಆಮೇಲೆ ಕರ್ದ ಏನ್ ಬಂದಿದೆ ಮಾನಿ ಎಂದದ ನಾ ಜಾತಕ ಕೊತ್ತೆ. ಜಾತಕವನ್ನು ಓದ್ಕೊಂಡು ಹೇಳಿದಪ್ಪಯ್ಯ. ಏನು? ಅಯ್ಯೋ ಮಾನಿ ನಿಂಗೆ ಕೆಟ್ಟ ಅನಿಷ್ಟ ಉಂಟು. ಕೆಟ್ಟ ಅನಿಷ್ಟ ಉಂಟು. ಅನಿಷ್ಟ? ಹೌದು, ಜಾತಕ ಇದು ದೋಷ ಉಂಟು ಮಾರಯ್ಯ. ಅದಕ್ಕೆ ನೀವು ಒಂದು ಕೆಲಸ ಮಾಡ್ಬೇಕು, ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡ್ಬೇಕು ಅಂದ್ರ. ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ದೊಡ್ಡ ಯಾಗ ಯಜ್ಞ ಎಲ್ಲ ನಿಂಗೆ ಹೇಳುದಿಲ್ಲ ನಾನು. ನಿನ್ನ ಅಪ್ಪಯ್ಯನೇ ಊರ್ ಮೇಲೆ ಅದಕ್ಕೆ ಹೋಗ್ತಾ. ಹೌದೌದು, ಮಾಡಿಸ್ಬೇಕು ಅನ್ನದ. ಹೌದಾ? ಹೌದೌದು. ಯಾವಾಗೂ ನಿನ್ನ ಅಪ್ಪಯಿಂದ ಪೂರ್ತಿ ಹೊರಬದಿಗೆ ಯಾಗ ಯಜ್ಞ ಆಗೋಯ್ತು. ಗೊತ್ತುಂಟು, ನಾನು ಇಲ್ಲಾಂದ್ರೂ ಅಂತದ್ದು ಹೇಳುದು. ಮನೆ ಬದಿಗೆ ಎಲ್ಲಿ ಮಾಡ್ತದ ಅವರು ಅಷ್ಟು ದೊಡ್ಡ ಹೇಳುವುದಿಲ್ಲ. ಒಂದ್ ಸಣ್ಣ ಪರಿಮಾರ್ಜನೆ ಅಂದ್ರೆ ಈ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಅಂದ್ರು. ಅದೇ ಸಣ್ಣ ಪರಿಮಾರ್ಜನೀಯ. ಹೌದಾ? ಎಷ್ಟು ಜನರಿಗೆ ಅಂದ್ರ? ನೋಡು ನಿನ್ನ ಅನುಕೂಲ ಅಂದದ. ನಾನಪ್ಪಯ್ಯ ಹೋದ್ನಲ್ಲಪ್ಪಯ್ಯ, ಹೋಗಿ ಒಂದ 300 ಜನ ಬ್ರಾಹ್ಮಣರಿಗೆ ಹೇಳಿ ಬಂದೆ. ಹೆಚ್ಚಾಯ್ತು, ಅವ್ರು ಅಷ್ಟು ಬರುವುದಿಲ್ಲ ಬಿಡು, ಯಾರು ಪುರುಸೊತ್ತು ಬೇಕಲ್ಲ ಅವ್ರಿಗೆ. ಕಾರ್ಯಕ್ರಮ ಇದ್ದು ಎಲ್ಲಿ ಬರ್ಲಿಕ್ಕೆ 300 ಜನರಿಗೆ ಹೇಳಿ ಬಂದೆ. ಅಡಿಗೆ ಮಾಡ್ಲಿಕ್ಕೆ ಒಂದು 3 ಜನ ಭಟ್ರಿಗೆ ಹೇಳಿ ಬಂದೆ. ಸಾಕು. ಆದ್ರೂ ಒಂದು ವಿಶೇಷ ಅಪ್ಪಯ್ಯ, ಏನು? ಅಡಿಗೆ ಮಾಡ್ಲಿಕ್ಕೆ 30 ಜನ ಭಟ್ರು ಬಂದಿದ್ರು. ಆ ದಿವಸ ಎಲ್ಲರಿಗೂ ಪುರುಸೊತ್ತಿತ್ತ ಹೇಗೆ? ಇಲ್ಲ, ನಾನು ಕೇಳಿದೆ. ಈಗ ಎಲ್ಲೂ ಕಾರ್ಯಕ್ರಮ ಸರಿ ಇಲ್ಲ. ಒಂದು ಕಡೆಗೂ ಕಾರ್ಯಕ್ರಮ ಇಲ್ಲ ಮಾರೇ ಈಗ ಅಂದ್ರ. ಹೌದಾ? ಮತ್ ನಮ್ಮ ಅಪ್ಪಯ್ಯ ದಿವಸ ಹೋಗ್ತದಲ್ಲ ಮಾರದ ಅಂದೆ. ನಿಮ್ಮ ಅಪ್ಪಯ್ಯ ಹೋಗು ಕಾರ್ಯಕ್ರಮ ನಾವು ಮಾಡೋದಿಲ್ಲ ಅಂದ್ರ. ಮಗ ಎಲ್ಲವುದನ್ನು ಎಲ್ಲವ್ರ ಹತ್ರ ಪ್ರಶ್ನೆ ಮಾಡಬಾರ್ದು. ಆಮೇಲೆ 30 ಜನ ಬಂದಿದ್ರು. ಅವ್ರಿಗೆ ಎಲ್ಲ ದವಸ ಧಾನ್ಯ ಎಲ್ಲ ತೆಕ್ಕೊಟ್ಟೆ. ಅಮ್ಮನ ಹತ್ರ ಕೇಳ್ದೆ. ಅಮ್ಮ ಎಂತೊಂದು ಗೊತ್ತುಂಟ? ಏನಂದ್ಲು? ದವಸ ಧಾನ್ಯ ತಕೊಟ್ಟೆ ಅಂದಾಗ ಬೇಡ, ಅಪ್ಪಯ್ಯ ಬೋಯ್ತು ಅಂದ್ರ. ಸರಿ ಹೇಳಿದ್ಲು. ಮತ್ತೇನು? ನಾ ಕೇಳ್ದೆ, ನಾ ಹುಟ್ಟಿದ್ದು ಯಾರಿಗೆ ಕೇಳ್ದೆ? ಅಮ್ಮನ ಹತ್ರ. ಅದೇ ಅಪ್ಪಯ್ಯನಿಗೆ ಅಲ್ವಾ? ಮತ್ತೆ ಸರಿ ಹೇಳಿದೆ. ಮತ್ತೆ ನಂಗಲ್ದೆ ಮತ್ತೆ ಯಾರಿಗೆ ಅಂದೆ. ಅಮ್ಮ ಮಾತೇ ಆಡ್ಲಿಲ್ಲ. ನಾ ದವಸ ಧಾನ್ಯ ಎಲ್ಲ ತಕೊಂಡು ಕೊಟ್ಟೆ. ಅವ್ರಿಗೆ ಮಾಡಿದ್ರು ಅಪ್ಪಯ್ಯ. ಅದು ವಿಚಿತ್ರ ಅಪ್ಪಯ್ಯ. ಏನು? 300 ಜನಕ್ಕೆ ಹೇಳಿ ಬಂದಿದ್ರು, 900 ಜನ ಬಂದಿದ್ರಪ್ಪಯ್ಯ. ಕೇಳಿದ್ರಪ್ಪಯ್ಯ, ಎಲ್ಲೂ ಕಾರ್ಯಕ್ರಮವೇ ಇಲ್ಲಂತೀನಿ ಹೇಳಿದಾಗ 900 ಜನ ಬಂದು ನಾವು ಕಡಿಮೆ ಮಾಡ್ಲಿಲ್ಲ. ಮತ್ತೆ ಅದು ದೊಡ್ಡ ಚರುಗಿ ಎತ್ತಿದ್ರ, ಅಕ್ಕಿ ತೆಗೆದು ಹೊಯ್ದು ಬೇಯಿಸಿ ಹಾಕಿದ್ದು. ಅವ್ರಿಗೆ ಅನ್ನವನ್ನು ಮಾಡಿದ್ದು, ಬಾಕಿ ಎಲ್ಲ ಸುಧಾರಿಸಿದ್ದು. ಅದ್ಭುತ ಊಟ ಆಯ್ತಾ? ಊಟ ಮಾಡಿದವ್ರೆಲ್ಲ ಸುಮ್ನೆ ಹೋಗ್ತದ? ದಕ್ಷಿಣ ಕೊಡ್ಬೇಕ ಬೇಡವಾ? ಅಮ್ಮನ ಹತ್ರ ಕೇಳಿದ್ರೆ ಬೀಗಲಕಾಯಿ ಅಪ್ಪಯ್ಯನ ಸೊಂಟದಲ್ಲಿ ಉಂಟು ಅಂದ್ರ. ಮತ್ತೆ ನಾನದು ಅಲ್ಲೇ ಇರ್ಲಿ ಅಂದೆ. ಹೊರಗಡೆ ಹೋಗುವಾಗ್ಲೂ ಹಿಡ್ಕೊಂಡೇ ಹೋಗುದು ನಾನು. ಈಗ ಮೂಲೆಯಲ್ಲಿ ನೋಡ್ತೆ, ಆ ದೊಡ್ಡ ಸುತ್ತಿಗೆ ಇತ್ತು ಅಪ್ಪಯ್ಯ, ಹಿರಿ ಸುತ್ತಿಗೆ. ಅದು ತಂದು ಬೀಗ ತಟ್ಟೆ ಮೇಲೆ ಪಟಾಲ ಹೊರದೆ, ಲಟಾಲಂತ ಮುರಿದೋಯ್ತಪ್ಪಯ್ಯ. ತೆಗೆದು ನೋಡ್ತಿ, ವಿಂತನಿ ಪೊಪ್ಪೌಲಿ ಇತ್ತಪ್ಪಯ್ಯ. ಎಲ್ಲ ಪೊಪ್ಪೌಲಿ ಇತ್ತ. ಪೌಲಿ ಏನು ವಿಂತಾನೆ, 8 ಪೌಲಿ. ನಾ ತರ ಮಾಡ್ಲಿಲ್ಲ. ಬಂದವ್ರಿಗೆ ಬಾಚ್ ಕೊಟ್ಟೆ ಅಪ್ಪಯ್ಯ. ನಿಂದಲ್ಲ? ಹೌದು, ಎಲ್ಲ ತೆಗ್ಕೊಟ್ಟೆ ಅಪ್ಪಯ್ಯ. ಲೆಕ್ಕ ಮಾತ್ರ ನಾ ಸಿಕ್ಕಿ ಬೀಳ್ತೆ. ಯಾಕೆ? ನಂಗೆ ಸರಿ ಲೆಕ್ಕ ಬರುದಿಲ್ಲ. ಎಲ್ಲರಿಗೂ 8 ನೀವು ಹೋದ್ರೆ ಅದಕ್ಕೆ ನಾ ತರ ಮಾಡ್ಲಿಲ್ಲ. ಬಾಚ್ ಕೊಟ್ಟೆ, ಲೆಕ್ಕ ಮಾಡ್ಲೇ ಇಲ್ಲ. ಕೊನೆಗೆ ಒಂದ್ 4 ಆನೆ ಉಳಿತು. ಅದು ಯಾರಿಗೆ ಮಗ? ಅಪ್ಪಯ್ಯನಿಗೆ ಎಂತ ತೆಗ್ದಿತ್ತೆ.
ನೀವು ದೊಡ್ಡ ಭಕ್ತರು ಅಲ್ವಾ, ಹಾಗಾಗಿ ಅಪ್ಪಯ್ಯ ನಾಲ್ಕಾಣೆ. ಹೊರಗಿನವ್ರಿಗೆ ಮರ್ಯಾದೆ ಪ್ರಶ್ನೆ ಸರಿ ಕೊಡುವ. ಹೌದೌದು. ಅಪ್ಪನಿಗೆ ನಾಲ್ಕನೇ ಕಡಿಮೆ ಆಗೋದಿಲ್ಲ ಅಂತ ಹೇಳಿ ಅದಿತ್ತೆ. ಆದ್ರೂ ಮತ್ತು ಕೊನೆ ಬಿದ್ದು ಹೋಗ್ಬೇಕಪ್ಪಯ್ಯ. ಅಯ್ಯ ಕೊನೆ ನಾ ದೊಡ್ಡ ತಾಮ್ರದ ಕೊಡ ಇತ್ತಲ್ಲಪ್ಪಯ್ಯ, ಅದು ಮತ್ತೆ ಹಿತ್ತಾಳಿ ಚೊರ್ಗಿ ಎಲ್ಲ ತಕೊಂಡೋಗಿ ಆಚೆ ಮನೇಲಿ ಇತ್ತ. ಅಪ್ಪಯ್ಯ ಬಂದ್ಮೇಲೆ ತಗೊಂಡು ಕೊಟ್ಟೆ, ಸ್ವಲ್ಪ ಹಣ ಕೊಡಿ ಅಂತ ತಂದಿದೆ. ಹಳೇ ತಾಮ್ರ ಕೊಪ್ಪರ ಎಲ್ಲ ತಂದು ಕೊಟ್ಟು ಒತ್ತೆ ಇತ್ತ ತಂದು ಬ್ರಾಹ್ಮಣರಿಗೆಲ್ಲ ಕೊಟ್ಟೆ. ಉಂದುಕೊಂಡು ಕಾತಿ ಮಾರ್ನಿಂಗ್ ತೇರ್ತಾಗ್ಲಿ ಅಂತ ಹೋದ ಅಪ್ಪಯ್ಯ. ಹೌದಾ? ನಿಂಗೆ ಶ್ರೇಯಸ್ಸಲ್ಲ, ನೀ ಎಷ್ಟು ಕೊಟ್ಟದ್ರಿಂದ ಅವ್ರಿಗೆ ಇನ್ನು 1 ವರ್ಷ ಶ್ರೇಯಸ್ಸಿಗಾಗಿ ಮತ್ತೊಂದು ಕಡೆ ಹೋಗೋ ಕೆಲಸ ಇಲ್ಲ ಅವರಿಗೆ. ಹಾಗೆ ಹೇಳ್ಬೋದಪ್ಪಯ್ಯ. ಯಾಕೆ? ನೀನು ಒಂದು ಬ್ರಾಹ್ಮಣ ಅಲ್ವಾ? ಹೌದೇ ಹೌದು. ನೀವು ಊರು ತುಂಬಾ ಹೋಗ್ಕೊಂಡು ಇನ್ನೊಬ್ಬರಿಗೆ ಹಾಗಂತೀಯ ಯಾಕೆ ಹಾಗೆ ಹೇಳಲಿಕ್ಕೆ ಕಾರಣ ಉಂಟು. ಏನ್ ನಿನ್ ಜಾತಕ ಗೊತ್ತಿಲ್ಲದೆ ಇದ್ದವನು ನಾನು, ನಿನ್ನ ಜಾತಕದಲ್ಲಿ ಏನ್ ಗ್ರಾಚಾರ ಉಂಟು, ಎಷ್ಟು ಗ್ರಾಚಾರ ಉಂಟು ಅಂತ ನೋಡದೇ ಇದ್ದವನು ನಾನು. ಮತ್ತೆ ಯಾಕೆಂದ್ರೆ ನಿನ್ನ ಗ್ರಾಚಾರ ಹೆಚ್ಚು ಕಡಿಮೆ ಆದ್ರೆ ನನಗೂ ತೊಂದರೆ ಆಗ್ತದೆ. ಅದು ನೋಡ್ಕೊಳ್ಳದೆ ಇದ್ದಷ್ಟು ಹೆಡ್ ಅಪ್ಪ ಅಲ್ಲ ನಾನು. ಮತ್ತೆ ಅವನೇ ಹೇಳಿದ್ದು ಬೇಡದೆ ಸುಬ್ರಾಯ ಭಟ್ಟ ನಿನಗೆ. ಬೇಕು ಅಂತಲೇ ಮಾತು ಅಂತಲ. ಮತ್ತೆ ಆಗ್ಲಿ ಅಪ್ಪಯ್ಯ, ಏನು ನಮ್ ಜಾತಿಯೋ ಉಂಡ್ಕೊಂಡು ಹೋದ್ರು ಪುಣ್ಯ ಅಲ್ಲ, ಅನ್ನದಾನ ಪುಣ್ಯ ಬಿಡು, ತೊಂದರೆ. ಬ್ರಾಹ್ಮಣರು ನೀವು ಬ್ರಾಹ್ಮಣನಾಗ ಹೊತ್ತದು ಹೇಳಪ್ಪಯ್ಯ. ಅದಲ್ಲ ಮಗ, ನನಗೆ ಬೇಸರ ಆಗುದು ಅದಲ್ಲ. ಏನ? ನಾ ಸಂಪಾದನೆ ಮಾಡಿಟ್ಟದೆಲ್ಲ ಖರ್ಚು ಮಾಡಿದೆ ಮಗ, ಕೂಡಿಟ್ಟದೆಲ್ಲ. ಹೌದಪ್ಪಯ್ಯ. ನಾನು ಇಲ್ಲಿವರೆಗೆ ಸಂಪಾದನೆ ಮಾಡಿಟ್ಟದ್ದೆಲ್ಲ ನಿನ್ನ ಎಂತದು ಇದು ಗ್ರಾಚಾರ ದೋಷ. ಗ್ರಾಚಾರ ದೋಷಕ್ಕಾಯ್ತು, ಶಾಂತಿಗಾಯ್ತು. ಇನ್ನೂ ಏನಾರು ನಾ ಸಂಪಾದನೆ ಮಾಡಿದ್ರೆ ನಾಳೆ ನಿನ್ನ ಮದುವೆಗಾಯ್ತು. ಮತ್ತೂ ಏನಾರು ಸಂಪಾದನೆ ಮಾಡಿದ್ರೆ ನನ್ನ ವೈಕುಂಠ ಸಮಾರಾಧನೆಗಾಯ್ತು ಮಗ. ಅಪ್ಪಯ್ಯ ಅತ್ತೆಲ್ಲ ತಲೆ ಬಿಸಿ ಮಾಡ್ಕೋಬೇಡಪ್ಪಯ್ಯ. ಯಾಕೆ ಮಗ? ನನ್ನ ವೈಕುಂಠ ಸಮಾರಾಧನೆಗಾಯ್ತು ಅಂತ ನೀ ಚಿಂತೆ ಮಾಡೋದು ಬೇಡ. ನನ್ನ ಮದುವೆ ಮೊದಲಾಗುದು ಬೇಡ. ನಿಮ್ಮ ಅದಕ್ಕೆ ಇಲ್ಲಿ ಎಂತ ನಿನ್ನ ಮದುವೆಗೆ ಬೇಡ ಅಂದ್ರೆ ನಾ ಮದುವೆ ಆಗುದಿಲ್ಲ, ನಿಮ್ದು ಅದಕ್ಕೆ ಇರ್ಲಿ. ನಾನು ವೈಕುಂಠವೇ ಮೊದಲೇ ಮಾಡ್ತೇನೆ. ನೀನು ಈಗ ಮಾಡಿದ್ದು ಅದೇ ನೀನು ಮತ್ತೆ ಎಂತ? ಅದು ಅಲ್ಲಪ್ಪಯ್ಯ, ಮಾಡುದಲ್ಲ, ಅದಕ್ಕೆ ಇರ್ಲಿ ಅಂತ. ಓ ಇರ್ಲಿ ಅಂತ ಬಿಡು, ನಾವೇನು ಒಂದು ಸಂಪಾದನೆ ಮಾಡ್ಕೊಳ್ಳುವ. ಅದಲ್ಲ ಮಗ, ಈಗ ನಿನ್ನ ಕರೀಲಿಕ್ಕೂ ಕಾರಣ ಉಂಟು. ಏನ? ನನಗೆ ಹೇಳಿದ್ನಲ್ಲ ಹೊರಗಡೆ ಕಾರ್ಯಕ್ರಮ ಉಂಟು, ಮತ್ತು ಇನ್ನು ಹೆಚ್ಚಿಗೆ ಸಂಪಾದನೆ ಮಾಡ್ಬೇಕಾ. ಹಾಗ ಒಂದಿನಕ್ಕೆ ಒಂದೊಂದು ಕಾರ್ಯಕ್ರಮಕ್ಕೆ ಹೋದ್ರೂ ಸಾಕಾಗುದಿಲ್ಲ, ಬಹಳ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಾನು ಈಗ ಹೊರಗಡೆ ಹೋಗಿ ಬರ್ತೇನೆ. ಆದ್ರೆ ನಾವು ಆನುವಂಶಿಕವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದೇವಲ್ಲ, ಕಾಳಹಸ್ತೇಶ್ವರನ ಪೂಜೆ, ಆ ಪೂಜೆ ನಿಲ್ಬಾರ್ದು ಅಂತ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕು. ಯಾಕೆ ನಾನುವುದಿಲ್ಲ? ಯಾಕೆ ಅಪ್ಪಯ್ಯ, ಈಗ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಹೋಗ್ಬೇಕಲ್ಲಪ್ಪ. ಹೋಗ್ಬೇಕು ಅಂತ ಆದ್ರೆ ಅಪ್ಪಯ್ಯ ತ್ರಿಕಾಲ ಸ್ನಾನ ಆಗ್ಬೇಕು ಅಪ್ಪಯ್ಯ. ಮತ್ತೆ ಸ್ನಾನ ಮಾಡ್ಬೇಕು. ಅಯ್ಯೋ ಅಪ್ಪಯ್ಯ, ನಂಗೆ ಈಗ ಸಾಧ್ಯ ಇಲ್ಲ ಬೆಳಿಗ್ಗೆ ಎದ್ಕೊಂಡು ಹೋಗ್ಲಿಕ್ಕೆ. ಯಾಕೆ? ಚಳಿ ಮಾತಾಡ್ತೀಯ? ಚಳಿ ಆಗ್ತದೆ ಅಪ್ಪಯ್ಯ. ಚಳಿಯ? ಹೌದಪ್ಪಯ್ಯ. ಕೇಳಲಿಲ್ವ ನೀನು? ಏನ? ಓಟ ಕಂಜುವುದು ಕುದುರೆ, ಭಾರ ಕಂಜುವುದು ಕತ್ತಿ. ಕತ್ತೆ. ಹಾಗೆ ಚಳಿಗಂಜುವವನು ಬ್ರಾಹ್ಮಣನೇ, ವಿಪ್ಪದನೇ. ಚಳಿ ಗಂಜುವನು ವಿಪ್ಪದನೇ. ಒಬ್ಬ ನೀನೇ ನಂಗೆ ಸ್ನಾನ ಮಾಡಿಸ್ಬಿಡ್ತೇ ಮರ. ಹಾಗೆ ಮಾತಾಡ್ತೇನೆ, ಅಷ್ಟು ಸ್ಪಷ್ಟ ಮಾತಾಡ್ಲಿಕ್ಕೆ ಹೋಗಿ ಅದೆಲ್ಲ. ಹೌದೌದು, ಚಳಿಗಂಜುವ ಬ್ರಾಹ್ಮಣನೇ. ಅಪ್ಪಯ್ಯ ನಿಮಗ್ ಬುದ್ಧಿ ಇಲ್ಲ. ಯಾಕ? ನೀವೇ ವಿಚಾರ ಮಾಡಿ. ಏನು? ಬ್ರಾಹ್ಮಣರಿಗೆ ಚರ್ಮೇ ಇಲ್ವ ಅಪ್ಪಯ್ಯ? ಆ ಹೇಳುವ ಯಾವ್ದಂತ ಬೇರೆ ಶಾಸ್ತ್ರಕಾದ ಹೇಳ್ದವನು ಅವನೇ. ಅಲ್ಲ, ಚಳಿ ಆಗುದಿಲ್ಲ ಬ್ರಾಹ್ಮಣರಿಗೆ? ಅಂಜಬಾರ್ದು ಅಂತ ಹೇಳುದು. ನಾ ಅಂಜುವುದಿಲ್ಲ, ನಾ ಹೆದರುತ್ತೆ. ಹೆದರಲೂಬಾರ್ದು, ಅಂಜುವುದು. ಈಗ ಒಂದು ಕೆಲಸ ಮತ್ತೆ ಆಗಿದೆ. ನಾನು ಒಂದು ಹೀಗೆ ಮಲ್ಲಪ್ಪಯ್ಯ ನೋಡು, ಬೆಳಿಗ್ಗೆ ಎದ್ಕೊಂಡ ನಾನು ಕೆರೆಗೆ ಹೋಗ್ತೆ. ಅದು ಹೋಗ್ತೇಲ್ಲ ದಿವಸ. ಹೌದಾ? ಹೋಗಿ ನನ್ನ ಜುಟ್ಟ ಉಂಟಲ್ಲಪ್ಪಯ್ಯ, ಆ ಕೆರೆ ನೀರಲ್ಲಿ ಹಂಚುದು. ನಾ ಎದ್ಕೊ ಬತ್ತೇ ಇರುದು. ಆ ಜುಟ್ಟದಿಂದ ಒಂದೊಂದೇ ಹುಂಡಿ ನೀರು ಬೀಳ್ತೇ ಇರ್ತದೆ. ನೋಡುವವ್ರು ನಮ್ ಜಾತಿಯವರೆಲ್ಲ ಎಂತ ಗೊತ್ತಾ? ಏನಂತಾರೆ? ಕಾಶಿಮಾನಿ ಮಿಂತ್ಕ ಬೊಂಜ. ಹೌದೌದು, ಇವತ್ತು ನಾನು ಮಕ್ಕ ಬಂದ ಅಂತಾರೆ. ಆದ್ರಿಂದ ಹಾಗ ಮತ್ತೆ ಬೆಳಿಗ್ಗೆ ಕಷ್ಟ, ಕೊನೆ ಸ್ನಾನ ಮತ್ತೆ ಅಪ್ಪಯ್ಯ. ಹೌದಾ? ಅದು ಒಂದು ಅಪ್ಪಯ್ಯ. ಏನು? ನಾನು ಎಂತಾಯ್ತಾ? ಇದೆ ಎಂತಾಯ್ತ ಮಣಿ? ತೀತ ಅಪ್ಪಯ್ಯ. ತೀತ
ಶೀತಪಯ ಶೀತ ಹೌದಾ ದೇವ್ರೆ ಹಾ ಅದ್ರ ಹೆದರಿಕೆ ಆರಂಭವಾಗಿ ಬಹಳ ವರ್ಷ ಆಯ್ತು. ಅದು ನೀ ಯಾವಾಗೂ ಹೊರಗೆ ಹೋಗ್ತೇ ಮದಯ. ಹೌದು ಮಾರೆ, ಅದಲ್ಲ ನೀ ಮನೆ ಒಳಗೆ ಬರ್ಬೇಕಾದ್ರೆ ಹಾಗೆ ಬಂದ್ಬಿಡ್ತೇ. ನಾ ಹಾಗೆ ಬರ್ತೇನೆ, ನೀನು ಹೊರಗೆ ಹೋಗುವಾಗಿಲ್ಲ ಕಡೆ ಹಾಗ ಹೋಗ್ತದೆ. ಒಂದು ಕೆಲಸ ಮಾಡು, ಏನ ಆ ಶೀತಕ್ಕೊಂದು ಚೂರ್ಣ ಉಂಟು ಕೊಡ್ತೇನೆ. ಅದು ಓ ಇದನ್ನ ಜ್ಞಾನ ತೂರ್ಣ ಜ್ಞಾನ ಚೂರ್ಣ ಅಲ್ಲ ಭಯ್ಯ. ಇದ ಅದ ಮೂಗಿ ಹಾಕು, ಮೂಗಿಗೆ ಹಾಕೋದು. ಹೌದು ಎಲ್ಲಿ ಈಗ ಅದು ಎಲ್ಲಿರ್ತದೆ ನೋಡುವ. ಎಂತ ಶೀತ, ನಂಗೆ ಎರಡೆರಡು ಸಲ ಸ್ನಾನ ಮಾಡ್ಬಿಟ್ಟು. ಅಬ್ಬಯ್ಯ 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 ಹೋಯ್ತಾ? ಇದು ಹೊಟ್ಟೆ ಒಳಗೆ ತಲೆ ತಿರ್ದ ಉಂಟು ಅಬ್ಬಯ್ಯ. ಯಾರಿಗೆ? ನಂಗೆ ಒಳಗೆ ತಲೆ ತಿರ್ದ ಉಂಟು. ಅಮ್ಮ ಹೇಳ್ಕೊಟ್ಲ, ನೀನೇ ಹೇಳ್ತಾ ಇದ್ದೀಯ ಇದನ್ನ? ನಂಗೆ ಆಯ್ತು ಅಬ್ಬಯ್ಯ. ಸುಮ್ಮನಿರ ಅಬ್ಬಯ್ಯ ಅಷ್ಟು ಅನ್ನಿಸ್ತಾ ಉಂಟು. ಈಗೊಂದು ರೀತಿ ಹೋಗುವುದಾಯ್ತ ಅಲ್ವಾ? ಹೌದು. ಶೀತ ಎಲ್ಲ ಹೋಯ್ತು ಅಬ್ಬಯ್ಯ. ಹಾಗಾಗಿ ಇದೆಂತದ ಅಬ್ಬಯ್ಯ? ಇದು ಪಟ್ಟೆ ಶಾಲು. ಅಬ್ಬಯ್ಯ ನಂಗೊಂದು ಪತ್ತೆ ತಾಲ್ ಬೇಕ. ಎಂತ ಚಾಲು? ನಂಗೊಂದು ಪತ್ತೆ ತಾಲ್ ಬೇಕು. ಪತ್ತೆ ತಾಳು? ಹಾ ಪಟ್ಟೆ ಶಾಲು. ಹಾ ಇದು ನಾನ್ ನಿನಗೆ ಕೊಡುದಲ್ಲ ಅಥವಾ ಯಾರೋ ಕೊಡುದಲ್ಲ. ಹಾ. ಇದು ಕೊಡ್ಲಿಕ್ಕೂ ಇದಕ್ಕೊಂದು ಯೋಗ್ಯತೆ ಉಂಟು. ನಂಗೆ ಬೇಕು, ಪತ್ತೆ ತಾಲ್ ಬೇಕು. ಮೊನ್ನೆ ಒಂದು ಪಂಚಾಯತ್ವರ ಕಾರ್ಯಕ್ರಮ ಆಯ್ತಲ್ಲ, ಪಂಚಾಯತ್ದಲ್ಲಿ ಸಿಕ್ಕಿದ್ದ. ಅಯ್ಯೋ ಅಲ್ಲಿ ಸಿಕ್ಕಿದ್ದಲ್ಲ ಮಾರಯ್ಯ. ಹಾ. ಅಲ್ಲಿ ಸಿಗ್ಲಿಕ್ಕೆ ಒಂದ್ ತಿಂಗಳಲ್ಲಿ ಓಡಾಡ್ತಾ ಇದ್ದ ಮೇಲೆ ಏನಾದ್ರು ನಿಂಗೆ ಸಿಗ್ತದೆ ಬಿಟ್ರೆ ಅಲ್ಲ. ಇಲ್ಲರ ಸಿಗುದಿಲ್ಲ. ಒಂದೇ ದಿನ ಸಿಕ್ಕುದಲ್ಲ ಅದು. ಎಲ್ಲಾ ವಿದ್ವಾಂಸರು ಸೇರಿರುವಂತಹ ಸಭೆಯಲ್ಲಿ, ವಿದ್ವತ್ ಗೋಷ್ಠಿಯಲ್ಲಿ ನನಗೆ ಸಿಕ್ಕಿದ್ದು ವಿದ್ವಾನ್ ಎನ್ನುವ ಬಿರುದಿನೊಂದಿಗೆ. ಗೊತ್ತುಂಟ ಇದು ಶಾಲು, ಸನ್ಮಾನದ ಶಾಲು ಇದು. ಇವತ್ತು ದೊಡ್ಡ ಅಧ್ವಾನ ಅಂದ್ರೆ ನೀವೇ. ಅದ್ವನ್ ನಾನು ಅದ್ವನಲ್ಲ, ವಿದ್ವಾನ ವಿದ್ವಾಂಸ ಅದು ಬಂತ. ಹೌದೌದು. ಅಪಾಯ ನಂಗೆ ಪತ್ತೆ ತಾಲ್ ಬೇಕು ಅಪಾಯ. ನಿನಗೆ ಬೇರೆ ಅಪಾಯ ನಂಗೆ ಪತ್ತೆ ತಾಲ್ ಬೇರೆ ತಂದುಕೊಡು. ನಂಗೆ ಪತ್ತೆ ತಾಲ್ ಬೇರೆ ತಂದುಕೊಡು. ನಂಗೆ ಪತ್ತೆ ತಾಲ್ ಬೇಕು. ನಂಗೆ ಪತ್ತೆ ತಾಲ್ ಅಂಟಾಯ್ತು, ಅಂಟದು ಓದ್ಬೇಕು ಮಗ. ಅಪ್ಪಯ್ಯ ಓದ್ಬೇಕು. ನಿಮ್ಗೆ ತಿತ್ತು ಬಂತ? ಮತ್ತೆ ಹಿಟ್ಟು ಬರ್ದೇ ಇರ್ತದ. ಎಷ್ಟಾಟ ಮಾಡುದು ನೀನು? ತಂದು ಕೊಡ್ತೇನೆ ಅಂತ ಹೇಳಿಲ್ವ ನಾನು? ತಂದು ಕೊಡ್ತದ? ತಂದು ಕೊಡ್ತೇನೆ. ಈಗ ನಾ ಎಂತ ಮಾಡುದು? ಪೂಜೆಗೆ ಹೋಗ್ಬೇಕು, ಸ್ನಾನ ಮಾಡ್ಕೊಂಡು. ಪೂಜೆ ಹೊಟ್ಟೆ ಪೂಜೆ ಹೋಗು. ಅಪ್ಪಯ್ಯ ಇದು ಈ ಅಂಕೆ ಇಲ್ಲ ಅಂತ ಗುರುತಿದ. ಒಂದ್ ದಿವ್ಸ ಎದ್ದೋ ಮಾಡಿದ್ದಾರೆ, ಮತ್ತೆ ಅವ್ರ ಜೊತೆ ಹೋಗ್ಬೇಡ. ಪತ್ರ ಅಪ್ಪಯ್ಯ ದಾರಿ ಮೇಲೆ ಕೂತ್ಕಂತದ. ಮೊದಲ ಬದಿಗೆ ಹಾಕ್ತಿದ್ರ, ಈಗ ಇವ್ರು ಯಜಮಾನ್ಕಿರಿ ಇಲ್ಲಿ ಬಂದ್ಬಿಟ್ಟಿದ್ರು. ಕಾಣೆಯಾಯಿತು ವಸ್ತುವೆಲ್ಲವೂ, ಕಾಣೆಯಾಯಿತು ವಸ್ತುವೆಲ್ಲವೂ, ಕೋಣ ಹದಗೆಡಿಸಿದನು, ಈ ಕೋಣ ಹದಗೆಡಿಸಿದನು, ತನ್ನಯ ರಾಣಿಗೆ ಗತಿಯನುತ, ತನ್ನಯ ರಾಣಿಗೆ ಗತಿಯನುತ, ನೋಡಿದ್ರು ಸ್ವಾಮಿ ನಮ್ಮ ಸಂಸಾರ ಹೇಗುಂಟು ಅಂತೇಳಿ. ಇಂಥ ಸಂಸಾರ ಇದ್ರೆ ಮತ್ತೆ ಹೊರಗಡೆ ಕಾರ್ಯಕ್ರಮಕ್ಕೆ ಹೋಗದೆ ಮತ್ತೆಂತ ಮಾಡುದು ನಾವಾದ್ರು. ಅದ್ರಲ್ಲೂ ಇವ ಸ್ವಲ್ಪನಾದ್ರೂ ಜಾಣ ಅಂತ ಮಾಡ್ಕೊಂಡಿದ್ದೆ. ಎಷ್ಟು ದೊಡ್ಡ ಕೋಣ ಗೊತ್ತಾಯ್ತು ನಿಮಗೆ? ಈ ಅಪ್ಪ ಸಂಪಾದನೆ ಮಾಡಿಟ್ಟದನ್ನೆಲ್ಲ ಹಾಳು ಮಾಡ್ದ. ಬೇಸರ ಅದಲ್ಲ, ಇವ್ ಹಾಳು ಮಾಡಿದ್ದಕ್ಕೆ ಅಂತಲ್ಲ, ಅದು ಯಾವ್ದಕ್ಕೆ ಉಪಯೋಗ ಆಗ್ಬೇಕು ಅದಕ್ಕೆ ಆಗದೆ ಹೋಯ್ತಲ್ಲ ಅಂತ ಬೇಸರ ಸ್ವಾಮಿ. ಅಯ್ಯೋ, ಅದು ಹೋಗಿ ಹೋಗಿ ಆ 8 ಪಾವಲಿ ಎಲ್ಲ ಅವ್ರ ಮನೆಗೆ ಹೋಗೋದಲ್ಲ, ಅದು ಮತ್ತೆ 8 ಹೋಗು ಜಾಗವೇ ಬೇರೆ ಇತ್ತು ಸ್ವಾಮಿ. ನಿಮ್ಮ ಹತ್ರ ಹೇಳ್ದೆ ಏನು? ಸತ್ಯ ಹೇಳ್ತೆ ನಾನು. ಯಾರತ್ರ ಹೇಳ್ಕೊಳ್ಳುದು? ನೀವು ಯಾರಿಗೂ ಹೇಳ್ಬೇಡಿ. ಇಲ್ಲಪ್ಪ, ನಾ ಯಾರಿಗೂ ಹೇಳ್ಬೇಕು. ನಮಗಾದ ಒಂದು ನೆಮ್ಮದಿ ಸಿಗಬೇಕು ಅಂತ ಆದ್ರೆ ಇಂಥ ಒಂದು ಅನಿವಾರ್ಯ ಮಾರ್ಗವನ್ನು ಅನುಸರಿಸಿದ್ದು ಹೌದು. ನಾನು ನನ್ನ ಹೆಂಡತಿ ಹಾಗೆ ಅಂತ ಗೊತ್ತುಂಟಲ್ಲ, ಹೇಳದ್ನಲ್ಲ, ಮಗ ಹೀಗೆ ಅಂತ ಗೊತ್ತಾಯ್ತಲ್ಲ. ಮೊನ್ನೆ ಒಂದು ಕೆಲಸ ಆಯ್ತು. ಅಂದ್ರೆ ಗೆಜ್ಜೆ ಪೂಜೆ ಅನ್ನೋದು ನಮ್ಮ ದೇವಸ್ಥಾನದಲ್ಲಿ ಆಗುವ ಸಂಪ್ರದಾಯ ರೂಢಿ. ಅದೇ ರೀತಿಯಂತೆ ಆದದ್ದು ತ್ರಿಪುರ ಸುಂದರಿಯ ಮಗಳು ರಾಣಿಗೆ. ಆ ಗೆಜ್ಜೆ ಪೂಜೆ ಮಾಡುವಾಗ ಪ್ರಸಾದ ತೀರ್ಥ ಕೊಡುವಾಗ ನಾನು ಒಮ್ಮೆ
ಹೀಗೆ ಕೈ ಮುಟ್ಟಿ ಪ್ರಸಾದ ಕೊಟ್ಟೆ. ಹೌದಾ? ಹೌದೌದು, ಹಾ. ಕೊಟ್ಟಾಗಿ ಹೇಳಿದ್ರು, ಹಾಗಿದ್ರೆ ನಾಳೆ ಬನ್ನಿ ಅಂತೇಳಿ. ಹಾ. ಅಲ್ಲೆಲ್ಲ ಹೋಗ್ಬೇಕು ಅಂತಾರೆ, ಹಾಗೆ ಆಗ್ತದ? ಹೌದಪ್ಪ. ಹಾಗಾಗಿ ಆ ರಾಣಿಗೆ ಇದೆಲ್ಲ ಆದೀತು ಅಂತ ನಾ ತೀರ್ಮಾನ ಮಾಡ್ಕೊಂಡಿದ್ದೆ, ತಿಳ್ಕೊಂಡಿದ್ದೆ. ಹೋಯ್ತಲ್ಲ ಈಗ ಇದೆಲ್ಲ ಮಾಣಿಯಿಂದೆಲ್ಲ ಹೋಯ್ತಲ್ಲ, ನಮ್ಮ ಹತ್ರ ಉಂಟಲ್ಲ ಕೈಯಲ್ಲಿ, ಮತ್ತೆ ಸಂಪಾದನೆ ಮಾಡೋ ಯೋಗ್ಯತೆ ಉಂಟಲ್ಲ. ಹಾಗಾಗಿ ಯಾವುದಕ್ಕೂ ಮಾಣಿ ಅಂತೂ ಪೂಜೆ ಹೋಗಾಯ್ತು, ಅವಳು ಆ ಕಡೆ ಆಯ್ತು. ನಮಗೆ ಈ ಕಾರ್ಯಕ್ರಮ ಎಲ್ಲಿ? ರಾಣಿ ಮನೆಯಲ್ಲಿ. ತ್ರಿಪುರ ಸುಂದರಿ ರಾಣಿ ಜಾಣೆ ತ್ರಿಪುರ ಸುಂದರಿ ಜಾಣೆ ರಾಣಿಯು ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ಜಾಣೆ ರಾಣಿಯು ತ್ರಿಪುರ ರಿಪು ರಿಪು ಸತಿಯ ರೂಪಸಿ ತ್ರಿಪುರ ರಿಪು ರಿಪು ತ್ರಿಪುರ ರಿಪು ರಿಪು ಸತಿಯ ರೂಪಸಿ ಗುಪಿತದಿಂ 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 ತಾಕಾಯುತ್ತಿದ್ದಳು ಬಿಟರ ಪರವಾಗ ಗುಪಿತದಿಂ ಗುಪಿತದಿಂ ತಾಕಾಯುತ್ತಿದ್ದಳು ಬಿಟರ ಪರವ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇದು ನನ್ನ ಪರಿಚಯ ಆಯ್ತಾ? ಯಾರು ನೀವು? ಅಯ್ಯೋ, ನನ್ನ ಪರಿಚಯ. ಹಾ ಹಾ, ಹೀಗಿರಬಹುದು. ಏನು? ನನ್ನ ಪರಿಚಯ ಇಲ್ಲದೆ ಹೋದ್ರು ಹಾ. ನಮ್ಮ ಅಮ್ಮನ ಪರಿಚಯ ನಿಮಗೆ ಇರಬಹುದು. ಇಲ್ಲಪ್ಪ. ತ್ರಿಪುರ ಸುಂದರಿ ಕೇಳಿದ್ದೀರಾ ಹೆಸರು? ಹೇಳಿದ್ದೇವೆ. ಹಾ, ಬಹುಶಃ ನಿಮಗೆ ಹೆಚ್ಚು ಪರಿಚಯ ಇರ್ಲಿಕ್ಕಿಲ್ಲ. ಮತ್ತೆ ನಿಮ್ಮ ಅಪ್ಪನಿಗೆ ಬಹಳ ಪರಿಚಯ ಉಂಟು. ಹೌದೌದು. ಯಾಕೆ ನಿಮ್ಮ ಅಪ್ಪ ಆಗಾಗ ನಮ್ಮ ಮನೆಗೆ ಬಂದು ಹೋಗುತ್ತಾ ಇದ್ರಂತೆ. ಹೌದಾ? ಹೌದೌದು. ಅದಕ್ಕೆ ಸಾಕ್ಷ್ಯೋ ಎಂಬಂತೆ ಏನು? 2 ತಾಳದ ಕಡೆ ನಮ್ಮ ಮನೆಯಲ್ಲೇ ಉಂಟು. ಇಲ್ಲ ಅಪ್ಪ ಎಂದೆ? ಹೌದೌದು. ಹೌದೌದು, ಅಪ್ಪ ಎಂದೆ. ಅಮ್ಮ ಹೇಳಿದ ಕತೆ, ಒಂದು ಭಾಗವತರು ಬರ್ತಿದ್ರು ಮಗ, ಆಗಾಗ ಆಗ ಬಂದ ಸಂದರ್ಭದಲ್ಲಿ ಒಮ್ಮೆ ಅಮ್ಮನಿಗೂ ನಿಮ್ಮ ಅಪ್ಪನಿಗೂ ಜಗಳ ಪ್ರಾರಂಭ ಆಯ್ತಂತೆ. ಆಮೇಲೆ ಅದನ್ನು ಬಿಟ್ಟು ಕೊಡ್ಲೇ ಇಲ್ಲ ಅಮ್ಮ. ಹೌದಾ? ಹೌದೌದು. ಆದ್ರೆ ನಮ್ಮ ಅಪ್ಪ ಬಿಟ್ಟೋದಲ್ಲ, ನಿಮ್ಮ ಅಮ್ಮ ಕಿತ್ತಿಟ್ಟ. ಅಮ್ಮ ಕಿತ್ಕೊಂಡು ಇಟ್ಕೊಂಡದ್ದು. ಇದು ನನ್ನ ಪರಿಚಯ. ಅವರು ಮಗಳು ನಾನು ರಾಣಿ ಅಂತ. ಇದು ನೀವು ನಮ್ಮ ಮನೆ ಕಡೆ ಬರ್ಲಿಲ್ಲ ಅಂತ ಆಯ್ತು. ಇಲ್ಲಪ್ಪ. ಅಲ್ಲ, ಇನ್ನು ಬರ್ಬಹುದು, ಇನ್ನು ಬರ್ಬಹುದು. ಬರುವುದು ಇಲ್ಲ ನಾವು. ಅಲ್ಲ, ನೀವೇ ಬರಬೇಕು ಅಂತಿಲ್ಲ. ನಿಮ್ಮ ಪಕ್ಕದಲ್ಲಿ ಕೂತವ್ರು ಇನ್ನೇನು ಬರಬೇಕು ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಉಂಟು ನನಗೆ. ಹೌದಾ? ಹೌದೌದೌದು, ಇರ್ಬೋದು. ಹಾಗೆ ಇದು ವಿಶೇಷ ಗೊತ್ತುಂಟು ನಿಮಗೆ? ನಮ್ಮನ್ನೆಲ್ಲ ದೇವದಾಸಿಯರು ದೇವದಾಸಿಯರು ಅಂತ ಕರೆಯುವುದುಂಟು. ನಾವು ಇದ್ದದ್ರಿಂದಲೇ ಊರಿನ ಹೆಣ್ಣು ಮಕ್ಕಳೆಲ್ಲ ಒಂದು ಮಾನ ಮರ್ಯಾದೆ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು. ಹೇಗೆ? ಎಲ್ಲಿಯೇ ಒಂದು ಸಮಸ್ಯೆ ಬಂದ್ರು ಜನ ನಮ್ಮಲ್ಲಿಗೆ ಬರ್ತಾರೆ. ಇಲ್ಲ ಅಂತಾದ್ರೆ ಊರಿನ ಹೆಣ್ಣು ಮಕ್ಕಳೆಲ್ಲ ತಲೆ ಎತ್ತಿಕೊಂಡು ತಿರುಗಾಡುವುದಕ್ಕೆ ಆಗ್ತಿತ್ತ ಸ್ವಾಮಿ? ನಮ್ಮ ವಿಶೇಷತೆ ಏನು ಗೊತ್ತಾ? ಕೇವಲ ಭೂಲೋಕದಲ್ಲೂ ಒಂದೇ ಅಲ್ಲ, ದೇವಲೋಕದಲ್ಲೂ ನಮಗೊಂದು ಸ್ಥಾನ ಎನ್ನುವುದುಂಟು. ಇದ್ದಾರಲ್ಲ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಅವರ ಸಂತಾನವೇ ನಾವು. ಮತ್ತೆ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ಆಗಬೇಕು, ನಾವು ಬೇಕೇ ಬೇಕು, ನಾವು ಬೇಕೇ ಬೇಕು. ಮತ್ತೆ ನಮ್ಮನ್ನು ಕೆಲವರು ಬಹಳ ತುಚ್ಛೀಕಾರದಿಂದ ನೋಡುವುದುಂಟು. ಈಗ ಒಂದು ವಿಚಾರ ಹೇಳ್ತೇನೆ ನಿಮ್ಮಲ್ಲಿ. ಯಾವುದೇ ಒಂದು ಒಳ್ಳೆಯ ವಸ್ತುವನ್ನು ಸೂಚಿಸುವುದಾದ್ರೆ ಏನ್ ಹೇಳ್ತಾರೆ? ಸುವ್ಯವಸ್ಥಿತವಾಗಿ ಸು ಅಂತ ಸೇರಿಸಿದ್ರೆ ಒಳ್ಳೆಯದು ಅಂತ ಆಗುತ್ತದೆ. ಇಳೆ ಅಂತ ಹೇಳಿದ್ರೆ ಭೂಮಿಗೂ ಇಳೆ ಅಂತ ಹೇಳ್ತಾರೆ. ಯಾವುದಾದ್ರೂ ಒಳ್ಳೆಯ ಬೆಳೆ ಬೆಳೀಬೇಕು ಅಂತ ಒಳ್ಳೆಯ ಬೆಳೆ ನಮ್ಮಲ್ಲಿ ಬೆಳೆಯುತ್ತದೆ. ಹಾಗಾಗಿ ನಮಗೆ ಅಂತದ್ದೊಂದು ಹೆಸರನ್ನು ಹೇಳ್ತಾರೆ ಸ್ವಾಮಿ. ವಿಶೇಷ ಗೊತ್ತುಂಟ? ಮೊನ್ನೆ ಅಂತ ಹೇಳಿದ್ರೆ ನನಗೆ ಹೆಜ್ಜೆ ಪೂಜೆ ಆದದ್ದು.
ಗೆಜ್ಜೆ ಪೂಜೆ ಅಂತ ಹೇಳಿದ್ರೆ ಅಮ್ಮನ ನಂತರದಲ್ಲಿ ಆ ಕಾರ್ಯವನ್ನು ನಾನು ಮಾಡಬೇಕು. ಹಾಗೆ ಗೆಜ್ಜೆ ಪೂಜೆ ನಾಟ್ಯ ಎಲ್ಲ ಮುಗಿಸಿ ಇನ್ನೇನು ಪ್ರಸಾದ ತೆಗೆದುಕೊಳ್ಳಬೇಕು ಅಂತ ಹೋದಾಗ ಅವರಿದ್ದಾರೆ ನಮ್ಮೂರಿನಲ್ಲೆಲ್ಲ ಎಲ್ಲರೂ ಅವ್ರನ್ನ ದೇವರು ದೇವರು ಅಂತಲೇ ಪೂಜೆ ಮಾಡುವುದು. ಶಾಸ್ತ್ರಿಗಳು ಬ್ರಾಹ್ಮಣರು ಅವರು ನನಗೆ ಪ್ರಸಾದ ಕೊಡುವುದಕ್ಕೆ ಬಂದ್ರು. ನಾನು ಯೋಚನೆ ಮಾಡಿದ್ದೇನೆ ಗೊತ್ತಾ, ಎಲ್ಲವರಿಗೂ ಪ್ರಸಾದ ಕೊಡ್ತಾ ಬಂದ್ರು. ನಾನು ಹೀಗೆ ಪ್ರಸಾದಕ್ಕೆ ಕೈ ಮುಂದೆ ಮಾಡಿದೆ. ನಾನು ಹೀಗೆ ಕೈ ಕೆಳಗೆ ತಂದ ಹಾಗೆ ಅವರು ಕೈ ಕೆಳಗೆ ತರ್ತಾರೆ. ನಾನು ಯೋಚನೆ ಮಾಡಿದ್ದೇನು, ಭಟ್ರು ಬಹಳ ಮಡಿಯಲ್ಲಿದ್ದವರು, ಅವರನ್ನು ಮುಟ್ಟಬಾರದು ನಾನು. ಯಾಕೆ, ಅವರು ಮೈಲಿಗೆ ಆಗುತ್ತಾರಲ್ಲ. ಆಮೇಲೆ ನಾನು ಬಯಸ್ಕೊಳ್ಬೇಕು ಅಂತ ನಾನು ಹೀಗೆ ಕೆಳಗೆ ಕೈ ತರುವುದು, ಅವರು ಕೈ ಕೆಳಗೆ ತರ್ತಾರೆ. ಆಮೇಲೆ ನನ್ನ ಕೈ ಮುಟ್ಟಿಯೇ ಪ್ರಸಾದ ಕೊಟ್ಬಿಟ್ಟು. ಅವರೇ ಮುಟ್ಟಿದ ನೀವು ಮುಟ್ಟಿದ್ದೆ? ಇಲ್ಲ ನಾನು ಮುಟ್ಲಿಲ್ಲ. ಈಗ ಯೋಚನೆ ಮಾಡಿ, ಮಡಿಗಿಂತಲೂ ಮೈಲಿಗೆಗೆ ಹೆಚ್ಚು ಶಕ್ತಿ ಉಂಟು ಅಂತ ನನಗೆ ಈಗ ಅರ್ಥ ಆಯ್ತು. ಯಾಕೆ, ನಿಜವಾಗಿ ಮಡಿಗೆ ಹೆಚ್ಚು ಶಕ್ತಿ ಉಂಟು ಅಂತ ಆದ್ರೆ ಮಡಿಯವರು ಮೈಲಿಗೆಯನ್ನು ಮುಟ್ಟಿದ್ರೆ ಮೈಲಿಗೆಯವರು ಮಡಿಯಾಗಬೇಕಿತ್ತು. ಇಲ್ಲ, ಹಾಗಾಗುವುದಿಲ್ಲ. ಮಡಿಯವರು ಮೈಲಿಗೆ ಆಗಿ ಹೋಗುತ್ತಾರೆ. ಹಾಗಾಗಿ ನಮ್ಗೆ ಹೆಚ್ಚು ಶಕ್ತಿ ಉಂಟು ಅಂತ ನಾವು ಯೋಚನೆ ಮಾಡಿದ್ದು. ಹಾಗೆ ಯೋಚನೆ ಮಾಡಿ ಶಾಸ್ತ್ರಿಗಳು ಹೀಗೆ ಕೊಂಡು ಸನ್ನೆ ಮಾಡಿದ್ರು. ನನಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಒಳ್ಳು ಪ್ರಸಾದ ತಲೆಗೆ ಹಾಕೊಂಡೆ ಮನೆಗೆ ಬಂದು, ಅಮ್ಮ ಹೀಗಾಯ್ತು ಅಂತ ಕೇಳಿದೆ. ಅಮ್ಮ ಹೇಳಿದ್ದೇನೆ ಗೊತ್ತಾ, ಹಿಡ್ಕೋ ಮಗಳೇ ಬಿಡಬೇಡ ಅಂತ ಹೇಳಿದ್ಲು. ಏನು ಅಂತ ಅರ್ಥ ಆಗ್ಲಿಲ್ಲ. ಅವ್ರು ಹಾಗೆ ಮಾಡಿದ್ದಾರೆ ಅಂತಾದ್ರೆ ನಾವೆಲ್ಲ ಜೀವನದಲ್ಲಿ ಮುಂದೆ ಬರಬೇಕು ಅಂತಾದ್ರೆ ಅಂತವ್ರು ಒಬ್ಬೊಬ್ರು ಬೇಕಾಗುತ್ತದೆ ಮಗಳೇ, ಬಿಡಬೇಡ ಅಂತ ಹೇಳಿದ್ರು. ಈಗ ಯೋಚನೆ ಮಾಡುವುದು, ಶಾಸ್ತ್ರಿಗಳು ಬರ್ತೇನೆ ಅಂತ ಹೇಳಿದ್ರು ಮೊನ್ನೆ ದಿನವೇ. ಬರ್ತಾರ ಅಂತ ನಿರೀಕ್ಷೆಯಲ್ಲಿದ್ದೇನೆ. ಅಮ್ಮ ಎಲ್ಲ ಹೇಳಿಕೊಟ್ಟಿದ್ದಾರೆ. ನೋಡುವ ಬರ್ಬೋದು. ಯಾರು ನೋಡ್ಲಿಲ್ಲ. ಸಾಯ್ಬೇಡ, ಮೊದ್ಲೇ ನಾನೇ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಸ್ಕಾಕೊಂಡು ಬಂದು ಶಾಸ್ತ್ರಿ ಮೆಲ್ಲ ಶಾಸ್ತ್ರಿಗಳೇ ಇಷ್ಟೇ ಸಾಕು. ಅಲ್ಲ, ನಮಗೆ ಸಂತೋಷ ಆದದ್ದು. ಯಾಕೆ ನೀವು ದೊಡ್ಡ ಕೇಳಿದ್ರಿ. ಇದು ಊರಲ್ಲೆಲ್ಲ ನೀವು ನಡ್ಕೊಂಡು ಹೋಗುವಾಗ ನೋಡಿದ್ದೇನೆ, ಎಲ್ಲ ಜನ ಬದಿಗೆ ಸರಿ ನಿಲ್ತಾರೆ. ಅಯ್ಯೋ ದೇವರು ಅಂತ ಕಾಲಿಗೆ ಬೀಳುತ್ತಾರೆ. ಅಂತ ಎಲ್ಲವರು ಕಾಲಿಗೆ ಬೀಳುವಂತಹ ಪಾದ ಇಂದು ನಮ್ಮ ಮನೆಗೆ ಬಂತಲ್ಲ. ಹಾಗಾಗಿ ಹಾಗಾಗಿ ಸಂತೋಷ. ಊರವರೆಲ್ಲ ಬದಿಗೆ ಹೋದ್ಮೇಲೆ ನಾ ಈ ಬದಿಗೆ ಬಂದಿದ್ದು. ಸಂತೋಷ ಆಯ್ತು. ಯಾರಿಗೂ ಗೊತ್ತಾಗ್ಲಿಲ್ಲ. ಇಲ್ಲ, ಯಾರಿಗೂ ಇದು ನಿಮ್ಮ ಕೇಳ್ಕೊಂಡು ಬರ್ಲ, ಯಾರಿಗೆ ಗೊತ್ತಾಯ್ತಾ ಅಂತ. ಇನ್ನೊಂದು ಬನ್ನಿ, ಒಳಗೆ ಬನ್ನಿ, ಹೀಗೆ ಬನ್ನಿ. ಕಾಲು ತಲಿದೆರೆದ್ದು ತನ್ನ ಗೋಣ ಕುಂಕಿಸಿ ಜಾಣತನದಲ್ಲಿ ನುಡಿದಳು, ಜಾಣತನದಲ್ಲಿ ನುಡಿದಳು. ರಾಣಿ, ಇದು ನಿಮಗೆ ಆಸನ. ಕುಳಿತುಕೊಳ್ಳಿ. ಇದು ನಂಗೆ ಅಂತ ನಂಗೆ ಮಾತ್ರ ಹೇಳುದಾ ಅಥವಾ ಬಂದವರಿಗೆಲ್ಲರಿಗೂ ಇದನ್ನೇ ಹೇಳುದಾ? ಯಾರು ಬರ್ತಾರ ಅವರಿಗೆಲ್ಲ ಇದು ನಿಮಗೆ ಅಂತ ಹೇಳೋದು. ಆ ಕ್ಷಣಕ್ಕೆ ಅವರಿಗೆ. ಹೌದೌದು. ಅವತ್ತು ಯಾರು ಬಂದಿದ್ದಾರೆ ಇದು ಅವರಿಗೆ. ನಿಮಗೆ ಇದನ್ನ ಏರಬಹುದೇ? ಕುಳಿತುಕೊಳ್ಳಿ. ಏರಿ ಕುಳಿತುಕೊಳ್ಳಿ. ಗಟ್ಟಿ ಉಂಟಾ? ಗಟ್ಟಿ ಉಂಟು. ಯಾಕೋ ಅನುಮಾನ. ಯಾಕೆಂದ್ರೆ ಎಷ್ಟು ಜನ ಏರಿ ಇಳಿದು ಹೋದ ಮಂಚವೋ ಈ ಸಿಂಹಾಸನವೋ. ನೀವೇ ಮೊದ್ಲು 2 ಸಲ ಬಂದು ಹೋಗಿದ್ದೀರೋ? ನಾನೇ ಪ್ರಥಮ ಬಂದಿದ್ದು. ಅದಕ್ಕೆ ಎಷ್ಟೊಂದು ಮಂದಲ್ಲಿ ಕೇಳಿದ್ದು. ಹೌದು, ನಾ ಬಂದಿದ್ರೆ ಇದು ಬೇರೆ ಬಣ್ಣ ಹಚ್ಚಿದ್ ನಂಗೆ ಗೊತ್ತಾಗುದಿಲ್ಲ ಆಗಿತ್ತು ಇವತ್ತು. ಇದು ನೀ ಅಂತ ನಿಂತ್ಕೊಳ್ತೆ, ನಿಮ್ಮ ನೀ ಇಲ್ಲ ಅತಿಥಿಗಳನ್ನು ಉಪಚಾರ ಮಾಡಬೇಕು ಅಂತ ಅಮ್ಮ ಹೇಳಿದ್ದಾಳೆ. ಆದ್ರೆ ನನಗೆ ಹೇಗೆ ಉಪಚಾರ ಮಾಡಬೇಕು ಅಂತ ಗೊತ್ತಿಲ್ಲ. ನಿಂಗೂ ಇದು ಪ್ರಪ್ರಥಮ. ನಂಗೂ ನಮ್ಮನೆ ಬೇರೆಯವರ ಮನೆಗೆ ಬಂದು ಉಪಚಾರ ತಗೊಳ್ಳೋ ಪ್ರಥಮವೇ. ಅಮ್ಮ, ಶಾಸ್ತ್ರಿಗಳು ಬಂದಿದ್ದಾರೆ. ಅಯ್ಯೋ, ಶಾಸ್ತ್ರಿಗಳ ಬನ್ನಿ, ಶಾಸ್ತ್ರಿಗಳ ಬುಳ್ಗುಳ್ಳಿ. ಇದು ಕೊರ್ಮ. ಅವಳದೆಂತ ಕರ್ದಿ, ಅವಳೆಂತ ಗುಳುಗುಳಿ. ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿದ್ದು. ಯಾರು ಅಲ್ಲಿ ಯಾರು ಹೋಗಿ ಸಾಯ್ತಾರೆ. ಅಮ್ಮ ನೋಡಿ, ನೀವು ಬಂದು ಸಂತೋಷದಲ್ಲಿ ಎಷ್ಟು ದಿನ ಆಯ್ತೇನೋ ನೆಟ್ಟಿಗೆ ನಿಲ್ಲದೆ ಸೊಂಟ ನೆಟ್ಟಿಗೆ ಮಾಡ್ಕೊಂಡು ಓಡಿ ಬರ್ತಾ ಇದ್ದಾರೆ ಈ ಕಡೆ. ನೀವು ಅವ್ರನ್ನಿಲ್ಲೇ ಕಳ್ಸೆ. ಆಗ್ಲಮ್ಮ ಎಂತ ಆಗ್ಲಮ್ಮ. ನಾನು ನಿನ್ನ ಹತ್ರ ಮಾತಾಡುವಳು ಬಂದ್ರೆ ಮತ್ತೆ ಅವಳ ಹತ್ರ ಮಾತಾಡುವ. ಬನ್ನಿ ಅಮ್ಮನ ಕರಿಬೇಡ. ಗುಳುಗುಳಿ ಅಂತ. ಇದು ನಿಮಗೆ ಕುಳಿತುಕೊಳ್ಳಿ ಅಂತ ಹೇಳಿದ್ದು.
ಅಮ್ಮ ಮಗ ಶಾಸ್ತ್ರಿಗಳಿಗೆ ಕುಡಿಯುವುದಕ್ಕೆ ಎಂತ ಕೊಡುವುದಮ್ಮ? ಏನಾದಿತ್ತು ಕೇಳಿ ಹಾಲು ತಕೊಂಡ್ಬರ್ಲ. ಹಾಲಾದೀತ? ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಇದು ಹಾಲು ಸ್ವಂತ. ಚಂದ ಚಂದ ಚಂದ. ಏನಾಯ್ತಮ್ಮ? ಮುಂದೆ ಬೇಕು ಹಾಳಾಗ್ ಹೋಗ್ಲಿಕ್ಕೆ. ಮಗ ಓ ಇದ್ದು ಬಿದ್ದು ಹಾಲು ಪೂರ್ತಿ ಪಕ್ಕದ ಮನೆ ಮಾಡ್ಬೇಕು ಕುಡ್ಕೊಂಡು ಹೋಯ್ತು. ಅಯ್ಯೋ ಅದು ಗಂಡು ಬೇಕು. ಶಾಸ್ತ್ರಿಗಳೇ ಹಾಲಿಲ್ಲ. ಹಾಲಿಲ್ವಾ? ಕುಡ್ಕೊಂಡು ಹೋಯ್ತು. ಹಾ ಅದಕ್ಕೆ ಆಚೆ ಮನೆಗೆ ಹೋಗಿ ಹಾಲು ತಕೊಂಡ್ಬರ್ತೆ. ನಾಲ್ಕನೇ ಶಾಸ್ತ್ರಿಗಳೇ ಹೇಳು. ನಾಲ್ಕನೇ ಶಾಸ್ತ್ರಿಗಳೇ ಏನ್ ಶಾಸ್ತ್ರಿಗಳ ನಾಲ್ಕಣಿಯ? ಅಲ್ಲ ಅಲ್ಲ ಅಲ್ಲ, ಪಕ್ಕದ ಮನೆಗೆ ಹೋಗಿ ಹಾಲು ತರಬೇಕು, ನಾಲ್ಕಣೆ ಕೊಡಿ ಅಂತ ಹೇಳಿದ್ದು. ನಾಲ್ಕಣೆ ಎಲ್ಲ ಇಲ್ಲ. ಹ? ಅಮ್ಮ ಶಾಸ್ತ್ರಿಗಳ ಹತ್ರ ನಾಲ್ಕಣೆಯೂ ಇಲ್ವಂತೆ. ಎಂತ ಪರಿಸ್ಥಿತಿ ಬಂದು ಹೋಗ್ಲಿ. ಇದು ಬೊಂಡ ತಿನ್ನುವ ಕೇಳ. ಅದಲ್ಲ. ಬೊಂಡ ಬೊಂಡ ಶಾಸ್ತ್ರಿಗಳೇ. ಹೌದೇನೆ? ನಿಮ್ ಮನೆಗೆ ಹಾಲು ಪಕ್ಕದ ಮನೆ ಗಂಡು ಬೆಕ್ಕು ಬಂದು ಕುಡ್ಕೊಂಡು ಹೋಯ್ತಾ? ಹೌದೌದು. ಎಲ್ಲಾ ದಿವಸವೂ ಪಕ್ಕದ ಮನೆ ಗಂಡು ಬೆಕ್ಕೆ ಬರ್ತದೆ, ಇವತ್ ಮಾತ್ರ ಬಂತ? ಅದು ಒಂದೊಂದ್ ದಿವಸ ಹಾಲು ಬೇಕು ಅನಿಸಿದಾಗ ಬಂದು ಹೋಗ್ತದೆ. ಸರಿ. ಎಂತಂತೆ? ಎಂತ ಬೊಂಡ 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 ತಿನ್ನುವ ಕೇಳ. ಬೊಂಡ ಅಡ್ಡಿಲ್ವಾ? ಆದಿತ್ತು ಅದಾರದು. ಅಮ್ಮ ಅಯ್ಯೋ ದೇವ್ರೆ, ಅದು ಆ ಕೆಲಸದವ ಅಂಕುಶ ಮೊನ್ನೆ ಸನ್ಮಾನ ಮಾರ್ಗದಿಂದ ನಮ್ ವಜ್ಜಾಯ್ತು, ಕೈಗೆ ಸಿಗುವುದಿಲ್ಲ. ಏನು? ಅವ ಸಿಕ್ಕುವುದಿಲ್ಲ. ಈಗ ಒಂದು ಕೆಲಸ ಮಾಡು, ಹಾ. ಮನೆ ಹಿಂದೊಂದು ಹಳೆ ಮರ ಉಂಟು ಮಗ. ಅದ್ರಲ್ಲಿ ಒಂದು ಎರಡು ಬೊಂಡ ಕಂಡ ಕಾಣ್ತದಪ್ಪ. ಹಾ ಹಾ ಹಾ. ಶಾಸ್ತ್ರಿಗಳ ಹತ್ರ ಹತ್ತು ಕೊಯ್ಕೊಳ್ತೀರ ಕೇಳು. ಶಾಸ್ತ್ರಿಗಳೇ ವಾ. ಮನೆ ಹಿಂದೆ ಒಂದು ಹಳೆ ಮರ ಉಂಟಂತೆ, ಎರಡು ಬೊಂಡ ಉಂಟಂತೆ, ಕೊಯ್ಯುವವರು ಯಾರು ಇಲ್ಲ, ನೀವೇ ಹತ್ತಿ ಕೊಯ್ಕೊಳ್ತೀರಾ? ಬೇಡ. ಆ ಹಳೆ ಮರದ ಬೊಂಡ ಹುಳಿ ಆಗಿರ್ತದೆ ಅಂತ ಯಾರ ಹೇಗಾದ್ರೂ ಗೊತ್ತಾಗಿ ಆಗ್ತದೆ. ನಮಗೆ ಎಳೆ ಮರದ ಬೊಂಡ ಇದ್ರೆ ಹೇಳು. ಬೇಡಂತ ಅಮ್ಮ. ಇದು ಹಾಗಾದ್ರೆ ಏನು ಬೇಡ ಅಮ್ಮ, ಅವರಿಗೆ ಹೀಗೆ ಸದ್ಯಕ್ಕೆ ಏನು ಬೇಡ. ಎಲ್ಲ ಅಡಿಕೆ ಎಲ್ಲ ಅಡಿಕೆಯ? ಅದು ಅದು ನಾವು ಮಾತಾಡ್ರಿ ಎರಡು ಒಂದೇ. ಅದು ಈ ಬದಿ ಕನ್ನಡವು ನಮ್ಮ ಎಲ್ಲ ಅಡಿಕೆ ಹಾಕೊಂಡು ಮಾತಾಡುದೇ ಒಳ್ಳೆ. ಎಲ್ಲ ಅಡಿಕೆ ಬೇಡವಾ? ಎಂತ ಬೇಡ. ನನಗೆ ಸಿಟ್ಟು ಬಂದಿದೆ. ಎಷ್ಟೊತ್ತಿಗೆ ಎಲ್ಲ ಅಡಿಕೆ ಬೇಡ ಹೇಳಿದ್ದಕ್ಕೆ? ಅದಕ್ಕಲ್ಲ, ಹಾಲು ಬೇಡ ಹೇಳಿದ್ದಕ್ಕೆ ನಾನು ಕೇಳುವಲ್ಲೂ ಹೆಚ್ಚು ಕಡಿಮೆ ಮಾಡಿದೆ. ಎಂತದು? ಇದು ಹಾಲು ಎಂತ ಸ್ವಂತದ್ದ? ಎಂತದ್ದು ಹಾಗಂದ್ರೆ? ನಿಮ್ಮನೆ ಹಾಕೊಳ್ಳೋದೇ ಪಕ್ಕದ ಮನೆಯ? ನಮ್ಮನೆ ದನ ಎಲ್ಲ ದಿನ ಕೊಡುವುದಿಲ್ಲ. ಕೊಡುದಿಲ್ವಾ? ಪಕ್ಕದ ಮನೆ ಹಾಲೇ ತರುದಾಗಿ. ಹೌದೌದು. ಅದನ್ನು ಪಕ್ಕದ ಮನೆ ಕೊಂಡ್ಬೇಕು. ಅದು ಕುಡ್ಕೊಂಡು ಆಚೀಚೆ ಮನೆ ಇದ್ರೆ ಬಹಳ ಸಮಸ್ಯೆ ಆಗ್ತದೆ. ಹೌದಪ್ಪ, ನಿಂಗೆ ಸಿಟ್ಟು ಬಂದದೆ ಅಂತ? ನನಗೆ ಸಿಟ್ಟು ಬಂತ. ನೀವು ಎಷ್ಟು ದಿನ ಆಯ್ತು ಹೇಗ್ ಮಾಡೋದು ಹೀಗೆ ಮಾಡೋದು ಸರಿಯಾ? ನೀವು ಏನಾಯ್ತು? ಬುದ್ಧಿ ಇಲ್ವ ನಿಮ್ಗೆ? ಧ್ಯಾನವೋ ಇರಿದಾಯಿತೆ ಧ್ಯಾನವೋ ಇರಿದಾಯಿತೆ ಶಂಕರನ ಧ್ಯಾನವು ನಿಮಗಾಯಿತೆ ಶಂಕರನ 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 ಧ್ಯಾನವು ನಿಮಗಾಯಿತೆ ಜ್ಞಾನವಿಲ್ಲದೆ ಹೋಯಿತೆ ನಿಮಗೆ ಜ್ಞಾನವಿಲ್ಲದೆ ಹೋಯಿತೆ ಜ್ಞಾನವಿಲ್ಲದೆ ಹೋಯಿತೆ ಜ್ಞಾನವಿಲ್ಲದೆ ಹೋಯಿತೆ ಬಳಲುವುದಾಯಿತೆ 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 ಧ್ಯಾನವೋ ಇರಿದಾಯಿತೆ ನಿಮಗೆ ಧ್ಯಾನವೋ ಇರಿದಾಯಿತೆ
ನಿಮಗಾಯಿತಿ ಶಂಕರನ ಧ್ಯಾನವು ನಿಮಗಾಯಿತೆ ರಾಣಿ ಏನೇ ನನ್ನಲ್ಲಿ ಮಾತಾಡುವುದಿಲ್ಲ, ಸಿಟ್ಟು ಸಿಟ್ಟು ಅಂತೇಳಿ ರಸಬಸ ತಿರುಗ್ತಾ ಇದ್ದೆ. ಏನಾಯ್ತು ನಿನಗೆ? ಮುಟ್ಬೇಡಿ ನೀವು, ಎಂತ? ಸಿಟ್ಟು ಬಂದಿದೆ ನನಗೆ. ಮುಟ್ಟಬಾರ್ದ? ಹಾ ದೇವ್ರೆ, ಎಂತದು? ಹೇಳುದಲ್ವೇನೆ ನೀನು? ಮತ್ತೆ ನಾ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಅದಲ್ಲ ಹೇಳಿದ್ದು, ಮತ್ತೆ ಇಂಜಿನಿಯರ್ ಹಾಕೊಳ್ಬೇಕು ನಾನು. ಅದಲ್ಲ ಹೇಳಿದ್ದು ನಾನು. ನನಗೆ ಸಿಟ್ಟು ಬಂದಿದೆ ಅಂತ ಹೇಳೋದಕ್ಕೆ ಕಾರಣ, ಮುಟ್ಟಬೇಡ ಅಂತ ಹೇಳಿದ್ದು ಬೇರೆ ಅರ್ಥದಲ್ಲಿ. ಬೇರೆ ಅರ್ಥದಲ್ಲಿ ಅಲ್ಲ, ಸಿಟ್ಟು ಬಂದ ಕಾರಣದಿಂದ ನನ್ನನ್ನು ಮುಟ್ಟಬೇಡಿ ಅಷ್ಟೇ. ಅಷ್ಟೇ ಅಷ್ಟೇ. ಇದು ನೀವು ಎಷ್ಟು ದಿನ ಆಯ್ತು ಹೇಳಿ? ಅಬ್ಬಬ್ಬಬ್ಬಬ್ಬಬ್ಬ, ಗೆಜ್ಜೆ ಪೂಜೆ ದಿನ ಹೇಳಿದ್ದು. ಹೌದಾ? ಗೆಜ್ಜೆ ಪೂಜೆ ದಿನ ಹೀಗೆ ಕೈ ಮುಟ್ಟಿ ಪ್ರಸಾದ ಕೊಟ್ರಿ. ಹೇಗೆ ಹೇಗೆ? ಹೀಗೆ ಕೈ ಮುಟ್ಟಿ ಆಗಲ್ಲ. ಮತ್ತೆ ಹೇಗೆ? ಹೀಗೆ ತಿರ್ಸ್ಕೊಂಡಿದ್ಯಾ? ನಾ ಅಯ್ಯೋ ನೋಡಿ, ಮತ್ತೆ ಚಪ್ಪಲ ನಿಮಗೆ ಮುಟ್ಟುವುದು. ನೆನಪಿಲ್ವೇನಾ ಅಂತ ಗೊತ್ತಾಗುವುದಿಲ್ಲ ಇಂಥದ್ದೆಲ್ಲ. ಇದು ಆಮೇಲೆ ನೀವು ಹೀಗೆ ಕೊಂಡು ಸನ್ನೆ ಮಾಡಿದ್ರಿ. ಹೇಗೆ? ಹೀಗೆ ಹೀಗಲ್ಲ. ಅದೇ ನಿದ್ದೆ ಬಂತ ನಂಗಲ್ಲಿ. ಆಗಲ್ಲ ಹೀಗೆ. ನೀ ಹೀಗೇನೆ ಹೇಳಿದೆ ಆಗ. ಎಲ್ಲ ನೆನಪಾಯ್ತು, ಎಲ್ಲ ನೆನಪಾಯ್ತು. ಅಷ್ಟೊತ್ತಿಗೆ ನಾನು ಮನೆಗೆ ಬಂದೆ. ಎಂತ ಹುಳ ಬಿದ್ದಂಗ ಆಯ್ತಪ್ಪ. ಇಲ್ಲ ಇಲ್ಲ, ನಮ್ಮ ಮನೆದು ನಾನು ಸುಧಾರಿಸ್ಕೊಡ್ತೇನೆ. ಹಾಗೆ ಆದ್ರೂ ನಿಮ್ಮನೇದಾದ್ರೂ ನಿಮ್ಮನೇದಾದ್ರೂ ಅಡ್ಡಿಲ್ಲ, ಪಕ್ಕದ ಮನೆದಾದ್ರೂ ಗಂಡು ಹುಳುವೇನೋ. ಇಲ್ಲ 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 ಇಲ್ಲ, ಯಾವ ಹುಳ ಆದ್ರೂ ಆಗ್ತದೆ. ಇದು ನೀವು ಬರ್ತೇನೆ ಬರ್ತೇನೆ ಅಂತ ಹೇಳಿದ್ರಿ, ನಾನು ಕಾದದ್ದು ಅಂದ್ರೆ ಅದು ಎಷ್ಟು ಕಾದದ್ದು. ಇಲ್ಲ ನೋಡಿ, ಕುತ್ತಿಗೆ ನೋಡಿ ನನ್ನದು. ಸುಳ್ಳು ನದಿ ಅಷ್ಟೆಲ್ಲ ಉದ್ದಾಗಿದೆ ಕುತ್ತಿಗೆ. ಅಯ್ಯೋ, ನೀವು ಇಲ್ಲಿಂದ ಬರ್ತೀರೋ ಇಲ್ಲಿಂದ ಬರ್ತೀರೋ ಇಲ್ಲಿಂದ ಬರ್ತೀರೋ ಅಂತ ಹುಡುಕಿ 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 ಇಣುಕಿ ಇಣುಕಿ ಹೀಗಾದದ್ದು ನನ್ನ ಕತೆ. ಬರುವಲ್ಲಿಂದಲೇ ಬರ್ಲಿಕ್ಕೆ ನಾವು ಎಂತೆಂತ ಮುಸುಕು ಹಾಕೊಂಡು ಬರ್ಬೇಕು, ಇನ್ನು ಎಲ್ಲಿಂದಲೇ ಬರುದಾ? ನಮ್ಮ ಮನೆಗೆ ಹಾಗೆ ಮುಂದಿನ ಬಾಗಿಲಿಂದ ಅಪ್ಪ ಬರ್ತಾನೆ, ಹಿಂದಿನ ಬಾಗಿಲಿಂದ ಮಗ ಬರ್ತಾನೆ. ಎಂತ ಅಂದ್ರೆ ನಮ್ಮನೆಗೆ ಹಾಗೆ ಮುಂದಿನ ಬಾಗಿಲಿಂದ ಅಪ್ಪ ಬರ್ತಾರೆ, ಹಿಂದಿನ ಬಾಗಿಲಿಂದ ಮಗ ಬರ್ತಾರೆ. ಸರಿ 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 ಸರಿ, ಹಾಗಾಗ್ತದೆ ಹಾಗಾಗ್ತದೆ. ಹಾಗೆ ಎಲ್ಲಿಂದ ಬರ್ತೀರಿ ಎಲ್ಲಿಂದ ಬರ್ತೀರಿ ಅಂತ ನಿರೀಕ್ಷೆಯಲ್ಲಿದ್ದು ನನಗೆ ಹೀಗಾಯ್ತು. ನೀವು ಯಾಕೆ ಬರ್ಲಿಲ್ಲ ಅಂತ ನನಗೆ ಗೊತ್ತಾಯ್ತು. ಹೌದಾ? ನಿಮ್ಗೆ ನನ್ ಕಂಡ್ರೆ ಆಗುವುದಿಲ್ಲ, ನನಗೆ ಗೊತ್ತಾಯ್ತು. ಎಂತ ಮಾತಾಡುದು? ನಿಮ್ಗೆ ನಾನು ಇಲ್ಲಿದ್ದು ಸಂತೋಷ ಇಲ್ಲ, ನಿಮ್ಗೆ ಶಂಕರನೇ ಬೇಕು ಅಂತಿತ್ತು, ನನಗೆ ಗೊತ್ತಾಯ್ತು. ಶಂಕರ? ಯಾವ ಶಂಕರ? ದೇವ್ರು ದೇವ್ರು ದೇವ್ರು. ಶಂಕರನ ಧ್ಯಾನವೇ ನಿಮಗಾಯ್ತು. ಆ ಶಂಕರನ ಪೂಜೆ ಮಾಡುವುದು, ಅವನ ಧ್ಯಾನ ಮಾಡುವುದು, ಅವನ ನೆನಪಿನಲ್ಲಿ ನಮ್ಮನೆಗೆ ಬರ್ತೇನೆ ಅಂತ ಹೇಳಿದ್ದು ನಿಮ್ಮ ಮರ್ತೋಯ್ತು. ನಿಮಗೆ ಅವನ ಧ್ಯಾನ ಆಯ್ತು, ನನಗೆ ನಿಮ್ಮ ಧ್ಯಾನ ಆಯ್ತು. ಹಾಗಾಗಿ ನೀವು ಬರ್ಲಿಲ್ಲ ಅಂತ ಬಹಳ ಬೇಸರದಲ್ಲಿದ್ದೆ ನಾನು. ಹಾಗಾಗಿ ಸಿಟ್ಟು ಬಂದದ್ದು ನನಗೆ. ರತಿ ಕೇಳಿ ಗೋದ ಗೋಪಾರೆ ರತಿ ಕೇಳಿ
ಅದೇ ಆಯ್ತಲ್ಲ ಒಂದ್ಸಲ ಹೇಳು. ಎಂತ ಎಂತ ನೀವು ಹೇಳು. ಒಂದ್ಸಲ ಪೂರ್ತಿಯಲ್ಲಿ ಹೇಳಿದೆ ನಾನು. ಅರ್ಧ ಅರ್ಧ ಹೇಳಿದಷ್ಟೇ. ಈಗ ಪೂರ್ತಿ ಹೇಳಿ. ಆಹಾ ಸಿಟ್ಟು ಮಾಡ್ತಾ ಇದ್ದೀಯಾ? ಸುಮ್ಮನಿರೆ. ಏನು ಇದು ಮಾಡುವಂತ ಸಿಟ್ಟ ಇದು. ಇದು ಸಿಟ್ಟು ಮಾಡದ್ದಲ್ಲ, ಮತ್ತೆ ನೀವು ಮಾಡಿಕೊಂಡದ್ದು ಈಗ ಸಿಟ್ಟಿದ್ದು. ಯಾಕೆ ಅಂತ ಗೊತ್ತಾಯ್ತು? ಯಾಕೆ? ನಾನು ಶಂಕರನ ಧ್ಯಾನದಲ್ಲಿ ಇದ್ದೇನೆ ಅಂತಲ್ವಾ? ಹೌದು. ಏನು ಮಾಡುವ, ಆ ದೇವಸ್ಥಾನದ ಅರ್ಚಕ ನಾನಾದ್ರಿಂದ ಪೂಜೆ ಮಾಡೋದು ನನಗೆ ಅನಿವಾರ್ಯ. ನಾನು ನನ್ನಂತವ ಅಷ್ಟು ಸುಲಭದಲ್ಲಿ ಇಲ್ಲಿ ಬರ್ಲಿಕ್ಕೆ ಆಗ್ತದ? ಯಾರೋ ಸಾಮಾನ್ಯ ಜನ ಬಂದಂತ ಅಲ್ವಲ್ಲ ನಾ ಬರುದು ಅಂದ್ರೆ, ಅಲ್ವಾ? ಹೌದೌದು. ಒಟ್ಟಾರೆ ಬರ್ಲಿಕ್ಕೆ ಆಗುದಿಲ್ಲ. ಬರಬೇಕು ಅಂತಾರೆ ಅಲ್ಲಿ ದೇವಸ್ಥಾನಕ್ಕೆ ಏನು ಅಂತಲೂ ವ್ಯವಸ್ಥೆ ಮಾಡಬೇಕು. ಹೌದು. ಜೊತೆಗೆ ಅನುಕೂಲ ನೋಡ್ಕೊಳ್ಬೇಕು. ಜೊತೆಗೆ ಇಲ್ಲಿ ಬರುವ ಸಮಯ ಸಂದರ್ಭ ಹೇಗಿರ್ಬೇಕು, ಯಾರಿಗೂ ಗೊತ್ತಾಗದೇ ಇರೋ ಸಮಯ ಸಂದರ್ಭ ಆಗ್ಬೇಕು. ನಾಲ್ಕು ಜನರಲ್ಲಿ ಗೌರವ ಉಂಟು ನಿಮಗೆ. ಮತ್ತೆ ಮತ್ತೊಂದು ವಿಚಾರ, ಬಹಳಷ್ಟು ಗೌರವ ಇದ್ದವರೇ ಇಲ್ಲಿ ಬರುವುದು, ನಮ್ಮನೆ ಬರುವುದು. ಹೌದು. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಗಬಾರ್ದು. ನಾನೇನು ಆ ಶಂಕರನ ಧ್ಯಾನದಲ್ಲೇ ಇದ್ದವ ಅಂತ ಮಾಡ್ಕೊಂಡ್ಯಾ? ಮತ್ತೆ ಅವನಿಗೆ ಪೂಜೆ ಮಾಡ್ಬೇಕಾದ್ರು ಅದನ್ನೇ ಹೇಳ್ತಾ ಇದ್ದವನೇ ನಾನು. ಹೌದಾ? ಹೌದೌದು. ಶಂಕರಾಯ ನಮಃ ಇಲ್ಲ, ರಾಣಿಯೇ ನಮಃ. ಹೌದೌದು, ರಾಣಿಯೇ ನಮಃ. ಅಯ್ಯೋ ಅಯ್ಯೋ, ರಾಣಿಗೆ ನಮ್ ನಮ್ಮಮ್ಮ. ಎಂತದು ನಂಗೆ ಅರ್ಥ ಆಗುದಿಲ್ಲ ಮಂತ್ರ. ಅದೇ ರಾಣಿಗೆ ನಮಸ್ಕಾರ ಅಂತ ಹೇಳಿದ್ದು. ಹೌದೌದು. ಕಡೆಗೆ ಎಂತಾರು ನೈವೇದ್ಯ ತಿನ್ನುವತ್ತಿಗೂ ನೈವೇದ್ಯ ಮಾಡುವತ್ತಿಗೂ ನಾನೇ ರಾಣಿಯೇ ಸ್ವ ಅಲ್ಲ ಹೇಳಿದ್ದು. ಹೇಳ್ತಿದ್ರ? ನಾನ್ ತಿನ್ಲಿಲ್ವೇ? ನಿಂದೇ ನೆನಪು ಬಿಟ್ರೆ ಏಕಾಗ್ರತೆಯಲ್ಲ ಪರಮೇಶ್ವರನ್ ಧ್ಯಾನ ಮಾಡಿದ್ವಲ್ಲ, ಪೂಜೆ ಮಾಡಿದ್ವಲ್ಲ, ಅಲ್ಲೂ ನಿನ್ ನೆನಪಲ್ಲೇ ಇದ್ದ. ಹಾಗಾಗಿ ನೀ ಅಂತ ಸಿಟ್ಟು ಮಾಡೋ ಕೆಲಸ ಏನಿಲ್ಲ. ಬಂದ್ರಲ್ಲ, ನನ್ನ ದೇಹ ಅಲ್ಲಿದ್ರು ಮನಸ್ಸು ಇಲ್ಲೇ ಇದ್ದಿತ್ತು. ನಿನ್ನನ್ನು ಯಾವಾಗ ನೋಡ್ತೇನೆ ಕಾಣ್ತೇನೆ ಅನ್ನೋ ಆತುರದಲ್ಲೇ ಇದ್ದಿತ್ತು. ಹಾಗಾಗಿ ಬಂದಿದ್ದೇನಲ್ಲ, ಬಂದ ಮೇಲೆ ಮತ್ತೆ ತಡ ಅವತ್ತು ಹೇಳಿಲ್ವ ನಾನು, ನೀನೇ ಬಾ ಅಂತ ಹೇಳಿದಲ್ವಾ? ಒಬ್ಬರೇ ಬಂದ್ರೆ ಮತ್ತೆ 2 ಜನ ಬರ್ಬೇಕೆ? ಅಯ್ಯೋ ಹಾಗಲ್ಲ, ಬರುವಾಗ ಏನು ಕಟ್ಟಿಕೊಂಡು ಬರ್ಲಿಲ್ಲ ಅಂತ ಕೇಳಿದ್ದು. ಇಲ್ಲ ಇಲ್ಲ, ನಿಮ್ಮಲ್ಲಿ ಹೇಗಾರು ಉಂಟು ಅಂದ್ರಲ್ಲ. ಅಲ್ಲ ನಮ್ಮನೆಲ್ಲ ಉಂಟು, ಆದ್ರೂ ಬರುವವರು ತಂದ್ರೆ ನಮಗೆ ಬಹಳ ಸಂತೋಷ ಆಗ್ತದೆ. ಎಂತ ಅಲ್ಲ ಏನಾದ್ರೂ ನಮಗೆ ಉಡುಗೊರೆ ಎಲೆ ಅಡಿಕೆ ನಿಮ್ಮಲ್ಲೇ ಉಂಟು ಅಂದ್ರಲ್ಲ. ಎಲೆ ಅಡಿಕೆ ಇರ್ತದೆ, ಆದ್ರೆ ಬೇರೆ ಏನಾದ್ರೂ ನಮಗೆ ಸಂತೋಷ ಪಡಿಸುವುದು. ಅಯ್ಯೋ ಶಾಸ್ತ್ರಿಗಳೇ, ಇದೇ ಕೈಯಲ್ಲ ನೀವು ಪೂಜೆ ಮಾಡುವುದು? ನಾ ಇದೇ ಕೈಲಿ ಪೂಜೆ ಮಾಡುದು. ಅಯ್ಯೋ ಅಯ್ಯೋ ಶಾಸ್ತ್ರಿಗಳೇ, ಮೈ ಮುಟ್ಟು ದೂರ ಹೊಡ್ತಿದ್ದೆ. ಎಂತದ್ದು? ಯಾವ್ದು? ಹಬ್ಬ ಏನು ಹೊಳಿತಾ ಉಂಟಲ್ಲ, ಇದು ನಿಮ್ದೆಯಾ? ಹೌದು ನಂದೆ. ಯಾವ್ದು ಉಂಗುರು ವೇದು? ನೋಡ್ತಾ ಇದ್ದೇನೆ. ಅಲ್ಲ ನಿಮ್ಮ ಕೈಗೆ ಎಷ್ಟು ಚಂದ ಕಾಣ್ತದೆ, ನನ್ ಬೆರಳಿ ಅಬ್ಬಾ ಏನು ಚಂದ, ಏನು ಚಂದ. ಹೇಗೆ ಕಾಣ್ತದೆ? ಚಂದ ಕಾಣ್ತದೆ. ಎಂತ ಗೊತ್ತುಂಟಾ, ನಿನ್ನ ಬೆರಳಲ್ಲಿ ಇದ್ರು ಚಂದವೇಯ, ನನ್ನ ಬೆರಳಲ್ಲಿ ಇದ್ರು ಚಂದವೇಯ. ನಿಂಗದು ಚಂದ ಕಾಣಿಸೋದು ಅಲ್ಲ. ನೋಡಿ ಆಯ್ತಲ್ಲ, ಇಲ್ಲಿ ಕೊಡು. ಬರುವುದಿಲ್ಲ ಎಂತ ತೆಗಿಲಿಕ್ಕೆ ಬರುವುದಿಲ್ಲ ಶಾಸ್ತ್ರಿಗಳೇ. ತೆಗಿಲಿಕ್ಕೆ ಬರ್ದೇ ಇದ್ಮೇಲೆ ಹಾಕೊಂಡದ್ದು ಯಾಕೆ ಉಂಗುರ? ಮತ್ತೆ ಹಾಕೊಳ್ಳೋ ಗೊತ್ತಾಗ್ಲಿಲ್ಲ. ಬರುವುದಿಲ್ಲ, ಯಾಕೆ ಸುಮ್ಮನೆ ಕೈಯೆಲ್ಲ ನೋವು ಮಾಡಿಕೊಳ್ಳೋದು? ಇರ್ಲಿ 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 ಇರ್ಲಿ, ನನ್ನಲ್ಲಿ ಇರ್ಲಿ, ನನ್ನಲ್ಲಿ ಇರ್ಲಿ. ಹಾಗಾಗಿ ನೋಡು, ಅದೆಂತ ಯಾವ್ದು ಬಿಡ್ಲಿಲ್ಲ ಅಂದೆ ನೀನು? ಅದಲ್ಲ ನಮ್ಮಲ್ಲಿ ಎಂತದೂ ಇಲ್ಲ, ನಿಮ್ಮಲ್ಲೆಲ್ಲ ಎಂತ ಅಂದೆ ನೀನು? ಇದು ನಮ್ಮಲ್ಲ ಆಗುವಲ್ಲ ಇರ್ತದೆ, ಎಲ್ಲ ಸಾಕಿದ್ದೀರಿ. ಅದು ನಾನು ಬರುವಾಗ ನಿನಗೂ ಹುಡುಗಿಯರ ಹಿಡ್ಕೊಂಡು ಬರ್ದೇ ಇರ್ತದೆ. ನಾನು ಎಲ್ಲ ಬೇನ್ ಬೇಕು ಅದೆಲ್ಲ ಹಿಡ್ಕೊಂಡು ಬಂದಿದ್ದೆ. ನಾನು ಹಿಡ್ಕೊಂಡು ಬರ್ಲಿಲ್ಲ ಅಂತಲ್ಲ, ಆದ್ರೆ ಏನ್ ಮಾಡುವ, ನನ್ನ ಮೈ ಮೇಲೆ ಏನುಂಟು ನೋಡು. ಒಂದು ರುದ್ರಾಕ್ಷಿ ಸರ ಬಿಟ್ರೆ ಮತ್ತೆ ಎಂತ ಬೇಡ, ಅದೆಲ್ಲ ಬೇಡ. ಎಂತ ಉಂಟು? ಎಂತ ಇಲ್ಲ, ಪಟ್ಟೆ ಶಾಲು. ಇದು ನಿಮ್ಮನೇಲಿ ಬಹಳಷ್ಟು ಶಾಲು ಸೀರೆ ಎಲ್ಲ ಇರಬಹುದು. ಅಲ್ಲ ಇರ್ಬಹುದು, ಆದ್ರೆ ನಾನು ಇದನ್ನು ನಿನಗೆ ಕೊಟ್ಟೆ ಅಂತಾದ್ರೆ ಏನು ಪ್ರಯೋಜನಕ್ಕೆ ಬರಬಹುದು? ನನಗೆಂತದ್ದು ಪ್ರಯೋಜನ ಇಲ್ಲ ಅಲ್ವಾ? ಹೌದು. ಹಾಗಾಗಿ ಇದೆಲ್ಲ ಸುಮ್ಮನೆ ಅದೆಲ್ಲ ಇರ್ಲಿ. ನೋಡಿ ಇಲ್ಲಿ ನೋಡಿ, ನನ್ನ ಲಂಗ ನೋಡಿ. ನೋಡಿದ್ದೇನೆ, ಎಂತ ಹೊಲಸು ಮಾಡ್ಕೊಂಡೇನೆ. ಅದಲ್ಲ, 2 ದಿವಸಕ್ಕೊಂದ್ಸಲ ತೊಳೆಯೇ. ಅದಲ್ಲ, ತೊಳಿಬಹುದು ಶಾಸ್ತ್ರಿಗಳೇ. ಒಣಸ್ಲಿಕ್ಕೆ ಆಗುದಿಲ್ವ? ಅಲ್ಲ, ನನ್ನಲ್ಲಿರುವುದು ಒಳ್ಳೇದು ಅಂತ ತಿಳಿದ್ರೆ ಇದು ಒಂದೇ, ಅದು ಹಳೆತ ಆಗ್ತಾ ಬಂತು. ಹಾಗಿದ್ರೆ ನಾ ಬರೋ ದಿವಸ ಮಾತ್ರ ಇದನ್ನ ಉಟ್ಕೋ, ಹಳೆತೆಲ್ಲ ಉಟ್ಕೋ. ಮೊನ್ನೆ ಗೆಜ್ಜೆ ಪೂಜೆ ದಿನವೂ ಇದೆ ಉಟ್ಟುಕೊಂಡದ್ದು, ಇವತ್ತು ಇದೆ, ನಾಳೆಯೂ ಇದೆ. ಹಾಗಾಗಿ ಒಂದು ಒಳ್ಳೆ ಸೀರೆ ಬೇಕಿತ್ತು. ಒಂದೇನೆ ನಿನಗೇಂದ್ರೆ ಸೀರೆ ಅಂಗಡಿಯೇ ತಂದು ಕೊಡುವ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಒಳ್ಳೆ ಪಟ್ಟೆ ಸೀರೆ ಬೇಕು, ಸುತ್ತಲೂ ಜರಿ ಎಲ್ಲ ಇರ್ಲಿ. ಅಲ್ಲ ಅದಲ್ಲ, ನಿಮ್ಗೆ ಸೀರೆ ಬೇಕು ಅಂತಾರೆ ನೋಡು. ನೀ ಹೇಳಿದ್ದಕ್ಕೆ ಹೂ ಅಂತಲ್ಲ, ನಿಮ್ಮಲ್ಲಿ ಹಿರಿಯವರು ಇದ್ದಾರಲ್ಲ, ಅವ್ರ ಹತ್ರ ನಿಮ್ಗೆ ಎಂತದ್ದು ಬೇಕು ಕೇಳ್ಬಿಡು. ಮತ್ತೆ ಕೇಳ್ಬಿಡ್ತೇನೆ. ಅಮ್ಮ, ಶಾಸ್ತ್ರಿಗಳು ಸೀರೆ ತರ್ತಾರಂತೆ. ಅಯ್ಯೋ ಮಗ, ಅವ್ರಿಗೆ ನಾನು ಅಂದ್ರೆ ಎಷ್ಟು ಪ್ರೀತಿ ಮಗ. ಅಯ್ಯೋ ನನಗೆ ಸೀರೆ ತರ್ತಾರಂತ. ಶಾಸ್ತ್ರಿಗಳೇ, ಅಮ್ಮನಿಗೆ ಸೀರೆ ಹೌದು ತಂದ್ಕೊಡ್ತೆ. ಒಂದು ಕೆಂಪು ಸೀರೆ ತಂದ್ಕೊಡ್ತೆ, ಅದನ್ನ ಸುತ್ತಕೊಂಡು ಮುಸ್ಕ್ ಹಾಕೊಂಡು ಮೂಲೆಯಲ್ಲೇ ಇರ್ಲಿ ಅವಳು. ಅಮ್ಮ, ಅಯ್ಯೋ ಶಾಸ್ತ್ರಿಗಳೇ, ನೀವ್ ಜೀವಂತಿದ್ದ ಕೆಂಪು ಸೀರೆ ಯಾಕೆ? ಹೌದೌದು, ಅದು ಸರಿಯಲ್ಲ ಅಲ್ಲ. ನಾ ಇರುವ ಹೌದಲ್ಲ, ಎಂತ ಸರಿಯಾಗೋಯ್ತಾ? ಹೌದಲ್ಲ. ಇದು ಸೀರೆ ಅಮ್ಮ, ಸೀರೆ ಯಾವ ತರ ಸೀರೆ ಇರ್ಲಿ ಅಮ್ಮ? ನನಗಲ್ವಾ? ನಿಮಗಲ್ಲ, ನನಗಂತೆ. ನಿನ್ನ
ಮಗ್ಗ ಆ, ಬದನೆಕಾಯಿ ಬಣ್ಣ ಮಗ ಶಾಸ್ತ್ರಿಗಳೇ ಮೈ ಮೇಲೆಲ್ಲ ಬುತ್ತಿ 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 ಮೈ ಮೇಲೆ ಬುಟ್ಟಿಯ ತಲೆ ಮೇಲೆ ಬುಟ್ಟಿಯ ಕಾಲು ಅಗಲ ಇರಲಿ. ಶಾಸ್ತ್ರಿಗಳೇ ಬದನೆಕಾಯಿ ಬಣ್ಣದ ಸೀರೆ ಮೈ ಮೇಲೆಲ್ಲ ಬುಟ್ಟಿ ಬುಟ್ಟಿ ಎಂತ ಗೊಬ್ಬರ ಹೊಡ್ಲಿಕ್ಕೆ ಉಂಟಾ? ಅದಲ್ಲ ಸೀರೆ ಮೈ ಮೇಲೆ ಬುಟ್ಟಿ ಬುಟ್ಟಿಯ ಚಿತ್ರ ಕಾಲ ಅಗಲ ಇರ್ಬೇಕಂತೆ. ಎಷ್ಟಾಗಲ್ಲ ಕಾಲು? ಅಮ್ಮ ಎಷ್ಟಾಗಲ್ಲ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಅಗಲ ಅಡ್ಡಿಲ್ವೇ? ಎಷ್ಟಾದ್ರೂ ಅಡ್ಡಿಲ್ಲಂತೆ ಸೀರೆ ಕಾಲ ಅಗಲ ಇರ್ಲಿ. ಆಯ್ತಮ್ಮ ಆಯ್ತು. ಒಂದಿಷ್ಟಾಗಲ್ಲ? ಅಯ್ಯೋ ಸೀರೆ ಕಾಲ ಅಗಲ ಇರ್ಲಿ ಅಂತ ಹೇಳ್ತು. ಒಂಚು ಸೀರೆ ಒಂಚಾಗಲೇ ಅಗಲ ಇರ್ಲಿ ಅಗಲ ಇರ್ಲಿ ಅಡ್ಡಿಲ್ಲ ಅಂತ ಹೇಳಿದ್ದು. ಅಂತದೇ ತಂದ್ಕೊಡುವ ಅದಿರ್ಲಿ. ಈಗ ಒಂದ್ಸಲ ಅವತ್ತು- ಅಯ್ಯೋ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಎಲ್ಲಿ ನಿಂಗೆ ಹೊಟ್ಟೆ ನೋವು? ಇಲ್ಲಿ 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 ಅದಿಲ್ಲ ಮತ್ತೆ ಇಲ್ಲಿ ಹೇಗೆ ಶುರು ಆಯ್ತು? ನನಗೆ ಹೊಟ್ಟೆ ನೋವು ಪ್ರಾರಂಭ ಆದ ಕೂಡಲೇ ತಲೆ ತಿರುಗಿದಾಗ ಹೊಟ್ಟೆ ನೋವಲ್ಲ ಈಗ ಎಂತ ಸಣ್ಣ ಗುಪ್ಟಾಗಿದೆ ಇಲ್ಲುಡು ಎಂತ ತಲೆ ಎಂತ ತಾಗಿ ಹೀಗೆ ಎಂತ ಅದು ಆಗಿದೆ. ಮೊನ್ನೆ ದೇವಸ್ಥಾನದ ಬಾಗಿಲು ಓಡಿಕೊಂಡು ತಾಗಿದ್ದು. ಮೊದಲೇ ಅಷ್ಟು ಸುದ್ದಿದ್ದೆ ಬರೈತಿ ಆ ಮಂಡಿಗೆಲ್ಲ ತಾಗಿ ನೋಡು ಯಾನವನಿಗೆ ಅಲಂಕಾರ ಶಾಸ್ತ್ರಿಗಳೇ ಅಲಂಕಾರ. ದೇವಸ್ಥಾನ ಗೋಪುರ ಆದಾಗ ಆಗಿದೆ. ಶಾಸ್ತ್ರಿಗಳೇ ಇವತ್ತಾಗುದಿಲ್ಲ. ಅಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಇದು ಯಾವತ್ತು ಬರುವ ಹೊಟ್ಟೆ ನೋವು ಅಥವಾ ಆಗಾಗ ಬರ್ತದೆ. ಇನ್ನೊಂದು 1 2 3 4 ದಿನ ಬಿಟ್ಟು ಬನ್ನಿ. ಅಲ್ಲ ತಿಂಗಳಲ್ಲಿ ಒಂದ್ಸಲ ಬಂದು ಬರುದಾ? ಹೌದೌದು ಎಷ್ಟು ದಿವಸ ಇರ್ತದೆ? 4 ದಿನ ಬಿಟ್ಟು ಬನ್ನಿ. ಒಂದು ಹುಳಿ ಮಜ್ಜಿಗೆ ಕುಡಿಯ ಸರಿ. ಅಯ್ಯೋ ಇದು ಅವ್ನ್ ಕೆಲಸ ಮಾಡು, ನೀವು ಹೊಟ್ಟೆ ನೋವು ಕಡಿಮೆ ಆದ್ಕೊಳ್ಳಿ, ನಾ ಇಲ್ಲೇ ಇರ್ತೇನೆ. ಮತ್ತೆ ಬರುದು ಬಂದಿದ್ದೆ ಬರುತ್ತೆ, ಹೋಗ್ಲಿಕ್ಕೆ ಆಗುದಿಲ್ಲ. ಅಯ್ಯೋ ಶಾಸ್ತ್ರಿಗಳೇ ಹಾಗೆ ಬೇರೆಯವ್ರ ಜಾಗ ಅತಿಕ್ರಮಣ ಮಾಡಬಾರ್ದು. ನಿಮ್ಮನೆಗೆ ಹೋಗಿ. ಹೊಟ್ಟೆ ನೋವು ಇವತ್ತು ಕಡಿಮೆ ಆಗುದಿಲ್ಲ. ಕಡಿಮೆ ಆಗೋದಲ್ಲ. ನಾವು ಸೀರೆ 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 ಹೊಟ್ಟೆ ಸೀರೆ ಅದಿಲ್ಲ. ಅಗಲ ಇರ್ಲಿ. ಬದನೆಕಾಯಿ ಬಣ್ಣ. ಶಾಸ್ತ್ರಿಗಳೇ ವಾ, ಒಂದು ಉಂಗ್ರ ಹೋಯ್ತಲ್ಲ. ಯಾವ ಮುಹೂರ್ತಕ್ಕೆ ಬಂದು ಕೂತ್ಕೊಂಡ್ರಲ್ಲ ಮರ್ರಿ ನೀವು. ಗೋವಿಂದ ನಂದು ಒಂದು ಉಂಗುರವೇ ಹೋಯ್ತು. ಒಂದು ಅವ್ರಿದ್ದಾಗಲೇ ಒಂದು ಹೋಗ್ಲಿಲ್ಲ ಆಗಿತ್ತು ಮಾರ್ರೆ. ಅವರೇ ಅಡ್ಡಿಲ್ಲ ಮಾರ್ರೆ. ಅಯ್ಯಪ್ಪ ನಾನು ಮಾಣಿಯೇ ಬಿಗು ಅಂತ ಮಾಡ್ಕೊಂಡಿದ್ದೆ. ಮಾಣಿಕ್ಕಿಂತ ರಾಣಿ ಮತ್ತು ಬಿಗು ಇದ್ಲು. ಅಲ್ವಾ? ಆ ಎಂತ ಬುದ್ಧಿವಂತ, ನೀವು ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟೆ. ಅದೇ ಚೇಳು ಕಡ್ದವ್ರಂಗೆ ಮಾಡ್ತಾ ಇದ್ರಿ. ಮತ್ತೆ ಅದು ಇಂಥ ಕ್ಷೇತ್ರಕ್ಕೆ ಬರುವಾಗ ನಾವು ಆದಷ್ಟು ಜಾಗ್ರತೆಯಲ್ಲಿ ಇರಬೇಕು. ಆಯ್ತು, ಅದು ಎಷ್ಟು ವ್ಯವಹಾರಕ್ಕೆ ಬೇಕೋ ಅಷ್ಟೇ ಇಟ್ಕೊಂಡು ಬರಬೇಕು. ಅದಕ್ಕೂ ನನಗೆ ಗೊತ್ತಾಗ್ಲಿ, ನಾ ಬಂದದ್ದು ಪ್ರಥಮ ಅಲ್ವಾ, ಹಾಗಾಗಿ ಹೀಗೆಲ್ಲ ಮಾಡ್ಕೊಂಡದ್ದು. ಇರ್ಲಿ, ಅದ್ರ ಉಳಿಬೇಕಾದಂತ ಪಟ್ಟೆ ಸೀರೆ ಒಂದು ಉಂಗುರ ಹೋದ್ರೆ ಅಡ್ಡಿಲ್ಲ ಬಿಡಿ. ಮತ್ತಿಲ್ವೇ ಎಮ್ಮೆಗೆ ಹಾಕಿದ ಹಿಂಡಿ ಎಲ್ಲಿ ಬರ್ತದೆ? ಹಾಲಲ್ಲಿ ಬರ್ತದೆ. ಬರ್ದೇ ಇದ್ರೆ ಸೆಗಣಿಯಲ್ಲಿ ಆದ್ರೂ ಬರ್ತದೆ ಶಾಸ್ತ್ರಿಗಳೇ. ಈಗ ಅದನ್ನೇ ತೆಗಿವಾ. ಆದಷ್ಟು ಬೇಗ ಬೇಟೆಯಾಡಿ ಮಿಕ್ಕದ ಮಾಂಸವನ್ನ ತರ್ತೇನೆ ಎನ್ನುವ ಹಾಗೆ ಹೊರಟದ್ದು. ಹೌದು, ಬಹಳ ದೂರ ಬಂದಿದ್ದೆ ನೋಡಿ. ಆದ್ರೆ ಏನು ಗ್ರಾಚಾರ ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಏನು ಇಷ್ಟು ದಿವಸ ಅಂದ್ರೆ ನಾನು ಬೇಡರ ಜೊತೆಯಲ್ಲೇ ಇರುವಂತ ಹೊತ್ತಿಗೆ ನಾನು ಬೇಟೆಗೆ ಹೊರಟರೆ ಸಾಕು ನೋಡಿ. ಆ ಮೊದಲ ಬೇಟೆ ನನ್ನದ್ದೇ, ನನ್ನ ಕಣ್ಣಿಗೆ ಪ್ರಾಣಿ ಬೀಳುವುದಾಗಿತ್ತು. ಆದ್ರೆ ಈಗ ಮಾತ್ರ ಬಹಳಷ್ಟು ದೂರ ಬಂದ್ರು ಸಹ ಇದುವರೆಗೂ ಒಂದೇ ಒಂದು ಪ್ರಾಣಿಯು ನನ್ನ ಕಣ್ಣಿಗೆ ಬೀಳಲೇ ಇಲ್ವಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತದೆ. ಅನತಿ ದೂರದಲ್ಲಿ ಒಂದು ಮಿಕ ಕಾಣ್ತಾ ಇದೆಯಲ್ಲ, ಒಂದೇ ಒಂದು ಬಾಣ ಪ್ರಯೋಗದಿಂದ ಕಂಡಂತಹ ಹರಿಣಕ್ಕೆ ಬಾಣ ಪ್ರಯೋಗ ಮಾಡಿದ್ದು. ಹೌದು, ನನ್ನ ಬಾಣ ಎನ್ನುವುದು
ಆ ಹರಿಣದ ಹೊಟ್ಟೆಗೆ ನೆಟ್ಟಿದೆ, ಕಣ್ಣಾರೆ ಕಂಡಿದ್ದೇನೆ. ಆದ್ರೆ ಬಾಣತಾಗಿಂತ ಹರಿಣ ಯಾವುದೋ ಒಂದು ಪೊದೆಯನ್ನು ಹೊಕ್ಕಿದ್ದನ್ನು ಗಮನಿಸಿದ್ದೇನೆ. ಹತ್ತಿರ ಬಂದ್ರೆ ಹರಿಣ ಕಾಣುತ್ತಾ ಇಲ್ಲ, ಯಾವ ಕಡೆ ಹೋಯಿತು ಅಂತ ಗೊತ್ತಾಗುತ್ತಾ ಇಲ್ಲ. ಏನ್ ಮಾಡುವುದು ಈಗ? ಆ ಪ್ರಾಣಿ ಸಿಗದೆ ಇದ್ರೆ ನಾನು ಹಿಂದೆ ಹೊತ್ತು ಹೋಯಿತು ಕಾಣೆ ನಿಂದಿನ ತುತ್ತನೋ, ಹೊತ್ತು ಹೋಯಿತು ಕಾಣೆ ಇಂದಿನ ತುತ್ತನ ಕಟ ಎನ್ನುತ್ತ ನಿಶಿಯೊಳು ಸುತ್ತಿ ಮಳೆಯೊಳು ಬಂದು ಗುಡಿಯೊಳಗೆ ತಲಿರಲು ನಾನು ಬಾಳ ಬಿಟ್ಟಂತ ಹರಿಣ ತಪ್ಪಿಸಿಕೊಂಡು ಹೋದ್ರೇನು, ಮತ್ತೆ ಬೇರೆ ಯಾವುದಾದ್ರೂ ಒಂದು ಪ್ರಾಣಿಯನ್ನು ಬೇಟೆಯಾಡೋಣ ಅಂತ ಯೋಚನೆ ಮಾಡಿದ್ರೆ ಈಗ ಸಮಯ ಎಷ್ಟಾಯ್ತು? ಹೊತ್ತು ಹೋಯಿತು, ಕತ್ತಲಾವರಿಸ್ತಾ ಇದೆ. ಬಹಳಷ್ಟು ದೂರ ಬಂದಿದ್ದೇನೆ, ಹಿಂದೆ ಹೋಗೋಣ ಅಂತ ಹೇಳಿದ್ರೆ ಬಂದ ದಾರಿ ಕಾಣುತ್ತಾ ಇಲ್ಲ. ಅಯ್ಯಯ್ಯೋ, ಮಾತ್ರ ಅಲ್ಲ ಆ ಕಡೆ ಈ ಕಡೆ ನೋಡಿದ್ರೆ ಗಾಢಾಂಧಕಾರ, ಧೋ ಧೋ ಎನ್ನುವ ಹಾಗೆ ಮಳೆ ಬೀಳ್ತಾ ಉಂಟು, ಗುಡುಗು ಸಿಡಿಲುಗಳು. ಅಯ್ಯಯ್ಯೋ, ಈ ಪರಿಸ್ಥಿತಿಯಲ್ಲಿ ಮನೆಗೆ ಹೋಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ಹೋಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಮಡದಿ ಎಷ್ಟು ನನ್ನ ಬರ ಕಾಯ್ತಾ ಇರ್ತಾಳೋ ನನಗಂತೂ ಅರ್ಥ ಆಗುತ್ತಾ ಇಲ್ಲ. ಆದ್ರೆ ಏನ್ ಮಾಡುವುದು? ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೆ ಬದುಕುವುದು ಹೇಗೆ? ಬೇಟೆಯಾಡದ ಹಿಂದಿರುಗಿ ಹೋಗುವ ಹಾಗಿಲ್ಲ. ಏನು ರಾತ್ರಿ ಕಾಲದಲ್ಲಿ ಹೋಗುವುದಕ್ಕಾಗುವುದಿಲ್ಲ. ಅದು ಓ ಅಲ್ಲಿ ಅಂತ ದೂರದಲ್ಲಿ ಯಾವುದೋ ಒಂದು ಹರಕು ಗುಡಿಸಲು ಕಾಣ್ತಾ ಇದೆ. ಇಲ್ಲಿಯೇ ಸ್ವಲ್ಪ ವಿಶ್ರಮಿಸಿ ಬೆಳಗಾದ ಮೇಲೆ ಹೋಗುವುದೇ ಸೂಕ್ತ ಅಂತ ಅನ್ನಿಸ್ತದೆ. ಹಾಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ. ಈಶನ ಪೂಜಿಸೆ ಕಾಶಿಯು ಬಂದು, ಈಶನ ಪೂಜಿಸೆ ಕಾಶಿಯು ಬಂದು, ಕಾಶಿಯು ಬಂದು. ತಳಿ ತಳಿ ಚಳಿಯ ತಲಿ ಮದದ ನಮ್ಮ ಅಪ್ಪಯ್ಯ ಎತ್ತು ಬಾದಿ ಹೇಳ್ದೆ, ಈ ತಲೀಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂದು ನಮ್ಮ ಅಪ್ಪಯ್ಯ ನಂಗೆ ಬೈತ. ಆದ್ರೂ ಬ್ರಾಹ್ಮಣರೆಲ್ಲ ಚಳಿ ಹೇಳ್ಬಾರ್ದು ಅಂತ ಬ್ರಾಹ್ಮಣರ ಹೌದು. ಹೇಳ್ಬೇಕಿದ್ರೆ ನಿಮ್ ಬ್ರಾಹ್ಮಣ್ಯ ನಂಗೆ ಗೊತ್ತಾಯ್ತು. ಯಾಕೆ? ಓಯ್ ಅದಲ್ಲ, ಇದು ಈ ಕೆಲಸ ನಂಗುಂಟು ಅಂತ ನಂಗೆ ತಲೆ ಬಿಸಿ ಇಲ್ಲ. ಕೆಲಸ ಯಾರಿಗಿಲ್ಲ ಹೇಳಿ? ಯಾರಿಗಿಲ್ಲ? ತ್ರಿಮೂರ್ತಿಗಳಿಗೆ ಈ ಕೆಲಸ ಇಲ್ವೇ? ತ್ರಿಮೂರ್ತಿಗಳಿಗೆ ಬ್ರಹ್ಮನಿಗೆ ತತ್ತಿ ಮಾಡೋ ಕೆಲಸ, ಸೃಷ್ಟಿ ಮಾಡುವ ಕೆಲಸ. ಬ್ರಹ್ಮನ ತತ್ತಿ ತಟ್ಟಿ ನಿಮ್ಮ ಮಂಡಿ ಹಿಡಿಬೇಕು. ಅದಲ್ಲ ಮಾಡದ ಇದು ಸೃಷ್ಟಿ. ಅದೇ ಅದೇ ತತ್ತಿ ನನ್ ಬಾಯಿ ಬರುವುದು ಅಷ್ಟೇ. ತತ್ತಿ ಮಾಡೋ ಕೆಲಸ, ವಿಷ್ಣುವಿಗೆ ಪಾಲನೆ ಮಾಡೋ ಕೆಲಸ, ಪಾಲನೆ. ಪರಮೇಶ್ವರನಿಗೆ ಲಯ ಮಾಡೋ ಕೆಲಸ, ನನಗ ಪರಮೇಶ್ವರನ ಪೂಜೆ ಮಾಡೋ ಕೆಲಸ. ನಿಮ್ಮ ಅಪ್ಪನಿಗೆ ಅಪ್ಪಯ್ಯನ ಊರ್ ಬೇರೆ ಕೆಲಸ. ನಿಮ್ದು ಹೆಚ್ಚು ಕಡಿಮೆ ಹಾಗೆ. ನಮ್ಮ ಅಪ್ಪಯ್ಯಗೆ ನಿಮ್ಗೆ ವ್ಯತ್ಯಾಸ ಇಲ್ಲ. ನೀವು ನನ್ನ ಅಪ್ಪನ ಸುದ್ದಿ ತೆಗೆದ್ರೆ ನಿಮ್ ಜಾತಕ ನಾ ತೆಗಿಬೇಕು. ನೀವು ಅದೆಲ್ಲ ನಿಮ್ಮ ಒಳಪೆಟ್ಟು ನಮ್ಮತ್ತದ ಬೇಡ ಏನ. ನಮ್ ತಲೆ ಬಿಸಿ ನಮ್ಗಾಗಿದ್ದೀವಿ ಎಂತದೋ ಮಾತಾಡ್ತದೆ. ಹೋಯ್, ಅದು ಒಂದು ಕೆಲಸ ಎಲ್ಲವರಿಗೂ ಉಂಟು. ನಂಗೆ ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ. ಅದು ಭಯ ಏನು ಕೇಳಿ ಮಾದದ. ಯಾಕೆ? ನಂಗ ಕಣ್ಣು ಸದಿ ಕಾಣುವುದಿಲ್ಲ ಮಾದದ. ಹೌದಾ? ಒಂದು ರೀತಿ ಮರ್ಮದೆ. ನಿಮ್ಮ ಇದರಲ್ಲಿ ಹೇಳುದಿದ್ರು ಮಂಜು 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 ಸದಿ ಕಾಣುವುದಿಲ್ಲ. ಇದು ಹರನ ದೇವಸ್ಥಾನ ಅಲ್ವಾ? ಹೌದು. ಇಲ್ಲಿ ಬುಸಪ್ಪಯ್ಯ ತಿರುಗಾಡ್ತಿತ್ತ. ಬುಸಪ್ಪಯ್ಯ? ಅದೇ ಬುಸಪ್ಪಯ್ಯ ಒಂದು ನಾಗರಾವು. ಸುಬ್ರಹ್ಮಣ್ಯ ಅವ ಎಷ್ಟೊತ್ತಿಗೆ ಎಲ್ಲ ಬತ್ತ ಎಲ್ಲ ಹೋಗ್ತ ಅಂತ ಗೊತ್ತಾಗುದಿಲ್ಲ. ಈಗ ಎಲ್ಲಿ ಸಿಗ್ತಾರೆ ಅವರು? ಎಲ್ಲೇ? ಅದೇ ಸುಬ್ರಹ್ಮಣ್ಯ. ಎಲ್ಲಿ ಸಿಗ್ಬೇಕು ಅಲ್ಲೇ ಸಿಗ್ತ. ನಿಮ್ಗೇನ? ಇರ್ಲಿ. ಈಗ ಎಲ್ಲಿ ಸಿಗ್ತ ಅಂದ್ರೆ ಈಗ ಎಲ್ಲ ಕಡೆಗೆ ಚಂದ್ರಕಾಂತನೇಯ. ನಾಗರಾಜ ಸರಿ ಮಾತಾಡಿ. ಅವ ಅವನದ್ದೇ ಆದ ಜಾಗಕ್ಕೆ ಎಲ್ಲಿ ಎತ್ತೊತ್ತಿ ಬರಬೇಕು ಬತ್ತ. ನನ್ನ ಗ್ರಾಚಾರಕ್ಕೆ ನನ್ನ ಕಾಲದಿಗೆ ಸಿಕ್ಬಿಟ್ಟದೆ. ಮತ್ತೆ ಅಲ್ಲೇ ಕತ್ತು ಬಿಟ್ಟು ನಾ ಸತ್ತೋಗುದಿಲ್ಲ ಮಾದದ. ನೀವು ಕಚ್ಚಿ? ಹೌದ. ಅಂದ್ರೆ ಅದರಲ್ಲಿ ವಿಷ ನಿಮಗೆ ತಾಗ್ತದ? ಅಂದ್ರೆ ನಿಮ್ಗಿಂತ ಹೆಚ್ಚು ನಂಜು ಅಂತ ನಾನು ಎಂತ ಮಾತಾಡ್ತೀವಿ. ನೀವು ಈಶ್ವರನ ಪೂಜೆ ಮಾಡುವರಲ್ಲ? ಈಶ್ವರನ ಪೂಜೆ ನಂಗೆ ಗೊತ್ತುಂಟು. ನಾ ಮುಂದುವರಿಸ್ತೇ, ನೀವು ತಲೆ ಬಿಸಿ ಮಾಡ್ಕೊಬಿಡಿ. ಅಂದ್ರೆ ಬುಸಪ್ಪಯ್ಯ ನಮ್ ಕತ್ತುದಿಲ್ಲ. ಯಾಕೆ ಹೇಳಿ? ಯಾಕೆ? ಹರನಗನ
ಹಾ ಹರನ ಕೊರಲಲ್ಲಿರುವುದು ಯಾವುದು? ಹಾ ಮುಸಪ್ಪೈನೆ. ಹೌದು ನಾಗಾಭರಣ. ಹೌದು. ಆ ನಂಗೆ ಕಚ್ಚಿಬಿಟ್ರೆ ಅವನ ದೇವ್ರ ಪೂಜೆ ಮಾಡುವುದೇ ಅದ. ಆ, ಅದ್ರಿಂದ ನಂಗೆ ಕತ್ತದಿಲ್ಲ, ನಂಗೆ ವಿಶ್ವಾಸ ಉಂಟ. ಹಾಗೆ ಈಗ ಬಂದದಕ್ಕೊಂದು ಬೇಗ ಪೂಜೆ ಮುಗಿಸ್ಕೊ ಹೋಗ್ಬೇಕು ಮಾತ್ರ. ಮಾತಾಡ್ತಾ ಇದ್ರೆ ಕಷ್ಟ. ಹಾ ಈಶನ ಪೂಜಿಪೆ ಕಾಶಿಯು ಬಂದು ವಾಸವಾಗಿಗ ನಿನ್ನ ವೇಷವ ಕಂಡು ಭಾಗವತನೇ ಭೂತ ಭೂತ ಹಾ ಭೂತ ಭಾಗವತ ಭೂತ ಸುಮ್ನಿರ್ಮಣಿ. ಭಾಗವತ ಭೂತ ಭಾಗವತ ಭೂತ ಅಲ್ಲ, ಭಾಗವತರೇ ಭೂತ ಭೂತ ಭೂತ. ಭೂತ ಮರದ ಹಾ ಅದು ಒಂದು. ಹಾ ಒಳಗಡೆ ಭೂತ ಬರ್ತದ? ಇಲ್ಲಿ ಸಾಧ್ಯ ಇಲ್ಲ. ಹಾ ಯಾಕೆಂದ್ರೆ ಹರನ ದೇವಸ್ಥಾನ ಅಲ್ವಾ. ಹೌದು. ಹರಗನ ಏನಿದ್ರು ಹೊರಗೆ ತಿರುಗಬೇಕೆ ಬಿಟ್ಟರೆ ಒಳಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾ ಹಾ. ಹಾಗಿದ್ರೆ ಯಾರಿರ್ಬೋದು? ಯಾರು? ನೋಡುವ ಕದೇದಿ ಮೊದಲ ಶಿವ ವೇಷವ ತಾಳಿ ಶಿವ ಶಬರ ವೇಷವ ತಾಳಿ ಇಂದು ಶಿವ 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 ಶಬರ ವೇಷವ ತಾಳಿ ಇಂದು ಶಿವ 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 ಶಬರ ವೇಷವ ತಾಳಿ ಇಂದು ವೇಷವಿಲ್ಲದೆ ತಾನು ಕುಳಿತಿಗಾನೆಂದು ಬೇಸರಿಲ್ಲದೆ ತಾನು ಕುಳಿತಿಗಾನೆಂದು ಬೇಸರಿಲ್ಲದೆ ತಾನು ಕುಳಿತಿಗಾನೆಂದು ಶಿವ ಶಬರ ವೇಷವ ತಾಳಿ ಇಂದು ಓಯ್ ಒಂದ್ಸಲ ನಾ ಹೆದರ್ಕೊಂಡ್ಬಿಟ್ಟೆ. ಹಾ ಏನೋ ಕಲ್ಪನೆ ಮಾಡ್ಕೊಂಡೆ. ನನ್ ತಪ್ಪು ಅಂತ ನಂಗೆ ಗೊತ್ತಾಯ್ತು. ಹೌದಾ? ಇದು ಬೇರೆ ಯಾರಲ್ಲ ಭಗವತರಿ, ಯಾರು? ಇದು ಪರಮೇಶ್ವರ. ಪರಮೇಶ್ವರ. ಹಾ ಹಾ. ಅಂದ್ರೆ ಹಿಂದೆ ಇಂದ್ರಕೀಲವನದಲ್ಲಿ ಅರ್ಜುನ್ ತಪತ್ತಿ ಕೂತಾಗ ಅಯ್ಯೋ ಎಂತ 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 ಈ ಬದಿ ಬಂದ ಮೇಲೆ ನೀವು ಹಾಗೆ ಆದ್ರೆ ಇದೇ ಮಾತು ನಮ್ಮ ಬದಿಗೆ ಹೇಳ್ಬಿಟ್ಟು ನಿಮ್ ಪಕ್ಕನ ತಲೆ ಹೋಗ್ತಿತ್ತು. ನೀವು ಈ ಬದಿ ಬಂದ್ರೆ ಇಲ್ಲ. ಈಗ ನಿಮಗೂ ನಾವು ಬಿಡಿಸಿ ಹೇಳ್ಬೇಕಲ್ಲ. ಒಂದು ಬಾರ್ ಅಂದ್ರೆ ಹಿಂದೆ ಇಂದ್ರಕೀಲವನ ಆಯ್ತು. ಇಂದ್ರಕೀಲವನದಲ್ಲಿ ಅರ್ಜುನ್ ತಪತ್ತಿ ಕೂತಂತ ಹೊತ್ತಿಗೆ ಇಂದ್ರಕೀಲವನದಲ್ಲಿ ಅರ್ಜುನ್ ತಪಸ್ಕೊಂಡು ಕೂತು ಹೊತ್ತಿಗೆ ಇಂದ್ರಕೀಲಕವನದಲ್ಲಿ ಅರ್ಜುನ್ ತಪಸ್ಕೊಂಡು ಕೂತು ಹೊತ್ತಿಗೆ ತಪ್ಪಿಸ್ಕೊಂಡು ಕೂತದ್ ನೀನು. ಅರ್ಜುನ ತಪಸ್ಸಿಗೆ ಕೂತು ಹೊತ್ತಿಗೆ ಅವನೊಂದು ಪರೀಕ್ಷೆ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಪರಮೇಶ್ವರ ಎಂತ ಮಾಡುದು ಪದಾರ್ಥ ಭಾಗವತರೇ ನಂಗೆ ಜೀವ ಹೋಗ್ತಾ ಉಂಟು, ಉಪದ್ರ ಕೊಡ್ಬೇಡಿ. ನಂಗೆ ಮೊದಲಿನ ಪರಿಸ್ಥಿತಿ ನಾ ಇಲ್ಲ. ಈ ಚಳಿಲಿ ಒಂದೊಂದು ಸಲ ಹೇಳ್ಕೊಳ್ಳುವುದೇ ಕಷ್ಟ. ನೀವು 2-3 ಸಲ ಹೇಳ್ಸಿದ್ರೆ ನಾ ಪೂಜೆ ಬಿಟ್ಟಾಕ ಹೋಗ್ಬಿಟ್ಟೆ. ಮತ್ತೆ ಓಯ್ ಅದೇ ಪರಮೇಶ್ವರ ತಪತ್ತಿಗೆ ಗೊತ್ತಾಯ್ತಾ? ಕೂತ ಅರ್ಜುನನನ್ನು ಪರೀಕ್ಷೆ ಮಾಡುವ ಅಂತ ಬಂದ. ಬಂದು ಕಿರಾತ ವೇಷದಲ್ಲಿ ಬಂದ. ಹೌದಾ? ಹೌದೌದು. ಹಾಗೆ ಈ ಕಾತಿಮಾನಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಪರಮೇಶ್ವರ ಬೇದ್ರ ವೇಷ ಹಾಕ ಬಂದ. ಹೇಗೆ
ಅಲ್ಲ, ಇರ್ಬೋದು. ವೇಷ ಮಾಡುವವರಿಗೆ ಸಾಕಾಗಿದೆ. ಹೇ ಪರಮೇಶ್ವರ, ನಿನ್ನದ್ದು ಎಂಥ ಲೀಲೆ ಪುಣ್ಯಾತ್ಮ. ನಿಜವಾಗಿ ವೇಷ ಹಾಕ್ಕೊಂಡು ಜೀವನ ಮಾಡುವವ್ರ ಪರಿಸ್ಥಿತಿಯೇ ಗಂಭೀರ ಆಗಿದೆ. ಅವರೇ ನಮಗಿದು ಯಾಕಾದ್ರೂ ಈ ಉದ್ಯೋಗಕ್ಕೆ ಬಂದು ಸತ್ತದು. ನಾವು ಬೇರೆ ಏನಾದರೂ ಮಾಡ್ಕೊಂಡಿದ್ದೀರಿ ವರ್ಷಿಡೀ ಗಂಜಿ ಉಣ್ಬಹುದಿತ್ತು. ಈಗಿನ ಪರಿಸ್ಥಿತಿಲಿ 50 ಕಾರ್ಯಕ್ರಮವೂ ಆಗುವುದಿಲ್ಲ ಅಂತ ಅವರು ಅಡ್ಡಾಡ್ತಿದ್ರು. ಅಂತಿರ್ಬೇಕಿದ್ರೆ ನೀ ವೇಷ ಹಾಕ್ಕೊಂಡು ಬಂದ್ಯಾ, ನಿಂಗೇನು ಹೊಟ್ಟೆ ಪಾದ ಅದೇನಿಲ್ಲ. ನಮ್ಮ ಪರೀಕ್ಷೆಗೆ ಅದು ಒಂದು ಭಾಗೋತ್ತದೆ. ಪ್ರತ್ಯಕ್ಷ ಪರಮೇಶ್ವರನೇ ಬಂದಿದ್ದಾನೆ ಅಂತಾದ ಮೇಲೆ ನನ್ನ ಭಾಗ್ಯ ಇದು. ಹೌದಾ? ಹೌದಪ್ಪ. ನಾನೀಗ ಪರೀಕ್ಷೆ ಬಂದು ಪರಮೇಶ್ವರನ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ನಂಗೇನಾಗಬೇಕು? ನನ್ನ ಭಕ್ತಿಯ ಪರಾಕಾಷ್ಠೆ ಎತ್ತುಂಟು ಬಾಗುತ್ತೆ. ಭಕ್ತಿಯ ಪರಾಕಾಷ್ಠೆ ಎತ್ತುಂಟು ತೋರಿಸ್ತೆ. ತೋರಿಸಿ ತೋರಿಸಿ. ಅಯ್ಯಪ್ಪ, ಹೊತ್ತಿಗೆ ಬಳಸಿ ಓಂ ನಮಃ ಶಿವಾಯ, 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 ಓಂ ನಮಃ. ಎಲ್ಲ ಕಡೆಗಾಗಿ ತೊಳೆಬೇಕಬೇಡ, ಸುಮ್ಮನಿದ. ಲಿಂಗ ಪೂಜೆ ಮಾಡಬೇಕಾದ್ರು ಹಾಗೆ ಮಾಡ್ಬೇಕು ನಾವು. ಇಲ್ಲೇ ಹೋದ್ರೆ ಆಗುದಿಲ್ಲ ಅದು. ಹೌದಾ? ಅದು ನಾನು ಬಸ್ ಮೇಲೆ ತಂದಿದ್ದೆ ಮೊದಲ. ತುಂಬಾ ಸರಿ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾಚಿತ ಲಿಂಗಂ ಕಾಮದಹನ ಕರುಣಾಕರ ಲಿಂಗಂ. ರಾವಣ ದರ್ಪ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ. ಮುದ್ದೆ ಬರಿಗೋಯ್ತು. ನಾ ಅದಕ್ಕೆ ನಿಮಗೆ ಬಿಡಲಿಲ್ಲ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಗಣಾರ್ಚಿತ ಸೇವಿತ ಲಿಂಗಂ ಕಾಮದಹನ ಕರುಣಾಕರ ಲಿಂಗಂ ರಾವಣ ದರ್ಪ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಒಂದು ಕಥೆ ಹಚ್ಚಿವಾಗುತ್ತದೆ. ಒಂದು ಅದ್ಭುತ ಪೂಜೆ ಮಾಡಿ ಆ ಪರಮೇಶ್ವರನಿಗೆ ಸಂತೋಷ ಆಗ್ಬೇಕು. ಅದೇ ಎಲ್ಲೇ ಕಟ್ಟಿ ಇರುವುದು ನೆನೆಸ್ಬೇಡಿ. ಕಟ್ಟಿ ಹೆಚ್ಚಿಲ್ಲ ಎಲ್ಲೇ ಇರುವುದು. ನೀವು ಅದು
ಅದು ನೊಂದಿಸದೆ ತಲೆ ಗಾಳಿ ಉಂಟು. ಒಂದು ಕೆಲಸ ಮಾಡುವ, ಎಂತ ಇದು ತಲೆ ಮೇಲೆ ಹಾಕಲಿ. ಯಾರ್ದು ಇದು. ನಿಂದ ಇದೆಂತ ಬಾರಿ ಹೇಸಿಗೆ ಅಂತ ಅದೆಂದ ಅದೆಲ್ಲ ಒರೆಸಿದ್ದೆ, ತೊಂದ್ರೆ ಇಲ್ಲ. ಈ ಬದಿ ಹಾಕಲಿ. ಹೀಗೆ ಗಾಳಿ ಬರಬಾರ್ದು. ಗಾಳಿ ಬರ್ದೇ ಹೋದ್ರೆ ತಡೆಬೇಕು, ಬಾಗುತ್ತದೆ. ಆಯ್ತಾಯ್ತು, ಗಾಳಿ ಬಂದ್ರೆ ಮತ್ತೆ ಕದ್ದಿ ಇಲ್ಲ. ಆಮೇಲೆ ನಾನು ಪದ್ಯ ಹೇಳುದಿಲ್ಲ, ಗಾಳಿ ಬರ್ತದೆ. ಹೇಳ್ಬೇಡಿ. ಇಲ್ಲ 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 ಮತ್ತಿಲ್ಲ, ಕದ್ದಿ ಇಲ್ಲ. ಅವ ಪಾಪ ಇದಕ್ಕೂ ಬರಗಾಲ ಬಂದಿದ್ದ, ನಾ ಎಂತ ಸಾಯುದು. ನೀವಾದ್ರೆ ಎಲ್ಲ ಬಳಸ್ಕೋಬೇಕು, ಏನ್ ಮಾಡಿ ಕದ್ದಿ ಹಾಕಿದ್ರೆ ನಮ್ಮ ಪೂಜೆ ಇಲ್ಲ, ಏನ್ ಬೇಕಾಗುವುದು. ಕೈ ಹಿಡಿಬೇಡಿ. ಕೈ ಬಿಸಿ ಆಗ್ಬೇಕು ನಿಮ್ಗೆ. ನಿಮ್ಗೆ ಕೈ ತಲೆ ಎಲ್ಲ ಬಿಸಿ ಆದ್ರೆ ಮಾತ್ರ ಪೂಜೆ ಮಾಡಬೇಕು. ಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ದುಃಖ ವಿನಾಶಕಲಿಂಗಂ ಪ್ರಣಮಾಮಿ ಸದಾಶಿವಲಿಂಗಂ ಪ್ರಣಮಾಮಿ ಸದಾಶಿವಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಶಿವ ಶಿವ ಶಂಭೋ ಎಲ್ಲ ಚೂಸ್ ಮಾಡದ ಜಾಗ ಎಂತ ಮಾಡ. ಆ ಬಾಳೆಯನ್ನು ಹಾಕ್ಸಾಗಿಲ್ಲ, ಎಂತ ಮಾಡೋದು. ಬೇಡ ಬಿಡಿ, ನಾನು ಸರಿ ಮಾಡ್ತೀನಿ. ಇಲ್ಲೇ ಓಯ್ ಅಂತೂ ಪೂಜೆ ದೇವರನ್ನು ಬೇಡ್ಕೊಂತೆ. ದೇವ ಪರಮೇಶ್ವರ ಕೈಲಾಸ ವಾಸನೆ, ಕೈಲಾಸ ವಾಸನೆ, ಕೈಲಾಸ ವಾಸನೆ, ವಾಸನೆ. ಗಂಜುಂಡನೆ 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 ನಂಜುಂಡನೆ 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 ನೀಲಗಂಡ 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 ನೀಲಕಂಠ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರ हे भोलेनाथ, हे भोले शंकर, हे जगदीश्वर, हे सर्वेश्वर, सर्वेश्वर, कपद्दिनी कपद्दिनी, बरे कपद्दिनी, बोले भोलेनाथ, भोलेनाथ, हाँ भोलेनाथ, शंकर, परमेश्वर, जगदीश्वर, सर्वेश्वर, परमेश्वर, ನಿನ್ನ ಭಕ್ತದ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ನೋಡು ದೇವರೇ. ನಮಗೆ ಬೇರೆ ಯಾವ ಸಂಪಾದನೆಯೂ ಇಲ್ಲ ತಂದೆ, ನಿನ್ನ ಪಾದವನ್ನೇ ನಂಬಿಕೊಂಡಿದ್ದವರು ನಾವು. ಆದರೂ ಒಂದು ಸಂಪಾದನೆಗಿಳಿಬೇಕು ಅಂತ ನಾ ಈ ಮಾತನ್ನು ಹೇಳ್ತಾ ಇಲ್ಲ ಪರಮೇಶ್ವರ. ಶ್ರದ್ಧಾ ಭಕ್ತಿಯಿಂದ ಅನುದಿನವೂ ನಿನ್ನ ಪೂಜೆ ಮಾಡ್ಕೊಂಡು ಬಂದವರು ನಾವು. ಆದರೆ ಭಕ್ತನಾದವ ಭಕ್ತಿಯಿಂದ ಪೂಜೆ ಮಾಡಬೇಕು ಎನ್ನುವ ಸತ್ಯ. ಆದರೆ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರುವುದು ಭಾಳ ಕಡಿಮೆ ಆಗ್ಬಿಟ್ಟಿದೆ. ಬಂದರೂ ಹರವಣಕ್ಕೆ ಹಣವೇ ಬೀಳುವುದಿಲ್ಲ ದೇವರೇ. ಹೀಗೆ ಆದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಪರಮೇಶ್ವರ? ಲೋಕ ಎಲ್ಲವೂ ಒಳ್ಳೆ ರೀತಿಯಿಂದ ಇರಬೇಕು ಅಂದರೆ ಎಲ್ಲ ಜನರಿಗೂ ಆ ಈ ವರ್ಗ ಎಲ್ಲವೂ ಪ್ರಶ್ನೆ ಇಲ್ಲ, ಎಲ್ಲ ವರ್ಗದವರಿಗೂ ಒಳ್ಳೇದಾಗಬೇಕು. ಲೋಕ ಸಮತ್ತೋ ತುಕಿನೋ ಭವಂತು ಅಂತ ಬ್ರಾಹ್ಮಣರು ಹೇಳುವುದು. ಆದರೆ ಹೇಳು ಬ್ರಾಹ್ಮಣರ ಪರಿಸ್ಥಿತಿಯು ಗಂಡಾಂತರ ಆಗಿದೆ. ನೀನೇ ನೋಡ್ಕೋಬೇಕು. ಮಾವಿನ ಮರದಲ್ಲಿ ಮಾವಿನ ಕಾಯಿ ಆಗಿ, ಹಲಸಿನ ಮರದಲ್ಲಿ ಹಲಸಿನ ಕಾಯಿ ಆಗಿ, ಆ ಮರದಲ್ಲಿ ಆ ಕಾಯಿ ಆಗಿ, ಯಾರಿಗೆ ಏನೇನು ಸಿಗಬೇಕು ಹಾಗೆ ಸಿಗಬೇಕು. ಕಲಾವಿದರ ಪರಿಸ್ಥಿತಿಯು ಗಂಭೀರವೇ ಆಗಿದೆ. ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ಬೇಕು. ಪ್ರತಿಯೊಂದು ವರ್ಗದವ್ರಿಗೂ ಒಳ್ಳೇದು ಮಾಡಿ ಒಳ್ಳೇದು ಕೊಟ್ಟು ಒಳ್ಳೇದು ತಗೊಳ್ಬೇಕು ಅಂತ ನಿನ್ನ ಸಾನ್ನಿಧ್ಯದಲ್ಲಿ ನಾ ಬೇಡ್ಕೊಳ್ತೇನೆ. ಹರ ಹರ ಶಂಭೋ ಮಹಾದೇವ, ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಮೋ ನಮಃ. ಏನೇ ಆಗಲಿ ಒಂದು ಅದ್ಭುತ ಹಿರಾನೇಳಿಕೆ ಮಾಡ್ಕೊಳ್ಳಿಲ್ವಾ? ಅದು ಒಳ್ಳೇದಾಯ್ತು. ಹಾ ಈಗ ಪೂಜೆ ಸರಿ ಮಾಡಿದೆ ನೀನು? ಪೂಜೆ ಮುಗೀತು ಮಾತ್ರ. ಎಂತ ಕಾಯಿ ಅದೆಂತಕ್ಕೆ? ಇದ ನೀವು ತಂದದ್ದ? ಇದ ಯಾರು? ನಾನೆಲ್ಲಿ ತಂದೆ? ಕಾಯಿ ತಂದ? ಇಲ್ಲಪ್ಪ. ಇದು ನಾ ತಂದು ಕಾಯಿ ಒಡೆಯಲಿಲ್ವಾ? ನೈವೇದ್ಯವಿಲ್ಲದೆ ಎಂತ ಪೂಜೆ ಮಾಡಿ? ಅದು ಒಂದು. ಹಾ, ಮಧ್ಯದಲ್ಲೆಲ್ಲ ತುದಿ ಮೇಲೆ ಮತ್ತೊಂದು ಇದು ಉಂಟಲ್ಲ ಕ್ರಮ, ಉತ್ತರ ಪೂಜೆಯ ಶಾಸ್ತ್ರ ಈಗೂ ತಪ್ಪಲಿಲ್ಲ. ಯಾವ ಬ್ರಾಹ್ಮಣರು ಬಂದ್ರು 1.5 ಗಳಿಗೆ ಮಾತಾಡ್ತೇನೆ. ಉತ್ತರ ಪೂಜೆಯಲ್ಲಿ ಪೂಜೆ ಮತ್ತೆ ನೈವೇದ್ಯ ಉಂಟು, ಅದಕ್ಕೆ ಈಗ ಮತ್ತೆ ಮಾಡ್ತೆ ನೋಡುವ, ತೊಂದ್ರೆ ಇಲ್ಲ. ಹೊಯ್ ಹೊತ್ತಿನ ಬಿತ್ತು ಗಟ್ಟಿ ಹೋಯ್ ಅಲ್ಲ ಮಾಡ ನಾ ಕುಚ್ಚ
ಕತ್ತಿ ತಂದಿದ್ದೈತೆ. ಕತ್ತಿ ತರ್ಲಿಲ್ಲ ಮರೆ. ಹ ಕತ್ತಿ ತಂದಿದೆ ಮಾರಲ್ಲ. ಕತ್ತಿ ಎಲ್ಲೋಯ್ತು ಈಗ? ಎಲ್ಲಿಟ್ಟೆ? ಇದು ಪರಮೇಶ್ವರನ ಆಟ. ಅಂದ್ರೆ ಕತ್ತಿಯನ್ನೇ ಮಾಯ ಮಾಡಿಬಿಟ್ರೆ ಕಾಸಿಮಾನಿ ಹ್ಯಾಕ್ ಕಾಯುವರಿತ ನೋಡುವಂತ ಪರಮೇಶ್ವರ ಮಾಡಿದ್ದು. ಇಲ್ಲೂ ಸತ್ವ ಪರೀಕ್ಷೆ. ನನ್ನ ಸತ್ವ ಪರೀಕ್ಷೆಯ ಕಡ್ಡಿ ಏರ್ಸ್ಬೇಕಿದ್ರೆ ಎಲ್ಲೂ ಏರ್ಸ್ಬೇಕು ಅನ್ನೋದ್ದೆ. ಸಿಕ್ಸ್ಲಿಕ್ಕೆ ಜಾಗ ಇಲ್ಲ, ಬಾಳೆಹಣ್ಣು ತರಲಿಲ್ಲ. ಪರಮೇಶ್ವರನ್ ತಲೆಗೆ ಸಿಕ್ಸ್ಲಿಲ್ವಾ? ಆ ಲೆಕ್ಕದಲ್ಲಿ ನಿಮ್ಗೆ ತಲೆಗೆ ಕಾಯಿ ಹೊಡೆದು ಬಿಡ್ತೇ ಕತ್ತಿ ಬೇಡ. ನೀವಿರುವ ಕತ್ತಿ ಅಂತ. ನಾ ಇದ್ರು ಕತ್ತಿ ಬೇಕು, ಅದು ನೀವಿದ್ರು ಬೇಡ. ನೀವು ಭಾಗವತರ ಪೈಕಿ ಎಲ್ಲರೂ ಕೂತ್ಕೊಂಡು ಅದೇ ಮಾಡ್ಕೊಂಡಿದ್ದದ್ದು ಕತ್ತಿಯೇ. ಈಗ ತಲೆಗೆ ಹೊಡೆದ್ರೆ ತಲೆಗೆ ಹೂವೇರಿಸಿದೆ, ತಲೆಗೆ ಒಲಿತೆ. ದೇವರಿಗೆ ನೋವಾಗುದಿಲ್ವಾ? ಎಂತದೆ ನೋವಾಗುದಿಲ್ವಾ? ನೋವಾಗುದಲ್ಲ ಭಾಗವತದ ಪೈಕಿ ಅವರಿಗೆ, ದೇವ್ರಿಗಲ್ಲ. ದೇವರಿಗೆ ಅದು ಪರಮೇಶ್ವರ, ಅವನಿಗೆ ಯಾವ ಲೆಕ್ಕ ನಿಮಗೆ ಅದೆಲ್ಲ ಗೊತ್ತುಂಟ. ನಾ ತೋರಿಸ್ತೇನೆ ಇಲ್ಲಿ. ಹರ ಹರ ಶಂಭೋ ನನ್ನನ್ನು ಹಿಂಸೆ ಮಾಡ್ತಾ ಇದ್ದೀಯ. ನನ್ನಲ್ಲಿರುವಂತಹ ಒಡವೆ ವಸ್ತುವನ್ನು ಕದ್ದುಕೊಂಡು ಹೋಗ್ಬೇಕಂತ ಮುಂದೆ ಬಂದಿದ್ದೆ. ಕಳ್ಳ ಕಳ್ಳನ ಮಾರಾಯ, ತಲೆ ಮೇಲೆ ಕಾಯಿ ಹೊಡಿತೀಯ. ಇಲ್ಲಪ್ಪ, ಕಳ್ಳ ಅಲ್ಲ ಮಾರಾಯ. ಈ ಶಿವನ ಅರ್ಚಕನು ಕಾಶಿತಾನೆಂಬವನು, ಈ ಶಿವನ ಅರ್ಚಕನು ಕಾಶಿತಾನೆಂಬವನು ಈಶನನು ಪೂಜಿಸಿದ ಆಶಯನು ಈಯುವನು. ಮೂರ್ಜಗದೀಶ ಲಕ್ಷ್ಮೀಸ ಕೇಶವನ ಪ್ರಿಯ ಸಖನ ಮನದೊಳಿನ್ನೋ ಬೇಡ ಮಾರಾಯ. ನೀ ತಿಳ್ಕೊಂಡಾಗ ನಾ ಕಲ್ಲಲ್ಲ ಮಾರಾಯ. ನಿನ್ ತಲೆ ಹೊಡೆದು ಇದ್ದದ್ದೆಲ್ಲ ತಕೊಂಡು ಹೋಗುವ ಅಂದ್ರೆ ಎಂತ ಉಂಟು ಅದ್ರಲ್ಲಿ? ಇದ್ದದನ್ನು ತಗೊಂಡು ಹೋಗ್ತೀನಿ. ಇಲ್ಲಪ್ಪ, ದೇವದಾನ ಇಲ್ಲ. ನೀ ಹಾಗೆ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಾನು ಈ ತಿಳ್ಕೊಂಡ ಕಲ್ಲಲ್ಲ, ಇದು ನಾನು ಕಾತಿ ಮನೆ. ನನ್ನ ಹೆಸರು ಕಾತಿ ಭತ್ತ. ಕಾಶಿ ಭಟ್ಟ. ಈಗ ಅಪ್ಪ ಇದ್ದಾನ? ಅಪ್ಪ ಈ ಕೈಲಾತ ಹೋಗಿ ಆಯ್ತಾ? ಕೈಲಾತ್ರಿ. ಓ, ಕೈಲಾಸ ಶಾಸ್ತ್ರಿ. ಅಮ್ಮ ಇದ್ದಾಳ? ಅಮ್ಮ ಗೋರಮ್ಮ, ನಮ್ಮಮ್ಮ ಗೋರಮ್ಮ. ಅಪ್ಪ ಯಾರು ಅಂತ ಕೇಳಿದೆ, ಕೈಲಾಸ ಅಂತ ಹೇಳಿದೆ. ಹೌದಾ? ಅಮ್ಮನ ವಿಷಯ ಹೇಳಿದಾಗ ಏನು ರಾಗವಾಗಿ ಹಾಡ್ತಾ ಇದ್ದೆ? ಅಮ್ಮನ ವಿಷಯ ಹೇಳುವಾಗ ಅಷ್ಟು ಸಂತೋಷ. ಅಮ್ಮನ ಮೇಲೆ ಅಭಿಮಾನ ಉಂಟು, ಅಪ್ಪನ ಮೇಲೆ ಇಲ್ವಾ? ಅಪ್ಪನ ಮೇಲೆ ಗೌರವ ಮರೆ. ಗೌರವ. ಅಮ್ಮನ ಮೇಲೆ ಗೌರವ ಅಲ್ಲ, ಪ್ರೀತಿ ಅಭಿಮಾನ. ಹೌದಾ? ಅದೆಲ್ಲ ಇಲ್ಲಿ ಈಗ ನಿಂಗೆ ಹೇಳಿಲ್ಲ. ಅಮ್ಮ ಗೌರಮ್ಮ. ಹೌದಾ? ನಾನು ಕಾತಿ ಬರ್ತದ. ಇಲ್ಲಿ ಯಾಕೆ ಬಂದದ್ದು? ಪೂಜೆಗೆ. ಪೂಜೆಗೆ? ಹೌದಾ? ಎಂತ ಮಾಡ್ತಾ ಇದ್ದೇನೆ? ಪೂಜೆ ಮಾಡ್ತಾ ಇದ್ದೆ. ಈ ಶಿವನ ಅರ್ಚಕನು. ಅದು ಕಲ್ಲು ಬಂಡೆ, ಅದು ನೀ ಮಾರಯ್ಯ ನನಗಿಂತ ಹೆಡ್ಡ ಮಾರಯ್ಯ. ಅಪ್ಪಯ್ಯ ನಂಗೆ ಹೆಡ್ಡ ಅಂತೀರ, ನೀನು ನನಗಿಂತ ಹೆಡ್ಡ. ನೀನು ನೋಡು, ಏ ಮಾರಯ್ಯ, ಬಂಡೆ ಅಲ್ವದು? ಅದು ಕಾಣ್ಲಿಕ್ಕಷ್ಟೇ ಕಲ್ಲು. ಆ ಕಲ್ಲಿನೊಳಗೆ ದೇವ್ರಿರುವುದು. ಕಲ್ಲಿನೊಳಗೆಲ್ಲ ದೇವ್ರು ಇರ್ತಾನ? ಒಂದು ಕಾಲದಲ್ಲಿ ದೇವ್ರು ಅಂತಲ್ಲ, ಪ್ರತ್ಯಕ್ಷ ಜನರಿಗೆ ಸಿಕ್ತಿದ್ದಂತೆ. ಜನರಿಗೆ ತಿರ್ಗಾಟಕ್ಕೆ ಬರ್ತಿದ್ದವ ಎದುರುಗಡೆಗೆ. ಹೌದಾ? ಎದುರ ಸಿಕ್ತಿದ್ದ. ಈಗ ಯಾಕೆ ಕಾಣುವುದಿಲ್ಲ? ಈಗ ಅವನಿಗೂ ಗೊತ್ತಾಗಿದೆ. ಅದೇನು? ಈ ಯುಗ ಬೇರೆ ಅಲ್ಲ, ಆ ಯುಗವೇ ಬೇರೆ. ಈಗ ನೇರ ದೇವ್ ಸಿಕ್ಕು ಯುಗ. ಈಗ ಪಾಪ ಅವನು ಸಿಕ್ಬಿಟ್ರೆ ಅವನ್ನೇ ಹಿಡ್ಕೊಂಡೋಗಿ ನಮ್ಮನೆ ಕೋಣೆ ಕೂಡ ಹಾಕಿ ನಾವ್ ಹೇಳ್ದಂಗೆ ಕೇಳಿಸ್ಕಂತದ ಅಂತ ಅವನಿಗೂ ಗೊತ್ತಾಗಿದೆ. ಅದಕ್ಕೆ ಅವನ್ ನೇರ ಸಿಕ್ಕುದಿಲ್ಲ. ಈ ಕಲ್ಲಲ್ಲೇ ಹೀಗೆ ಹೀಗೆ ನಮ್ಗೆ ಕಾಣುವುದು. ಕಲ್ಲಲ್ಲಿ ಅಂದ್ರೆ ಪ್ರತಿಷ್ಠಾಪನೆ ಮಾಡಿದ ಕಲ್ಲು, ಎಲ್ಲ ಕಲ್ಲಲ್ಲ. ಇದನ್ನ ಒಂದು ಹರ್ಕಲ್ ಗುಡಿಸಲು ಅಂತ ತಿಳ್ಕೊಂಡಿದ್ದೆ. ದೇವಸ್ಥಾನ ಮಾರಾಯ, ಕಾಳಹಸ್ತಿ. ಇದು ದೇವಸ್ಥಾನ ಕಾಳಹಸ್ತಿಯೋ? ಕಾಳಹಸ್ತಿ ಇತಿಹಾಸ ಉಂಟು ಇದಕ್ಕೆ. ಮತ್ತೆ ನೋಡು, ಅಲ್ಲಿ ಕಾಣುದು ಉಂಟಲ್ಲ, ಅದೆಂತದ್ದು? ಅದು ಲಿಂಗ, ಪರಮೇಶ್ವರನ ಲಿಂಗ.
ಪರಮೇಶ್ವರ ಲಿಂಗ. ಅದರಲ್ಲಿ ದೇವರು ಅಧಿಕವಾಗಿದ್ದಾನೆ. ಹೌದಾ? ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ದೆ ಹೌದಾದ್ರೆ ಹೊಟ್ಟೆಗೆ ಇಟ್ಟು ಮೈಗೆ ಬಟ್ಟೆ ಜುಟ್ಟಕ್ಕೆ ಮಲ್ಲಿಗೆ ಮಿತ್ತೆ ಎಲ್ಲ ಕೊಡ್ತಾನೆ ಅವ. ಹೌದಾ? ಹಾ. ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ಎಲ್ಲ ಕೊಡ್ತ. ಹೊಟ್ಟೆಗೆ ಹಿಟ್ಟು. ನಾವು ದೇವರಿಗೆ ಎಂತದ್ದೇ ಕೊಡುವುದಾದ್ರು ಅಂತಲ್ಲ, ಹಾ. ದೇವ್ರು ಹೊಟ್ಟೆ ತುಂಬಿಕೊಳ್ಳಿ ಅಂತ ಕೊಡುವುದಲ್ಲ, ಮತ್ತೆ ನಮಗೆ ಬೇಕು ಎನ್ನುವ ಲೆಕ್ಕಕ್ಕೆ ಕೊಡುವುದು. ದೇವರಿಗೆ ಸಂತೋಷ ಆದ್ರೆ ನಮಗೆ ಕೊಡ್ತಾನೆ ಎನ್ನುವ ಭಾವನೆ. ಹೌದಾ? ನಾವು ಸಣ್ಣದ್ದು ಕೊಟ್ಟು ಹಾ. ಅವನತ್ರ ದೊಡ್ಡದು ತಕೊಂಬುದು. ಹೌದಾ? ಮನುಷ್ಯದಷ್ಟು ಸ್ವಾರ್ಥಿ ಯಾರಿದ್ದದ? ಮನುಷ್ಯದ ಎಲ್ಲ ಹಾಗೆ, ಎಲ್ಲ ಮನುಷ್ಯರು ಹಾಗೆ, ಹೆಚ್ಚು ಕಡಿಮೆ ಹಾಗೆ, ಎಲ್ಲ ಸ್ವಾರ್ಥಿಗಳು. ಇನ್ನು ಒಬ್ಬ ಇನ್ನು ಗ್ರಾಚಾರಕ್ಕೆ ತಪ್ಪಿರಬಹುದೇ ಬಿಟ್ಟರೆ 100ಕ್ಕೆ 100 ಎಲ್ಲ ಹಾಗೆ. ಏನೇ ಆದ್ರೂ ಒಂದು ಶ್ರದ್ಧೆ ಮತ್ತು ಭಕ್ತಿ ಉಂಟು ಅಂತ ಆದರೆ ಶ್ರದ್ಧೆ ಭಕ್ತಿಯಿಂದ ದೇವ್ರು ಒಲ್ದಿದ್ದಾನೆ. ನೀ ಏನು ಕೊಡಬೇಕು ಎನ್ನುವುದಿಲ್ಲ. ಭಕ್ತಿ ದೇವರಿಗೆ ಅದೆಲ್ಲ ತಕೊಂಡು ಎಂತಾಗಬೇಕಾ ಅಲ್ವಾ? ನಾವು ಕೊಟ್ಟದ್ರಲ್ಲೇ ಖರ್ಚು ಮಾಡ್ಕೊಂಡು ಕೂತ್ಕೊಳ್ಳುವಲ್ಲ ದೇವ್ರಾಗ್ತನ? ದೇವರಾಗುದಿಲ್ಲ ಅಲ್ವಾ? ನಮ್ದು ಇಷ್ಟೇ, ಸ್ವಾರ್ಥದಲ್ಲೇ ನಾವು ಕೊಡುದು, ಕೊಟ್ಟರೆ ಅವ್ನು ಕೊಡ್ತಾನೆ ಅಂತ. ದೇವರಿಗೆ ಅದರ ಅಗತ್ಯ ಇಲ್ಲ. ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ಅವನನ್ನು ಪೂಜೆ ಮಾಡಿದ್ದು ಹೌದಾದ್ರೆ ಎಲ್ಲ ಕೊಡ್ತಾವ. ಹೌದಾ? ನೀವು ಕಾಶಿ ಭಟ್ರು ಅಂತ ಆಯ್ತು. ಹೌದಾ? ದೇವ್ರ ಪೂಜೆ ಮಾಡಿದ್ರೆ ಎಲ್ಲ ಕೊಡ್ತಾನೆ. ನಾನು ಪೂಜೆ ಮಾಡ್ಬೇಕು. ಮರೆಯಲ್ವಾ? ದೇವ್ರ ಪೂಜೆ ಮಾಡ್ತೇನೆ. ಇದು ನೀ ಪೂಜೆ ಮಾಡ್ಲಿಕ್ಕೆ ನೀ ಯಾವ್ದು ಮರೆಯ? ನಾನು ದಿನ ಅಂದ್ರೆ ನಾನು ಬೇಡ್ರವ. ಬೇಡ್ರವ ಅಂದ್ರೆ ಬೇಟಾಡುವ. ಶೂದ್ರ ಮುಂಡೆ ನನಗೆ ರಾಜಾರ ನಿನ್ನ ಮುಟ್ಕೊಬಿಟ್ಟೆ. ಈಗ ಮತ್ತೆ ಹೋಗಿ ಸ್ನಾನ ಮಾಡ್ಕೊ ಬರ್ಬೇಕು ನಾನು. ನನ್ನನ್ನು ಶೂದ್ರ ಅಂತ. ಕಾಲಿ ಮೇಲೆ ಬಿಟ್ರೆ ನೀವು ಈಗ ನಾನು ಪೂಜೆ ಮಾಡಿದ್ರೆ ಏನಾಯ್ತು? ಅಲ್ಲ ಮರೆ, ನಮ್ಮ ಅಪ್ಪಯ್ಯ ಹೇಳಿದ್ದು, ನಾ ಹೇಳಿದ್ದು ಅಲ್ಲ ನಿಂಗೆ. ಅಪ್ಪಯ್ಯ ಹೇಳಿದ? ಅಪ್ಪಯ್ಯ ನಿಮ್ಮಂತದಿಗೆಲ್ಲ ಶೂದ್ರದ ಮುಂದೆ ಇದು ಅಂತದ. ಹಾಗೆ ಹೇಳುದಾ? ನಾ ಹೇಳುದಿಲ್ಲ, ಅಪ್ಪಯ್ಯ ಹೇಳಿದ್ ನೆನಪಾಯ್ತು ಹೇಳ್ಬಿಟ್ಟೆ. ಹಾಗೆ ಹೇಳಿದೆ. ಹೋಗ್ಲಿ, ಈಗ ನಾನು ಪೂಜೆ ಮಾಡ್ಬೇಕು. ನೀ ಪೂಜೆ ಮಾಡಿ ನಿಂಗೆ ಹೇಳ್ಕೊಟ್ಟದ್ ನಂಗೆ ಅಪ್ಪಯ್ಯ ಹೊಡೀತದ ಮರೆಯ. ಅಪ್ಪಯ್ಯ ಹೊಡಿಲ್ಲ, ನಾನು ನೋಡ್ಕೊಳ್ತೇನೆ. ಅಲ್ಲ, ಅಪ್ಪಯ್ಯ ಹೊಡೀತದ, ನೀ ಹೇಳ್ಕೊಡ್ಲಿಲ್ಲ ಅಂದ್ರೆ ನನ್ಗೆ ಹೇಳಿಕೊಡ್ದೆ ನಾನು ಹೊಡಿತೇನೆ. ಅವ್ರ ಅಪ್ಪಯ್ಯ ಹೊಡೆಯುವುದಿಲ್ಲ ಮರೆ. ಯಾಕೆಂದ್ರೆ ಮಗ ತಕ್ಕ ಹೊಡೀತದ, ನಾನು ಕಂಡರ ಮಕ್ಕಳನ್ನ ಹೇಗೂ ಹೊಡೀತದ. ಆದ್ರಿಂದ ಅದು ಬೇಡ, ನಾ ಹೇಳ್ಕೊಡ್ತೆ. ಅದು ಒಂದು ಏನು, ಈ ಮುಂದ್ ಬಾ. ನಾ ಹೇಳ್ಕೊಟ್ಟಿದ್ರೆ ನಾ ನಿಂಗೆ ಗುರು ಆಗ್ತೇನೆ. ಹೌದು ಹೌದು, ನೀ ನನ್ ತಿತ್ಯ ಶಿಷ್ಯ. ನಾನು ಏನ್ ಹೇಳಿದ್ರು ನೀ ಕೇಳ್ಬೇಕು. ಕೇಳ್ಬೇಕು, ಶಿಷ್ಯ ಕೇಳಲೇಬೇಕು. ಹೌದಾ? ಹೌದಾ? ಮತ್ ನಾ ಸಿಟ್ಟು ಬಂದು 2 ಹೊಡೆದ್ರು ನೀ ಸುಮ್ಮನಿರ್ಬೇಕು. ಹೊಡೀರಿ ನೋಡುವ. ಅಲ್ಲ, ಗುದುಗಳು ಮರೆಯ ಸಿಟ್ಟು ಬಂದು ಹೊಡೆದ್ರು ಶಿಷ್ಯ ಸುಮ್ಮಿದಿರ್ಬೇಕು. ನಿಮ್ಮ ಒಳ್ಳೆಯದಕ್ಕೆ ಹೊಡೆಯುವುದು ಅಂತ. ಕೇಳ್ತೀಯಲ್ಲ? ಹೌದು, ನೀ ಹೇಳ್ದಾಗೆ ಕೇಳ್ತೇನೆ. ಬಾಗಿದೆ. ಕೊನೆಗೆ ಅವ್ನು ಹೇಳ್ಬೋದು, ನಾವಲ್ಲ ನಾನೇ ಕಲ್ತದ್ದು ನಾನೆಲ್ಲ ಹಾಗೆ ಹೇಳುದಿಲ್ಲಪ್ಪ. ಅದ್ರಲ್ಲೂ ನಿಮ್ಮ ಸುದ್ದಿ ಹೇಳದೆ ಇರುವುದೇ ಇಲ್ಲ. ನಿಮ್ಮ ವಿಷಯ ಹೇಳುದು. ಇದು ಹೇಗೆ ಕೂತ್ಕೊಳ್ಳೋದು? ಹೇಗೆ ಮನೆ ಜಗ್ಲಿ ಕೂತಾಗುಂತ ಮಾರ. ಮತ್ತೆ ಹಾಗೆ ಕೂತ್ಕೊಳ್ಳೋದೇನ? ಕೂತ್ಕೊಂತ ಹೇಳಿದ್ರಲ್ಲ, ಕಾಲ್ ಮೇಲೆ ಕಾಲ ಕೂತ್ಕೋಬೇಕು. ಓ ಅಷ್ಟೇ. ನನಗೆಂತ ಗೊತ್ತುಂಟು, ಕಾಲ ಮೇಲೆ ಕಾಲ. ಹೌದು, ಹಾಕ ಮನುಷ್ಯನೋ ಇಲ್ಲ ರಾಕ್ಷಸನೋ? ಎಂತ ಗುರುಗಳ? ಅಲ್ಲ ಮಾದಯ್ಯ, ನಿನ್ನ ಕಾಲೊಂದು ಮರದ ದಿಮ್ಮೆ ಇದ್ದಾಗುಂಟು. ಕಾಲ ಹಾಗೆ ನಾನೇನ್ ಮಾಡುದು? ಕಾಲ ಹಾಕಿ ಬುಡುಮ್ಮ ಹಾಕ್ದೆ ಅಲ್ಲ. ನೀವೇ ಹೇಳಿದ್ದಲ್ವಾ? ನನ್ನ ಕಾಲ ಮೇಲೆ ಅಲ್ಲ ಮಾದಯ್ಯ, ನಿನ್ನ ಕಾಲ ಮೇಲೆ ನೀ ಕಾಲ ಹಾಕೋಬೇಕು. ನೀವು ಹಾಗೆ ಹೇಳುದಲ್ವಾ? ಇದು ಪದ್ಮಾಸನ. ಇನ್ನೊಂದು ಹಿಂಗೆ, ನೀವು 10 ವರ್ಷ. ಇನ್ನೊಂದು ಹಿಂಗೆ ಪದ್ಮಾಸನ ಹಾಕ. ಪದ್ಮಾಸನ ಅಂತ ಹೇಳುದ? ಹಾಕ ಹಾಗೆ ಹಾಕ್ಬೇಕು. ಸಾಕ? ಅದು ಬರುವಾಗ ಹಿಂಗೆ ಎರಡು ಸರಿ ಬರ್ಬೇಕು. ಇದು ಅರ್ಥವ? ಅದು ಅರ್ಧ ಆಗುದಿಲ್ಲ, ಇದು ಹೋಗ್ಲಿ ಮೇಲೆ. ಹೋಗ್ತದೆಯಾ? ಸಬ್ಬಾಸ್. ಅದಿಲ್ಲ ಮನೆಯ ಸರಿ ತಿಂದು ಬೆಳೆದು ಅದೆಲ್ಲ. ಈ ಕೈ ಹೀಗಿತ್ಕೋ, ಹೀಗೆ. ಎರಡು ಕಣ್ಣು ಮುಚ್ಕೋ. ನಾ ಕಣ್ಣು ಮುಚ್ಚಿದ್ರೆ ಓಡೋಗ್ಲಿಕ್ಕಲ್ವಾ? ಹಾಗಲ್ಲ ಮಾರಯ್ಯ, ಮತ್ತೆಂತದ್ದು ಗುರುಗಳೇ? ಕಣ್ಣು ಮುಚ್ಕೊಳ್ಬೇಕು. ಯಾಕೆ ಕೇಳು? ಯಾಕೆ? ಯಾವತ್ತು ದೇವರಲ್ಲಿ ನಾವು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಏಕಾಗ್ರತೆ ಬೇಕು. ಕಣ್ಣು ತೆರೆದಕ್ಕೆ ಏಕಾಗ್ರತೆ ಇರುವುದಿಲ್ವಾ? ಕಣ್ಣು ತೆಕ್ಕೊಂಡ್ರೆ ಏಕಾಗ್ರತೆ ಇರುವುದಿಲ್ಲ. ಮತ್ತೆ ಕಣ್ಣು ಬಿಟ್ಟುಕೊಂಡಿದ್ರೆ ದೃಷ್ಟಿ ಎಲ್ಲೆಲ್ಲ ಹೋಗ್ತದೆ ನೋಡು, ಅಲ್ಲೆಲ್ಲ ಮನ್ಸು ಹೋಗ್ತದೆ. ಅದು ಹೇಗೆ ಕೇಳಿದ್ರೆ ಈ ಶೂದ್ರರ ಭಜನೆ ಮಾಡಿದಾಗ ಆಗ್ತದೆ. ಶೂದ್ರರ ಭಜನೆ ಹಾಗುಂಟು. ಎಂತದ್ದು ಗುರುಗಳದ್ದು? ಒಂದೀಪ ನಿನಗೆ ಗಾನ
ಒಂದೀಪನಿ ಮಗೆ ಗಣನಾಥ. ಓ ಹೋ 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 ನಮ್ಮ ಎಂಕನ್ ಮಕ್ಕಳು ಬಂದ್ರಲ್ಲೇ ತಂದು ಕೂಡ್ಸೆ. ಒಂದೀಪನಿ ಮಗೆ ಅಲ್ಲಿ ಕೋಳಿ ಬಂತು ನೋಡು ಅಂದ. ಅದೆಲ್ಲ ಆಗ್ತದಲ್ಲ ಇದು. ಈ ಭಜನೆ ಮಾಡುವಾಗ ಭತ್ತದ ಬಂದದ್ದು, ಕೋಳಿ ಬಂದದ್ದು, ಮಗು ಬಿದ್ದದ್ದು, ಇದೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಭಜನೆ ಮಾಡಿದ್ರೆ ಭಜನೆ ಆಗ್ತದ? ಅಲ್ಲ ಭಟ್ರ, ಶೂದ್ರ ಆದ್ರೆ ಹಾಗೆ, ಭಟ್ರ ಆದ್ರೆ ಭತ್ತದ ಬೇರೆ ಏನಿದ್ರು ಅಷ್ಟ್ರ ಒಳಗೆ ಹೌದೇನೆ? ಅಥವಾ ತಂದಿತ್ಯನೇ ಇಷ್ಟೇ. ಆ ಕೋಳಿ ಬಂದದೆಲ್ಲ ಭಟ್ಟರ ಮನೆ ಗೊತ್ತಾಗುದಿಲ್ಲ. ನೀ ಏನಾದ್ರು ಬೇಡ. ಸರಿ ಭಟ್ರ. ಈಗ ಒಂದ್ ಕೆಲಸ ಮಾಡು, ಕಣ್ಣು ಮುಚ್ಕೊಳ್ಬೇಕು, ದೃಷ್ಟಿ ಹೊರಗೆ ಹೋಗ್ಬಾರ್ದು, ಸರಿ ಕೂತ್ಕೋಬೇಕು. ನೀವೆಲ್ಲಿ ಹೋಗುದಿಲ್ಲ ತಾನೆ? ನಾ ಹೋಗುದಿಲ್ಲ. ಸರಿ, ನಾ ಹೇಳ್ದಾಗ ಹೇಳ್ಬೇಕು. ಆಯ್ತು. ಓಂ ನಮಃ ಶಿವಾಯ. ಓಂ ಅದ ಕಷಾಯ. ಎಂತ ಹೊಟ್ಟೆನೂ ಉಂಟ ನಿಂಗೆ? ನೀವು ಹೇಳಿದ್ರಲ್ಲ ಮತ್ತೆ. ವಾಮನ ಕಷಾಯ ಅಂತ ಮಾದಯ್ಯ. ಮತ್ತೆ ಓಂ ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳ್ತೆ ಹೋಗು ಮಾರಾಯ. ಹೇಳ್ತೆ ಹೋಗು ಮಾರಾಯ. ಅಯ್ಯ ಅದು ಅಲ್ಲ ಮಾರಾಯ, ಓಂ ನಮಃ ಶಿವಾಯ ಅಂತ ಹೇಳ್ಬೇಕು. ನೀವು ಹೇಳ್ದಾಗ ಹೇಳ್ಬೇಕಂತ ಹೇಳಿದ್ದಲ್ವಾ? ಆಗಲ್ಲ ಮಾರಾಯ, ನೀ ನಿಲ್ಲಿಸಬಾರ್ದು ಅಂತ ನಾ ಹೇಳ್ದ ಮಾರಾಯ. ಆಗ ಹೇಳ್ತೆ ಹೋಗು ಒಂದು ಓಂ ನಮಃ. ಸರಿ ಸರಿ ಸರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳು. ಓಂ ನಮಃ ಶಿವಾಯ. ಹಾ, ಓಂ ನಮಃ ಶಿವಾಯ. ಇಲ್ಲಿದ್ದ ಅಪಾಯ. ಓಂ ನಮಃ ಶಿವಾಯ. ಅಪಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಳ್ಳ ತಿಕ್ಕಿ ಬಿದ್ದ, ಕಳ್ಳ ತಿಕ್ಕಿ ಬಿದ್ದ, ಕಳ್ಳ ತಿಕ್ಕಿ ಬಿದ್ದ, ಕಳ್ಳ ತಿಕ್ಕಿ ಬಿದ್ದ. ಅಲ್ಲ ನಾನ ನೀವ? ನೀನು. ನಾನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದೆ. ಅಲ್ಲ, ನೀವು ಸುಮ್ಮನೆ ಇದ್ದು ಹೊರಟ್ರಲ್ಲ. ನಾ ಏನ್ ಹೇಳಿದ್ದೆ? ಕಣ್ಣು ಗಟ್ಟಿ ಮುಚ್ಕೋಬೇಕು ಅಂದಿದ್ನ. ಹೌದು. ಹೌದಾ? ಹೌದು 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 ಹೌದು. ಕಣ್ಣು ನೀ ಮುಚ್ಕೊಂಡಿದ್ದಿಲ್ಲ ನೋಡುವ ಅಂತ ಎದ್ದು ಹೊರಟೆ. ಓ, ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟದ್ದ? ನೀ ಕಳ್ಳ ಸಿಕ್ಕಿ ಬಿದ್ದು ಬಿಟ್ಟೆ ನೋಡೋದಾ? ನೀವು ಕಳ್ರೆಲ್ಲ ಆಗಿದ್ರೆ ನಾ ಎದ್ದು ಹೊರಟದ್ದಲ್ಲ ಮಾರಾಯ, ಪರೀಕ್ಷೆ ಮಾಡಿದ್ದು. ಹೌದಾ? ಈಗ ನೀ ಗಟ್ಟಿ ಮುಚ್ಕೋಬೇಕು. ಹೇಗೆ? ಹಾಗೆ ನಾ ಎದ್ದು ಹೋದ್ರು ನಿಂಗೆ ಗೊತ್ತಾಗ್ಬಾರ್ದು. ನೀವು ಎದ್ದೆ ಹೋಗ್ತೀರಂತ? ಅಲ್ಲ ಮಾರಾಯ, ಹೋಗುದಿಲ್ವ ಹೋದ್ರು ಗೊತ್ತಾಗ್ಬಾರ್ದು, ಅಷ್ಟು ಗಟ್ಟಿ ಮುಚ್ಕೋಬೇಕು. ಆಯ್ತು ಗುರು. ಬಾ. ಆಯ್ತು. ದೇವ್ರು ಒಲಿಬೇಕಲ್ಲ. ಹೌದು. ಇಲ್ಲ, ಈಚೆ ಕೂತ್ಕೊ. ಹೇಳ್ಬೇಕು ಸರಿಯಾ? ಆಯ್ತು. ಹೇಳ. ಪರಮೇಶ್ವರ ಒಲಿಬೇಕು ನಿಂಗೆ ಹಂಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳ್ತೆ ಹೋಗು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಂದೆ ಕೇಳೀಗ ಮನನೊಂದು ಇರುವಳು ಮಡದಿ. ತಂದೆ ಕೇಳೀಗ ಮನನೊಂದು ಇರುವಳು ಮನದಿ. ಎಂದಿಗಾಗುವುದು ನಿನ್ನ ಕರುಣಾ? ಸಂದೇಹ ಮಾಡದೆ ಬೇಟೆಯನ್ನನುಗ್ರಹಿಸು. ಸಂದೇಹ ಮಾಡದೆ ಬೇಟೆಯನ್ನನುಗ್ರಹಿಸು. ಇಂದು ಶೇಖರ ದಯದಿ ನೀನು ಮಹಾದೇವನೇ, ತ್ರಿನೇತ್ರಧಾರಿಯೇ, ಚೈತನ್ಯ ಸ್ವರೂಪಿಯೇ, ಭಕ್ತ ಬಾಂಧವನೇ, ಕರುಣಾಸಾಗರನೇ, ಕರ್ಮಕರ್ತನೇ, ಸ್ವಾಮಿ ಇದೋ ನಿನ್ನನ್ನು ಪೂಜಿಸ್ತಾ ಇದ್ದೇನೆ. ಗುರುಗಳಾದಂತಹ ಕಾಶಿ ಭಟ್ರು ಹೇಳಿದರು, ಅನನ್ಯ ಶ್ರದ್ಧೆ ಭಕ್ತಿಯಿಂದ ನಿನ್ನನ್ನು ಪೂಜಿಸಿದವರು ಯಾರೇ ಆದರೂ ಸಹ ಅವರ ಇಷ್ಟಾರ್ಥ ಏನುಂಟೋ ಅದನ್ನೆಲ್ಲ ಈಡೇರಿಸಿಯಂತೆ. ಮಡದಿಯಾದಂತಹ ಆ ಲೀಲೆಗೆ ಮಾತು ಕೊಟ್ಟ ಬಂದವ ನಾನು. ಆದಷ್ಟು ಬೇಗ ಬೇಟೆಯನ್ನ ಅರಸಿ ಮಾಂಸವನ್ನ ತರ್ತೇನೆ ಎನ್ನುವ ಹಾಗೆ ಇದುವರೆಗೂ ನಾನು ಮನೆಗೆ ಹೋಗುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನನ್ನ ಮೇಲೆ ಕರುಣೆ ದೋರಿ ನೀನು ಬೇಟೆ
ಬೇಟೆಯನ್ನು ಅನುಗ್ರಹಿಸಲೇಬೇಕು ಸ್ವಾಮಿ. ಬೇಟೆಯನ್ನು ಅನುಗ್ರಹಿಸಿದೆ ಅಂತ ಆದ್ರೆ ನೀ ಕರುಣಿಸಿದ ಬೇಟೆ ನಿನಗರ್ಪಿಸುವೆ ದೇವಾ, ನೀ ಕರುಣಿಸಿದ ಬೇಟೆ ನಿನಗರ್ಪಿಸುವೆ ದೇವ, ಸಾಕಾರವಾಗಿ ಸ್ವೀಕರಿಸಿ ನೀ ಕಾಯು ಗುಣರನ್ನ ಸದ್ಗುಣ ಸಂಪನ್ನ ಪಾಕಶಾಸನ ನಮಿತ ಎನ್ನ ಪಾಕಶಾಸನ ನಮಿತನೇ ಇದೋ ನಿನ್ನ ಪದಾರವಿಂದಗಳಲ್ಲಿ ಅಡ್ಡ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಹೊಟ್ಟೆ ತುಂಬಬೇಕು ಅಂತ ಆದ್ರೆ ಬೇಕಾದಷ್ಟು ಬೇಟೆಯ ಮಾಂಸ ಬೇಕೇ ಬೇಕಾಗುತ್ತದೆ. ಆದ್ದರಿಂದ ನೀನು ನಮ್ಮ ಮೇಲೆ ಅನುಗ್ರಹವನ್ನು ತೋರಿ ಬೇಟೆಯನ್ನು ಅನುಗ್ರಹಿಸಿದೆ ಅಂತ ಆದ್ರೆ ನೀನು ಕರುಣಿಸಿದಂತಹ ಬೇಟೆಯಲ್ಲಿ ಅರ್ಧವನ್ನು ನಿನಗೆ ಅರ್ಪಿಸ್ತೇನೆ ಸ್ವಾಮಿ. ಅನುಗ್ರಹಿಸು ಅನುಗ್ರಹಿಸು ಅನುಗ್ರಹಿಸು. ಮುಂದೀಕ್ಷಿಸಲಾಶಯು ಬಹು ಚಂದದ ವಿರುದಿಗ ಜೊತೆಯ ಕುಂದದೆ ಉಳಿದ ಶರಮ ಬಿಡೆ ತಂದಿದ ಜೊತೆಯ ಬಿಡೆಯ ಧ್ಯಾನಿಸಿದ್ದೇನೆ. ಒಮ್ಮೆ ಕಣ್ಣು ತೆರೆದು ನೋಡ್ತೇನೆ, ಇದು ಇದರಿನಲ್ಲಿ 2 ಮೊಲೆಗಳು ಕಾಣುತ್ತಾ ಇವೆಲ್ಲ. ಆದ್ದರಿಂದ ಒಂದೇ ಬಾಣದಿಂದ 2 ಕೆಳಗೆ ಬಿಡ್ತೇನೆ. ಭಗವಂತನಿಗೆ ನನ್ನ ಭಕ್ತಿ ಇಷ್ಟವಾಯಿತು ಅಂತ ಕಾಣುತ್ತದೆ. ಆದ್ದರಿಂದಲೇ ಬೇಟೆಯನ್ನು ಅನುಗ್ರಹಿಸಿದ. 2 ಮೊಲವನ್ನು ಹೊಡೆದಿದ್ದೇನೆ. ಅದರಲ್ಲಿ ಒಂದನ್ನು ಶಿವನಿಗೆ ಅರ್ಪಿಸಿ ಮುಂದೆ ಹೋಗುತ್ತೇನೆ. ಈಗ ಸಮಾಧಾನ ಆಯಿತು. ನನ್ನ ಹೊಡೆದಿಯನ್ನು ಕಾಣಬೇಕು ಆದಷ್ಟು ಬೇಗ. ಅಯ್ಯಯ್ಯೋ, ಇದೇನು ನನ್ನಂಥವನಿಗೆ ಚಳಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಈ ಕಾಡ ಪ್ರದೇಶದಲ್ಲಿ ಈ ಗುಡಿಸಲಿನಲ್ಲಿ ನನ್ನ ದೇವರು ವಾಸವಾಗಿದ್ದಾನೆ. ನನಗೆ ಎಷ್ಟು ಚಳಿಯಾಗುತ್ತದೆ, ಆ ದೇವರಿಗೆ ಎಷ್ಟು ಚಳಿಯಾಗಲಿಕ್ಕಿಲ್ಲ. ಏನ್ ಮಾಡುದು, ನನ್ನ ಮೇಲೆ ದಯದೋರಿದ್ದಾನೆ. ನನಗೆ ಉಪಕಾರ ಮಾಡಿದಂತ ಅವನಿಗೆ ಏನಾದ್ರೂ ಸ್ವಲ್ಪ ಆದ್ರೂ ಉಪಕಾರ ಮಾಡದೇ ಇದ್ರೆ ಹೇಗೆ? ಚಳಿ ಆಗಬಾರ್ದು. ಅಂಬರವನ್ನು ತೆಗೆದಾಗ ದಿಗಂಬರ ಮೂರ್ತಿಗಾಗ, ಅಂಬರವನ್ನು ತೆಗೆದಾಗ ಅಂಬರವನ್ನು ತೆಗೆದಾಗ ದಿಗಂಬರ ಮೂರ್ತಿಗಾಗ, ದಿಗಂಬರ ಮೂರ್ತಿಗಾಗ ಸಂಭ್ರಮದಲ್ಲಿ ಹೊದಿಸುತ್ತಲೀ, ಸಂಭ್ರಮದಲ್ಲಿ ಹೊದಿಸುತ್ತಲೀ ನಿಕಂಬಿನಿಯಳ ನೆನೆಬುತ್ತಲೀ. ಅಂಬರವನ್ನು ತೆಗೆದಾಗ ದಿಗಂಬರ ಮೂರ್ತಿಗಾಗ, ಪರಶಿವನು ಪರಮಾಪ್ತದಿನ್ನಗೆ ಹರುಜಗೊಳಿಸಲು ತ್ವರೆಯೋಳಾಕ್ಷಣ, ಪರರಿಗರಿಯದ ತೆರದಿ ಪೂತುರ ವೇಷ ಧರಿಸಿ ಜೀವನದಲ್ಲಿ ಯಾರ ಪರೀಕ್ಷೆ ಯಾರು ಮಾಡಬೇಕು ಎನ್ನುವ ಹಾಗೆ ಆಲೋಚನೆ ಮಾಡುತ್ತಾ ಸಾಗಬೇಕು. ಆದ್ರೆ ಇಂದು ಪರೀಕ್ಷೆಯನ್ನ ಮಾಡಬೇಕಾಗಿ ಬಂದದ್ದು ಯಾರದ್ದು? ದಿಣ್ಣನ ಪರೀಕ್ಷೆ ಎನ್ನುವುದಾಗಿದೆ. ನೋಡಿ, ನನಗೆ ಏನು ಆಗಬಾರದು ಎನ್ನುವ ಹಾಗೆ ನನ್ನದಾಗಿರುವಂತಹ ಲಿಂಗಕ್ಕೆ ಆತನ ಉತ್ತರೀಯವನ್ನ ಕಟ್ಟಿ ಹೋಗಿದ್ದಾನೆ. ಇನ್ನೊಂದು ಪರೀಕ್ಷೆ ಆಗಬೇಕು. ಆತನ ಮಡದಿಗಿರುವಂತಹ ಭಕ್ತಿ ಎಷ್ಟು ಎನ್ನುವುದನ್ನು ಆಲೋಚನೆ ಮಾಡಬೇಕು ಅಂತ ಆದ್ರೆ ಸರಿ, ಹೀಗೇ ಮಾಡ್ತೇನೆ ನಾನು. ಮನೆ ಹೌದಲ್ವಾ? ಸರಿ, ಲೀಲಾ ಲೀಲಾ, ಇಂದು ಶೇಖರ ಬದಲು ರೂಪದಿ ಬಂದು ನಿಂದಿರೆ ಕಂಡು ಲೀಲಳು, ಚಂದದಿಂ ವಂದಿಸುತ್ತ ಪೇಳ್ದಳು ಮಂದಹಾಸದಲ್ಲಿ, ಅಂದದಿಂ ನೀವಿಲ್ಲಿಗೈತರೆ, ಅಂದದಿಂ ನೀವಿಲ್ಲಿಗೈತರೆ
ಮಾಯ ದುಃಖ ಪೋದು ಸಂದರುಶನದಿ ಧನ್ಯನಾದೆನು ಪೇಳಲೆ ನಿನ್ನೋ ಬ್ರಾಹ್ಮಣರೇ, ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದೆ, ಅದು ಬ್ರಾಹ್ಮಣರನ್ನು. ಹೌದು ಹಾಗಾಗಿ ಮೊದಲಾಗಿ ವಂದಿಸಿಕೊಂಡಿದ್ದೆ. ಶುಭವಾಗಲಿ ನಿನಗೆ. ಆದ್ರೆ ಇಲ್ಲಿಯವರೆಗೆ ನಿಮ್ಮನ್ನು ನೋಡಿದವಳು ನಾನಲ್ಲ. ನಾನು ಇಲ್ಲಿಯವನಲ್ವೇ ಅಲ್ಲ. ಅಲ್ವೇ? ಅದು ನಿಮ್ಮನ್ನು ನೋಡುವಾಗಲೇ ಗೊತ್ತಾಗುತ್ತದೆ. ಸರಿ, ಯಾರು ನೀವು, ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ ಹೇಳುವಿರ? ನನ್ನ ಲೀಲಮ್ಮ, ಲಾಲಿದು ಲೀಲಾ ಲಾಲಿದು ಸರಿಯಾದಂತಹ ಸ್ಥಳಕ್ಕೆ ಬಂದಿದ್ದೇನೆ ನಾನು. ಕಾರಣ ಬೇರೆ ಏನಲ್ಲ, ನಾನು ಇಲ್ಲಿಯವನಲ್ಲ, ಹೊಸ ಮುಖ. ಹೌದು, ದೇಶಾವರಿ ಬ್ರಾಹ್ಮಣ ನಾನು. ಹೌದಪ್ಪ, ದಿನದಿಂದ ದಿನಕ್ಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚಾರವನ್ನ ಮಾಡ್ತಾ ಇರುವವನು ನಾನು. ಹೀಗೆ ಸಂಚಾರವನ್ನ ಮಾಡ್ತಿರ್ಬೇಕಾದ್ರೆ ನಿನ್ನ ಗಂಡ ದಿಂಡ ನನ್ನ ಎದುರಾದಾಗ ಬ್ರಾಹ್ಮಣರೇ ಎಲ್ಲಿಗೆ ಹೊರಟದ್ದು ಎನ್ನುವ ಹಾಗೆ ಕೇಳಿದ. ನಾನೀಗ ಇದೇ ದಾರಿಯಲ್ಲಿ ಮುಂದುವರೆದು ಸಾಗುತ್ತೇನೆ ಎನ್ನುವ ಹಾಗೆ ಆಡಿದಾಗ ನನಗೊಂದು ಉಪಕಾರ ಮಾಡಬೇಕು ಅಂತ ಹೇಳಿದ್ರು. ಹೌದು, ಏನು ಉಪಕಾರ? ನೀವು ಹೋಗುವ ದಾರಿಯಲ್ಲೇ ನನ್ನ ಮನೆ ಸಿಗುತ್ತದೆ. ನನ್ನ ಮನೆಯಲ್ಲಿ ನನ್ನ ಮಡದಿ ಒಬ್ಬಳೇ ಇದ್ದಾಳೆ. ನಾನು ಹೇಳಿ ಬಂದಿದ್ದೇನೆ ಆದಷ್ಟು ಬೇಗ ಬರ್ತೇನೆ ಎನ್ನುವ ಹಾಗೆ. ಇಷ್ಟು ಕಾಲ ಆದ್ರೂ ಮನೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇನ್ನೂ ಸ್ವಲ್ಪ ಕೆಲಸ ಉಂಟು ನನಗೆ, ಆ ಕೆಲಸವೆಲ್ಲ ಮುಗಿಸಿ ಆಮೇಲೆ ಬರ್ತೇನೆ ಎನ್ನುವ ಹಾಗೆ ಆಡಿದ್ರು. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಕೊಡಬೇಕು ಅಂತ ಈ ಗಂಟನೊಂದು ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಒಪ್ಪಿಸಿ ಆಮೇಲೆ ನಾ ಮುಂದುವರೆದುಕೊಂಡು ಹೋಗುತ್ತೇನೆ. ಗಂಟೆ? ಹೌದು. ಬ್ರಾಹ್ಮಣರೇ, ತಪ್ಪು ತಿಳಿದುಕೊಳ್ಳಬೇಡಿ. ಯಾಕೆ? ಇಲ್ಲಿಯವರೆಗೆ ಅದೆಷ್ಟೋ ಮಂದಿ ಈ ಕಡೆ ಬರ್ತಾ ಇರ್ತಾರೆ. ಹೌದು. ಕೊಡುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅಂದ್ರೆ ಯಾಕಂದ್ರೆ ನಿಮ್ಮನ್ನು ನೋಡಿದವಳು ನಾನಲ್ಲ, ಹೊಸ ಮುಖ, ನಿಮ್ಮ ಪರಿಚಯವೂ ನನಗಿಲ್ಲ. ನೀವು ಬಂದು ಒಂದು ಗಂಟು ನಿಮ್ಮ ಗಂಡ ಕೊಟ್ಟಿದ್ದಾರೆ, ಇದನ್ನು ತಕೊಳ್ಳಿ ಅಂತ ಹೇಳಿದಾಗ ನಾನು ಹೇಗೆ ತಕೊಳ್ಳಲಿ ಹೇಳಿ? ಅದು ಹೌದು. ಏನಾದ್ರೂ ಸಾಕ್ಷಿ ಬೇಕು ತಾನೆ? ಅಪರಿಚಿತ ವ್ಯಕ್ತಿ ಏನಾದ್ರೂ ಕೊಟ್ಟ ಅಂತ ಆದ್ರೆ, ಮುಂದೊಮ್ಮೆ ಗಂಡ ಬಂದು ಕೇಳಿದ ಅಂತ ಆದ್ರೆ ತಪ್ಪಾಗ ಆವಾಗ್ಲೂ ಆತ ಆಡಿದ. ನನ್ನ ಮಡದಿ ಅಷ್ಟು ಸುಲಭಕ್ಕೆ ಒಪ್ಪುವುದಿಲ್ಲ. ಆದ್ರಿಂದ ಇದು ನಿನ್ನ ಗಂಡನದ್ದೇ ಅಲ್ವಾ? ಉತ್ತರಿ ಹೌದಲ್ವಾ? ನಮ್ಮವರದ್ದೇ. ಇದು ನಿಮ್ಮವರದ್ದೇ ಆದ್ರೆ ಈ ಗಂಟು ನಿಮ್ಮವರದ್ದೇ. ಈಗ ನನಗೆ ನಂಬಿಕೆ ಬಂತು. ಹೌದಾ? ಕ್ಷಮಿಸಬೇಕು. ಅಯ್ಯೋ, ತಪ್ಪೇನಿಲ್ಲಪ್ಪ. ಇಲ್ಲ, ಬೇಸರ ಏನೂ ಇಲ್ಲ. ನಿಮಗೆ ಕೊಡಬೇಕು, ತೆಗೆದುಕೊಳ್ಳಿ. ನಾನಿಂದ ಬರ್ತೇನೆ. ನೀವು ಬಂದವರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಪರಿಚಯವನ್ನು ಕೇಳಿದೆ ನಾನು, ಹೇಳಲೇ ಇಲ್ಲ ನೀವು. ನನಗೆ ಕೆಲಸ ಉಂಟು, ಕೊಡಬೇಕು ಅಂತ ಇತ್ತಲ್ಲ, ಅದು ಕೊಟ್ಟಾದ ಮೇಲೆ ಹೇಳುವ ಅಂತ ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ಈಶ್ವರ ಭಟ್ರು ಅಂತ. ಈಶ್ವರ ಭಟ್ರು ಹೌದು, ಪರಮೇಶ್ವರ ಭಟ್ರು ಹೌದು. ಹೌದಪ್ಪ, ನನಗೆ ಎಲ್ಲರೂ ಬೇರೆ ಬೇರೆ ಹೆಸರಿಂದ ಕರೀತಾ ಇರ್ತಾರೆ. ಅಲ್ಲಿಂದಲ್ಲಿ ಸಂಚಾರ ಮಾಡುವವನಲ್ವಾ, ತುಂಬಾ ಹೆಸರುಂಟು. ಅವರಿಗೆ ಮನಸ್ಸಿಗೆ ಬಂದ ಹೆಸರಲ್ಲಿ ಕರೀತಾ ಇರ್ತಾರೆ. ಎಲ್ಲದಕ್ಕೂ ಅಂತ ಹೇಳಿ ಹೋಗೋದೆ ನಾನು. ಇದು ಯಾಕೆ ಕೇಳಿದೆ ಅಂದ್ರೆ, ನನ್ನ ಗಂಡ ಒಂದು ವೇಳೆ ಬಂದು ಕೇಳಿದ್ರೆ ಕೇಳಿದಾಗ ಹೇಳ್ಬೋದು ಈಶ್ವರ ಭಟ್ರು ಬಂದಿದ್ದಾರೆ ಅಂತ. ಪರಿಚಯವನ್ನು ಹೇಳಬಹುದು. ಹೌದಲ್ಲ? ಹೌದು. ಅದಕ್ಕಾಗಿ ಕೇಳಿ. ನನಗೆ ಮದುವೆ ಆಗಿದೆ. ಹೌದಪ್ಪ. ಎಲ್ಲಿದ್ದಾರೆ ಹೆಂಡತಿ ಮಕ್ಕಳೆಲ್ಲ? ಹೆಂಡತಿ ಮಕ್ಕಳೆಲ್ಲ ಮನೆಯಲ್ಲಿ ಇದ್ದಾರೆ. ಹೌದಪ್ಪ. ಹೆಂಡತಿ ಹೆಸರು? ನನಗಿಬ್ಬರು ಹೆಂಡತಿ. ಹೌದಪ್ಪ. ಹೆಸರು ಹೇಗೆ? ಪಾರ್ವತಿ ಹಾಗೂ ಗೌರಿ. ಪಾರ್ವತಿ ಮತ್ತು ಗಂಗೆ ಇಬ್ಬರು ಹೆಂಡತಿಯರು ನನಗೆ. ಹೌದು. ಮಕ್ಕಳು ಹಲವೊಂದಿಷ್ಟು ಜನ ಇದ್ದಾರೆ. ಹೌದಪ್ಪ. ಹೇಗೆ ಹೆಸರು ಅವ್ರದ್ದು? ಗಣಪತಿ, ಷಣ್ಮುಖ, ವೀರಭದ್ರ, ನಂದಿ, ಇವರೆಲ್ಲ ನನ್ನ ಮಕ್ಕಳೇ. ಎಷ್ಟು ಜನ ನನ್ನ ಮಕ್ಕಳಿದ್ದಾರೆ. ಅದ್ ನನ್ನ ಮನೆ ಊರ ಬೆಟ್ಟ
ನೋಡಿದಾಗೆಲ್ಲ ಹೇಳುದು, ನೋಡಿ ಬ್ರಾಹ್ಮಣರು ಕೈಲಾಸದಿಂದ ಇಳಿದುಕೊಂಡು ಬರ್ತಾ ಇದ್ದಾರೆ ಅಂತ ಎಲ್ಲರೂ ಹಾಗೆ ಹೇಳುದು. ಮತ್ತೆ ಅಷ್ಟು ದೂರ ಎತ್ತರ ನಂದು ಮನೆ, ಅಲ್ಲಿವರೆಗಾಗಿ ಹೋಗಬೇಕು. ನಿಮ್ಗೆ ಕೊಟ್ಟಿದ್ದೇನೆ, ಒಳ್ಳೇದಾಗ್ಲಿ. ಗಂಡ ಕೊಟ್ಟಿದ್ದು, ನಾನಿನ್ನು ಬರ್ತೇನೆ. ಮದನಹರ ಪಾಲಿಸಿದ ಮನದ ಸಂಶಯವೆಲ್ಲ ಒದಗಿಸಿ ಪರಿಹಾರವಾಯ್ತೆಂದು ಬೇಡಿಗಾಗಿ ಭೋಗಿಯದಿಂದ ಒದಗಿಸಿಕೊಂಡು ಕರೆದೆ. ಬೇಟೆಯಾಡಿ ಮೊಲದ ಮಾಂಸವನ್ನ ತಂದೆ. ಹೋಗುವಾಗ ಮನೆಯಲ್ಲಿ ಏನು ಇರಲಿಲ್ಲ. ಮನೆ ಮತ್ತು ಮಡದಿ ಇಬ್ಬರೇ ಇದ್ದದ್ದು. ಮಾತ್ರ ಅಲ್ಲ, ಹೊಟ್ಟೆಗೆ ಹಿಟ್ಟಿಲ್ವಾಗಿತ್ತಲ್ಲ. ಈಗ ಇಲ್ಲಿ ಬಂದು ನೋಡಿದ್ರೆ ಯಾವ ಅಡುಗೆ ರುಚಿ ಮೂಗಿಗೆ, ಅಡುಗೆ ಪರಿಮಳ ಮೂಗಿ ಬಡಿತಾ ಉಂಟು ನೋಡ. ಅಲ್ಲ, ಯಾರು ತಂದು ಕೊಟ್ರು, ಹೇಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ನೋಡುವ ಲೀಲಾ, ಲೀಲಾ. ನನ್ನ ಮಡದಿ ಸಂಭಾವಿತಳಿದ್ದಾಳೆ, ಸುಭಗೆ ಇದ್ದಾಳೆ, ಪತಿವ್ರತ ಇದ್ದಾಳೆ ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ಆದ್ರೆ ನೀನು ಇಂಥವಳು ಎನ್ನುವ ಹಾಗೆ ಕನಸಿನಲ್ಲಿಯೂ ಕಲ್ಪಿಸಿರಲಿಲ್ಲವಾಗಿತ್ತು. ನಾನು ಬೇಟೆಯಾಡಿ ಬರ್ತೇನೆ ಅಂತ ಹೊರಟು ಹೋದ್ರೆ ನೀನು ಮಾಡಿದ್ದೇನಂತೆ ಈಗ ನನಗೆ ಅರ್ಥ ಆಗ್ತಾ ಇದೆ. ಹೋಗುವಾಗ ಮನೆಯಲ್ಲಿ ಏನೂ ಇರಲಿಲ್ಲ. ಈಗ ಬಂದು ನೋಡ್ತೇನೆ, ಪಾಕದ ಪರಿಮಳ ಮೂಗಿ ಬಡಿತಾ ಉಂಟು. ಮಾತ್ರ ಅಲ್ಲ, ಇದು ನಿನ್ನನ್ನು ನೋಡಿದ್ರೆ ಹೋಗುವಾಗ ಹರಕಲು ಮುರುಕಲು ಸೀರೆಯನ್ನು ಉಟ್ಟವಳು ನೀನು. ಈಗ ರೇಷ್ಮೆಯ ಸೀರೆಯನ್ನು ಉಟ್ಟಿದ್ದಿ, ಬಂಗಾರದ ಪದಕಗಳನ್ನು ಧರಿಸಿದ್ದಿ. ಯಾರು ಕೊಟ್ಟರು? ಏನಾಯ್ತು? ಪತಿದೇವ ಲಾಲಿಸೈ ಕತಿತಾಳದಿರುಪೇವೆ, ಪತಿದೇವ ಲಾಲಿಸೈ ಕತಿತಾಳದಿರುಪೇವೆ. ಅತಿಶಯದ ವೃದ್ಧ ಭೂಸುರರಾಗ ಬಂದು, ಅತಿಶಯದ ವೃದ್ಧ ಭೂಸುರರಾಗ ಬಂದು ಪತಿದಿಣ್ಣ ಇತ್ತಿಗನು ಪರಿಗ್ರಹಿಸು ನೀನು, ಪತಿದಿಣ್ಣ ಇತ್ತಿಗನು ಪರಿಗ್ರಹಿಸು ನೀನಿದರ ವ್ಯತೆ ಬೇಡ ನಿನಗೆನುತ, ವ್ಯತೆ ಬೇಡ ನಿನಗೆನುತ ತೆರಳಿದನು ಇಂದು. ಇದೆಲ್ಲ ಎಲ್ಲಿಂದ ಬಂತು? ಯಾರು ಕೊಟ್ಟರು ಹೇಳು? ಯಾಕೆ ಹೀಗೆ ಮಾಡಿದೆ ಹೇಳು? ಹೊಸಗೆ ಬರಗಾಲ ಅಂತ ಹೀಗೆ ಮಾಡಿದೆ ನೀನು? ಇಲ್ಲ ಸ್ವಾಮಿ. ಮತ್ತೆ ಯಾಕೆಷ್ಟೊಂದು ಕೋಪ ನಿಮಗೆ ಸ್ವಾಮಿ? ಇದೇನು ನಾನು ತಿಳಿಯದೆ ಮಾಡಿದ್ದಲ್ಲ. ತಿಳಿದು ಇಂಥ ಅಪರಾಧ ಮಾಡಿದೆ ಅಲ್ವಾ? ಖಂಡಿತ ಇಲ್ಲ. ಮತ್ತೇನು? ವಿಚಾರವನ್ನು ತಿಳಿಯದೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಿ. ಯಾರು? ನಾನಾ? ಯಾಕೆ ಸ್ವಾಮಿ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ವರ್ತಿಸುತ್ತಾ ಇದ್ದೀರಿ ನೀವು? ನನಗೆ ಗೊತ್ತಿದ್ದು ಗೊತ್ತಿಲ್ಲದಾಗ ವ್ಯವಹರಿಸ್ತಾ ಇದ್ರ? ಹೌದು. ಏನು ಗೊತ್ತುಂಟು ನನಗೆ? ನಾನೇನು ಮಾಡಿದೆ ಸ್ವಾಮಿ? ಇದಕ್ಕೂ ನನಗೆ ಏನು ಸಂಬಂಧ? ಇದೆಲ್ಲ ನೀವು ಕೊಟ್ಟದಲ್ವೇ ನಾನು ಹಾಕಿಕೊಂಡದ್ದು? ನಾನು ಕೊಟ್ಟು ಕಳಿಸಿದ್ದೆ. ಹೌದು ಸ್ವಾಮಿ, ನೀವೇ. ಅಲ್ಲ, ನಾನು ಯಾವಾಗ ಬಂದಿದ್ದೆ? ನಾನು ಬೇಟೆಗೆ ಹೋದ ಈಗ ಬರ್ತಾ ಇರುವುದು. ನೀವು ಬರ್ಲಿಲ್ಲ ಇಲ್ಲಿಗೆ. ನೀವು ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಬ್ಬರು ಬ್ರಾಹ್ಮಣರು ನಿಮಗೆ ಸಿಕ್ಕಿದ್ರಂತೆ. ಬ್ರಾಹ್ಮಣರು ಸಿಕ್ಕಿದ್ರ? ಹೌದು. ಆಮೇಲೆ ನೀವೇ ಹೇಳಿದ್ರಿ ಅಂತೆ ಅವರ ಹತ್ರ. ಏನಂತ? ಮುಂದಕ್ಕೆ ಹೋಗುವಂತ ಸಂದರ್ಭದಲ್ಲಿ ನನ್ನ ಮನೆ ಸಿಗ್ತದೆ, ಅಲ್ಲಿ ನನ್ನ ಮಡದಿಯಾದಂತಹ ಲೀಲೆ ಇದ್ದಾಳೆ, ನೀವು ಅವರ ಕೈಗೊಂದು ಗಂಟನ್ನು ಕೊಟ್ಟು ಇದನ್ನು ನನ್ನ ಮಡದಿಯಲ್ಲಿ ಕೊಡಿ ಅಂತ ಹೇಳಿದ್ರಿ ಅಂತೆ ನೀವು. ನಾನು ಗಂಟು ಕೊಟ್ಟನಂತ? ಹೌದು. ಆ ಮಡದಿಯ ಕೊಡುವಂತ ಹೇಳಿದ್ರಂತ? ಹೌದು. ಆ ಗಂಟಲ್ಲಿ ಒಡವೆ, ವಸ್ತ್ರ, ದವಸ ಧಾನ್ಯಗಳು ಇವೆಲ್ಲವೂ ಇತ್ತು. ಹೊಟ್ಟೆಗೆ ಬೇಕಾದ್ದೆಲ್ಲ ಇತ್ತು ಅಂತ ಆಯ್ತು. ಹೌದು. ಇದನ್ನೆಲ್ಲ ನೀವೇ ಕೊಟ್ಟಿದ್ದೀರಂತೆ ಅವರ ಹತ್ರ. ನಿಮ್ಮ ಹೆಸರು ದಿನ ಅಂತ ಕೂಡ ಅವರು ಹೇಳಿದ್ರು. ಬ್ರಾಹ್ಮಣರು ನನಗೆ ಕೊಟ್ಟದ್ದು? ಹೌದು. ಆ ಬ್ರಾಹ್ಮಣರ ಪರಿಚಯ ಉಂಟು ನನಗೆ? ಹೌದು, ಹೆಸರು ಕೇಳಿದೆ ನಾನು. ಈಶ್ವರ ಭಟ್ರು ಅಂತ ಹೇಳಿದ್ರು.
ಹೌದಾ? ಪರಮೇಶ್ವರ ಭಟ್ರು ಅಂತ ಹೇಳಿದ್ರು. ಆಮೇಲೆ ನಾನಾ ಹೆಸರುಗಳುಂಟಂತೆ ಅವರಿಗೆ. ಹಾ. ಅಷ್ಟೇ ಅಲ್ಲದೆ ಹಾ. ಅವರ ಮಡದಿ ಇಬ್ಬರು ಹೆಂಡತಿಯರಂತೆ ಅವರಿಗೆ. ಹಾ. ಗಂಗೆ ಮತ್ತು ಗೌರಿ ಅಂತ ಹೇಳಿದ್ರು. ಗಂಗೆ ಗೌರಿ ಮಕ್ಕಳಿದ್ದಾರಂತೆ. ಹಾ. ಗಣಪತಿ, ಷಣ್ಮುಖ, ವೀರಭದ್ರ ಅಂತ. ಹಾ. ಇದನ್ನೆಲ್ಲ ಹೇಳಿದ್ರು ಸ್ವಾಮಿ. ಹಾ. ಆದರೂ ನಾನು ಅವರು ಕೊಟ್ಟಾಗ ಒಪ್ಪಲಿಲ್ಲ. ಹೌದು, ಹಾಗೆ ಹೇಳ್ತಾರಂತ ನಂಬಬಹುದಾ? ಇಲ್ಲ ಸ್ವಾಮಿ, ನಾನು ನಂಬಲಿಲ್ಲ. ಕಾಡ ಪ್ರದೇಶ ಸಮೀಪ ಇದ್ದೇವೆ ನಾವು. ಹೌದು. ಯಾರಾದ್ರೂ ಬಂದು ನಮಗೆ ಮೋಸ ಮಾಡಿದ್ರೆ ಅಲ್ವೇ? ಹಾ. ಅದಕ್ಕಾಗಿ ಸಾಕ್ಷಿಯನ್ನು ಕೇಳಿದೆ ನಾನು. ಸಾಕ್ಷಿ? ಹೌದು. ಏನ್ ಸಾಕ್ಷಿ ಉಂಟಂತೆ? ಇದು ಇದು ನನ್ನ ಉತ್ತರ. ನಿಮ್ಮ ಉತ್ತರೆ. ಹಾ. ಇದನ್ನೇ ಅವರು ಸಾಕ್ಷಿಯಾಗಿ ನನಗೆ ಕೊಟ್ಟದ್ದು ಸ್ವಾಮಿ. ಇದರಲ್ಲೇ ಗಂಟು ಕಟ್ಟಿಕೊಂಡು ಬಂದದ್ದ? ಹೌದು. ಇದರಲ್ಲಿ ಹಾ. ಬ್ರಾಹ್ಮಣರು ಕೊಟ್ಟದ್ದು? ಹೌದು ಸ್ವಾಮಿ. ದೇವಾದಿ ದೇವಾನಿ ಅಗುದಯ್ಯ ಈಶಾ ದೇವಾದಿ ದೇವಾನಿ ಅಗುದಯ್ಯ ಈಶಾ ಉದಯ್ಯ ಈಶಾ ದೈವ ಬೇರಿನ್ನಿಲ್ಲ ಕಾಯೋ ಪರಮೇಶ ಪಾವಜಹರ ದೇವ ದೈತ್ಯ ವಿನಾಶ ಪಾವಜಹರ ದೇವ ದೈತ್ಯ ವಿನಾಶ ಪಾವನ ಮೂರುತಿ ತ್ರೈ ಜಗದೀಶ ಪಾವನ ಮೂರುತಿ ತ್ರೈ ಜಗದೀಶ ಪಾವನ ಮೂರುತಿ ತ್ರೈ ಜಗದೀಶ ಈಶಾ. ದಯವಿಟ್ಟು ನನ್ನನ್ನು ಕ್ಷಮಿಸಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು. ಮದುವೆಯಾಗಿ ಕೆಲವು ವರ್ಷ ಕಳೆದರೂ ಸಹ ಯಾವುದೇ ಕಾರಣಕ್ಕೂ ನಿನ್ನನ್ನು ಈ ರೀತಿಯಾಗಿ ದಂಡಿಸಿದವನು ಅಲ್ಲವೇ ಅಲ್ಲ. ನಿನ್ನ ಕುರಿತಾಗಿ ಯಾವ ಕಾರಣಕ್ಕೂ ಸಂಶಯ ಪಟ್ಟವನಲ್ಲ. ಇಲ್ಲ. ಆದ್ರೆ ಈ ಹೊತ್ತು ಮಾತ್ರ ನಿನ್ನ ಶೀಲದ ಕುರಿತಾಗಿ ಶಂಕೆ ಪಟ್ಟು ಬಿಟ್ಟೆ. ನಿನ್ನನ್ನು ದಂಡಿಸಿ ಬಿಟ್ಟೆ, ಬಾಯಿಗೆ ಬಂದ ಹಾಗೆ ಬೈದು ಬಿಟ್ಟೆ. ಮಹಾಪರಾಧವಾಯಿತು. ನನ್ನನ್ನು ಕ್ಷಮಿಸಬೇಕು. ಕ್ಷಮೆಯನ್ನು ಕೇಳಬೇಡಿ ನೀವು. ನನ್ನ ಗಂಡ ನಾನಾದ್ರೂ ಸಹ ಮಾಡಿದ ತಪ್ಪೇ ಅಲ್ವೇ ಹೇಳು. ಅಯ್ಯೋ, ನೀನೊಬ್ಬಳು ಸುಬಗೆ ಅಂತ ಗೊತ್ತಿದ್ದು ಈಗ ಈ ದೃಶ್ಯವನ್ನ ಕಂಡಾಗ ನೀನು ಕೆಟ್ಟವಳು ಅಂತ ನಾನು ಭಾವಿಸಿಬಿಟ್ಟೆ. ಆದ್ರೆ ಭಗವಂತ ಕರುಣಾಮಯಿ ಇದ್ದಾನೆ ಎನ್ನುವುದಕ್ಕೆ ಎರಡು ಮಾತಿಲ್ವೇ ಇಲ್ಲ ನೋಡು. ನಮ್ಮ ಮೇಲೆ ಅನುಗ್ರಹವನ್ನು ತೋರಿದ್ದಾನೆ. ಈ ಉತ್ತರೀಯವನ್ನು ಕೊಟ್ಟು ಇದು ನಿನ್ನ ಗಂಡ ಕೊಟ್ಟಿದ್ದು ಅನ್ನುವ ಹಾಗೆ ಹೇಳಿದ್ರೆ ಬ್ರಾಹ್ಮಣನೇ ಶಿವಪ್ಪ, ಈಶ್ವರ, ಪರಮೇಶ್ವರ ಹೀಗೆಲ್ಲ ಹೆಸರುಂಟೆ. ಹೌದು ಸ್ವಾಮಿ. ಲೀಲಾ ನೀನೇ ಭಾಗ್ಯವಂತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಯಾಕೆ? ಯಾಕೆಂದ್ರೆ ದೇವರನ್ನು ಒಲಿಸಿಕೊಳ್ಳಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು ಸಹ ಅವರಿಗೆಲ್ಲ ಒಲಿಯುವುದಿಲ್ವಂತೆ. ಇಲ್ಲ. ಆದ್ರೆ ನೀನು ಮಾತ್ರ ಆ ದೇವರನ್ನು ಒಲಿಸಿಕೊಂಡೆ. ನಮ್ಮ ಮನೆಗೆ ಬಂದವ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ಹೌದು. ಬ್ರಾಹ್ಮಣ ರೂಪದಿಂದ ನಿನಗೆ ದರ್ಶನ ಕೊಟ್ಟು ಬಿಟ್ಟ. ಅಯ್ಯೋ. ಆದ್ರೆ ಆ ಶಿವನ್ನು ಕಾಣುವಂತ ಭಾಗ್ಯ ನನಗಿಲ್ಲದೆ ಹೋಯ್ತು ನೋಡು. ಬೇಟೆಯಾಡಿದೆ ಆ ದೇವರ ಅನುಗ್ರಹದಿಂದ. ಆಮೇಲೆ ಬೇಟೆಯನ್ನು ಪಡೆದು ಬರುವಂತಹ ಸಂದರ್ಭ ಆ ದೇವರಿಗೆ ಶಿವಲಿಂಗಕ್ಕೆ ಚಳಿಯಾಗುತ್ತದೆ ಎಂಬ ಕಾರಣಕ್ಕೆ ನನ್ನ ಇದೇ ಉತ್ತರೀಯವನ್ನು ಹೊದಿಸಿ ಬಂದಿದ್ದೆ. ಅದರ ಕುರುಹು ಎಂಬಂತೆ ಈ ಹೊತ್ತು ಇದೇ ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಂಡು ಬಂದು ನಿನಗೆ ಒಪ್ಪಿಸಿದರೆ ದೇವರೇ. ಹೌದು. ಲೀಲಾ ದೇವರು ನಮ್ಮ ಮೇಲೆ ದಯದವರಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆ ದೇವರ ಅನುಗ್ರಹ ಇದ್ರೆ ನಾವು ಎಲ್ಲಿಯೂ ಸುಖವಾಗಿ ಬದುಕುವುದಕ್ಕೆ ಸಾಧ್ಯ ಇದೆ ಎನ್ನುವುದಕ್ಕೆ ಸಾಕ್ಷಿಯನ್ನು ಕಂಡುಕೊಂಡಿದ್ದೇವೆ. ನೋಡು, ನನಗೆ ತಪ್ಪಾಗಿ ಹೋಗಿದೆ. ನಿನ್ನ ಕುರಿತಾಗಿ ವಿನಾಕಾರಣ ಸಂಶಯ ಪಟ್ಟು ಬಿಟ್ಟೆ. ಮಾತ್ರ ಅಲ್ಲ, ಈಗ ಆ ದೇವರನ್ನು ಧ್ಯಾನಿಸಬೇಕು. ಆ ದೇವರಲ್ಲಿ ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕು, ಕೇಳಿಕೊಳ್ಳಬೇಕು, ಅವನು ಧ್ಯಾನಿಸಬೇಕು ಅಂತ ಮನಸ್ಸಾಗುತ್ತಾ ಇದೆ. ಅದರಿಂದ ಆದಷ್ಟು ಬೇಗ ನಾನು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಬರ್ತೇನೆ. ಆಯ್ತಾ? ಹೌದಾ? ಈಗ ಅಡಿಗೆ ಸಿದ್ಧ ಮಾಡಿದ್ದಾನೆ. ಬನ್ನಿ ಸ್ವಾಮಿ.
ಉಡ್ಕೊಂಡು ಬಂದಿದ್ದೇನೆ. ಹೌದಾ? ಹೌದೌದು, ರಾಣಿಗಾಗಿ. ಒಳ್ಳೆ ಸೀರೆ. ಒಳ್ಳೆ ಸೀರೆ. ಎಷ್ಟು ಕೊಟ್ರೆ? ಎಷ್ಟು ಅಂತೆಲ್ಲ ಬೆಲೆ ಹೇಳಿದ್ರೆ ಯಾವ್ದು ರೀತಿದು ಅಂತ ಗೊತ್ತಾಗೋಗ್ತದೆ. ಅದೆಲ್ಲ ಸ್ವಲ್ಪ ಬಾಯಾರಿಕೆ ಆಗ್ತಾ ಉಂಟು. ನೀರು ಕುಡಿಯೋದ್ರೆ ಗೌರಿ ಮಾಡಿ. ಇಲ್ಲಪ್ಪ, ಯಾರು ಇಲ್ಲ. ನಮಗ್ ಬೇಕಾದ್ರೆ ನಾವೇ ಹೋಗಿ ನೀರು ಕುಡ್ಕೊಂಡು ಬರ್ಬೇಕು. ಆಯ್ತು. ನಮ್ಮ ಅಪ್ಪ ಈ ಕದ್ದಾಗೈತಪ್ಪ, ಎಲ್ಲಿ ಹೋದ್ರು ಇದೆಂತ ಮರದ? ಓ, ಅವತ್ತು ಪಟ್ಟೆ ತಾಲ್ ತರಬೇಕು ಅಂತ ಹೇಳಿದೆ ಅಪ್ಪಯ್ಯಗೆ. ಹೌದು. ಹಾಗಾಗಿ ಪಟ್ಟೆ ಸಾಲು ತಂದದ್ದ ಇರ್ಬೋದು. ಪಟ್ಟೆ ತಾಲು ಪಟ್ಟೆ ತಾಲು ಪಟ್ಟೆ ತಾಲು, ಹೋಯ್ ಪಟ್ಟೆ ತಾಲು ಪಟ್ಟೆ ತಾಲು ಪಟ್ಟೆ ತಾಲು ಪಟ್ಟೆ ತಾಲು ಪಟ್ಟೆ ತಾಲು ಪಟ್ಟೆ ತಾಲು. ಇದು ಪಟ್ಟೆ ಸಾಲಲ್ಲ ಮಾರದ, ಪಟ್ಟೆ ಸೀರೆ. ಪಟ್ಟೆ ಸೀರೆ ಇದು ಯಾರಿಗೆ? ಇದು ನಿಮ್ಮ ಅಮ್ಮನಿಗೆ. ಮಾತೇ ಇಲ್ಲ. ಇದಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪಯ್ಯ ಅಮ್ಮನಿಗೆ ಈ ಜಾತಿ ಪಟ್ಟೆ ಸೀರೆ ತರುವುದಿಲ್ಲ. ಮತ್ತೆ ಕಪ್ಪು 16 ಮೊಳಲು ಸೀರೆ ತರುವುದು. ತಂದು ಕೈ ಕೊಡುವುದಲ್ಲ, ತೆಗ್ದು ಮುಸುಡಿ ಬಿಸಾಡುದು. ಉತ್ಕೊಂಡು ಸಾಯಿ ಅಂತ ಹೇಳುದು. ಹಾಗಿದ್ರಿ ಪಟ್ಟೆ ತೀರೆ ಯಾರಿ? ಮಾಣಿ ಬೇಡ ಬೇಡ ಮಾಣಿ ಆಗುತ್ತಿದೆ. ನಮ್ಮ ಅಪ್ಪಯ್ಯನೇ ಕರ್ದಾಗಾಯ್ತಾರ. ಎಷ್ಟು ಪ್ರೀತಿಯಿಂದ ಮಾನಿ ಮಾನಿ ಅಂದ್ರಿ ನೀವು. ಅದು ಒಂದು ನನ್ ತಣ್ಣಗೆ ಮಾಡಿದ್ದು ನೀವೇ. ನಂಗೆ ಒಂದೊಂದ್ಸಲ ಏದ್ ಬಿಟ್ಟದೆ ಏನ್ ಮಾಡ್ತಿ ಅಂತ ನಂಗೆ ಗೊತ್ತಾಗುದಿಲ್ಲ. ಅದೊಂದು ಈ ಪಟ್ಟೆ ಸೀರೆ ಯಾರಿಗೆ ಅಂತ ಗೊತ್ತಾಯ್ತು ಬಾಗುತ್ತದೆ. ಇದು ಆ ದಾನಿಗೆ. ದಾನಿ 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 ಓ, ರಾಣಿ ಇರ್ಬೇಕು. ಅವಳಿಗೆ ಅಂತ ನಂಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ? ಹೇಗೆ? ಒಂದ್ ದಿವಸ ದಾರಿಯಲ್ಲಿ ಹೋಗ್ತಿದ್ದೆ ಮಾದಾದ, ಅವಳು ಸಿಕ್ಕಿದ್ಲು. ಅವಳು ನನ್ನ ಹತ್ರ ಕೇಳುದು ಏನಂತೆ? ಮಾನಿ ಮಾನಿ ಅಪ್ಪಯ್ಯ ಮನೇಲಿ ಇದ್ದನು. ಎಕ್ದಮ್ ಮುಸುಡಿಗೆ ಒಂದು ಬಿಡುವ ಮಾಡಿದ್ದೆ. ಬಿಟ್ಯಾ? ಬಿಟ್ಟರೆ ಅಪ್ಪಯ್ಯ ನಂಗೆ ಹೊಡೆಯುವುದಿಲ್ವಾ? ಅದೇ ಕಾರಣಕ್ಕೂ ಸುಮ್ಮನೆ ಬಂದಿದ್ದೇನೆ. ಮತ್ತೆ ನಮ್ಮಪ್ಪಯ್ಯ ದಾನಿ ಮನೆಗೆ ಹೋಗ್ತಾರೆ ಅಂತ ನಂಗೆ ಹೆಂಗ್ ಗೊತ್ತಾಯ್ತಾಳೆ? ಅದೇ ಗೊತ್ತಾಯ್ತು. ನಮ್ಮ ಅಪ್ಪಯ್ಯ ಮಂಚದ ಮೇಲ್ ಮಲ್ಕೊಳ್ಳೋದು, ನಾ ಕೆಳಗೆ ಮಲ್ಕೊಳ್ಳೋದು. ಒಂದ್ ದಿವಸ ಮೇಲ್ ಮಲ್ಕೊಂಡ್ ಅಪ್ಪಯ್ಯ ನಿದ್ದೆಗಣ್ಣಲ್ಲಿ ನೋಡ್ಬೇಕು ಅವ್ರು ಅವತಾರ. ಕೈಯೆಲ್ಲ ಹೀಗ್ ಮಾಡ್ಕೊಂಡು ದಾನಿ 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 ಅಂದ್ರು. ಬುಡುಮ್ಮ ನನ್ನ ಮೈ ಮೇಲೆ ಬಿದ್ದದ ನಮ್ಮ ಅಪ್ಪಯ್ಯ. ಹೌದು. ಬಿದ್ದದೇ ನಂಗೆ ಸಿಟ್ಟು ಬಂತು. ತೆಗ್ದಪ್ಪಯ್ಯ ದೂರ ಹಾಕಿದೆ. ಎಂತದಪ್ಪಯ್ಯ ಹೇಸ್ಗಿ ದಾನಿ ದಾನಿ ಅಂತ ಎಂದೆ. ಅದಕ್ಕೆ ನನ್ನ ಅಪ್ಪಯ್ಯ ಎಂತ ಪ್ರಯಾಂತಕರು ನೋಡಿ. ಹೌದಾ? ಏನಂದ್ರು? ಏನು ಉತ್ತರ ಕೊಡ್ಬೋದು? ಏನು ಅಪ್ಪಯ್ಯ ಅಂತಂದ್ರೆ ಗೊತ್ತಾ? ಏನು? ದಾನಿ ದಾನಿ ಹೇಳಿದ್ದಲ್ವೋ, ಮಾಣಿ ಮಾಣಿ ಅಂದೆ. ಹೇಗೆ ನಮ್ಮ ಅಪ್ಪಯ್ಯ? ಹೌದು. ಆವತ್ತೆಲ್ಲ ಅಂದಾಜು ಮಾಡಿದ್ದೆ ಆ ದಾನಿಗೆ. ಹೌದಾ? ನೀವು ರಾಣಿಗೆ ನೀವು ಅದೇ ಮಾಡುದ? ಎಂತ ಮಾರ್ರೆ, ಅಪ್ಪಯ್ಯನು ರಾಣಿಗೆ ಅಂದಾಜು ಮಾಡುದು, ನೀವು ಅಂದಾಜು ಮಾಡುದು. ಒಟ್ಟು ನಿಮ್ದೊಂದು ಎಂತ ಭಾಗವತದೆ, ಎಂತ ಮಾತಾಡ್ತದೆ. ಕುಟುಂಬ ಯಾತ್ರೆ ನಿಮ್ದು. ರಾಣಿ ಮನೆಗೆ ನಮ್ದು ಕುಟುಂಬ ಯಾತ್ರೆಯಾ? ಇದ್ರು ಇರ್ಬೋದೇನು. ಅಂದ್ರೆ ನಾವು ಅಪ್ಪ ಮಕ್ಕಳು ಅಂದ್ರೆ ನೀವು ಅಪ್ಪ ಮಕ್ಕಳಿದ್ದಾಗೆ ಅಂತ ಮಾಡುದ? ಸುಮ್ನಿರ ನೋಡಿ, ನಿಮ್ ಸುದ್ದಿ ಬಂದ್ರೆ ಸುಮ್ಮನಿದ ಹಿಂಗಂತದೆ. ನಮಗ್ ಬ್ಯಾಡ್ದು ಹೇಳ್ತದೆ ನೀವು. ಹಾಗಲ್ಲ ಸ್ವಾಮಿ. ಮತ್ತೆ ಒಂದಲ್ಲ ಒಂದ್ ದಿವಸ ಅವಳಿಗೆ ಕಲಿಸಬೇಕು ಅಂತ ಒಂದು ಅಂದಾಜು ಮಾಡಿದ್ದು ನಾನು. ಇವತ್ತು ಒಳ್ಳೆ ಅವಕಾಶ ಸಿಕ್ತು. ಹೇಗೆ ಮಾರ್ಸ್ತೆ ಆ ದಾನಿಗೆ. ದಾನಿ ಪತ್ತೆ ಅಲ್ಲ, ಇವ್ರ ಹತ್ರ ಹೋಗ್ಬೇಕಿ ನಂಗೆ ಈಗ. ಇದು ತಗೊಳ್ಳಿ, ಇಲ್ಲ ನೀನ್ ತಗೊಳ್ಳಿ. ಅವನು ಕೊಟ್ಟಿದ್ದೆ ಮಾಡಲ್ಲ. ಆ ಮೊದ್ಲೆಗಾದ್ರೆ ಮದುವೆನೂ ಆಗ್ಲಿಲ್ಲ. ಇದು ಕೊಟ್ರೆ ತಕೊಂಡೋಗಿ ಯಾರ್ಯಾರಿಗೂ ಕೊಟ್ಟ ಅವ. ಭಾಗವತದ ಬೇರೆ ಅವರಿಗೆ ಅನುಕೂಲ. ನೀವೇ ತಗೊಂಡೋಗಿ, ನೀವು ತಗೊಂಡೋಗಿ ಮನೆಯವರಿಗೆ ಕೊಟ್ಟು ಗಜಮುಖ ಹೊತ್ತ. ನಾನು ಆ ದಾನಿಗುಂಟಲ್ಲ ಬೇರೆ ವ್ಯವಸ್ಥೆ ಮಾಡ್ತೇನೆ. ಅವಳಿಗುಂಟಲ್ಲ ಪತ್ತೆ ಸೀರೆ ಅಲ್ಲ, ಅವಳಿಗೆ ಉಂಟು. ಅಯ್ಯೋ ಬಾಗು
ಯಮಯಾತ್ನೆ. ಹಾ ಅಯ್ಯೋ ಮಾಣಿ ಆ ಇದು ಎಂತ ಗೊತ್ತಾಯ್ತಾ? ಎಂತದದು? ಇದು ನಮ್ಮನೆ ಬಗ್ಗಿ ನಾಯಿ ಮಲ್ಗು ಗೋನಿ, ಅದು ಬೂದಿ ರಾಶಿಲೇ ಮಲ್ಗುದು. ಹಾಗಾಗಿ ಏನು ನರನಾಥ ಮರಿ ಇಟ್ಟಿದ ಆ ಮರಿ ಇಟ್ಟಿದ ಎಂತ ನೀವು ತಗೊಂಡು ಹೋಗ್ತದ? ಸುಮ್ನಿರಿ ನೀವು. ಮರಿ ಹಾಕ್ಲಿಲ್ಲ ಅದ, ನಾವು ಪಾಲ್ ಜಾಗ್ರತೆ ಮಾಡ್ತದ. ಹೌದಾ? ಮರಿ ಹಾಕ್ರೆ ಮತ್ತೆ ಅದು ಹೊತ್ತು ಸಾಕ್ಬೇಕಲ್ಲ, ಯಾರಿಗ್ ಬೇಕು ಖರ್ಚಲ್ಲ. ಈಗ ಮತ್ತೆ ನೋಡಿ, ಆ ದಾನಿಗೆ ನಾ ಕೊಡೋದು ಯಾವ್ದು ಗೊತ್ತುಂಟ? ಆ ದಾನಿಗೆ ಈ ಮಾನಿ ಕೊಡುದು ಅಂದ್ರೆ ಬಗ್ಗಿ ನಾಯಿ ಮಲ್ಗು ಗೋನಿ. ರಾಣಿ ಕೊಟ್ಟಾನೆ ಮಾನಿ ಗೋನಿ, ರಾಣಿ ಕೊಟ್ಟಾನೆ ಮಾನಿ ಗೋನಿ. ಹೇಳಿ ನಂಗೆ ಆಗುದಿಲ್ಲ. ರಾಣಿ ಕೊಟ್ಟಾನೆ ಮಾನಿ ಗೋನಿ. ಸಾಕು ಅಂತೆಲ್ಲ ಕಮ್ಮಿ ಆಯ್ತು. ಇಲ್ವಾ? ಇಲ್ಲಿ ಇಲ್ಲುದಲ್ಲ, ಅವಸರದ ರಾಣಿ ಮನೆಗೆ. ಸೀರೆ ಬೆಲೆ ಎಷ್ಟು ಕೇಳ್ಬೇಡಿ, ಕೆಳಗಾಕ್ಬೇಡಿ. ಬೆಲೆ 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 ಶಾಸ್ತ್ರಿಗಳು ಎಷ್ಟು ಕೊಟ್ರಿ? 1,000 ಮೇಲೆ 500. ಅದ್ರ ಮೇಲೆ 500? ಹೌದೌದು, 1.5 ಮೇಲೆ 500. ಪೂರ ಕೊಟ್ರ? ಪೂರ ಕೊಟ್ರ? ಇಲ್ಲ, ಮತ್ ಮರು ದಿವಸ ನೀವು ಬಂದವ್ರು ಕೊಟ್ಟು ಹೋಗ್ತಾರೆ ಹೇಳಿ ಬಂದಿದ್ದೇನೆ. ಮೆಲ್ಲ ಮೆಲ್ಲ. ಮತ್ತೆ ಹೇಗಿದೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಯ್ತಾ? ಈಗೆಲ್ಲ ಕ್ಷೇಮ. ಅದಕ್ಕೆ ಔಷಧಿ ಎಂತ ಔಷಧಿ ಮಾಡಿದೆ? ಔಷಧಿ ತೊಂದ್ರೆ ಇಲ್ಲ. ಅಬ್ಬ ಏನೇನೋ ಕೊಟ್ಲು ಕುಡಿದೆ. ಇದು ನಾನು ಹೇಳಿದ್ದು ಸೀರೆ. ಸೀರೆ, ಬಟ್ಟೆ ಸೀರೆ, ಅದೊಂದು ಅಗಲ ಕಾಲು. ಅದು ಎಂತ ಆಯ್ತು ಅಂದ್ರೆ, ಒಂದು ಅಂಗಡಿ ಹೋದೆ ಕಾಲು ಆಗ್ಲಿಲ್ಲ ಆಗಿತ್ತು, ಮತ್ತೊಂದು ಅಂಗಡಿಗೆ ಹೋದೆ ಬದನೆಕಾಯಿ ಇತ್ತು, ಬುಟ್ಟಿ ಬುಟ್ಟಿ ಇರ್ಲಿಲ್ಲ. ತರಕಾರಿ ಅಂಗಡಿಗೆ ಹೋಗಿದ್ರಾ? ಅಲ್ಲ, ಅದು ಸೀರೆ ಅಂಗಡಿಗೆ ಹೋದಾಗ ಅದೇ ಬದನೆಕಾಯಿ ಬಣ್ಣ ಇತ್ತು, ಬುಟ್ಟಿ ಇರ್ಲಿಲ್ಲ. ಸರಿ ಸರಿ ಸರಿ, ಹೌದು. ಇನ್ನೊಂದ್ ಕಡೆ ಕಾಲು ಆಗ್ಲಿರ್ಲಿಲ್ಲ, ಹಾಗಾಗಿ ಹಾಗೆ ಬಂದ್ಬಿಟ್ಟೆ. ಎಂತದ್ದು? ಸೀರೆ ಸೀರೆ ತರ್ಲಿಲ್ವಾ? ಸೀರೆ ತರ್ಲಿಲ್ವಾ? ನೀವೆಂತ ಶಾಸ್ತ್ರಿಗಳು ಹೇಳಿದ್ದೀರಿ ಆ ದಿನ ಬದನೆಕಾಯಿ ಬಣ್ಣ ಎಲ್ಲ ತರ್ತೇನೆ ಅಂತ ಹೇಳಿದ್ರೆ ಅಮ್ಮ ಬೇಡ, ಆ ರಗಳೆ ಒಂದು ಕರಿ ಬೇಡ, ಸುಮ್ನಿರು ಬಾ ಬೇಡ, ಏನ್ ತರ್ಲಿಲ್ಲ ಅಂತ ಮಾಡ್ಕೊಂಡೆ. ಮತ್ತೆ ಶಾಸ್ತ್ರಿಗಳೇ ಈಗ ಈಗ ತೊಂದ್ರೆ ಇಲ್ವಾ? ಅಲ್ಲ ಹಾಗಲ್ಲ, ಸಂತೋಷ 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 ಸಂತೋಷ. ನನಗೆ ಗೊತ್ತಿತ್ತು ನೀವು ತರ್ತೀರಿ ಅಂತ, ಸುಮ್ಮನೆ ನಾಟಕ ಮಾಡುವುದು. ತರ್ದೆ ಬಿಡ್ತೇನಾ? ಆಹಾ, ಎಷ್ಟು ಅಂಗಡಿ ತಿರುಗಿದೆ, ಆ ಎಷ್ಟು ಅಂಗಡಿಯವ್ರು ಎಷ್ಟು ಬೈದ್ರೆ ಏನು ನನಗೆ ಗೊತ್ತಿಲ್ಲ. ಹೌದಾ? ಏನು ಒಂದು ಸೀರೆಗಾಗಿ ಸಾವಿರಾರು ಸೀರೆಯನ್ನು ಹೊರಗಡೆ ಹಾಕಿಸ್ಕೊಂಡು ಪಾಪ ಅದನ್ನು 1 ತಿಂಗಳು ಮುಡಿತಾನೆ ಇದ್ದಾರೆ ಅವರು. ಆ ರೀತಿ ಯಾರು ಮತ್ತೆ ಧರ್ಮಕ್ಕೆ ತಂದಿದ್ದ? ಹೌದು, ನಮ್ಮ ಈಶ್ವರ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಅಲ್ಲ ಅದು. ಸೀರೆ ಬಂದಿಲ್ಲ, ಇಲ್ಲ ಇಲ್ಲ, ಈಶ್ವರ ದೇವಸ್ಥಾನ ಅಮ್ಮನವ್ರು ಉಂಟು ಅಲ್ಲಿ. ಅದಲ್ಲ, ಬಾಳ ಬೆಲೆ ಇದೆ, ಹೇಗುಂಟು ನೋಡಿ ಸೀರೆ. ಇದು ಉಟ್ಕೊಂಡು ಬರ್ತೇನೆ. ಅದೆಲ್ಲ ಆಗುದಿಲ್ಲ, ಸೀರೆ ಈಗಲೇ ಉಟ್ಕೊಳ್ಬೇಕು. ಅದು ಈಗಲೇ ಉಟ್ಕೊಂಡು ಬರ್ತೇನೆ. ಎಲ್ಲೆಲ್ಲೋ ಅಲ್ಲ, ಇಲ್ಲೇ ಉಟ್ಕೊಳ್ಬೇಕು. ಸುಮ್ಮನೆ ನನ್ನ ನಾಚಿಕೆ ಆಗ್ತದೆ. ನೀರೇ ಅದೆಲ್ಲ ನೀವು ಬಿಡ್ಬೇಕು ಕಣ್ರಿ, ಎಷ್ಟೋ ಬಿಡ್ತೀರಿ ನೀವು. ಆದ್ರೆ ಈಗ ನನ್ನ ಎದುರಿಗೆ ಉಡ್ಬೇಕು. ಅಯ್ಯೋ, ಹಾಗೆ ಆಗೋದಿಲ್ಲ ಶಾಸ್ತ್ರಿಗಳೇ. ನಮ್ಗೆ ಹೆಣ್ಮಕ್ಳಿಗೆ ನಾಚಿಕೆ ಆಗ್ತದೆ. ಇರ್ಲಿ, ಇಲ್ಲಿ ಯಾರಿದ್ದಾರೆ? ನಿನ್ನ ಇಬ್ರು ಬಿಟ್ರೆ ಯಾರಿದ್ದಾರೆ? ನೀವಿದ್ದೀರಲ್ಲ. ಇದ್ರೆ ಎಂತ ಆಗ್ಬೇಕು ಈಗ? ನೀವು ಕಣ್ಣು ಮುಚ್ಕೊಳ್ಬೇಕು. ನಾನೇ ಒಳಗೆ ಹೋಗ್ತಿದ್ದೆ, ಅಲ್ಲ ಅಮ್ಮಿದ್ಲೆ ನಮ್ಮ ನೀವು ಹೋಗಿ 2 ಮಾತಾಡ್ಕೊಂಡು ಬನ್ನಿ. ಬೇಡ 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 ಬೇಡ, ನಾನು ಅಮ್ಮಿದ್ದಾಳೆ ಬೇಡ. ನೀನು ಇಲ್ಲೇ ಸೀರೆ ಉಡ್ಬೇಕು. ನೀವು ಆ ಕಡೆ ತಿರ್ಕೊಂಡು. ಆಯ್ತಾ? ಎಂತದ್ದು ಆಗುವುದು? ಬಿಡಿಸಿ ಆಗ್ಲಿಲ್ಲ ಇನ್ನು. ಮೊದಲು ಬಿಡಿಸಬೇಕು, ಸೀರೆ ಬಿಡಿಸಬೇಕು, ಆಮೇಲೆ ಉಡುವುದು. ಆಯ್ತಾಯ್ತು. ಈ ಕಡೆ ನೋಡ್ಲಿಕ್ಕಿಲ್ಲ. ಕಣ್ಣು ಮುಚ್ಕೊಳ್ಳಿ. ಈಗ ಅದೆಂತದ್ದು ಒಂದೇ ಕಣ್ಣು ಮುಚ್ಚುವುದು? ಇದಾದಿನ ದೇವಸ್ಥಾನದಲ್ಲೇ ಮುಗಿದೋಯ್ತು, ಈಗ ಬೇಡ. 2 ಕಣ್ಣು ಮುಚ್ಕೊಂಡು ಆ ಕಡೆ ಇರುತ್ತೆ. ಇದೇನಿತ್ತು ಸೀರೆ ಬಾರ ಮತ್ತೆ ಬಣ್ಣ ನೋಡಿ, ಆ ಬದನೆಕಾಯಿ ಹುಡ್ಕೊಂಡು ನೋಡು ಹೇಗೆ ಉಂಟು. ಹೌದಾ? ಬುಟ್ಟಿ ಬುಟ್ಟಿ ಬದನೆಕಾಯಿ ಬಣ್ಣ, ಬರೀ
ಪರಿಮಳ ಅದು ಪರಿಮಳ ಕೆಲವು ಹೊಸ ಸೀರೆ ಹಾಗೆ ವಾಸನೆ ಇರ್ತದೆ. ಒಂದ್ಸಲ ಗುಂಜಿ ತೆಗೆದ ಮೇಲೆ ಸರಿ ಆಗ್ತದೆ. ಎಲ್ಲ ಹಾಗೆ ಒಂದ್ಸಲ ಭಾರಿ ಒಳ್ಳೆ ತಂದಿರ್ತೀರಿ. ಕಾಲು ನೋಡು, ಕಾಲಾಗಲ್ಲ ಶಾಸ್ತ್ರಿಗಳೇ ಒಳ್ಳೆ ಸೀರೆಯಾ ನಿಮ್ದು? ಎಂತದ್ದು ಸೀರೆ ಇದು ನಿಮ್ದು? ಎಂತದ್ದು ಹೇಳಿದ್ದೆ? ಎಂತದ್ದು? ಬದನೆಕಾಯಿ ಬಣ್ಣ ಹೊಸ ಸೀರೆ 1000 ಅಂಗಡಿ ತಿರುಗಿದೆ. 1000 ಸೀರೆ ಇದೆ ಇದೆ ಇದ್ರ ಅಂಗಡಿನೇ ತಿರುಗಿದ್ದು. ಗೊತ್ತಾಯ್ತು ನಿಮಗೆ. ನಾವಂದ್ರೆ ಸದರ ನಮ್ಮ ಅನ್ಕೊಂಡ್ರೆ ವಿನೋದ ಅಲ್ವ ನಿಮಗೆ. ನೀವು ಹೀಗೆ ಮಾಡ್ತೀರಿ ಅಂತ ಗೊತ್ತಿತ್ತು. ಅಮ್ಮನ ಕರಿಬೇಡ. ನಾನ್ ನಿನ್ನ ಕೈಯಲ್ಲಿ ಕೊಟ್ಟದ್ದು ಸೀರೆ, ಅದು ಈಗ ಹೀಗಾಯ್ತು ಅಂದ್ರೆ ನೀವೇ ಮಾಡಿದ್ದು. ಕಾಲದ ಪ್ರಭಾವ. ಎಂತದ್ದು ಕಾಲದ ಪ್ರಭಾವ? ಹಾಗೆ ಎಲ್ಲ ನೀವು ಬೇಕು ಅಂತಲೇ ಮಾಡಿದ್ದು. ಹಿಂದೆ ಆಗ ರಾಮ ಕಲ್ಲನ್ನು ಮುಟ್ಟಿದಾಗ ಹೆಣ್ಣಾಗಿ ಹೋದ್ಲಂತೆ. ಬಹುಶಃ ನೀನು ಇದು ಸೀರೆ ಮುಟ್ಟಿ ಇದು ಚೀಲ ಆಗೋಯ್ತಿದೆ. ಈಗ ನೀವು ಕೊಟ್ಟು ಉಂಗ್ರೆ ಅಂತ ಮಣ್ಣಾಗಿದೆ ಹಾಗೆ ಇಲ್ವಾ? ಅದು ಹಾಗೆ ಉಂಟು. ಇದನ್ನು ಹೇಳಿಕ್ ಬರುದಿಲ್ಲ. ಎಲ್ಲದೂ ಆಗ್ಬೇಕು. ಎಲ್ಲಿ ಚೀಲ್ವ ಎಂತದ ಇಲ್ಲ. ನೀವೇ ಮೊದ್ಲೇ ಉಪಾಯ ಮಾಡಿ ಹೀಗೆ ಮಾಡಿದ್ದು. ಎದ್ದಿವ್ರೆ ಇದು ವಿಳಾಸ ಬೇರೆ ಉಂಟಲ್ಲ. ಯಾರ ಮನೆದು ಉಂಟು? ಯಾರ ಮನೆದು ಕದ್ಕೊಂಡು ಬಂದಿದ್ರೆ? ಯಾರ ಮನೆದಲ್ಲ, ನಮ್ಮ ಮನೇದು ಉಂಟು ನೋಡು. ಕೈ ವಾ ಶಾ ಕೈವಾ ಶಾಸ್ತ್ರಿಗಳು. ನಮ್ಮನೆದೇ ಹೌದೇ, ನಮ್ಮನೆದೇ ಚೀಲ. ನಿಮ್ಮನೆ ಯಾಕೆ ತಂದ್ರಿ? ಯಾರು ತಂದ್ರಿ? ಯಾಕೆ ಬದಿ ಎಂತದ್ದು ಬದಿಗೆ ಹಾಕುದು? ಇದು ನಮ್ಮನೆ ನಾಯಿ ಮಲ್ಗು ಗೋಣಿ. ಅಯ್ಯೋ ದೇವ್ರೆ, ನಾಯಿ ಮಲ್ಗು ಗೋಣಿ ತಂದು ನನಗೆ ಕೊಡ್ತೀರಾ? ಅಮ್ಮ ನಾಯಿ ಒಂದ್ ದಿವ್ಸ ಕೈಲಿ ಹಿಡ್ಕೊಳ್ಳಿಲ್ಲ, ನೀ ಹಿಡ್ಕೊಂಡ್ಬಿಟ್ಟಿಯಲ್ಲ. ನೋಡಿ ನೀವು ಹಿಡ್ಕೊಂಡಿದ್ದೀರಿ. ಅದು ಬಹುಶಃ ಆದದ್ದು ಯಾರ ಕೆಲಸ ಇದು? ಯಾರ್ಯಾರ್ದು ಕೆಲಸ ಅಲ್ಲ, ನಮ್ಮನೆ ಮಾಡಿದ್ದೆ ಕೆಲಸವೇ ಹಾಗೆ. ಹಾಗೆಲ್ಲ ಮಾಡ್ತಾನ? ಇದ್ರು ಇರ್ಬೋದು. ಯಾಕೆ? ಮೊನ್ನೆ ನನಗೆ ಬಾವಿ ಬದಿಯಲ್ಲಿ ಸಿಕ್ಕಿದ್ದ. ಬಾವಿ ಬದಿಲ್ಲ? ಹೌದು, ಬಾವಿ ಬದಿಯಲ್ಲಿ. ಈ ಬದಿಲ್ಲ. ಆ ದಿವಸ ಹೇಳಿದ್ದೆ ಮರೈತಿ. ಅದಲ್ಲ, ಎದುರು ಬಾಗ್ಲಲ್ಲ ಅಪ್ಪ ಅಂದ್ರೆ ಹಿಂದ್ಗಡೆ ಬಾಗ್ಲಲ್ಲ ಮಗ. ಇಲ್ಲ ಈ ತಿರುಗಾಟಕ್ಕೆ ಹೋದಾಗ ಸಿಕ್ಕಿದ್ದ. ಎಷ್ಟು ಜೋರಿದ್ದಾನೆ ಅವ. ಹೇಳ್ತಾನೆ, ಏ ದಾನಿ ಧೋನಿ ತೂಳೆ ಅಂತ ಹೇಳ್ದ. ತೂಳೆ ಅಂತ ಹೇಳ್ದ ನನಗೆ. ಧೋನಿ ಇವತ್ತರಿಗೂ ಹಾಗೆ ಹೇಳಿಲ್ಲ. ನಿಮ್ ಮಗ ಹೇಳ್ದ. ಹೇಳಿದ್ದೇನು ಗೊತ್ತಾ? ನಮ್ಮ ಅಪ್ಪನ ಒಳ ಹಾಕೊಂಡೆ ಅಲ್ವಾ ನೀನು? ಹಾಗೆಲ್ಲ ಹೇಳ್ತಾ. ನೀ ಅಂತ ಹೂ ಅಂದ್ಯ? ನಾನು ಏನು ಸಿಟ್ಟು ಬಂದೋಯ್ತು ನನಗೆ. ಈ ಕಡೆ ಮುಖ ತಿರ್ಸ್ಕೊಂಡು ಬಂದ್ಬಿಟ್ಟೆ ನಾನು. ಹೌದಾ? ಹೌದೌದು. ಓಹೋ, ಹಾಗಾಗಿ ನಿನ್ನ ಮೇಲೆ ಸೇರ್ ತೀರ್ಸ್ಲಿಕ್ಕೆ ಅವನೇ ಈ ರಾಣಿಗೆ ಹೀಗೆ ಮಾಡಿದ್ದಾನೆ. ಹೌದೌದು, ಮಾಣಿ ಕೊಟ್ಟ ರಾಣಿಗೆ ಗೋಣಿ. ಇಲ್ಲಿ ಬಿಡ ಅಂತ ನಿಂಗೆ ಸೀರೆ ಏನಾದ್ರು ಬದಿ ಹಾಕದ? ಯಾವ ನಿಮ್ಮನೆ ನಾಯಿ ಮಲ್ಗೋದು ಬೇಡ ಅದ್ರ ಮೇಲೆ. ಯಾರು ಬೇಡ ಹೋಗುದು. ಇಂಥದ್ದು ಒಂದು ಸೀರೆನೆ 1000 ಸೀರೆ ತಂದು ಕೊಡ್ತೇನೆ ನಿನಗೆ. ಹಾಗಾಗಿ ಈಗ ಆದ್ರೆ ಒಂದು ಸೀರೆ ಪ್ರಕರಣ ಏನು ಹೀಗೆ ಆಗಿ ಹೋಯ್ತು. ಆದ್ರೂ ನೋಡಿ, ಏನು ಸೀರೆಗೆ ಅಲ್ಲ, ಮತ್ತೊಂದು ಆಸೆ ಉಂಟು ನನಗೆ. ಮತ್ತು ಆಸೆ ಉಂಟು. ಏನು? ಕಂಟಕಾಭರಣವಿಲ್ಲದಾಯಿತು ಕಂಟಕಾಭರಣಿಲ್ಲದಾಯಿತು ಕುಂಠಿತಾಯಿತು ಆಸೆಯೂ ಕುಂಠಿತಾಯಿತು ಆಸೆಯೂ ತಂಟೆ ಬೇಡದರಿಂದ ತನಗಿನ್ನುಂಟೆ ಸುಖವೂ ತಂಟೆ ಬೇಡದರಿಂದ ತನಗಿನ್ನುಂಟೆ ಸುಖವೂ ಅಮ್ಮ ಹೇಳುವುದುಂಟು, ಶಾಸ್ತ್ರಿಗಳಂತವ್ರು ನಮ್ಮ ಮನೆಗೆ ಬರ್ತಾರೆ ಅಂತ ಆದ್ರೆ ನಮ್ಮ ಮನೆಯ ಭಾಗ್ಯದ ಬಾಗಿಲೇ ತೆರೆದ ಹಾಗೆ. ನಮಗಿನ್ನೇನೂ ಬೇಡ, ಶಾಸ್ತ್ರಿಗಳಂತವ್ರು ಬಂದ್ರೆ ಸಾಕು ಅಂತ ಹೇಳ್ತಾ ಇದ್ದಾಳೆ. ಇಡೀ ದಿವಸ ಬಾಗಿಲು ತೆಗೆದಿಡಬೇಡಿ. ನೀವು ಬರುವಾಗ ಮಾತ್ರ ಬಾಗಿಲು ತೆಗೆದಿಡುವುದು. ನಿಮ್ಮಂಥವ್ರು ಬಂದ್ರೆ ನಮಗೇನು ಸಂಪತ್ತಿಗೆ ಬರವೆ, ಐಶ್ವರ್ಯಕ್ಕೆ ಬರವೆ, ಸಂತೋಷಕ್ಕೆ ಬರವೆ. ಆಹಾ, ಮತ್ತೆ ಆದ್ರೆ ಅಮ್ಮ ಹೇಳಿದ್ದೆಲ್ಲ ನಂಬಿಕೊಂಡೆ ನಾನು. ಆದ್ರೆ ಎಲ್ಲದಕ್ಕೂ ಬರ ಕಾಣ್ತಾ ಉಂಟು ಶಾಸ್ತ್ರಿಗಳೇ. ಈಗ ಏನಾಯ್ತು ನೋಡಿ, ಇಲ್ಲಿ ನೋಡಿ ನೀವು. ನೋಡ್ತಾ
ನೋಡ್ತಾನೆ ಇದ್ದೆ ನಾನು. ಎಂತದ್ದು ನೀವು ನೋಡಿ? ಅದಲ್ಲ, ಇಲ್ಲೂ ನೋಡಿ, ನನ್ನ ಕಂಠವನ್ನು ನೋಡಿ ಅಂತ ಹೇಳಿದ್ದು. ಕಂಠ ನೋಡಿ, ಕಂಠಕ ಆಭರಣವಿಲ್ಲದೆ ಕಂಠ ಎನ್ನುವುದು ಕಳಾಹೀನವಾಗಿದೆ. ಅದಕ್ಕೆ ಈಗ ಒಂದು ಹಾರಬೇಕು, ಕಂಠಿ ಹಾರಬೇಕು ಒಂದು. ಇಲ್ಲಿ ನೋಡಿ, ನನ್ನ ಹತ್ರ ಉಂಟು, ಇಲ್ಲ ಅಂತಲ್ಲ. ನೋಡಿ, ಹಳೇದು. ಇದು ಹಳೇದಾಗಿದೆ. ಇದು ಮತ್ತು ಬಂಗಾರದ್ದು ಅಲ್ಲ, ಇದು ಅಲ್ಲ. ಹಾಗಾಗಿ ನಿನಗೆ ಕಂಠಿ ಹಾರಬೇಕು ಅಂತ ಆಸೆ. ಅಮ್ಮನ ಹೇಳ್ಬೇಕಿತ್ತು. ಅಮ್ಮನ ಹತ್ರ ಎಂತ ಹೇಳೋದು? ಅಮ್ಮ ಹೇಳಿದ್ಲು, ಮಗಳೇ, ನಾನು ಮಾಡಿಸಿಕೊಡುವುದಕ್ಕಿಂತಲೂ ಶಾಸ್ತ್ರಿಗಳಿಗೆ ಒಳ್ಳೆಯ ಒಂದು ಪ್ರಜ್ಞೆ ಉಂಟು ಆಭರಣದ ಬಗ್ಗೆ, ಸರದ ಬಗ್ಗೆ ಎಲ್ಲ. ಅವ್ರ ಹತ್ರ ಹೇಳು ಮಗಳೇ, ನನಗೂ ಅವ್ರ ಅಪ್ಪನೇ ಮಾಡಿಸಿಕೊಟ್ಟದ್ದು ಅಂತ ಹೇಳಿದ್ರು. ಪರಂಪರೆ ಹೇಳಿದ್ಲಪ್ಪ ಅಮ್ಮ, ಮಾತಿಗೆ ಹೇಳಿದ್ಲು, ಸತ್ಯ ಹೇಳಿದ್ರು ಗೊತ್ತಿಲ್ಲ. ಆದೀತು, ನಿನಗಲ್ವಾ ಕಂಠಿ ಹಾರ ಅಲ್ವಾ? ಕಂಠಿ ಹಾರ ನಾ ವ್ಯವಸ್ಥೆ ಮಾಡ್ತೆ. ನೀವೇ ತಂದು ನೀವೇ ನಿಮ್ಮ ಕೈಯಾರ ಇಲ್ಲ ತೊಡಿಸಿದ್ರಿ ಅಂತ ಆದ್ರೆ ಅದಕ್ಕಿಂತಲೂ ಸಂತೋಷ ಇನ್ನೇನುಂಟು. ಇವತ್ತೀಗ ಒಂದ್ಸರಿ ಮೆಲ್ಲನೆ ಬಂದನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ. ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ. ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು. ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು. ನಿಲ್ಲದೆ ಓಡಿಬೋದ ಕಳ್ಳ ಶಾಸ್ತ್ರಿಗೆ ಬುದ್ಧಿ ಬೇಳೆ. ನಿಲ್ಲದೆ ಓಡಿಬೋದ ಕಳ್ಳಗೆ ಬುದ್ಧಿ ಬೇಳೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ. ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು. ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ. ಮೆಲ್ಲ ಮೆಲ್ಲನೆ ಬಂದನೆ. ಏನ್ ಮಾಡಿ ಅಭಯ ಬೇಡ, ಅಭಯ ಬೇಡ. ಅಪ್ಪಯ್ಯನೇ ಬೇಡವಾ? ಅಲ್ಲ, ಅಪ್ಪಯ್ಯ ಕಿರಾತ. ಏನ್ ಹೇಳ್ತಾ ಇದ್ದೆ? ಹಾಗಲ್ಲ ಅಪ್ಪಯ್ಯ, ಅಪ್ಪಯ್ಯ ಶಾಸ್ತ್ರಿ. ಅಪ್ಪಯ್ಯ ಶಾಸ್ತ್ರಿ. ಯಾವತ್ನಾಗೆ ನಾನು ಇವತ್ತು ನನ್ನ ಸಮಯದ ಉದ್ಯೋಗ ಮಾಡಿದೆ. ಯಾವತ್ನಾಗೆ ಇವತ್ತು ನಾನು ದೇವಸ್ಥಾನ ಗರ್ಭಗುಡಿಗೆ ಹೋದೆ. ಹೋಗಿ ನೋಡ್ತೇವೆ ಅಪ್ಪಯ್ಯ, ಅಲ್ಲಿ ಕಿರಾತ ಹುಲ್ಲಿ ಪೇದ್ರವ. ಕೇಳ್ಬೇಕಿತ್ತು, ಯಾರು ಯಾಕೆ ಬಂದೆ ಏನು ಅಂತೇಳಿ. ಅಯ್ಯೋ, ಅಲ್ಲಿ ಕೇಳಲಿಕ್ಕೆ ಹೋದ್ರೆ ನಂಗೆ ಹೊಡಿಲಿಕ್ಕೆ ಬರ್ತಾವ. ಹೌದಾ? ಜೋರಾಗ್ತಾ ನಿನಗೆ ಜೋರಾದ್ನ? ಅಲ್ಲಿದ್ದ ಹೊಡೆದ್ನ? ಹೌದು. ಏನ್ ಮಾಡ್ತಾ ಇದ್ದಾನೆ? ಅಲ್ಲಿಂದ ಬರೀ ಅಲ್ವಾ? ಇವನೇ ಅಲ್ವಾ? ಕೈ ಮುಗಿಯುದವನಿಗೇನು? ಏನ್ ಮಾಡ್ತಾ ಇದ್ದೀಯ ನೀನು? ನಾವು ನಮ್ಮಂತ ಬ್ರಾಹ್ಮಣರು ಇಲ್ಲಿ ಬಂದು ಪೂಜೆ ಮಾಡುವುದಂತದ್ದು. ಗರ್ಭಗುಡಿ ಒಳಗೆ ಹೋಗ್ತಿದ್ದ ಅಪ್ಪಯ್ಯ ಅಂತ ನೀನು ಗರ್ಭಗುಡಿ ಒಳಗೆ ಹೋಗಿ ನೇರವಾಗಿ ಹರನ ಪೂಜೆಯನ್ನು ಮಾಡ್ತಾ ಇದೆಯಲ್ಲ, ಏನಾಗ್ತದ? ನೀನು ನಿನ್ನಂತ ಮಾಡುವುದಲ್ಲ. ಮೈಲಿಗೆ ಆಯ್ತು, ಅಶುದ್ಧ ಆಯ್ತು. ಪೂಜೆ ಮಾಡೋದು ಯಾರು? ಬ್ರಾಹ್ಮಣರು ನಾವು. ಎಂತದ ಮಠಲ್ಲಿ ನಿಮ್ಮಂತವ್ರು ಕನಿಷ್ಠರು. ಎಲ್ಲೋ ಹಸಿ ಹಂದಿ ಮಾಂಸ ತಿನ್ನುವ ನೀವು ಪೂಜೆ ಮಾಡುದ? ನೀವು ಸ್ವಾಮಿ, ನಾವು ಏನನ್ನು ತಿನ್ನುತ್ತೇವೆ ಅನ್ನೋದು ಮುಖ್ಯ ಅಲ್ಲ, ಮತ್ತೆ ಹೇಗೆ ನಡೆದುಕೊಳ್ಳುತ್ತೇವೆ ಅನ್ನೋದು ಮುಖ್ಯ. ಯಾರು ಹೇಳಿದ್ ನಿಂಗದ್ನ?
ಬಾಯಿಂದ ಯಾವ್ದು ಒಳಗೆ ಹೋಗ್ತದೆ ಅನ್ನೋದು ಮುಖ್ಯ ಅಲ್ಲ, ಯಾವ್ದು ಹೊರಗೆ ಬರ್ತದೆ ಅನ್ನೋದು ಮುಖ್ಯ. ಗೊತ್ತುಂಟು ಅದು ಒಳಗೋದ ಮೇಲೆ ಹೊರಗೆ ಹೋಗುದೇ. ಅದು ಹಾಗೆ ಬಾಯಲ್ಲಿ ಯಾವ್ದು ಒಳಗೆ ಹೋಗ್ತದೆ ಎನ್ನುವುದ್ರ ಮೇಲೆ ಅವಲಂಬಿಸಿಕೊಂಡುಂಟು. ಯಾರು ಪೂಜೆ ಮಾಡಬಹುದಾಗುತ್ತದೆ. ಯಾರು ಹೇಳಿದ್ದು? ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು. ನಿಮ್ಮನ್ನು ಸುಡುವಂತ ಬೆಂಕಿ ಒಂದೇ ಹೌದು ತಾನೆ? ನನ್ನನ್ನೆಲ್ಲ ಎಲ್ಲರೂ ಸುಡುದು ಒಂದೇ ಬೆಂಕಿ. ಮತ್ತೆ ಯಾಕೆ ನಾವು ಪೂಜೆ ಮಾಡಬಾರ್ದಾ? ಅವ ಹೇಳುದು ಶೂದ್ರರು ಪೂಜೆ ಮಾಡಬಾರ್ದು ಅಂತುಂಟಾ? ಬೆಂಕಿಗೆ ಭೇದ ಇಲ್ಲ, ನೀರಿಗೆ ಭೇದ ಇಲ್ಲ, ಗಾಳಿಗೆ ಭೇದ ಇಲ್ಲ, ಎಲ್ಲ ಒಂದೇ ಆಕಾಶವನ್ನು ಕಾಣುತ್ತೇವೆ, ಈಗ ಒಂದೇ ಧಾನ್ಯವನ್ನು ಉಣ್ಣುತ್ತೇವೆ. ಹೌದಾ? ಅಲ್ಲ ಈಗ ಅಪ್ಪಯ್ಯ, ಈಗ ನಿಮ್ಮ ವಿಚಾರ ಮಾಡಿದ್ರೆ ಈಗ ನಮ್ಮ ದೇಹದಲ್ಲಿ ಹರಿಯುತ್ತಾ ಇರುವುದು ಹೌದು. ಈಗ ನಿಮ್ಮನ್ನ ಕಡಿದ್ರು ಅಂತ ಇಟ್ಕೊಳ್ಳುವ, ಯಾರು ನಿಮ್ಮಲ್ಲಿ ಬರುವುದು ಕೆಂಪು ರಕ್ತವೇ ಅಲ್ವಾ? ಇಲ್ಲ, ನಮ್ಮ ಅಪ್ಪಯ್ಯನಿಗೆ ಬೆಳೆಯುತ್ತ ಕನ ಹೆಚ್ಚು. ಅಯ್ಯಯ್ಯೋ, ನಂಗೆ ಹೆಚ್ಚು, ಮಗನ್ ಕಡಿಮೆ ಇರ್ತದೆ. ಹೌದಾ? ಬಿಳಿ ರಕ್ತ ಕಣ ಹೆಚ್ಚಾದ್ರೆ ಅಂದ್ರೆ ಅದು ಕಾಯಿಲೆ ಅಂತ ಹೇಳಿದಲ್ಲ, ಮತ್ತೆ ಒಂದೇ ಅಲ್ಲ ಹೇಳಬೇಕದು ವಾದ ಮಾಡ್ಬೇಕಲ್ಲ ಮರೆಯ. ಯಾರ ಹತ್ರ ಮಾತಾಡೋದು ಇವ್ರು? ನಮ್ಮ ಅಪ್ಪಯ್ಯ ಕಲ್ತದ್ದು ಎಲ್ಲಿ ಎಲ್ಲಿ ಕಲ್ತಿದ್ದಾರೆ? ಕಾಶಿಲಿ ಅವರಿಗೆ ವಿಶ್ವವಿದ್ಯಾನಿಲಯದಲ್ಲಿ ಕಲ್ತವ. ಅವ್ರಿಗೆ ಹೆಸರು ಸಿಕ್ಕಿದೆ, ನಿಂಗೆ ಗೊತ್ತಿಲ್ಲ. ಕಾಶಿ ಅಲ್ಲ, ಅವತ್ತು ವಾದ ಮಾಡುವುದಾ? ಅದು ಒಂದು ಅಪಾಯ. ಏನು ಅವ ಹೇಳು ಒಂದು ಮಾತು ಸತ್ಯವೋ ಅಂತ. ಯಾವುದು? ಈ ಜಾತಿ ಭೇದ ಇಲ್ಲ. ಯಾರು ಹೇಳಿದ್ರು? ನೀವು ಒಂದ್ಸಲ ಹೇಳಿದ್ ನಾ ಕೇಳಿದ್ದೆ ಅಪ್ಪಯ್ಯ. ಏನಂತ? ನೀವು ಅದು ಇದು ಮಾಡಬೇಕಿದ್ರೆ ಪ್ರವಚನ ಮಾಡುವ ಆ ಜಾತಿ ಈ ಜಾತಿ ಎನ್ನ ಭೇದವೋ, ಜಾತಿ ಹೀನ ಮನೆಯ ಜ್ಯೋತಿತ ಹೀನವೇ ಹುಚ್ಚಪ್ಪ ಗಳಿದವ. ನಿನ್ನ ಕರ್ಮ ಅದು ಪ್ರವಚನದಲ್ಲಿ ಹೇಳಲಿಕ್ಕಷ್ಟೇ. ಮುಂದಿನ 4 ವಾಕ್ಯ ನೆನಪಾಗ್ಲಿಕ್ಕಾಗಿ ಇದೊಂದು ನೆನಪಾದ ಗದ್ಯ ಹೇಳಿದ್ದೆ ಬಿಟ್ರೆ ಹೇಳ್ಬೇಕು ಅಂತ ಹೇಳಿದ್ದಲ್ಲ. ಆಚರಣೆಗಲ್ಲ. ಬೇರೆ ಕಡೆ ಭಾಷಣ ಮಾಡ್ಲಿಕ್ಕಾಗ್ತದೆ. ಯಾಕೆ? ಅದು ಏನ್ ಮಾಡುವ? ಅಪ್ಪಯ್ಯದ ಹರಿಕತೆ ಉಂಟು, ಕೀರ್ತನೆ ಉಂಟು, ಪ್ರವಚನ ಉಂಟು, ಧರ್ಮ ಪ್ರಚಾರ ಉಂಟು, ಏಕ ವ್ಯಕ್ತಿ ಉಂಟು, ಬರುವರ್ದು ಪ್ರಸಂಗ ಬರ್ದು ಉಂಟೇ ಉಂಟು. ಆದ್ರೆ ಯಾರ್ಯಾರು ಇದ್ದಾರೆ ಎನ್ನುವುದ್ರ ಮೇಲೆ ಉಂಟು ಬರೆಯುವುದು. ಎಲ್ಲ ಉಂಟು, ಎಲ್ಲ ಉಂಟಲ್ಲ. ಯಾವ್ದು ಸರಿ ಇಲ್ಲ ಅಂತ ಹೇಳುದು. ಎಲ್ಲೆಲ್ಲ ಇರೋದು ನಮ್ಮ ಗರ್ಭೂಡಿಲಿ ಹೀಗಾಯ್ತಲ್ಲ ಅಂತ ಹೇಳುದು. ಇವಾಗ ನನಗೆಂತ ಯಾವ ಜಾತಿಯವ್ರು ಏನ್ ಮಾಡ್ಬೇಕು ಅಂತ ಹೇಳುದು. ಜಾತಿ ಬೆಂಕಿ ಎಲ್ಲ ಒಂದೇ ಆಗ್ತದ. ಅದೇ ಹೌದು ಅಂತಾದ್ರೆ ಈಗ ಸ್ಮಶಾನದಲ್ಲಿ ಉರಿಯುವ ಬೆಂಕಿಯೂ ಒಂದೇ, ಯಜ್ಞ ಕುಂಡಲಲ್ಲಿ ಉರಿಯುವ ಬೆಂಕಿಯೂ ಒಂದೇಯಾ? ಅದು ಬೇರೆ ಇದು ಬೇರೆ. ಬೆಂಕಿ ಯಜ್ಞ ಕುಂಡದ ಬೆಂಕಿ ಬೇರೆ, ಅಲ್ಲಿರುವ ಬೆಂಕಿ ಬೇರೆ. ಆದ್ರೆ ಬೆಂಕಿ ಅಲ್ಲ, ಬೆಂಕಿಯಲ್ಲೂ ಭೇದ ಉಂಟು. ಮೂಲ ಸ್ವರೂಪ ಬೇರೆ, ಜೀವ ಇದ್ದವರೇ ಎಲ್ಲವರೇ. ಜಾತಿ ಬೇರೆ ಅಂತ ಹೇಳಿದ್ರು. ಹಾಗೆ ಮನುಷ್ಯರೇ ಎಲ್ಲರೂ ಜೀವ ಇದ್ದವರೇ, ಪ್ರಭೇದ ಬೇರೆ. ಹಾಗೆ ಬೆಂಕಿ ಮೂಲತಃ ಒಂದೇ, ಆದ್ರೆ ಪ್ರಭೇದ ಬೇರೆ. ಬಟ್ಟ ನೀ ಬಟ್ಟೆ ಹೇಳು, ಏನು ಹೇಳು, ಹೇಳುವಷ್ಟು ಹೇಳುವವನೇ ನಾನು. ಬೆಂಕಿ ವಿಷಯ ಬಿಡು. ನೀರೆಲ್ಲ ಒಂದೇಯಾ? ನೀವೇನ್ ಕುಡಿಯುದು ಕಡಿಮೆಯಾ? ಯಾರು? ನಾನು ಬೇಕಷ್ಟು ಕುಡಿತೇನೆ ಹಾಗಂತೇಳಿ ಯಾವ ನೀರೇ ಕುಡಿಯುವುದಾದ್ರು ಯಾವ್ದು ಅಂತ ಉಂಟು. ಸಿಕ್ಕಿದೆ ಅಂತ ಯಾವ್ಯಾವ್ದೋ ಕುಡಿಯುವರಲ್ಲ ನಾವು. ಏನ್ ಎಲ್ಲರೂ ಆಗಲ್ಲ, ಗೊತ್ತಾಯ್ತಾ? ಯಾವ್ದು ಕುಡಿಬೇಕು ಅದೇ ನೀರು ಕುಡಿಯುವುದು. ಈಗ ನಾವು ಬಚ್ಚಿನ ಒಲೆ ಹಂಡಿಯಲ್ಲೂ ನೀರು ತುಂಬಿಸ್ತೇವೆ, ಕುಡಿಲಿಕ್ಕೆ ಅಂತ ಒಳಗಡೆ ಕೊಡಪಂದಲ್ಲೂ ಇಡ್ತೇವೆ. ಹಾಗಿದ್ರೆ ಬಾಯಾರಿಕೆ ಆಯ್ತು ಅಂತ ಬಟ್ಲಂದ್ರೆ ನೀರು ಕುಡಿತೀಯ? ಯಾರಾದ್ರೂ ಬಂದು ನೀರ್ ಕೇಳಿದ್ರೆ ನಾವು ಒಳಗಿನ ನೀರು ತಂದು ಕೊಡ್ತೇವೆ, ಬಿಟ್ರೆ ಬಟ್ಲ ಮನೆ ನೀರು ಕೊಡ್ತೇವೆ. ಆದ್ರೆ ಒಂದಪ್ಪ, ಎಲ್ಲಾದ್ರೂ ನೀವು ಬಟ್ಲ ಮನೆಗೆ ಹೋದಾಗ ಜಾರ್ ಬಿದ್ದು ಬಿಟ್ರೆ ನಾವು ಆಗ ಒಳಗಿನ ನೀರು ತರುವುದಿಲ್ಲ, ಬಟ್ಲ ಮನೆ ನೀರು ತೆಗೆದು ಹಾಕುವುದು ಬಿಟ್ಟು ಕೊಡುವುದಲ್ಲ. ಅದು ಅನಿವಾರ್ಯತೆ. ಅವ್ರು ಸರಿ ಹೇಳಿದ್ರಿ, ನೀವು ಸರಿ ಹೇಳಿದ್ರಿ. ಹೌದಾ? ಅದು ಅನಿವಾರ್ಯತೆ ಅಂತ. ನೀನ್ ಎಂತ ಮಾತಾಡ್ತೀವಿ? ಯಾರ ಬದಿ ಮಾತಾಡ್ತೀವಿ ಮರ? ಇದು ನಮಗೆ ಅನಿವಾರ್ಯ. ನೋಡಿ, ನಿಂಗೆ ಅನಿವಾರ್ಯ ಇರುವುದು. ನೀವು ಬಹಳ ಗೊತ್ತಿದ್ದವರು ಒಳ್ಳೆ ರೀತಿಯಲ್ಲಿ ನೀವು ಪೂಜೆ ಮಾಡಬಹುದು. ನಮಗೆ ಗೊತ್ತಿದ್ದ ರೀತಿಯಲ್ಲೇ ಪೂಜೆ ಮಾಡ್ತೇವೆ. ಆಯ್ತು ಮರಿ, ನಿಂಗೆ ಇಲ್ಲೇ ದೇವಸ್ಥಾನ ಉಂಟು ಅಂತ ಹೇಳ್ಕೊಟ್ಟವ್ ಯಾರು? ಮತ್ತೆ ನಾನು ಹೋಗು ಮಾರಿ ಅತ್ಲಾಗೆ. ನನಗೆ ಸಮಸ್ಯೆ ಹೇಳಿಕೊಟ್ಟ ಗುರು ಯಾರು? ಯಾರು ನಿಂಗೆ ಇಲ್ಲಿ ಹೇಳ್ಕೊಟ್ಟಿದ್ರು? ಇಲ್ಲೇ ಪೂಜೆ ಮಾಡಿ ಹೇಳಿದ್ದಾರೆ. ಎಂತದಾದ್ರು ಹೇಳಿ ಮಾಡು. ನೀನಪ್ಪ, ನಿನಗೆ ಇಲ್ಲೇ ಹಾಕಿ ಇಲ್ಲೇ ಪೂಜೆ ಯಾಕೆ ಮಾಡ್ಬೇಕು ನೀನು? ನೋಡಿ, ನಾನು ಇಲ್ಲಿಯೇ ಇರುವವ, ಇಲ್ಲಿ ದೇವ್ರ ಪೂಜೆ ಮಾಡುವ. ನೀವು ಏನ್ ಮಾಡ್ತೀರಿ? ಬಿಡುವುದಿಲ್ಲ. ಮನೆ ಬಿಡು, ಕಾಶಿ ಬಿಡು, ಕಾಶಿ ಬಿಡು. ನನ್ನ ಮುಖ ನೋಡ್ಕೊಂಡು ಅದು ಬಿಡ, ನನ್ನ ಮುಖ ನೋಡ್ಕೊಂಡು ಅದು ಬಿಡ, ನನ್ನ ಮುಖ ನೋಡೋದು ಬಿಡ, ನನ್ನ ಮುಖ ನೋಡ್ಬಿಡ. ಬಿಟ್ಟಿದ್ದಾನೆ ಬಿಡು. ಮತ್ತೆ ಇಲ್ಲ, ನಿಮ್ಮ ಮುಖ ನೋಡಿ ಬಿಟ್ಟಿದ್ದೇನೆ. ಕಾಶಿ ಬಿಡು, ಕಾಶಿ ಬಿಡು. ಬಿಡು ಅಂದ್ರೆ ನನ್ನೇ ಕೆಳಗೆ ಬಿಟ್ಟು ಬಿಟ್ಟೇನ. ಹೋದ್ನಾ? ಬಿಡು,
ಬಿಡುದಿಲ್ಲ ಅವನಿಗೆ ಏನು ತಿಳ್ಕೊಂಡ ಅಭಯ ಬೇಡ ಅಭಯ ಅಲ್ಲ ವಾದ ಮಾಡ್ತಾವ ಅಭಯ ಬೇಡ ಬೇಡ ಅಭಯ ಏನು ನಂಗೆ ಗೊತ್ತುಂಟು ನಿಮ್ಮ ವಿಷಯ ಮತ್ತೆ ಆದ್ರೆ ಅವ ನಮ್ಮಾಗ ಅಲ್ಲ ಅಭಯ ಏನು ಹೆಚ್ಚು ಅವ ಬೇಡದವ ಹೌದಾ ಹೌದು ನೀವು ಕಾಸಿ ಬಿದು ಅಂದ್ರಿ ಅವನ ಹತ್ರ ಹೋದ್ರೆ ಕಾಯಿಸಿ ಎರಡು ಬಿಡ್ತಾವ ನಾವು ಅವನ ಹತ್ರ ಪೆಟ್ಟು ಮಾಡುವುದು ಅಪ್ಪಯ್ಯ ಅಲ್ವ ಮಗ ನಾವು ಬ್ರಾಹ್ಮಣರು ಅವ ಶೂದ್ರ ಹೌದು ಅವ ಹಸಿ ಹಂದಿ ಮಾಂಸ ತಿಂದು ಒಳ್ಳೆ ಕಲ್ಲು ಬೆಳ್ದಂಗೆ ಬೆಳೆದಿದ್ದ ನಾವ್ ಎಂತ ತಿಂಬುದು ಅಪ್ಪಯ್ಯ ಬೂದ್ ಗುಂಬಳಕಾಯಿ ಹೊಂಟ್ ತೊಗರಿ ಬೇಳೆ ತಿನ್ಕರಿ ಎಂತ ಪೆಟ್ಟು ಮಾಡುದು ಏನು ನಮ್ಮ ಯೋಗ ಒಳ್ಳೇದುಂಟು ಅವ ನನ್ನ ಮುಖ ನೋಡ್ಕೊಬಿದು ಅಂದದ್ದೇ ಹೋಗ್ಬಿಟ್ಟ ಪಾಪ ಏನೇ ಆಗ್ಲಿ ಹೋದ್ನ ಇಲ್ವಾ ದೇವಸ್ಥಾನ ಎಲ್ಲ ಶುದ್ಧ ಆಗಿದೆ ನೋಡಲಿ ಅಶುದ್ಧವಾ ಹೌದು ಅದು ಒಂದು ಅಭಯ ಪ್ರಸಾದ ಎಲ್ಲ ಬಿಡ್ಕೊಂಡಿದ್ದೇನು ಹೌದಾ ಪ್ರಸಾದ ಯಾವ್ದು ಇದು ಅದು ಮಾಂಸ ತುಂಡು ಬಿಸಾಡು ಅಯ್ಯೋ ಮಾಂಸ ತುಂಡು ಅವ ಇಲ್ಲಿ ಮಾಂಸವನ್ನು ತಂದು ಪೂಜೆ ಮಾಡಿದ್ನ ತಿಂದಿದ್ನೆ ಅಂತ ಗೊತ್ತಿಲ್ಲ ಇದು ಮಾಂಸವಾ ಮತ್ತೆಂತ ಅಪ್ಪಯ್ಯ ಮೂಸು ನಾ ಮುಸುದಲ್ಲ ಅನುಮಾನಿದ್ರೆ ಅವ್ರ ಹತ್ರ ಕೇಳಿದ್ದೆ ಮೂಸು ಬಿಸಾಡ ಎಂತ ಮಾಡುದು ಅಪ್ಪಯ್ಯ ಎಂತ ಇಲ್ಲೆಲ್ಲ ಶುದ್ಧ ಆಗಿದೆ ಹೌದಲ್ವಾ ಹೌದಾ ಆಗ ಪಂಚಗವ್ಯ ಮಾಡ್ಬೇಕು ಮಗನೇ ತಗೊಬರ್ಬೇಕಾ ನೀ ಮನೆ ಹೋಗಿ ಪಂಚಗವ್ಯಕ್ಕೆ ಏನೇನ್ ಬೇಕು ಎಲ್ಲ ತಗೊಂಡ್ ಬಾ ನಾವು ಹೋಗುದಿಲ್ಲ ಅಪ್ಪಯ್ಯ ಯಾಕೆ ಅವ ಈಗ ದಾರಿ ಮೇಲೆ ಕೂತ್ಕೊಂಡಿಲ್ವಾ ನಾ ಎಲ್ಲಾದ್ರು ಹೋದೆ ಅಂದ್ರೆ ಏನ ಮಾಡಿ ಅಪ್ಪಯ್ಯನ ಹತ್ರ ಚಾಡಿ ಹೇಳಿ ಅಪ್ಪಯ್ಯನ ಕರ್ಕ ಬಂದ್ಯಾ ಅಂತ ಮುಷ್ಟಿ ಕಟ್ಟು ನನ್ನ ತಲೆ ಮೇಲೆ ಗುದ್ದಿದ್ರೆ ತಲೆ ಹೊಟ್ಟೆ ಒಳಗೆ ಹೋಗ್ತದೆ ಅಲ್ಲೇ ಕಣ್ಣು ಪಿಲಿ ಬಿಡ್ಬೇಕು ಆದ್ರೂ ನಾ ಹೋಗುದಿಲ್ಲಪ್ಪ ಅವ್ ಎಲ್ಲೂ ಬರುವುದಿಲ್ಲ ನೀ ಹೆದರ್ಬೇಡ ನೀನು ನಿನ್ನ ಹೆಸರು ಹೇಳುದಾ ನನ್ನ ಹೆಸರು ಹೇಳ್ರಾಯ್ತು ಮತ್ತೆ ಬರ್ತಾರೆ ಶಾಸ್ತ್ರಿಗಳು ಅಂತೇಳಿ ನಾ ಹೋಗುದಿಲ್ಲಪ್ಪ ಅದಾಗುದಿಲ್ಲ ಮನೆ ಹೋಗು ಪಂಚಗವ್ಯ ಓನ್ಬೇಕು ಮಗ ಓನ್ಬೇಕು ಓನು ಪಪ್ಪಟ್ಟಿ ಓನ್ಬೇಕು ನಾ ತಗೊಬರ್ಬೇಕಮ್ಮಯ್ಯ ತಗೋಬಾ ಪಂಚಗವ್ಯ ಗೊತ್ತಾಯ್ತಲ್ಲ ನನ್ನ ರಾಣಿ ಆಸೆ ಕಂಠಿಹಾರ ಇಲ್ಲೇ ಉಂಟು ಇದೇ ಸರಿ ಯಾರು ನೋಡ್ಲಿಲ್ಲ ಯಾರು ಸಂತೋಷ ಆಯ್ತು. ನಾನೇ ಮಂತ್ರ ಹೇಳೋದು ಯಾರು? ಎಂತದ್ದು ಮಂತ್ರ? ಮಾಂಗಲ್ಯ ಇದು ಶುರುವಾಗ್ಲಿ ಒಂದು ನಾಟ್ಯ ನನಗಾಗಿ ಈಗ. ದೂರ ಯಾತಕ್ಕೆ ನಿಂತೆ ಬಾ ಮೋಗನ, ದೂರ ಯಾತಕ್ಕೆ ನಿಂತೆ ಬಾ ಮೋಗನ, ದೂರ ಯಾತಕ್ಕೆ ನಿಂತೆ ಬಾ ಮೋಗನ, ಬಾ ಮೋಗನ ಮುದಿ ಮೋಗನ, ಎಂತೆಂತೆಲ್ಲ ಹೇಳ್ಬೇಡಿ, ಲಿಂಗದ ಹೇಳಿ. ದೂರ ಯಾತಕ್ಕೆ ನಿಂತೆ ಬಾ ಮೋಗನ, ಬಾ ಮೋಗನ ಬಳಿ ಬಾ ಮೋಗನ, ಮಾರ ಗಂಭೀರ ಮನೋಗರ, ಮಾರ ಗಂಭೀರ, ಮಾರ ಗಂಭೀರ ಮನೋಗರ, ದೂರ ಯಾತಕ್ಕೆ ನಿಂತೆ ಬಾ ಮೋಗನ, ಬಾ ಮೋಗನ, ಬಾ ಮೋಗನ. ಹಾಡುವ ಕೊರಳಿಗೆ ಮೌನವಿದೇಕೆ, ಹಾಡುವ ಕೊರಳಿಗೆ, ಹಾಡುವ ಕೊರಳಿಗೆ, ಹಾಡುವ ಕೊರಳಿಗೆ ಮೌನವಿದೇಕೆ, 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 ಕುಣಿಯುವ ಕಾಲ್ಗಳ ಗೆಜ್ಜೆನಾದಕ್ಕೆ, ಕುಣಿಯುವ ಕಾಲ್ಗಳ ಗೆಜ್ಜೆನಾದಕ್ಕೆ, ಗೆಜ್ಜೆನಾದಕ್ಕೆ, ಹಾಡುವ ಕೊರಳಿಗೆ
ಈತನನ್ನು ಪೂಜಿಸುವ ಆಸೆ ಇನ್ನಿಲ್ಲ. ದೇಶ ಬಿಡುಗಡೆಯಾಗುವ ಕಾಲ ಬಂತಲ್ಲ, ಹರನ ಕೊರಳಲ್ಲಿರುವ ಹಾರವಿಂದಿಲ್ಲ. ಅರಿಯಲ ಸದಲವುದು ಅರಿಯಲದಳ ಮನಕ್ಕೆ ಅಚ್ಚರಿ ಇದೆಲ್ಲ. ಏನ್ ಮಾಡಿ ಈತನನ್ನು ಪೂಜಿಸುವ ಆಸೆ ಇನ್ನಿಲ್ಲ. ಈತನನ್ನು ಈಶನನ್ನು ದೇಶ ಬಿಡುಗಡೆಯಾಗುವ ಕಾಲ ಬಂತಲ್ಲ, ಹರನ ಕೊರಳಲ್ಲಿರುವ ಹಾರ ಇನ್ನಿಲ್ಲ. ಅಪ್ಪಯ್ಯ ಕಳ್ಳ ಯಾರೋ ಗೊತ್ತಿಲ್ಲ. ಓ ಮಣಿ, ಏನ್ ಹೇಳ್ತಾ ಇದ್ದೆ ನೀನ್? ಏನಾಯ್ತು? ಅಪ್ಪಯ್ಯ, ನಾನು ನೀನು ಎಲ್ಲ ಪೆಟ್ಟಿಗೆ ಕತ್ಕೋಬಹುದು ಕಾಲ ಬಂತು. ಒಂದು ಎಂತಾಯ್ತು? ಊರಿನವರು 10 ಸಮಸ್ತರು ಸೇರಿ ಮಾಡಿ ಹಾಕಿದಂತ ಕಂತಿ ಹಾರ ಈಶ್ವರನ ಕೊರಳಿಗೆ ದೇವ್ರ ಕೊರಳಲ್ಲಿಲ್ಲ. ನಾವು ಪೆಟ್ಟಿಗೆ ಕಟ್ಟುವುದೇ ಸುಮ್ಮನೆ. ಇಲ್ಲೇ ಹೋದ್ರು ಊರಿನವ್ರು ಹೊರದು ನಮ್ಮ ಓಡಿಸ್ತಾರ. ಅಲ್ಲೇ ಎಲ್ಲೋ ಇದ್ದಿರ್ಬೇಕು. ಈಗೆಲ್ಲ ಎಲ್ಲ ಸಂಘ ಸಂಸ್ಥೆ ಎಲ್ಲ ಬಹಳಷ್ಟು ಒಟ್ಟಾಗಿದೆ ಅಪ್ಪಯ್ಯ. ಮೊದಲನಾಗ ಅಲ್ಲ ಅಪ್ಪಯ್ಯ, ಹೋಗುವ ಸುಮ್ನಿರ. ಅಲ್ಲೇ ಹುಡುಕ್ಬೇಕಿತ್ತು ಗರ್ಭಗುಡಿಯಲ್ಲಿ. ಎಲ್ಲ ಕಡೆ ಹುಡುಕ್ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ ಅಪ್ಪಯ್ಯ. ಪ್ರಸಾದ ನಾನ್ ನೋಡಿದ್ದೆ ಆಯ್ತು. ಆ ದೇವ್ರ ತಲೆ ಮೇಲೆ ಇದ್ದ ಪ್ರಸಾದ ತೆಗೆದು ಹಾಕ್ತೇವಲ್ಲ, ಹೌದೌದು, ಅಲ್ಲೆಲ್ಲ ಹೋಗಿ ಹುಡುಕಿ ಕೋಲ ಕಲ್ಲಾಡಿಸಿ ನೋಡ್ದೆ, ಎಲ್ಲೂ ಇಲ್ಲ. ತೀರ್ಥೋಗೋಲಿ ತೀರ್ಥೋಗು ತೂತ್ನಲ್ಲೆಲ್ಲಾದ್ರೂ ಹೋಗಿ ಸಿಕ್ಕಿದ್ಬಿಡ್ಬಹುದು ಅಂತ ನಾನು ಕಡ್ಡಿ ಹಾಕಿ ನೋಡ್ದೆ, ಅಲ್ಲೂ ಇಲ್ಲ ಅಪ್ಪಯ್ಯ, ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಮಗ ಒಟ್ಟು ನಿಲ್ಲೂ ಯೋಗ ಇಲ್ಲ, ಊರು ಬಿಡುವುದೇ. ಸುಮ್ನಿರ, ಸ್ವಲ್ಪ ಯೋಚನೆ ಮಾಡ್ತೆ. ಹಾಗಿದ್ರೆ ಅಲ್ಲಿಲ್ಲ ಅಂದ್ರೆ ಯಾರೋ ಕದ್ದಿದ್ದಾರೆ ಅಂತ ಆಯ್ತು. ಹೌದು ಅಪ್ಪಯ್ಯ, ಕದ್ದವ್ರು ನಂಗೆ ಗೊತ್ತುಂಟು. ಯಾವ್ದೋ ಕದ್ದಿದ್ರು ಹೇಳುದು ನಂಗೆ ಗೊತ್ತುಂಟು. ಮತ್ತೆ ಅದು ಯಾರು ಅಂತ ಆಗ್ಬೇಕು. ನಂಗೆ ಗೊತ್ತಾಯ್ತು. ಯಾರ್ಯಾರ್ದು ಕೆಲಸ ಅಲ್ಲ. ಗೊತ್ತಾದ್ಮೇಲೆ ಎಂತಕ್ಕೆ ಅಪ್ಪಯ್ಯ ಕೊತ್ತುಬುರಿ ಕೊಡ್ಲಿಕ್ಕೆ ಯಾರು ಕದ್ದಿದ್ದಾರೆ ಅವ್ರ ಹತ್ರ ಉಂಟು. ಹೌದಷ್ಟು ಉಂಟು. ಹೌದು, ಕದ್ದದ್ದು ಮತ್ತೆ ಯಾರು ಅಲ್ಲ. ಬೇಡ ಬೇಡ ಅಂದ್ರು ಅಲ್ಲೇ ಬಂದು ಹೊಕ್ಕೊಳ್ತಾ ಇದ್ದಾನಲ್ಲವ. ಯಾವ್ದಪ್ಪಯ್ಯ? ಆ ಕಿರಾತ. ಇದು ಅವಂದೇ ಕೆಲಸ. ಹೊರಗಿಂದ ಬಂದವ್ರ ಕೆಲಸ ಅಂತ ನಂಗೆ ಅನ್ಸುದಿಲ್ಲ ಅಪ್ಪಯ್ಯ, ಒಳಗಿದ್ದವ್ರದ್ದೇ ಕೆಲಸವೋ ಅಂತ. ಸುಮ್ಮನಿರ, ಏನೇನೋ ಹೇಳ್ಬೇಡ. ನಿನ್ಗೆ ಏನೇನೋ ಅನ್ನಿಸ್ತದೆ, ಅದಲ್ಲ ಅದು. ಭೂಷ ಅವನದ್ದೇ ಕೆಲಸ. ಈಗ ಅವನಿದ್ರೆ ಹೋದ ಮೈ ಮೇಲೆ ಬಿಟ್ಟ, ಮತ್ತೆ ಏನ್ ಮಾಡುದು ಈಗ? ಅವನ್ ಕೆಲಸ ಮಾಡುವ. ನಮ್ಗಾಗಿ ಹೇಳಿ ಕೇಳುವವರು ಇದ್ದಾರಲ್ಲ ಗೌಡ್ರು, ಅವ್ರ ಹತ್ರ ವಿಷಯ ಹೇಳು. ಆಶ್ಚರ್ಯ ಆಗ್ತಾ ಇದೆ ಮಾರಾಯರ. ಹೇಳಿದ್ರೆ ನಾನೇ ಅಲ್ಲಿವರೆಗೆ ಬರ್ತಿದ್ದೆ. ಈ ನಮ್ಮ ಗುಡಿ ತಾವು ನೀವು ಬಂದಿದ್ದೀರಿ ಅಂತಾದ್ರೆ ಅಲ್ಲೇ ನಿಲ್ಲಿ, ಅಲ್ಲೇ ನಿಲ್ಲಿ. ಏ ಸುಶೀಲ, ಭಟ್ರು ಬಂದಿದ್ದಾರೆ, ಹಿಡಿ ಸುಡಿ ತಗೋಬಾರ. ಏನ್ ಹೇಳ್ತಾ ಇದ್ದೀರಿ ಗೌಡ್ರೆ? ಭಟ್ರು ಬಂದ್ರೆ ಹಿಡಿ ಸುಡಿ ತಗೋಬಹುದು. ಹಾಗಲ್ಲ ಭಟ್ರೆ, ಯಾಕೆ ಹೇಳಿ, ನಮ್ಮನೆ ಬಾಗ್ಲಿ ನೀವು ಬಂದಿದ್ದೀರಿ. ಕೋಳಿ ಕುರಿ ನಾವು ಸಾಕ್ತಿವಿ, ಅಲ್ಲಿ ಇಲ್ಲಿ ಹೊಲಸು ಮಾಡಿದ್ದಾರೆ, ಸ್ವಲ್ಪ ಶುದ್ಧ ಮಾಡ್ಲಿ. ಬೇಡ, ನಾವು ಹೋಗಿದ್ಮೇಲೆ ತೊಳ್ಕಂತ್ರ ಪ್ರಶ್ನೆ. ಇಲ್ಲಿವರೆಗೆ ನೀವು ಬಂದಿದ್ದೀರಿ, ಕಾರಣ ಉಂಟು. ಏನ್ ಭಟ್ರೆ? ಊರಿನವರು 10 ಸಮಸ್ಯೆಲ್ಲ ಸೇರಿ ಈಶ್ವರನಿಗೆ ಒಂದು ಕಂಠಿ ಹಾರವನ್ನು ಮಾಡಿಸಾಗಿತ್ತಲ್ಲ. ಹೌದು. ಆ ಹಾರ ಇಲ್ಲ ಇಲ್ಲ. ಹೌದೌದು. ಏನ್ ಹೇಳ್ತಾ ಇದ್ದೀರಿ? ಈಗ ಇಲ್ಲಿ ಬಂದು ಹಾರ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸಂಪೂರ್ಣ ಹೊಣೆಗಾರಿಕೆ ನಿಮ್ದು ಅಂತ ನಿಮ್ ತಾವ ಹೇಳಿದ್ದಲ್ಲ. ನಾವು ನೋಡ್ಕೊಳ್ತೇವೆ ಅಂತ ನೀವೇ ಎದೆ ತಟ್ಟು ಹೇಳಿದ್ದೀರಿ. ಈಗ ಹಾರ ಇಲ್ಲ ಅಂತೀರಿ. ನೋಡಿ, ನಮ್ಮೂರ್ ದೇವಸ್ಥಾನಕ್ಕೆ ಸತ್ಯ ಹೇಳ್ಬೇಕಿದ್ರು ಇವತ್ತಿನವರೆಗೂ ಬೀಗ ಹಾಕಿದ್ದಿಲ್ಲ. ಯಾಕೆಂದ್ರೆ ದೇವರ ಮೇಲೆ ಭಯಭಕ್ತಿ ಇದ್ದವ್ರು ಇರುವುದು, ಇಲ್ಲ ಕಲ್ಕ ಹಾಕಲಿಲ್ಲ. ಆದ್ರಿಂದ ಬೀಗ ಹಾಕುವ ಪರಿಸ್ಥಿತಿ ಬರ್ಲಿಲ್ಲ. ಆದ್ರೆ ಇವತ್ತು ಎಂತ ಇದ್ದಪ್ಪ, ಹೀಗಾಯ್ತು ಕಾರಣ ಉಂಟು. ಇದೆಲ್ಲ ಬೇಡ ಕೊಟ್ಬಿಡು ಅಪ್ಪ. ಏನು ಭಟ್ರೆ, ಅವ್ರು ಕೊಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ, ಹಾರ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ವಿಷಯ ಹೇಳ್ಬಿಡಿ, ವಿಷಯ ಹೇಳ್ಬಿಡಿ, ಪ್ರಕರಣ ಮುಗಿಸ್ಬಿಡು. ಅದೇ ಹೇಳ್ಬಿಡು ಅಂತ ಹೇಳುತ್ತೆ. ಅದು ಕೆಲವು ದಿವಸದಿಂದ ಒಂದು ಪ್ರಕರಣ ಆಗ್ತಾ ಉಂಟು. ಏನಾಯ್ತು? ದೇವಸ್ಥಾನಕ್ಕೆ ಒಬ್ಬ ಬೇಡ ಬಂದು ಕುತ್ಕೊಳ್ತಾ ಇದ್ದಾನೆ. ನಾನು ಎಷ್ಟೇ ಜೋರು ಮಾಡು ನನಗೆ ತಿರುಗಿ ಜೋರು ಮಾಡ್ತಾ ಇದ್ದೇನೆ. ಗರ್ಭಗುಡಿಗೆ ಹೋಗಿ ಅವನೇ ಪೂಜೆ ಮಾಡ್ತಾ ಇದ್ದಾನೆ. ಓಡಿಸ್ಬೇಕು. ಅದ್ರ ಓಡಿಸ್ಲಿಕ್ಕೆ ಹೋದ್ರೆ ನನಗೆ ಹೊಡಿಲಿಕ್ಕೆ ಬಂದ. ಎಂತದ್ದು ಈಗ ಗೌಡ್ರದ್ದು ಬಿಗು ಉಂಟು. ನಾವು ಹೆದರ್ಸು ಪರಿಸ್ಥಿತಿ ಇಲ್ಲ. ನಿಮ್ಮ ಮಾತು ಕೇಳುವುದಿಲ್ಲ. ಈ ಗೌದ್ ಬಿಡ ನಮ್ ಚಂದ್ರಸ್ ಗೌಡ್ನೇ ಕೇಳುವುದಿಲ್ಲ. ಮತ್ತೆ ಈ ಗೌದ್ ಕೇಳ್ತಾನ, ನಿಮ್ಮನ್ನೇ ಹೆದರ್ಸ್ತಾ. ಅಯ್ಯಪ್ಪ, ಎಲ್ಲ ಮೈ ಮೇಲೆ ಬರುವುದೇ. ಹಾಗಿದ್ರೆ ನಾನಿದ್ದೇನೆ, ನೀವು ಭಯ ಪಡಬೇಕಾದ್ರೆ.
ಮಾಣಿ ಭಟ್ರೆ ಶಿರಸ್ತ್ರಾಣ ಇದು. ಮಾಣಿ ಭಟ್ರೆ ಅಲ್ಲದೆ ಹೋದ್ರೆ ಪೂಜೆ ಮಾಡುವುದಕ್ಕೆ ಮುಂದಾಗ್ತಿ ಅಂತ ಆದ್ರೆ ಪಟ್ಟಿದ್ದು ಏನು ಪ್ರಯೋಜನ ಅಂತ ಬೇಡವಾ? ಅಲ್ಲ ಅಯ್ಯೋ, ಗೌಡ್ರಿ, ಏನ್ ಮಾಡಿ ಭಟ್ರೆ ಅಷ್ಟು ಹೊತ್ತಿಗೆ ನೀವು ಹೇಳ್ತಾ ಇದ್ದೀರಿ. ನನಗೆ ಬಂದ ಆವೇಶದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಪ್ಪ ಹೊತ್ತಿಗೆ ನೋಡುವುದಕ್ಕೆ ಎಷ್ಟು ಉದ್ದ ಇದ್ದಾರೆ. ಬಹಳ ಹಾರಾಟ. ಮಾಣಿ ಭಟ್ರೆ ಮಾಣಿ ಭಟ್ರೆ ಮಾಣಿ ಭಟ್ರೆ ಎಲ್ಲೋ ಹೋಯ್ತದೆ, ಎಲ್ಲ ಹೋಯ್ತಾನೆ. ಮತ್ತೆ ಒಪ್ಪಿ ಸಿಗ್ತಾನೆ. ಅಲ್ಲದೆ ಹೋದ್ರೆ ನೀನ್ ಯಾರು? ನೀನ್ ಎಷ್ಟು? ಮಾಣಿ ಭಟ್ರೆ ಓ, ತಂದೆ 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 ಗೌಡ್ರಿ, ತಂದೆ ಸಾರಿ ಗೌಡನ್ನ ತೆಗ್ದ್ರಾ? ಇಲ್ಲ, ಗೌಡ್ರು ಹೋಗುದಿಲ್ಲಪ್ಪ. ಹೌದಾ, ಗೌಡ್ತಿನ ಅಲ್ಲದೆ ಹೋದ್ರೆ ನೀನ್ ಏನು ಮಾಡ್ತಾ ಇದ್ದೆ? ಯಾಕೆ ಹೀಗೆ ಮಾಡಿದೆ? ಹಾರ ಎಲ್ಲಿಟ್ಟಿದೆ ಹೇಳು ಮಾಣಿ ಭಟ್ರೆ. ಅಧಿಕಾರಿಗಳೇ, ಅಧಿಕಾರಿಗಳೇ ನಿಮ್ಮ ಪಾದ ಸೇವಕನು ಅಧಿಕ ಮಾಡಿ ಇದೆಲ್ಲ ಸತ್ಯ ಹೇಳುವೆನು. ಅಧಿಕ ದೈವಗಳಲ್ಲಿ ಶಿವನೇ ಒಂದು ತಾನು ಅಧಿಕ ಪಾಪ ಪರಿಹರ ಗೈವ ಅವನು. ಯಾಕೆ ಹೀಗೆ ಮಾಡಿದೆ ಹೇಳು. ಇಲ್ಲಿ ಅಧಿಕಾರಿಗಳು ನೀವು. ಹಾ, ನಿಮ್ಮ ಮಾತನ್ನು ಯಾವ ಕಾಲಕ್ಕೂ ಯಾರೂ ಮೀರುವ ಹಾಗಿಲ್ಲ. ಮೀರಬಾರದು. ಆದ್ರೆ ನಾನೇನ್ ಮಾಡಿದೆ ಅಂತ ಹೇಳುದು ನೀವು ಆಕ್ಷೇಪ ಯಾಕೆ? ಹಾರ ಕದ್ದಿದ್ದೀಯ. ಹಾರದ ಅಗತ್ಯತೆ ನನಗುಂಟ. ಹಾ. ನಮ್ಮ ಗುರುಗಳೇ ಹೇಳಿದ್ದಾರೆ, ಭಕ್ತಿ ಶ್ರದ್ಧೆಯಿಂದ ದೇವರನ್ನ ಪೂಜಿಸಿದ್ರೆ ಖಂಡಿತವಾಗಿ ಅವ ಒಲಿತಾನೆ ಎನ್ನುವ ಹಾಗೆ. ಹಾಗಾಗಿ ಆ ದೇವರನ್ನ ಪೂಜಿಸುವುದಕ್ಕಾಗಿ ಅರ್ಚಿಸುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಬಿಟ್ರೆ ನಿಮ್ಮ ಗುರುಗಳು ಹೇಳಿದ್ದು. ಗುರುಗಳ ಆಣೆಯಾಗಿಯೂ ಹಾರವನ್ನ ಕದ್ದವನ ಯಾರಿರ್ಬೋದು ಹಾಗೂ ಅವನ ಗುರುಗಳು ಯಾರಿರ್ಬೋದು. ಯಾರು ಈ ಗುರು ಎಲ್ಲ ಹುಡ್ಕೊಂಡು ಹೋಗೋದು ಈಗ. ಅಲ್ಲದೆ ಹೋದ್ರೆ ಅದನ್ನು ಹೇಳಿಕೊಟ್ಟವ್ರು ಯಾರು ಇವನಿಗೆ? ನೋಡು, ಇವನಿಗೆ ಶಿಕ್ಷೆ ಆಗಲಿ, ಆಮೇಲೆ ಗುರುವಿಗೆ ನಿಮ್ಮ ಪಾದ ಸೇವಕನಾದಂತಹ ನಾನು ಕಳ್ಳತನ ಮಾಡಿ ಬದುಕಬೇಕಾದಂತಹ ಪ್ರಮೇಯ ಏನೂ ಇಲ್ಲ ಸ್ವಾಮಿ. ನಿನ್ನ ಮಾತಿನ ಮೇಲೆ ನಂಬಿಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತಾದ್ರೂ ಕಳ್ಳತ ಕದ್ದಿದ್ದೇನೆ ಅಂತ ಹೇಳ್ತಾನವ. ನ್ಯಾಯವಾದ ಮಾತಾಡ್ರಿ ಅಪ್ಪ. ಕದ್ದವ ತಾನೇ ಕದ್ದಿದ್ದು ಅಂದ್ರೆ ಇಲ್ಲಿ ಬರ್ಬೇಕಾ? ಹೇಳುದಿಲ್ಲ ಅವ, ಹೇಳುದಿಲ್ಲ. ಕದ್ದ ವಸ್ತು ನನ್ನಲ್ಲಿ ಉಂಟೆ ಹೇಳಿ. ಆ ಬೆಣ್ಣೆ ಕರಗಬೇಕ, ಬಿಸಿ ತಾಗ್ಬೇಕು. ಆಗ್ಬೇಕು. ಇಲ್ಲ ಗೊತ್ತಾಯ್ತಾನೆ. ನಾನು ಯಾವ ತಪ್ಪು ಅವ ನಾಟಕ ಮಾಡ್ತಾ ಇದ್ದ. ಕೊಟ್ಟಿ ಪಾಲ್ಸಿ ಯಾರಲ್ಲಿ ಕಟ್ಟಿ ಇವನನ್ನ ಮುಳ್ಳಿನ ಮರಕ್ಕೆ ಕಟ್ಟಿ ಚಡಿ ಅಂತ ಹಾಕಿ ಹಾರ ಕೊಡುವಲ್ಲಿ ಹೊರಗೆ ಬಿಡಬೇಡಿ. ಏನ್ ಮಾಡಿ ಭಟ್ರೆ ಅವ ಬಾಯಿ ಬಿಡಿಸ್ಬೇಕು ಅವನನ್ನ. ಏನು ಗೌಡ್ರೆ ಬರಿಯ ಹುಡುಕಾಟ ಏನು ಗೌಡರೆ ಬರಿಯ ಹುಡುಕಾಟ ಇದೇನು ಗೌಡರೆ ಬರಿಯ ಹುಡುಕಾಟ ನೀವು ಮಾಡುವ ಕಾರ್ಯವೇ ಮಾನವಿಲ್ಲವಿದೇನು ಮಿಕಲಾಟ ನೀವು ಮಾಡುವ ಕಾರ್ಯವೇ ಮಾನವಿಲ್ಲವಿದೇನು ಮಿಕಲಾಟ ಏನು ಗೌಡ್ರೆ ಬರಿಯ ಹುಡುಗಾಟ ಗೌಡ್ರೆ ಮಾಣಿ ಭಟ್ರೆ ನೀವು ಮಾಡಿದ್ದು ಅಂತ ಹೇಳಿದ್ರೆ ಬರೀ ಮಕ್ಕಳು ಮಾಡುವ ಕೆಲಸ. ಏನ್ ಹೇಳ್ತಾ ಇದ್ದೀರಿ ಮಾಣಿ ಭಟ್ರೆ? ಹಾಗಲ್ಲ ಗೌಡ್ರೆ, ಈ ವಯಸ್ಸಿ ಅಲ್ಲಪ್ಪ, ಈ ಸಣ್ಣ ಮಕ್ಕಳು ಹುಡುಗರು ಮಾಡುವ ಕೆಲಸ ದೊಡ್ಡವರು ಮಾಡಿದ್ರೆ ಏನ್ ಹೇಳ್ಬೇಕು? ಮಕ್ಕಳು ಮಾಡುವ ಕೆಲಸ ಅಂತ ಹೇಳು. ನೀವು ಮಾಡಿದ್ದ ಹಾಗಾಯ್ತು ಗೌಡ್ರೆ. ಈಗ ಹಾಗೆ ಮಾಡಿದ್ದ ನಾನು. ಹಾಗೆ ಆಯ್ತು. ಹೇಗೋ ಯಾಕೆ ಗೊತ್ತು ಅಂತ, ನೀವೀಗ ಏನ್ ಮಾಡಿದ್ರಿ ಕೇಳಿದ್ರೆ ಅವನನ್ನ ತಕೊಂಡು ಕಟ್ಟಾಕಿ ಅವನಿಗೆ ಸರಿಯಾಗಿ ಹೊರಿಬೇಕು ಅಂದ್ರೆ ಆಗ ಬಾಯಿ ಬಿಡ್ತಾನವ. ಕದ್ದದ್ದನ್ನು ಕೊಟ್ರೆ ಕೊಡ್ತಾನವ. ಕದ್ದವ ಅವ ಅಲ್ಲ ಸ್ವಾಮಿ, ಕದ್ದವ ಅವ ಅಲ್ಲ. ಮತ್ತೆ ಯಾರು? ಸರ್ವ ಕದ್ದವ ದಿನ್ನ ನೆಂದೆನು ಸರವ ಕತ್ತವ ತಿನ್ನನೆಂದೆನುತ ಶಿಕ್ಷಿಸುವಿರೇ ನೀವು ಅವನ ಚರಣವ ನಂಬಿದವನಾದ
ಇದ್ದೀರಿ ನೀವು? ಅವನಿಗೆ ಹೊಡಿಬಾರ್ದು. ಯಾಕೆ ಹೇಳ್ದೆ ಗೊತ್ತುಂಟ? ಯಾಕೋ? ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹುಟ್ಟಿನಿಂದ ನಾವು ಬ್ರಾಹ್ಮಣರು. ಹೌದು. ಬ್ರಾಹ್ಮಣರಾದಂತ ನಮ್ಮಲ್ಲಿಂದ ಹೋದಂತ ಭಕ್ತಿ ಆ ಪರದೇಶಿಯಲ್ಲುಂಟು. ಅವನು ಬೇಡ್ರವ ಇರಬಹುದು, ನಿಮಗೆ ಸಹಜವಾಗಿ ಅವನು ನೋಡಿದ್ರು ಗೊತ್ತಾಗುದಿಲ್ವಾ? ಅವ ಸಾರಿ ಹೇಳ್ದೆ, ನಾನು ತಪ್ಪು ಮಾಡ್ಲಿಲ್ಲ ಅಧಿಕಾರಿಗಳೇ ಅಂತ ಹೇಳ್ದವ. ಮೈ ಮೇಲಿದ್ದಂಥದ್ದು ನೋಡಿ ಸ್ವಾಮಿ. ಹೌದು. ಅವನದೇನೋ ಒಂದು ಚರ್ಮ ಗಿರ್ಮ ಬಿಟ್ಟರೆ ಮತ್ತೇನಿಲ್ಲ. ಅವನ ಬಂಗಾರದ ತುಣುಕು ಅವನಲ್ಲಿಲ್ಲ. ಇಲ್ಲ ಅಂತ ಹೇಳಿದ. ಬಂಗಾರ ನೀವು ಅವನ ಮುಂದೆ ರಾಶಿ ಹಾಕಿದ್ರು ಕಣ್ಣೆತ್ತು ನೋಡುವ ಅವಲ್ಲ. ಆದ್ರೆ ಕಟ್ಟಿ ಹಾರ ಇಲ್ವಲ್ಲ ಮಾಣಿ ಭಟ್ರೆ? ಅದು ಸತ್ಯ ಗೌಡ್ರೆ, ಹಾರ ಇಲ್ಲ. ಈ ಮಕ್ಕಳು ಅದೇ ಮಾತಾಡ್ತಿದ್ದೀವಿ ಈಗ. ಪಾಪ ಒಳ್ಳೆ ಮಕ್ಕಳು ಅವರು. ಅದೊಂದು ಈ ಬದಿ ಅವರೆಲ್ಲ ಸಂಸ್ಕಾರ ಇದ್ದವರು. ನಾನು ಅದ್ರ ಬಗ್ಗೆ ಅವ್ರು ಏನು ಮಾತಾಡ್ತಾ ಇದ್ರು? ಏನ್ ನಮ್ಮ ದೇವಸ್ಥಾನದ ಹಾರ ಹೋಯ್ತು ಅನ್ನೋದು ಮಾಡ ಅದೇ ವಿಷಯ ಮಾತಾಡೋದು. ಮತ್ತೆ ಬೇರೆ ಮನೆ ಬದಿ ವಿಷಯ ಮಾತಾಡೋ ಮಕ್ಕಳಲ್ಲ ಅವರು. ದೇವಸ್ಥಾನದ ಬಗ್ಗೆಷ್ಟು ಒಳ್ಳೆ ಭಾವನೆ ಉಂಟು ಅವರು. ಇರ್ಬೇಕೆಲ್ಲ. ನಮ್ಮಲ್ಲಿದ್ದ ಪ್ರತಿಯೊಬ್ಬರು ಭಾವನಾತ್ಮಕವಾಗಿದ್ದವರಾದ್ರಿಂದ ದೇವರ ಪ್ರಸಾದ ಉಂಟಲ್ಲ, ಅದನ್ನು ಮುಟ್ಟಬೇಕಿದ್ರು ವಿಚಾರ ಮಾಡ್ತರು. ಹೌದು. ಬಂಗಾರ ಬಿಡಿ ಹಾಗಿದ್ದರೆ ಇಂಥ ಕೆಲಸ ಆಗುದು ಯಾರಿಂದ ಗೌಡ್ರೆ? ಹಾಗಾದ್ರೆ ಅವನ ಪ್ರಪಂಚದಲ್ಲಿ ಮುಗ್ಧರಿಂದ ಏನು ಕಲಿದೆ ಹೋದವರಿಂದೆಲ್ಲ ಇಂಥದ್ದು ಆಗುದಿಲ್ಲ ಗೌಡ್ರೆ. ಎಲ್ಲ ತಿಳಿದವರೇ ಈ ಕಾರ್ಯ ಮಾಡುದು. ಕಲ್ತವ್ರೇ ಮನೆ ಹಾಳು ಮಾಡುವ ಕೆಲಸ ಮಾಡುವುದೇ ಬಿಟ್ಟರೆ ಬೇರೆಯವರು ಮಾಡುವುದಿಲ್ಲ. ಈಗ ನಿಮ್ಮ ಹತ್ರ ಒಂದು ಮಾತು ಕೇಳ್ತೆ. ಏನ್ ಹೇಳು? ಅವನ್ನೇ ಅಂತ ಲೆಕ್ಕ ಹಾಕಿ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೀರಿ. ಕೊಟ್ಟಾಗ ಬಾಯಿ ಬಿಡ್ತಾನೆ ಅವ. ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ. ಹೇಳಿದ್ದೇನೆ. ಅವನಿಗೆ ಬಾಸುಂಡೆ ಬಂದಿದೆ, ಚರ್ಮ ಸುಲ್ದಿದೆ, ರಕ್ತ ಹರಿದಿದೆ, ಆದ್ರೂ ಬಾಯಿ ಬಿಡ್ಲಿಲ್ವಂತವ. ಪ್ರಾಣ ಬಿಟ್ಟರು ಅವನು ಹೇಳುವುದು ಒಂದೇ, ಅವನು ನೀವು ಪ್ರಾಣವೇ ತೆಗೀರಿ. ಅವ ತೆಗೆಯಲಿಲ್ಲ ಹೇಳುವುದು ಒಂದು ಬಿಟ್ಟರೆ ಒಂದೇ ಶಬ್ದ ಬಳಸ್ತಾ ಇದ್ದಾನ. ಯಾಕೆ? ವಾಸ್ತವ ಅದು ಸತ್ಯ. ಅವ ತೆಗೆಯಲಿಲ್ಲ, ನೀವು ಅವನು ಕೊಚ್ಚಿದ್ರು ಕೊಂದ್ರು ಅವನ ಬಾಯಿಲ್ ಬದುದು ಅದು ಒಂದೇ ಮಾತು. ನಾನ್ ತೆಗಿಲಿಲ್ಲ. ಹೊಡೆದವರೇ ಹೊಡೆದು ಬೇಸರ ಬರಬೇಕೆ ಬಿಟ್ಟರೆ ಅವನ ಬಾಯಿಲ್ ಮತ್ತೊಂದು ಬರಲಿಕ್ಕಿಲ್ಲ. ಯಾಕೆ? ಅವನ ಪಾಪ ಹೊರಗಿದ್ದ ಕಲ್ಲಿಗಷ್ಟೇ ಪೂಜೆ ಮಾಡುವವಲ್ಲ, ಅದನ್ನು ಒಳಗಿಟ್ಟುಕೊಂಡು ಪೂಜೆ ಮಾಡುವವ. ಇದೆಲ್ಲ ಯಾರ್ದು ಕೇಳಿದ್ರಿ? ಹೊರಗಿನ ಕಲ್ಲು ಪೂಜೆ ಮಾಡಿ ನಾ ಪರಮೇಶ್ವರನ್ಕಿಂತ ಕಡಿಮೆ ಅಂತದ್ದು ಕೇಳುವವರು ಮಾಡು ವ್ಯವಹಾರ. ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ. ಈಗ ಕದ್ದವ್ರು ಯಾರು ಅಂತ ಗೊತ್ತಾದ ಏನ್ ಮಾತ್ರಿ? ಅವ್ರಿಗೆ ಮಾಡುದ ಅವ್ರನ್ನ ತಲೆ ಬೋಳಿಸಿ ಸೆಗಣಿ ಕಟ್ಟಿ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತೇನೆ. ಅವ ಪಾಪಿ ನನ್ನ ಕೈಗೆ ಸಿಗಬೇಕು, ಯಾರು ಅಂತ ಗೊತ್ತಾಗಬೇಕು. ಗೌಡ್ರೆ ನಂಗೆ ಗೊತ್ತಿಲ್ಲ ಯಾರು ಅಂತ, ನಂಗೂ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲಪ್ಪ, ನಂಗೆ ಮಾಣಿ ಭಟ್ರೆ ಸುಮ್ಮನೆ ಇಲ್ಲಿ ಬನ್ನಿ. ನಮ್ಮ ಸಂಗೀತ ಇಲ್ಲಿ ಬನ್ನಿ. ಹಾಗೆ ನಾನು ಮಾಡ್ತೇನೆ ಅಂತ ಭಾವಿಸಿದ್ರ? ಕದ್ದವ ಇಂಥವ ಅಂತ ಗೊತ್ತಾದ್ರೆ ಅವನನ್ನು ಕರ್ಕೊಂಡು ಬಂದು ಒಂದು ಸನ್ಮಾನ ಮಾಡ್ತೇನೆ. ಹೌದಾ? ಅಂದ್ರೆ ಇನ್ನು ಮುಂದೆ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿ ನೋಡಿ. ನಿಜವಾಗ ಅದೊಂದು ಬುದ್ಧಿವಂತಿಗೆ. ಈ ತಪ್ಪು ಮಾಡಿದವ್ರನ್ನು ಉಂಟಲ್ಲ ಅವ್ರನ್ನು ಗೌರವಿಸಿ ಅವ್ರಿಗೆ ಹೊಡೆದು ಶಿಕ್ಷೆ ಕೊಟ್ಟು ಒಳಗಾಕುವುದರಿಂದ ಯಾವ ಪ್ರಯೋಜನ ಇಲ್ಲ. ಅವ್ರ ಬದಲಾವಣೆ ಮತ್ತು ಹಠ ಬರ್ತದೆ. ಹೇಗೂ ಮರ್ಯಾದೆ ಹೋಯ್ತು, ಮತ್ತೊಂದು ಯಾವ್ದು ಕದ್ರೆ ಏನು ಹಿಂಗ್ ಬರ್ತದೆ. ಇದು ನಿಮ್ದು ಗೌಡರ ಬುದ್ಧಿವಂತಿಕೆ. ಇದು ಕದ್ದವನಿಗೆ ಸನ್ಮಾನ ಮಾಡಿ ನೋಡಪ್ಪ ನೀವು ಅದದ್ದಾಯ್ತು ಇನ್ನಿಂತ ಅಂದ್ರೆ ಅವನ್ ಮತ್ತೆ ಜೀವಮಾನದಾಗ ಅಂತ ಆ ಕೆಲಸ ಮಾಡೋದ್ರೆ ಸಂಪೂರ್ಣ ಬದಲಾಗತ್ತ. ನಾವು ಕದ್ದವ್ರು ಯಾರು ಅಂತ ಹೇಳ್ತೆ ಗೌಡ್ರ, ಇಲ್ಲಿ ಬನ್ನಿ. ಯಾರು ಮಾಡಿಬಿಟ್ರೆ ಅದ್ಯಾಕೆ ಹಾಗೆ ನೋಡು? ನಮ್ಮ ಅಪ್ಪಯ್ಯ. ಏನಲ್ಲ ಹೇಳಬೇಡಿ. ಎಷ್ಟೋ ವರ್ಷದಿಂದ ಅಲ್ಲಿ ಪೂಜೆ ಮಾಡ್ಕೊಂಡಿದ್ದವರು ಅವರು, ಪ್ರಾಮಾಣಿಕ ಭಟ್ರು ಅವರು. ಅವ್ರ ಮೇಲೆ ನನಗೆ ಅಪಾರವಾದ ಗೌರವ, ಅಪಾರವಾದ ಪ್ರೀತಿ, ನಮ್ಮವರು ಎಲ್ಲ ಉಂಟು. ಗೌಡ್ರೆ ನಿಮ್ ತಪ್ಪಲ್ಲ, ಈ ಜನರ ಭಾವನೆನೇ ಹಾಗೆ. ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಸಲ ಹೆಸರು ಬಂತು ಅಂತ ಆದ್ರೆ ಈ ಜನ ಪೂರ್ತಿ ಅವನೊಂದು ಹೌದು ಅಂತವ್ರಲ್ಲ ಅಂತ ಹೇಳುದು. ಇದು ಪ್ರಪಂಚ ಎಂತ ಮಾಡ್ಲಿಕ್ಕೂ ಇಲ್ಲ. ಅಪ್ಪನ ಕುರಿತಾಗಿ ಮಗನೇ ಆರೋಪಿ ಅಂತ ಹೇಳುದೇನ? ಅದೇ ಅಪ್ಪನಿಗೆ ಹುಟ್ಟಿದವ ನಾನು. ನಿಜವಾಗಿ ಈಗ ಹೇಳ್ತೆ ಕೇಳಿ. ಯಾಕೆ ನಾನು ಒಬ್ಬ ಬ್ರಾಹ್ಮಣನಾಗಿ ಮಾತಾಡ್ತಿದ್ದೆ ಅಂದ್ರೆ ಹೇಳಿ ಭಟ್ರೆ, ಅದೇ ಅಪ್ಪನಿಗೆ ಹುಟ್ಟಿದವ ಆದ್ರಿಂದ ನಾ ಹೇಳ್ತಾ ಇದ್ದೆ. ನೋಡಿ, ಹಾಗಿದ್ರೆ ನಮ್ಮ ಅಪ್ಪಯ್ಯ ಕದ್ದುದು ಅನ್ನಲ್ಲ,
ಅಪ್ಪೈ ತಕೊಂಡೋಗಿ ಎಂತ ಮದ್ದು ಗೊತ್ತುಂಟ? ಅಮ್ಮನ ಕೊರಳಿಗೆ ಹಾಕಿರ್ಬೇಕು. ಜೀವಮಾನದಲ್ಲಿ ಆ ಕೆಲಸ ಮಾಡ್ದವ್ದು ಅಲ್ಲ ಅವ್ರು. ಅಮ್ಮನ್ ಕೊಟ್ಟದ್ದು ಎಂಥದ್ದು ಇಲ್ಲ. ನಮ್ಮ ಅಪ್ಪಯ್ಯ ಎಲ್ಲೋ ನಿಮ್ಗೆ ಗೊತ್ತುಂಟ? ಎಲ್ಲೋ ಹೋಗ್ತಾರೆ. ಗೌದ್ರಿ ನಮ್ಮ ಅಪ್ಪಯ್ಯ ನೀವು ಏನು ಹೇಳಿದ್ರಿ ಅಂತ ಗೊತ್ತಾಗಲಿಲ್ಲ. ನಮ್ಮಪ್ಪ ಎಲ್ಲೋಯ್ತದ ಅಂತ ನಿಮ್ಗೆ ಗೊತ್ತಿಲ್ಲ? ಇನ್ನೂ ಗೊತ್ತಿಲ್ಲ. ಯಾರಿಲ್ಲಲ್ಲ ಇಲ್ಲಿ ಬನ್ನಿ. ನಮ್ಮ ಅಪ್ಪಯ್ಯ ಓ ಮಾಣಿ ಭಟ್ರೆ, ಮತ್ತೆ ನನಗ ಸ್ನಾನ ಮಾಡೋದು ಬೇಡ, ಅಭಿಷೇಕ. ನಿಮಗೆ ಅಂತ ಗೊತ್ತೇ ಹುಲಿಗೊಂದು ಹುಂಡೆ ಹೆಚ್ಚ ಅಂದ್ರೆ ಅದೆಲ್ಲ ಇರುವುದು ಅಂತ ಹೇಳುದು. ನಿಮ್ಗೆ ಅದೆಲ್ಲ ಹೊಲಸೆಲ್ಲ ಲೆಕ್ಕಕ್ಕ ಯಾವಾಗೂ ಕೋಳಿ ಮತ್ತೆ ಅದ್ರದ್ದು ಮಧ್ಯದಲ್ಲಿ ಬ್ರಾಹ್ಮಣರ ಬಾಯಿಂದ ಬಂದದ್ದು. ಒಂದು ರೀತಿ ನಿಮ್ದು ಉಂಟಲ್ಲ, ಶುದ್ಧ ಆಯ್ತು ಹೇಳಿದ್ರೆ ಅದು ಪವಿತ್ರ, ಶುದ್ಧ ಆಯ್ತು ಅಂತ ಭಾವಿಸಿಕೊಳ್ತೇನೆ. ಹಾಗಂತ ಅಸ್ಥಿ ತಂದು ನಮ್ಮ ಬಾಯಿಗೆ ಹಾಕ್ಬೇಡಿ. ಪವಿತ್ರ ಪುಣ್ಯಕ್ಷೇತ್ರ ತೀರ್ಥ ಎನ್ನುವುದಾಗಿ. ನಮ್ಮ ಅಪ್ಪ ಎಲ್ಲೋ ಗೊತ್ತುಂಟ? ತೂಲೆ ಮನೆ ಹೋಗ್ತಾರೆ, ತೂಲೆ ಮನೆಗೆ ಇಲ್ಲಿ ಬನ್ನಿ. ಅದು ನಿಮ್ಗೆ ಪೂರ್ತಿ ಕಂಗಾಲಾಗಿದ್ದೀರಿ ನೀವು. ಅಪ್ಪ ಎಲ್ಲಿ ಹೋಗ್ತದೆ ನಿಮ್ಗೆ ಗೊತ್ತಿಲ್ಲಲ್ಲ? ಇಲ್ಲ ಗೌಡ್ರೆ, ಅಪ್ಪ ನೀವು ಒಬ್ಬಳು ಇಟ್ಕೊಂಡಿದ್ರಲ್ಲ, ಎಂತ ಮಾಡಿ ಭಟ್ರೆ ಏನ್ ಹೇಳ್ತೀರಿ ನೀವು? ಅದೇ ಅದೆಲ್ಲ ಇಲ್ಲಿ ಹೇಳುವುದಾ? ಅಲ್ಲ, ತಿಪ್ಪುದು ಸುಂದರಿ. ಹಾ, ತ್ರಿಪುರ ಸುಂದರಿ ದೇವಸ್ಥಾನದ ಕೆಲ್ಸಕ್ಕೆ ಬೇಕು ಅಂತ ಇಟ್ಕೊಂಡಿದ್ದೀರಿ. ಮಗಳು ಮಗಳು ಆ ತಾಯಿ ಅವಳ ಮಗಳು ದಾನಿ ಇದ್ದಲ್ಲಿ ಹೋಗ್ತಾರೆ ನಮ್ಮ ಅಪ್ಪಯ್ಯ. ಅಪ್ಪಯ್ಯ ಕೊಟ್ಟದ್ದು ಅಲ್ಲೇ. ನಿಮ್ಗೆ ಅನುಮಾನ ಉಂಟಾ? ನಾನು ತೋರಿಸಿ ಕೊಟ್ಟೆ. ಬನ್ನಿ. ಎಲ್ಲಿ ರೇಖೆ ನಾವು ಒರೆಸಿ ಹೋಗಿದ್ಯಲ್ಲ. ರೇಖೆ ಒರೆಸದೆ ಅಷ್ಟು ಕೆಲಸ ಮಾಡೋಲ್ಲ ಅವಳು. ನೋಡ್ತೇನೆ ಹೇಳಿಲ್ವಾ? ಈಗ ಅವಳ ಕೆಲಸ ಅಭಯ. ಈಗ ನಿಂತ ಇಲ್ಲಿ ಗೌಡರು ಬಂದಿಲ್ಲ. ಅವ್ರು ಬಂದ್ಮೇಲೆ ಮತ್ತೆ ಆ ಕೆಲಸ ಇಲ್ಲ. ಮುಗಿಸ್ಬಿಡ್ತೇನೆ. ಅಲ್ಲ ಮುಗಿ, ನೀವು ಸುಮ್ಮನೆ ನಾವು ನಿಂತು ನೀವು ಮುಗಿಸಿ ಬಿಡುವವ್ರೆ. ನಮ್ಮ ಗೌಡ್ರು ಅಲ್ಲಿ ಹೇಳ್ತಾರೆ, ಏನು ಉತ್ತರ ಕೊಡ್ಬೇಕು. ಏನ್ ಭಟ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಅವ್ರು ಕೇಳುವ ಮತ್ತೇನಲ್ಲ, ಈ ಸೂಲೆ ಮನೆಯಲ್ಲಿ ಶಾಸ್ತ್ರಿಗಳಿಗೆ ಏನ್ ಕೆಲಸ? ಅವಳಮ್ಮ ಅವಳದೇನೋ ದೋಷ ಉಂಟು, ಬಂದು ನೋಡಿ ಹೇಳಿ ಅಂತ ಹೇಳಿದ್ಲ. ಆ ಕಾಲದಿಂದಲೇ ಶುರುವಾಗಿದೆ. ಹೌದೌದು, ಅಮ್ಮಲ್ಲೇ ಬಂದಿದ್ಲು. ಪಾಪ ಮಗಳ ಕತೆ ಏನು ನೋಡಿ ಅಂತ ಹೇಳಿದ್ಲು. ಅವಳು ಜಾತಕ ತಗೊಂಡು ನೋಡ್ಬೇಕು ಅಂದ್ರ. ಹೌದೌದು, ಬಂದು ನೋಡಿದ್ರ. ಹೌದು. ಏನಪ್ಪಯ್ಯ? ಸಂಧಿ ದೋಷ ಉಂಟು ಜಾತಕದಲ್ಲಿ. ಅಭಯ, ಸಂಧಿಗೊಂದು ಸಮಾರಾಧನೆ ಮಾಡಿದ್ರ ಆಗ್ಲಿಲ್ಲ. ಇಂತಿಂತದ್ ಬೇಕು ವ್ಯವಸ್ಥೆ ಆದ್ರೆ ಆಗ್ತದೆ ಹೇಳಿದ್ದೆ. ಎಲ್ಲ ಪಟ್ಟಿ ಕೊಡ್ತೀವಿ, ಹಕ್ಕು ಕೊಡ್ತಾ ಇದ್ದೆಲ್ಲ. ಅಷ್ಟೊತ್ತಿಗೆ ನಾವು ಬಂದ್ರೆ ಏನು ಅಲ್ಲ ಅಲ್ಲ ಈಗ ಅದೇ ನಮ್ ಗೌದೇನೆ ಹೇಳ್ತದ. ಮಾನಿ ಸುದ್ದಿ ಬೇಡ ಅಪ್ಪ. ಭಟ್ರೆ, ಹಾರ ಎಲ್ಲರೂ ಬೇಕು ಎನ್ನುವ ಉದ್ದೇಶ ಹೊತ್ತ ಹಾರ ನಾವು ಮಾಡಿಸ. ಹೌದು, ಸತ್ಯ ಹೇಳಿದ್ರು. ಒಪ್ಕೊಂಡಲ್ಲ, ಮತ್ತೆ ಒಪ್ಕೊಂಡಲ್ಲ. ಈಗ ಗೊತ್ತಾಯ್ತು ನಮಗೆ ಹಾರ ಎಲ್ಲಿ ಹೋಗಿದೆ ಎನ್ನುವುದಾಗಿ. ಒಪ್ಕೊಂಡವ ಒಪ್ಕೊಂಡದ್ದಲ್ಲ, ಕಳ್ಳರು ನೀವು ಅಂತ ನಮಗೆ ಗೊತ್ತಾಗಿದೆ. ಶಾಂತ ಆಗ್ಬೇಕು. ಕೊಡ್ತೇನೆ. ಶಾಂತ ಆಗ್ಬೇಕು, ಶಾಂತ ಆಗ್ಬೇಕು. ಅಯ್ಯೋ ಅಯ್ಯೋ, ಎಂತ ಇದ್ದಪ್ಪ ಅಪ್ಪಯ್ಯ, ನಿನ್ ಕಣ್ಣು ನನ್ನ ಕಣ್ಣಾಗೆ ಆಗೋಯ್ತಲ್ಲ ಅಮ್ಮಯ್ಯ. ಎಂತ ಇದ್ದಪ್ಪಯ್ಯ? ಅಪ್ಪಯ್ಯ ಮಣಿ, ಏನಾಯ್ತು ಮಣಿ? ಏನಾಯ್ತು? ನಿಮ್ಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಇಲ್ಲ ಮಗ, ತಪ್ಪಲ್ಲ. ಯಾವಾಗ ಗೌದ್ರು ನೀ ಕಲ್ಲ ಅಂತ ಹೇಳಿದ್ದೆ, ಇದ್ದಕ್ಕಿದ್ದಾಗ ನೀವು ಉರಿದು ಬಿದ್ದು ಬಿಟ್ರಿ ಅಪ್ಪಯ್ಯ. ಹೌದಾ? ಅಯ್ಯೋ, ನಿಮ್ಮ ಆವೇಶ ನೋಡ್ಬೇಕಿತ್ತು. ಏನ್ ಹೇಳಿದೆ? ಪರಮೇಶ್ವರನ ಹಣೆ ಕಣ್ಣು ತೆಗೆತ ಅಂತೇಳಿ ಕೇಳಿದ್ದು. ನಿಮ್ದ ಇದ್ದ ಪೀಠ ಕಣ್ಣೆ ಇಚ್ಚಿತ್ತು.
ಬೆಂಕಿ ಬೆಂಕಿ ಉಗುಳು ರೀತಿ ನಿಮ್ಮ ಕಣ್ಣಲ್ಲಿ. ಹೌದಾ? ನೀವು ಹೇಳಿ ನೋಡ್ಬೇಕು. ಏನಂತ? ಏಕೌದಾ ನನ್ನ ಭಕ್ತಿಗೆ ಅಪವಾದ ಹೊರಸ್ತೀಯ, ಕೊಡ್ತೇನೆ ಚಾಪೆ ಅಂದ್ರೆ. ಚಾಪಿಯ ಅಲ್ಲ, ಶಾಪ. ಯಾರು ನೀವು? ಶಾಪ ನಾ ಹೇಳಿದ್ದಲ್ಲ ಮಣಿ, ನಾನು ಹೇಳಿದ್ದಲ್ಲ. ಅಲ್ಲ, ನೀವು ಕಣ್ಣೆಲ್ಲ ಒಂದು ರೌದ್ರ. ಹೌದೌದೌದು. ಅಂದ್ರೆ ಗೌಡ್ರು ಅದಷ್ಟು ಹೇಳಿದ್ದು ಗೊತ್ತುಂಟು, ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಹಾಗಿದ್ರೆ ನಿಮ್ಮ ಬಂದದ್ದು ಈಗ ನೀ ಹೇಳೋದ್ರಿಂದ ನನಗೆ ಅರ್ಥ ಆಯ್ತು. ಅದು ನಾನಾಗಿ ಹೇಳಿದ್ದಲ್ಲ, ನನ್ನ ಮೈ ಮೇಲೆ ಬಂದದ್ದು ಕಾಳಹಸ್ತೇಶ್ವರ ಪರಮೇಶ್ವರ. ಎಂತ ಆಶ್ಚರ್ಯ ಭಯ. ಯಾಕೆ? ಕೈಲಾಸ ಶಾಸ್ತ್ರಿ ಅಷ್ಟೇ ಸೂಳೆ ಮನೆಗೆ ಬಂದದ್ದಲ್ಲ, ಪರಮೇಶ್ವರನು ಬಂದ. ಏನೇನು ಹೇಳ್ಬೇಡ, ದೇಹದಲ್ಲಿ ಬಂದ ಹೋಗ್ಬಿಟ್ಟ. ನೋಡು, ಎಲ್ಲಿ ಅನ್ಯಾಯ ನಡೀತದ ಆ ಕ್ಷೇತ್ರಕ್ಕೆ ಬರ್ಬಹುದು ದೇವ್ರು. ಭಕ್ತರಿಗೆ ಏನಾದ್ರೂ ತೊಂದ್ರೆ ಆಯ್ತು ಅಂತಾದ್ರೆ ಆ ದೇವರಿಗೆ ಅಲ್ಲಿ ಇಲ್ಲಿ ಭೇದ ಭಾವ ಇಲ್ಲ, ಎಲ್ಲಾದ್ರೂ ಬಂದೇ ಬರ್ತಾರೆ. ಅದು ಒಂದು ಅಪಾಯ. ಏನು? ತುದಿ ಮೇಲೆ ಮತ್ತೊಂದು ಹೇಳುದು, ಕದ್ದವ್ರು ಯಾರು ಅಂತ ನಾಳೆ ನಾನು ಹೇಳಿಸ್ತೇನೆ ಅಂತ. ಸರಿ, ಹಾಗಿದ್ರೆ ಗೌಡ್ರೆ, ಪರಮೇಶ್ವರ ಹೇಳದಂತೆ ನಾಳೆ ಬೆಳಗ್ಗೆ ಊರ 10 ಸಮಸ್ತರೆಲ್ಲ ಸೇರ್ಲಿ ದೇವಸ್ಥಾನದಲ್ಲಿ. ಸೇರಿಸ್ತೇನೆ. ಪೂಜೆ ಆಗ್ಲಿ, ಮಹಾ ಮಂಗಳಾರತಿ ಮುಗಿದ ಸಂದರ್ಭದಲ್ಲಿ ಕದ್ದದ್ ಯಾರು ಎನ್ನುವುದಾಗಿ ಪರಮೇಶ್ವರನ ಬಾಯಲ್ಲೇ ನಾನು ಹೇಳ್ತೇನೆ. ಮತ್ತೆ ನಮ್ಗೆ ಅಧಿಕ ಪ್ರಸಂಗ ಅಂತ ನಿಮ್ ಮನೆಗೆ ಒಂದು ಬಾಗ್ಲು ಇಲ್ಲ ಸರಿಯಾದ್ದು? ಬಾಗಿಲುಂಟು, ಮತ್ತೆ ಸಿಲಕ ಇಲ್ಲ. ಸಿಲ್ಕ ಇಲ್ಲಲ್ಲ. ನೋಡ್ದ್ಯಾ, ನಾ ಬಂದದೌದು, ಈಗ ಅವು ಬಂದ, ಗೌಡ್ರು ಬಂದ್ಬಿಟ್ರು. ಹಾಗೆ ಎಲ್ಲರೂ ಬರುವಾಗ ತೊಂದರೆ ಆಗ್ತದೆ ಅಂತ ಮಾಡಿಸ್ಲಿಲ್ಲ. ಏನೇ ಇರ್ಲಿ, ಈ ನನ್ನ ಮರ್ಯಾದೆಯನ್ನು ಉಳಿಸುವುದು ನಿನ್ನ ಕೈಯಲ್ಲಿದೆ. ಏನು? ನಾಳೆ ಪೂಜೆ ಮುಗಿದು ಮಂಗಳಾರತಿ ಸಮಯದಲ್ಲಿ ನೀನೇ ಪರಮೇಶ್ವರನಾಗಿ 4 ಮಾತನ್ನು ಹೇಳಲೇಬೇಕು. ಎಂತದ? ನಾನ? ಹೌದು. ಎಂತದು? ಏನಾಯ್ತು? ಈಶ್ವರನಾಗಿ. ಈ ಹಾರ ಕದ್ದದ್ದು ಕೈಲಾಸ ಶಾಸ್ತ್ರಿ ಅಲ್ಲ. ಅಯ್ಯೋ, ಇದು ಕೊದ್ದ ಹಾರುವ. ಕೂಗಬೇಡ. ವಿಷಯ ಹೌದು, ನೀನು ಬೇಕು ಅಂತ ಹೇಳಿದೆ ಇಲ್ವಾ? ಅವಸರದಲ್ಲಿ ಮತ್ತಿನ್ನೆಲ್ಲ ಮಾಡ್ಲಿಕ್ಕೆ ತಡ ಆಗ್ತದೆ ಅಂತೇಳಿ ತಂದು ಕೊಟ್ಟಿದ್ದೆ. ನನಗೂ ಪಾಪ ಬರ್ತದೆ. ಬರುವುದಿಲ್ಲ, ಯಾಕಂದ್ರೆ ಬೇರೆ ಮಾಡಿಸ್ಕೊಟ್ಟಾದ್ಮೇಲೆ ನಾನು ಹರ್ಕೊಳ್ಳಿ ಹಾಕ್ತೇನೆ. ನಾನು ಅಲ್ಲಿವರೆಗೆ ಇದಿರ್ಲಿ. ಆದ್ರೆ ಕದ್ದದ್ದು ಕದ್ದಾಗೋಯ್ತು. ಹಾಗಾಗಿ ನಾಳೆ ಬೆಳಗ್ಗೆ ಹೇಳಿಸ್ತೇನೆ ಅಂತ ನಾನು ಹೇಳಿದ್ದೇನೆ. ನೀವೊಂದು ಉಪಕಾರ ಮಾಡ್ಬೇಕು. ಏನು? ನೀನು ಆ ದೇವ್ರ ಹಿಂದೆ ನೀ ಹೋಗಿ ಕೂತ್ಕೊಳ್ಬೇಕು. ಕಾಣುವುದಿಲ್ವಾ? ಯಾರು? ಗರ್ಭಗುಡಿ ಒಳಗಡೆ ಇರೋದು ನಾನು, ಪೂಜೆ ಮಾಡೋದು ನಾನು. ಎಲ್ಲರೂ ಬರುವ ಮುಂಚಿತವಾಗಿ ನೀನು ಹಿಂದ್ಗಡೆ ಹೋಗಿ ಕುಳಿತುಕೊ. ಮಹಾಮಂಗಳಾರತಿ ಆದ್ಮೇಲೆ ನಾವೆಲ್ಲ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುವ ಹೊತ್ತಿಗೆ ಇದಿಷ್ಟು ವಾಕ್ಯ ನೀ ಹೇಳಿದ್ರೆ ಆಯ್ತು. ಹೌದಾ? ಹೌದು, ಹೇಳಿದ್ರೆ ಯಾರಿಗೂ ತೊಂದರೆ ಇಲ್ಲ. ಹಾಗಾದ್ರೆ ಹೌದಾ? ಆಗ್ಲಿ, ಆಗಿದೆ. ಮುಗಿಸಿ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದೆ. ಈಗ ನೀವು ಎಲ್ಲ ಸೇರಿ ಪ್ರಾರ್ಥನೆ ಮಾಡ್ಕೊಂಡು ಪರಮೇಶ್ವರನ ಮಾತಾಡ್ಸೋದಷ್ಟೇ ನಿಮ್ ಕೆಲಸ. ಅಷ್ಟೇ ಅಲ್ವಾ? ತಗೊಳ್ಳಿ, ಎಲ್ಲ ಪ್ರಸಾದ ಹಿಡ್ಕೊಂಡು, ಹೂ ಹಿಡ್ಕೊಂಡು ಪ್ರಾರ್ಥನೆ ಆದ್ಮೇಲೆ ದೇವ್ರ ತಲೆ ಮೇಲೆ ಹಾಕ್ಬಿಡಿ. ಎಲ್ಲ ಹಿರಿಯವರಿಗೆಲ್ಲ ಕೊಡಿ. ಈಗ ಜೀವಕ್ಕೆ ಹೆಚ್ಚಾದ ಹಿಡ್ಕ ಕೂತಿದೆ ಅಲ್ಲ. ಹಾಗಿದ್ರೆ ಎಲ್ಲರೂ ಕೈ ಮುಗಿದುಕೊಂಡು ತಪ್ಪಲ್ಲ, ಅಪಾಯ ಹೊಡೆಯಬೇಕು. ಓ ಪ್ರಭು ಪರಮೇಶ್ವರ, ಅನವರವತ್ತು ನಿನ್ನನ್ನ ಪೂಜಿಸ್ತಾ ಇದ್ದವ ನಾನು, ನಿನ್ನನ್ನೇ ನಂಬಿಕೊಂಡ ಬಂದವ ನಾನು. ಇಂಥ ನಿನ್ನ ಭಕ್ತನ ಮೇಲೆ ಇವತ್ತೊಂದು ಅಪವಾದ ಬಂದು ಹೋಗಿದೆ ದೇವ, ಅಪವಾದ ಬಂದು ಹೋಗಿದೆ. ಸತ್ಯ ಏನು ಎನ್ನುವುದನ್ನ ಕಾತುರತೆಯಿಂದ ಜನ ಎಲ್ಲ ಕಾಯ್ತಾ ಇದ್ದಾರೆ. ಆ ಜನರಿಗೆ ಅರಿವಾಗುವ ರೀತಿಯಲ್ಲಿ, ಅವರಿಗೆ ಅರ್ಥವಾಗುವ ರೀತಿಯಲ್ಲಿ, ಓ ಮಹಾದೇವ, ಓ ಪರಮೇಶ್ವರ, ಸತ್ಯ ಏನು ಅಂತ ನೀನೇ ಹೇಳು. ಹರ ಹರ. ಕಾಳಹಸ್ತಿಯ ಮಹಾಜನಗಳೇ, ಇತ್ತ ಕೇಳಿ. ನಾನೇ ಕಾಳಹಸ್ತೇಶ್ವರ ಮೈದೋರಿ ಬಂದಿದ್ದೇನೆ. ಈ ದೇವಾಲಯದ ಕಂಠೀಹಾರವನ್ನ ಕದ್ದಿರುವುದು ಕೈಲಾಸ ಶಾಸ್ತ್ರಿಗಳು ಅಲ್ಲ, ಕದ್ದಿರುವುದು ಬೇಡರ ದಿಣ್ಣ. ಪ್ರಾಮಾಣಿಕನ ಮೇಲೆ ಎಂತ ಅಪವಾದ ಹಾಕಲ್ಲ. ಇವ್ರಿಗೆ ಹೇಳ್ಕೊಟ್ಟು ಸತ್ತವ ಯಾರವ ಅಲ್ಲ. ತಪ್ಪಾಯ್ತು. ಹೇಳ್ಕೊತೆ ಗೌಡ್ರ ಗದ್ದಲವೇ ಇಲ್ಲ, ಸುದ್ದಿ ಇಲ್ಲ. ಆಯ್ತು ಸರಿ ಮಾಡಿದ್ರಿ ಅಪ್ಪಯ್ಯ. ಪರಮೇಶ್ವರ ಸತ್ಯ ಹೇಳ್ತಾ ಇಲ್ವ? ಕಾಳಹಸ್ತೇಶ್ವರ ಅಪ್ಪಯ್ಯ, ವರ್ಣಾಶ್ರಮದಲ್ಲಿ ಬ್ರಾಹ್ಮಣರ ಶ್ರೇಷ್ಠ ಅಂತ ಮಾಡಿಟ್ಟಿದ್ದ ಹೌದು ಚಂದಕ. ಮತ್ತೆ ಬ್ರಾಹ್ಮಣದ ಯೋಗ್ಯತೆ ಏನು ಇವತ್ತು ಗೊತ್ತಾಯ್ತು ಗೌಡ್ರಿಗೆ. ಆದ್ರೂ ಒಂದು ಅಪಯ, ಏನು? ಸತ್ಯ ಸುಳ್ಳಾಗೋಯ್ತಲ್ಲ ಅಪಯ. ಎಂತ ಹೇಳುದ? ಸತ್ಯ
ನೀವು ಕಲ್ಪನೆ ಮಾಡ್ಕೊಳ್ಳಿ. ಏನು ಕೈಲಾಸ ಶಾಸ್ತ್ರಿ ಕುದ್ದದ್ದು ಸತ್ಯ ಅಂತ ಎಲ್ಲರೂ ಭಾವಿಸಿದ್ರು. ಹಾಗೆ ಆದ್ರೆ ಆ ಸತ್ಯ ಸುಳ್ಳಾಗೋಯ್ತು. ಸತ್ಯ ಏನು ಅಂತ ಗೊತ್ತಾಯ್ತು. ಅಂದ್ರೆ ಅದೇ ಸತ್ಯ ಅಂತ ತಿಳಿದಿದ್ರು ಅದು ಸುಳ್ಳಾಯ್ತು. ಹೌದೌದು, ಹೋಗ್ಲಿ. ಅದು ಒಂದು ಏನು, ಎಲ್ಲ ಜನ ನಿಮ್ಮನ್ನು ಕೊಂದಾಡ್ತಾ ಇದ್ದಾರೆ ಅಪ್ಪಯ್ಯ. ನಂಗೂ ಹೆಮ್ಮೆ ಆಗ್ತಾ ಉಂಟು. ಕೊಂಡಾಡ್ತಾ ಇದ್ದಾರೆ. ಹೌದೌದು. ಕೈಲಾಸ ಶಾಸ್ತ್ರಿಗಳ ಯೋಗ್ಯತೆ ಏನು? ಪ್ರತ್ಯಕ್ಷ ಪರಮೇಶ್ವರನ ಮಾತಾಡ್ಸ್ಬಿಟ್ರು ಅಂದ್ರು. ಮತ್ತೆ ಇದು ಗೌಡ್ರೆ, ಆದ್ರೆ ಯಾರ ತಲೆಗೆ ಬರ್ದೆ ಹೋದ್ರು ನಂಗೊಂದು ಸಣ್ಣ ಅನುಮಾನ ಬಂತಪ್ಪ. ಏನು ಮಗ, ಈಗ ನಾನ್ ನಿಮ್ಮ ಹತ್ರ ಕೇಳುವುದು, ನಿನ್ನ ಬಂದ ಅನುಮಾನ ಸಾರ್ವತ್ರಿಕವಾಗಿ ಯಾಕೆ? ನಾವು ಅಲ್ಲ ನಾನ್ ನಿಮ್ಮ ಹತ್ರನೇ ಮಾತಾಡೋದು. ಏನು ಈ ಪರಮೇಶ್ವರನಿಗೆ ಶೀತ ಆಗಿದೆಯೇ ಹೇಗೆ? ಯಾಕೆ ಅನುಮಾನ? ಒಂದ್ ಜಾತಿ ಹೆಣ್ಣು ಸೋದಲ್ಲಪ್ಪಯ್ಯ. ಅದು ಹೆಣ್ಣು ಸ್ವರ. ಹೌದು. ಯಾಕೆ ಹಾಗಾಯ್ತು? ಪರಮೇಶ್ವರ ಯಾರು? ಯಾವಪ್ಪಯ್ಯ? ಅರ್ಧನಾರೇಶ್ವರ. ಅರ್ಧ ಭಾಗವನ್ನು ಹೆಂಡತಿ ಕೊಟ್ಟವ ಅರ್ಧನಾರೀಶ್ವರ. ಹಾಗಾಗಿ ಅವನು ಸ್ವರ ಹಾಕಿ ಕೇಳ್ತೀವಿ. ಅವ ಹೆಣ್ಣು ಸ್ವರದಲ್ಲೂ ಮಾತಾಡ್ಬಹುದು, ಗಂಡು ಸ್ವರದಲ್ಲೂ. ಇವತ್ತು ಈ ದೇವಸ್ಥಾನದಲ್ಲಿ ಹೆಣ್ಣು ಸ್ವರದಲ್ಲಿ ಮಾತಾಡ್ತಾ, ಮತ್ತೆ ಯಾವ್ದೋ ದೇವಸ್ಥಾನದಲ್ಲಿ ಗಂಡು ಸ್ವರದಲ್ಲಿ ಮಾತಾಡ್ತೀವಿ. ಅದ್ಭುತ. ಅವನ ಲೀಲೆ. ಅದ್ ಲೀಲೆ ಅದೆಲ್ಲ. ಇಲ್ಲೂ ಕೈಲಾಸ ಶಾಸ್ತ್ರಿಗಳ ಲೀಲೆ ಗೊತ್ತಾಯ್ತು ನಂಗೆ. ಅದು ಒಂದಪ್ಪ. ಏನು ಈಗ ಜನ ಎಲ್ಲ ನಿಮ್ಮನ್ನು ಕೊಂದಾಡ್ತಾ ಇದ್ದಾರೆ, ನಂಗೆ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಕೊಂಡಾಡ್ತಾ ಇದ್ದಾರೆ. ನಿಮ್ಮ ಕೊಂದಾಕುದಲ್ಲ, ಕೊಂದಾಡುದು. ಎಂತ ಹೇಳಿದೆ ತಂಗಿ ಹೆಚ್ಚು ಕಡಿಮೆ. ಕೊಂದಾಡುದು ಕೊಂದಾಕುದಲ್ಲ, ಕೊಂಡಾಡ್ತಾ ಇದ್ದಾರೆ. ನನಗೆ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಏನಂತ? ಅಂತ ಕೈಲಾಸ ಶಾಸ್ತ್ರಿಗಿಂತ ಮಗ ಹುಟ್ಟುಬಿಟ್ನಲ್ಲ. ಪ್ರತ್ಯಕ್ಷ ಪರಮೇಶ್ವರನ್ನೇ ಮಾತಾಡ್ತು ಕೈಲಾಸ ಶಾಸ್ತ್ರಿಗಳು. ಈ ಮಾನಿ ದಂಡಪಿಂಡ ಅಂತ ಇದ್ದಾರೆ. ಹೇಳಿ ಬಿಡು, ಬೇಸರ ಮಾಡ್ಕೊಂಡು. ಬೇಸರ ಇಲ್ಲ, ಆದ್ರೆ ಒಂದೊಂದಪ್ಪಯ್ಯ. ಇನ್ನೊಂದ್ ದಿವಸ ಏನು ಅಂತ ನೀ ತೋರಿಸ್ಬೋದು. ಇವತ್ತೇ ನಿತ್ಯತ್ರ ಆಗ್ಬೇಕು, ಇನ್ನೊಂದ್ ದಿವಸ ಆಗುದಿಲ್ಲಪ್ಪಯ್ಯ. ನೀವು ಮಾತಾಡ್ಸಿದ ದೇವ್ರ ನಾ ಪ್ರತ್ಯಕ್ಷ ಮಾಡಿದ್ರೆ ಹೇಗೆ? ದೇವ್ರ ಅದು ಪ್ರತ್ಯಕ್ಷ ಆಗು ದೇವರಲ್ಲ, ಆಶ್ಚರ್ಯವಾಣಿ. ನೋಡು, ಎಲ್ಲರೂ ಒಳ್ಳೆಯವರು ಇರುವುದಿಲ್ಲ. ಯಾಕೆಂದ್ರೆ ಪಾಪಿಷ್ಟರು ಇದ್ದಾರೆ, ಪುಣ್ಯಾತ್ಮರು ಇದ್ದಾರೆ. ಎಲ್ಲಿಯಾದ್ರೂ ನಿನ್ನ ಭಕ್ತಿಗೆ ಮೆಚ್ಚಿ ಪರಮೇಶ್ವರ ಸಾಕ್ಷಾತ್ಕಾರಗೊಂಡ ಅಂತ ಆದ್ರೆ ಪಾಪಿಷ್ಟಗಳಿಗೂ ಕಂಡು ಹೋಗ್ತಾನಲ್ಲವ. ಅಲ್ಲ, ಹಾಗಾಗ್ಬಾರ್ದು. ಆದ್ರೆ ಒಂದ ಏನು, ಯಾರ ಮಾತಿಗಾದ್ರೂ ನಾ ಬೆಲೆ ಕೊಡ್ತೇಪಯ್ಯ. ಆದ್ರೆ ಮಕ್ಕಳ ಮಾತಿಗೆ ಬೆಲೆ ಕೊಡ್ಲೇಬೇಕು. ಹೌದೌದೌದು. ಮಕ್ಕಳು ಸಮ, ದೇವರು ಸಮ ಅಂತ ಹೇಳಿದ್ರು. ಹೌದಾ? ಖಂಡಿತ. ಹೌದಾ? ಹೌದು. ಆ ಎಳೆ ಮಕ್ಕಳು ಇಷ್ಟೊತ್ತಿಗೆ ಬುದ್ಧಿ ಇಲ್ಲದೆ ಹೋದವ್ರಲ್ಲ. ಆದ್ರೂ ಏನೇ ಹೆದುವ ಆ ದೇವರೊಂದು ಪ್ರತ್ಯಕ್ಷ ಮಾಡಿಸು ಅಂತ ನಂಗೆ ಹೇಳ್ತಿದ್ರು ಅವ್ರು. ಆ ಮಕ್ಕಳೆಲ್ಲ ಆ ದೇವ್ರ ಪ್ರತ್ಯಕ್ಷ ಮಾಡ್ಬೇಕಲ್ಲ. ಈಗ ಕಂಡು ಗೌಡರು ಕಾಮಿ ಎಮ್ಮಿಗೆ ಪೊಟ್ಟು ತರ ಕೈ ನೀಡುವರೆ. ಏನಿದು ಮಾಲೆಯು ನಡೆದರೆ ಎಂದರೆ ಭದ್ರರಂದವಳು. ಒಳಬದಿ ದೇವರಿದೆ ಒತ್ತು ನನಗೆ. ಆದ್ರಿಂದ ಇದೇ ಕೆಲಸ ಯಾವತ್ತು ಮಾಡಿ ಈ ದೇವಸ್ಥಾನವನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತಾದ್ರೆ ಹೇಗಿದ್ದಾನೆ ಅವನನ್ನ. ಗೌಡ್ರೆ ಬನ್ನಿ ಸ್ವಾಮಿ, ಎಂತ ಕೆಲಸ ಮಾಡ್ತಾ ಇದ್ರಿ ಗೌಡ್ರೆ. ಮತ್ತೆ ಇದ್ದು ಏನು ಪ್ರಯೋಜನ ಅಂತ ಮಾಡುವಂತ ಕೆಲಸ ಮಾಡುವವರು. ಗೌಡ್ರಿಗೆ ಬುದ್ಧಿ ಇಲ್ಲ ಅಂತ ಬೇಕಿದ್ರು ಜನ ಹೇಳಿ, ನಾವು ಒಪ್ತೆ, ವಿಚಾರ ಮಾಡಿ. ಆದ್ರೆ ಗೌಡ್ರು ಆಡಿದ ಮಾತಿಗೆ ತಪ್ಪಿದವರು ಅಂತ ಎಲ್ಲಾದ್ರೂ ಉಂಟ? ಯಾವತ್ತೂ ತಪ್ಪುವುದಿಲ್ಲ ನಾನು. ಅದು ಪ್ರಾಮಾಣಿಕ ಸತ್ಯ ಅನ್ನೋದು. ನೀವು ಕೊಟ್ಟ ಮಾತು ಯಾವತ್ತೂ ತಪ್ಪಿದ್ದಿಲ್ಲ. ಇಡೀ ಊರಿನಲ್ಲಿ ಬ್ರಾಹ್ಮಣರು ನಿಮ್ಮನ್ನು ಗೌಡ್ರು ಅಂತ ಒಪ್ಪಿದ್ದೆ ಯಾಕೆ? ಪ್ರಾಮಾಣಿಕನಾಗಿದ್ದರಿಂದ. ಕಲ್ತು ವಿದ್ಯೆ ಎಷ್ಟು ಅಂತಲ್ಲ ಸ್ವಾಮಿ, ನಿಮ್ಮ ಅಂತರಂಗ ಒಳ್ಳೇದು ಅಂತ ನನಗೆ ಮಾತು ಕೊಟ್ಟಿದ್ರಿ. ಅಪ್ಪನಿಗೆ ಏನು ಮಾಡುವುದಿಲ್ಲ, ಸನ್ಮಾನ ಮಾಡ್ತೆ ಅಂತ ಹೇಳ್ಕೊಂಡು ಈಗ ಬ್ರಾಹ್ಮಣರು ತಲೆ ಒಡೆದು ಬಿಡ್ತೆ ಅಂತ ಹೊರಟಿದ್ರಲ್ಲ ಗೌಡ್ರೆ. ಹೌದು ಮಾಡಿ. ಒಂದು ಸತ್ಯ ತಿಳ್ಕೊಳ್ಬೇಕು. ಏನ್? ಬ್ರಾಹ್ಮಣನಾದವ ತಪ್ಪು ಮಾಡ್ತಾನೆ ಅಂತ ಆದ್ರೆ ಅವನ ಪ್ರಾರಬ್ಧ ಗೌಡ್ರೆ. ಅವ ಮಾಡಿದ ತಪ್ಪಿಗೆ ಅವ ಅನುಭವಿಸ್ತ. ಆದ್ರೆ ಬ್ರಾಹ್ಮಣ ಕೆಟ್ಟವನೇ ಆಗಿರ್ಲಿ, ಅಂತ ಬ್ರಾಹ್ಮಣರ ಮೈ ಮುಟ್ಟರೆ ಏನಾಗ್ತದೆ ಗೊತ್ತುಂಟ? ವ್ಯಾವಹಾರಿಕ ಸಣ್ಣ ಉದಾಹರಣೆ ಕೊಡ್ತೇನೆ ಗೌಡ್ರೆ. ಹೇಳಿ ಮಾಡಿ. ನಾಗರಾವ್ ಕೋಳಿ ಹಿಡ್ಕೊ ತಿಂತದೆ, ಹಾಗಂತ ನಾಗರಾವ್ ಹೊಡೆದವನಿಗೆ ಬ್ರಹ್ಮಶಾಪ ತಪ್ಪುತ್ತದ? ಅದೇ ರೀತಿ ಬ್ರಾಹ್ಮಣರ ಮೈ ಮುಟ್ಟಬಾರ್ದು ನೀವು. ಹಾಗಾಗಿ ದಮ್ಮಯ್ಯ ಅಂತೇನೆ. ಮತ್ತೆ ಏನ್ ಮಾಡು?
ನಂಗೆ ಒಂದು ಸ್ವಲ್ಪ ಅವಕಾಶ ಕೊಡಿ. ಆಗ್ಲಿ. ನೀವೇ ಅಪ್ಪಯ್ಯ ಅಪ್ಪಯ್ಯ ಮಗನೇ, ಎಂತ ಕೆಲಸ ಮಾಡ್ಬಿಟ್ಟಿದೆ ಅಪ್ಪಯ್ಯ. ನೀವು ದಾರಿಯಲ್ಲಿ ಹೋಗ್ತಾ ಇದ್ರು, ಕೈಲಾಸ ಶಾಸ್ತ್ರಿಗಳು ಹೋಗ್ತಾ ಇದ್ರು ಅಂತ ನಮ್ಮ ಊರಿನವ್ರು ತಿಳ್ಕೊಳ್ತಾ ಇರ್ಲಿಲ್ಲ ಅಪ್ಪಯ್ಯ. ಪ್ರತ್ಯಕ್ಷ ಪರಮೇಶ್ವರನೇ ಹೋಗ್ತಾ ಇದ್ದಾರೆ ಅಂತ ಸಾಮಾನ್ಯ ಜನ ಆಚೆ ಈಚೆ ಕೈ ಮುಕ್ಕೊಂಡು ನಿಮಗೆ ಹೋಗ್ಲಿಕ್ಕೆ ದಾರಿ ಮಾಡಿ ಕೊಟ್ಕೊಂಡು ಕಣ್ ತುಂಬಿಕೊಂಡು ನಿಂತ್ಕೊಂತಿದ್ರಲ್ಲ ಅಪ್ಪಯ್ಯ. ಅಂತ ಗೌರವ ಈ ಕಾಳಹಸ್ತಪುರಿಯಲ್ಲಿ ಯಾರಿಗಿತ್ತಪ್ಪಯ್ಯ? ನಿಮಗುಂಟು ಅಪ್ಪಯ್ಯ. ನೀವು ಕೇವಲ ಬ್ರಾಹ್ಮಣ ಅಂತವ್ರು ಲೆಕ್ಕ ಹಾಕಲಿಲ್ಲ, ಪರಮೇಶ್ವರನೇ. ನಿಮ್ಮ ಹತ್ರ ಮಾತಾಡ್ಲಿಕ್ಕೂ ನಮ್ಮಲ್ಲಿ ಜನ ಹೆದರ್ತಾ ಇದ್ದದು ಅಪ್ಪಯ್ಯ. ಕಾಶಿಗೆ ಹೋಗಿ ಕಲ್ತಹುದು, ಎಂಥ ವಿದ್ವಾಂಸರು ನೀವು ಅಪ್ಪಯ್ಯ. ಆದರೆ ಪ್ರಪಂಚದಲ್ಲಿ ತುತ್ತನ್ನಕ್ಕೆ ಗತಿ ಇಲ್ಲದೆ ಹೋದೀಗ ನಿರ್ಗತಿಕ ಬ್ರಾಹ್ಮಣನು. ಇಂಥ ಕೆಲಸ ಮಾಡ್ಲಿಕ್ಕಿಲ್ಲ ಅಪ್ಪಯ್ಯ. ಅಂತ ಕೆಲಸ ಮಾಡ್ಬಿಟ್ರಿ ಅಪ್ಪಯ್ಯ, ಅಂತ ಕೆಲಸ ಮಾಡ್ಬಿಟ್ರಿ. ನಾಳೆ ದಾರಿ ಮೇಲೆ ನಾನು ಅಮ್ಮ ಹೋಗ್ತಾ ಇದ್ರಿ, ಏನಾಗ್ಬಹುದಪ್ಪಯ್ಯ? ನಿಮಗೆ ಯಾಕೆ ಈ ಬುದ್ಧಿ ಬರ್ಬೇಕಿತ್ತಪ್ಪಯ್ಯ? ನಿಮ್ಮನ್ನೇ ನಂಬಿದಂತ ನನ್ನ ಅಮ್ಮ ಪತಿಯೇ ಪರದೇವರು ಅಂತ ತಿಳ್ಕೊಂಡವಳು. ಅವಳನ್ನು ಕಂಡ್ರೆ ಥೂ ಛೀ ಅಂತ ಕರೀತೀರಿ ಅಪ್ಪಯ್ಯ. ಅಪ್ಪಯ್ಯ, ನನ್ನ ಅಮ್ಮನ ಮೈ ಬಣ್ಣ ಕಪ್ಪಿರ್ಬಹುದು ಅಪ್ಪಯ್ಯ, ಹಾಗಂತ ಇವಳು ಚರ್ಮ ಬೆಳ್ಳಗಿರ್ಬಹುದು. ಆದ್ರೆ ಅವಳ ಮನಸ್ಸು ಕಪ್ಪು ಹೇಳುವುದನ್ನು ನೀವು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಪ್ಪಯ್ಯ? ನಾಳೆ ನಾನು ದಾರಿಯಲ್ಲಿ ನಾನು ಅಮ್ಮ ಹೋಗ್ತಾ ಇದ್ರ ಜನ ಏನು ಹೇಳಲಿಕ್ಕಿಲ್ಲ. ಆ ಕಳ್ಳ ಅಪ್ಪಯ್ಯನ ಮಗ ಬಂದಂತ ಬೆಟ್ಟಿಟ್ಟು ತೋರ್ಸ್ಲಿಕ್ಕಿಲ್ವ ಅಪ್ಪಯ್ಯ? ಇಂಥ ಸ್ಥಿತಿ ತರುವ ಬದಲು ನಮಗೆ ವಿಷ ಕೊಟ್ಟಿದ್ರ ಅಪ್ಪಯ್ಯ, ಎಷ್ಟೋ ಸಂತೋಷದಲ್ಲಿ ಸಾಯ್ತಿದ್ರಲ್ಲ ಅಪ್ಪಯ್ಯ ನಾವು. ಮಗನೇ, ಅಪ್ಪನಾದ ನಾನು ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನು, ಇಲ್ಲೂ ನನ್ನ ಆಯುಷ್ಯ ತೆಗಿಬೇಡಿ ಅಪ್ಪಯ್ಯ. ಹಾಗಲ್ಲ ಮಗನೇ, ಕೇವಲ ಎಲ್ಲೋ ಬೌದ್ಧಿಕವಾಗಿ ನಿನ್ನ ದೇಹಕ್ಕೆ ನಾನು ಜನ್ಮವನ್ನ ಕೊಟ್ರೆ, ಜನ್ಮ ಕೊಡ್ಲಿಕ್ಕೆ ಕಾರಣೀಕರ್ತನಾದ್ರೆ, ಇನ್ನು ಬೌದ್ಧಿಕವಾಗಿ ನನಗೊಂದು ಮರು ಜನ್ಮವನ್ನೇ ಕೊಟ್ಟುಬಿಟ್ಟೆ ಮಗನೇ, ಮರು ಜನ್ಮವನ್ನೇ ಕೊಟ್ಟುಬಿಟ್ಟೆ. ಯಾಕೆ ಮಾತು ಅಪ್ಪಯ್ಯ? ನಾನೊಬ್ಬ ಮಾಡಿದ ಕಾರ್ಯದಿಂದಾಗಿ ನಮ್ಮ ಜಾತಿಯವರೇ ತಲೆ ತಗ್ಗಿಸುವಂತೆ ಆಗಿ ಹೋಯ್ತು ಮಗನೇ, ತಲೆ ತಗ್ಗಿಸುವಂತೆ ಆಗಿ ಹೋಯ್ತು. ನೀನು ಹೇಳಿದೆಲ್ಲ ಅಮ್ಮ ಕಪ್ಪು, ಹೌದು ಮಗನೇ. ಯಾಕೋ ಏನು, ಅವಳನ್ನ ಕಂಡು ನಾನು ತಾತ್ಸಾರ ಪಟ್ಟೆ. ಅವಳ ಒಳ್ಳೆತನವನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆ. ಆ ಚಂದದ ಹಿಂದೆ ಹೋದ ನನ್ನ ಕಥೆ ಎನ್ನುವುದು ಹೀಗಾಗಿ ಹೋಯಿತು ಮಗನೇ, ಹೀಗಾಗಿ ಹೋಯಿತು. ಈಗ ಅರ್ಥ ಆಯಿತು. ಕಪ್ಪಿರಲಿ ಬೆಳೆ ಇರಲಿ, ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇರಲಿ ಮಗನೇ. ಈಗೂ ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇದ್ದದ್ದಪ್ಪಯ್ಯ. ಹಾಗೇ ಇರ್ಲಿ, ಬಿಟ್ಟರೆ ಹೊರಗಡೆ ಬೇಕು ಅಂತ ಅಪ್ಪಯ್ಯ. ಮಗನೇ, ನಾನು ಸತ್ಯ ಕಂಡುಕೊಂಡದ್ದು ಬೇರೆ ಅಪ್ಪಯ್ಯ. ನಾನು ನಿಮ್ಮಷ್ಟು ಓದಲಿಲ್ಲ ಅಪ್ಪಯ್ಯ, ಆದರೆ ನಾನು ನಂಬಿದ್ದೆ ಕೆಲವೊಂದನ್ನು. ನಾನು ನನ್ನ ಅಂತರಂಗದಿಂದ ಹೇಳ್ತೇನೆ ಅಪ್ಪಯ್ಯ. ಏನು? ಯಾವ ಬ್ರಾಹ್ಮಣರು ತಲೆ ತಗ್ಗಿಸುವಂತೆ ಕೆಲಸ ನೀವು ಮಾಡಲಿಲ್ಲ. ಯಾಕೆ ಬ್ರಾಹ್ಮಣರು ತಲೆ ತಗ್ಗಿಸ್ಬೇಕು? ಯಾಕೆ? ಪ್ರಪಂಚಕ್ಕೆ ಪಾಠ ಮಾಡಿಕೊಟ್ಟಿದ್ರಿ ಅಪ್ಪಯ್ಯ. ಬ್ರಾಹ್ಮಣರು ತಲೆ ತಗ್ಗಿಸುವ ಕೆಲಸ ನೀವು ಮಾಡಲಿಲ್ಲ ಅಪ್ಪಯ್ಯ. ನಿಮ್ಮ ಹತ್ರ ಕೇಳ್ತೇನೆ ಅಪ್ಪಯ್ಯ, ಹೆಂಡತಿ ಕಪ್ಪು ಚಂದಿಲ್ಲ ಹೇಳುವುದು ನಿಮ್ಮ ತಲೆಗೆ ಬಂದದ್ದು 60ರ ಮೇಲೆ ಅಪ್ಪಯ್ಯ. ನಿಜವಾಗಿ 20ಕ್ಕೆ ಬರಬೇಕಿತ್ತು, 60ಕ್ಕೆ ಯಾಕೆ ಬಂತಪ್ಪಯ್ಯ? ಹಾಗಿದ್ರೆ 20ರಲ್ಲಿ ನನ್ನ ಅಮ್ಮನೇ ನಿಮಗೆ ಸಾಕಾಗಿತ್ತಲ್ಲ ಅಪ್ಪಯ್ಯ. ಆದರೂ 60ರ ಮೇಲೆ ಹಾಗಿದ್ರೆ ಮತ್ತೊಂದು ಹೆಣ್ಣು ಬೇಕು ಅಂತ ಭಾವನೆ ಬಂತು ನಿಮಗೆ ಅಂತ ಆದರೆ ಇದು ಸತ್ಯ ಹೇಳಪ್ಪಯ್ಯ, ನಿಮ್ಮ ಇಚ್ಛೆ ಅಲ್ಲಪ್ಪಯ್ಯ. ಮತ್ತೆ ಈ ಪ್ರಪಂಚದಲ್ಲಿ ಆಗುದು ಹೋಗುದು ಏನಿದ್ರು ದೈವಿಚ್ಛೆ ಅಂತ ಒಂದು ಮಾತಿಲ್ವಪ್ಪಯ್ಯ. ಹೌದು. ಹಾಗಿದ್ರೆ ಆ ದೇವರೇ ನಿಮ್ಮ ಹತ್ರ ಈ ಕೆಲಸ ಮಾಡಿಸಿರಬಾರ್ದು. ಯಾಕೆ? ಪ್ರಪಂಚಕ್ಕೆ ಪಾಠ ಆಗಬೇಕು ಎನ್ನುವ ಕಾರಣಕ್ಕಾಗಿ ಕಾಳಹಸ್ತ ಪುರೇಶನೇ ಮಾಡಿಸಿದ್ದು. ಯಾಕೆ? ಶ್ರೇಷ್ಠ ವರ್ಣೀಯರಾದಂಥ ಬ್ರಾಹ್ಮಣರು ಉಳಿದ 3 ವರ್ಗಕ್ಕೂ ದಾರಿ ದೀಪ ಇದ್ದಾಗೆ. ಹೌದಪ್ಪಯ್ಯ? ಬೋಧನೆ ಮಾಡಬೇಕಾದ ಬ್ರಾಹ್ಮಣರು, ಸಮಾಜಕ್ಕಾಗಿ ಲೋಕ ಕಲ್ಯಾಣ ಮಾಡಬೇಕಾದ ಬ್ರಾಹ್ಮಣರು. ಅಂತ ಶ್ರೇಷ್ಠ ವರ್ಣದ ಬ್ರಾಹ್ಮಣನೇ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ತಾನೆ ಅಂತ ಪ್ರಪಂಚಕ್ಕೆ ಗೊತ್ತು ಮಾಡಿದ್ರೆ ಉಳಿದ ವರ್ಗದವರಿಂದ ಹಿಡಿದು ಎಲ್ಲರೂ ಭಯ ಪಡ್ತಾರೆ ಎನ್ನುವ ಕಾರಣಕ್ಕೆ ಪ್ರಪಂಚಕ್ಕೆ ಪಾಠ ಆಗಲಿ ಅಂತ ಪರಮೇಶ್ವರನೇ ಮಾಡಿದ ಲೀಲೆ.
ಮತ್ತೆ ಇಲ್ಲಿ ನೀವು ತಪ್ಪು ಮಾಡ್ಲಿಲ್ಲ ಅಪ್ಪಯ್ಯ. ಸರಿ, ಸೂಳೆ ಮನೆಗೆ ಹೋದದ್ದಷ್ಟೇ. ನೀವು ಹೋದಾಗೆಲ್ಲ ನಾ ಬಂದಿದ್ದೆ. ಯಾಕೆ ಯಾಕೆ? ನನಗೂ ಗೊತ್ತಿತ್ತು ಅಪ್ಪಯ್ಯ, ಯಾವ ಕಾರಣಕ್ಕೂ ನನ್ನ ಅಪ್ಪನಿಂದ ತಪ್ಪಾಗಬಾರ್ದು, ನನ್ನ ಅಮ್ಮನಿಗೆ ಅನ್ಯಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಸಮಾಜದಲ್ಲಿ ನನ್ನನ್ನು ಜನಸಾಮಾನ್ಯರ ಹೆಡ್ಡ ಅಂತ ಹೇಳಿದ್ರು. ವಿದ್ವಾಂಸರಾದ ನಿಮಗಿಂತಲೂ ಬುದ್ಧಿವಂತಿಕೆ ವ್ಯವಹಾರ ಮಾಡಿದವ್ ನಾನು. ಆದ್ರೆ ನಂಗೆ ಹೆಡ್ಡ ಅಂದ್ರು ಬೇಸರ ಇಲ್ಲ. ಆದ್ರಿಂದ ನಿಮ್ಮಿಂದ ತಪ್ಪಾಗ್ಲಿಲ್ಲ. ಕೈ ಮುಗಿದು ಬೇಡ್ಕೊಳ್ತೆ ಅಪ್ಪಯ್ಯ, ಮನ್ಸಿಗೆ ಹಾಕೊಳ್ಬೇಡಿ. ಈಗ ಒಂದು ಕೆಲಸ ಮಾಡಬೇಕು, ದಯವಿಟ್ಟು ಅಲ್ಲಿ ಅಮ್ಮ ಕಾಯ್ತಾ ಇದ್ದಾಳೆ, ಒಂದು ಮುಸ್ಕ್ ಹಾಕೊಂಡು ಮನೆಗೆ ಹೋಗಿ. ಯಾರು ಗೊತ್ತಿದ್ದೆ ಅವ್ರ ಮತ್ತೆ ಕೊಲ್ಗಿಲ್ ಹೊಡೆದ ಕಷ್ಟ. ಹೌದು, ನಿಮ್ಗೆ ತಪ್ಪಿಲ್ಲ. ಅದು ಹೋಗಿ ತಲೆ ಬಿಸಿ ಯಾಕೆ ಮಾಡ್ಕೊಂಡಿದ್ವಿ? ಎಲ್ಲ ಹೋಯ್ತು ಮಗ. ಎಂತ ಅಪ್ಪಯ್ಯ? ಏನು ನಿನಗಾಗಿ ಒಂದಿಷ್ಟು ಸಂಪತ್ತು ಅಂತಿದ್ದಿತ್ತು, ಎಲ್ಲ ಇವಳು. ಏನ್ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಆಸ್ತಿ ಯಾದಪ್ಪಯ್ಯ? ಯಾರ ಆಸ್ತಿ? ನಾನು ಮಾಡಿಟ್ಟದ್ದು ಅಲ್ಲ, ಮತ್ತೆ ಅಪ್ಪನಿಗೆ ಮಗನೇ ಆಸ್ತಿ. ಮಗನಿಗೆ ಮತ್ತೆ ಆಸ್ತಿ ಏನು ಅಂತ ನಾನು ಹೋಗ್ತೆ. ನಿಮ್ಗೆ ತಲೆ ಬಿಸಿ ಬೇಡ, ನೀವು ಹೋಗ್ತೀರಿ. ದಯವಿಟ್ಟು ನಂಗೊಂದು ಅವಕಾಶ ಮಾಡ್ಕೊಡ್ಬೇಕು. ಇವಳು ವಿಚಾರಣೆ ಮಾಡ್ಲಿಕ್ಕೆ ನಿಮ್ಮ ದಂಡ ನಂಗೆ ಕೊಡ್ಬೇಕು. ಇದಕ್ಕೆಂದ್ರೆ ಇದು ನಿಮ್ದು, ನಂಗೆ ಅಧಿಕಾರ ಇಲ್ಲ. ಆದ್ರೆ ನಿಮ್ಮ ಒಪ್ಪಿಗೆ ಮೇಲೆ ಅವಳು ವಿಚಾರ. ಮತ್ತೆ ಒಪ್ಪಿಗೆ ಕೊಡ್ತೇನೆ. ಬಾ ಮುಂದೆ ಬಾ. ಇನ್ನು ಸುಟ್ಟು ಒಯ್ಯಾರ ಬೇಡ. ಇಲ್ಲ ತಲೆ ಹಾಳು ಮಾಡ್ಕೊಳ್ಳುವುದು ಯಾವುದೂ ಇಲ್ಲ. ಏನೋ ಮಾಡಿ ಮಾನಿ ಅಂದ್ರೆ ಓಳು ಮುರಿದು ಬಿಡುವೆ. ಮಾನಿ ಅಂದ್ರೆ ಮುಂದೆ ಬಾ. ಏನೇ ನನ್ನ ಅಪ್ಪನ ತಲೆ ಹಾಳು ಮಾಡ್ದೀಯಾ? ನಾನೇನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ವಾ? ದೂರ ಯಾತಕ್ಕೆ ನಿಂದೆ ಬಾಮೋಣನ, ದೂರ ಯಾತಕ್ಕೆ ನಿಂದೆ ಬಾಮೋಣನ, ಮಾರ ಗಂಭೀರ ಮನೋವಿಹಾರ. ಏನ್ ಗೊತ್ತಿಲ್ಲ ಅಂತ ಮಾಡಿದ್ಯಾ? ನಿನ್ನ ಕೊಕ್ಕೆ ಕೈ ಕಾಲು ಹಿಡ್ಕೊಂಡು ಇಡೀ ಮನೆ ತುಂಬ ಓಡಾಡಿದ್ ನಾನು ನೋಡಿದ್ದೆ. ನಮ್ಮನೆ ನಾನು ಓಡಾಡಿದ್ದೆ. ನಮ್ಮ ಅಪ್ಪನ ತಲೆ ಹಾಳು ಮಾಡಿದ್ದೆ ನೀನು. ಹೌದೇನೆ? ಏನು? ಒಂದು ದೈವಸ್ವ ಅಪಹಾರ ಮಾಡಿದರೆ ಜನ್ಮ ಜನ್ಮಾಂತರದಲ್ಲೂ ಅವನ ಕುಟುಂಬ ಉದ್ಧಾರ ಆಗುವುದಿಲ್ಲ. ಯಾರ ಹಣ ತಿನ್ನುವುದಕ್ಕಾದ್ರೂ ವಿಚಾರ ಮಾಡಬೇಕು. ಬ್ರಾಹ್ಮಣರದ್ದು ದೈವಸ್ವ ಒಳ್ಳೇದಲ್ಲ. ದೇವ್ರು ಕೊರಳಲ್ಲಿದ್ದದ್ದು ಆಗ್ತದೆ ಅಲ್ಲ ನಿಮ್ಗೆ? ಅಲ್ಲ, ನಾನು ಅವರಲ್ಲಿ ಹೇಳಿದೆ, ತಂದು ಕೊಟ್ರು, ನನ್ನದೇನು ತಪ್ಪುಂಟು ಅಲ್ಲ? ತೆಗಿಯೋದು ಅಲ್ಲ, ನನ್ ತೆಗಿ ಕೊನೆಲೆ. ಗೌಡ್ರೆ, ಗುಂಡೆಲ್ಲ ಲೆಕ್ಕ ಮಾಡ್ಕಲಿ. ಮತ್ತೆ ಅದರಲ್ಲೂ ಎರಡು ತೆಗ್ದಿಲ್ಲ ಅವರು. ಇನ್ನಂತದ್ದೆಲ್ಲ ತಗೊಂಡಿದೆ ಅಪ್ಪನ. ಸರಿ ಇದೆ ಮಾಡಿ ಬಿಟ್ರೆ ಏನಿಲ್ಲ. ಉಂಗಿದ ತೆಗಿ. ಅಪ್ಪಂದು ಸರಿ ಆಗ್ತದೆ ಅಂದೆಲ್ಲ ಅವತ್ತ ಬೈಲಿಕ್ಕೆ ಬರುದಿಲ್ಲ. ಹೋಯ್ ಚೂರಿ ಕುಡಿ. ನೋಡ, ಅವರು ನಿನ್ನ ಬಗ್ಗೆ ಎಷ್ಟು ಒಳ್ಳೆ ಭಾವನೆ ಇಟ್ಟಿದ್ರು. ಹಂಗಲ್ದೆ ಆತಿ ಅಂತ ಮಾಡ್ಕೊಂಡಿದೆ ಅಲ್ಲ. ಚೂರಿ ಗೊತ್ತದ ನೋಡು, ಬೆರಳೆ ಬಂತ. ತಗಲಿ. ಅಷ್ಟೇ ಅಲ್ಲ ರಾಣಿ, ನಮ್ಮ ಅಪ್ಪ ಇಂದು ಆಸ್ತಿ ಮನೆಯೆಲ್ಲ ಒಂದೊಂದೇ ಒಳಗಾಕ್ಸ್ಕೊಂಡಿದ್ದೆ ಅಂತೆ ನೀನು. ಎಲ್ಲ ನನ್ನ ಹೆಸರು ಉಂಟು. ಏನೇನು ಒಳಗಾಕೊಂಡಿದೆ ಒಂದೊಂದೇ ಹೊರಗಾಕ್ಬೇಕು. ಇವತ್ತು ಗದ್ದೆ ಎಲ್ಲ ಬಿಡ್ಬೇಕು. ಬಿಟ್ಟೆ. ಅಷ್ಟೇ ಅಲ್ಲ, ನಾವೇನು ಕೊಡ್ಲಿಲ್ಲ ಅಂತ ಆಗುದು ಬೇಡ. ನಮ್ಮನೆ ಬಗ್ಗಿನ ಈ ಮಲ್ಗು ಗೋಣಿ ನಿಮ್ಮಲ್ಲಿ ಉಂಟಲ್ಲ, ಅದು ನಿನಗೆ. ರಾಣಿ, ಒಂದು ಮಾತು ಹೇಳ್ತೇನೆ. ಏನು? ಇನ್ನೂ ಇದೇ ಮಾಡ್ಕೊಂಡು ಹೋಗ್ಬೇಡ. ಇದೇ ಮಾಡ್ಕೊಂಡು ಹೋದ್ರೆ ಜೀವನ ಹಾಳಾಗ್ತದೆ. ಮತ್ತೆ ನಮ್ಮ ಗೌಡ್ರಿದ್ರಲ್ಲ, ಅಂತವ್ರ ಮದುವೆ ಹಾಕೊಂಡು ಒಳ್ಳೆ ರೀತಿಯಲ್ಲಿ ಏನ್ ಮಾಡಿ ಬಿಟ್ರೆ ನೀವೆಲ್ಲ ಮಾಡದ ನಿಮ್ಮಂತವ್ರು ಒಳ್ಳೆ ಮದುವೆ ಆಗು. ಮತ್ತೆ ಜಾಗ್ರತೆ ಮಾಡು. ಯಾವ ಕಾರಣಕ್ಕಿಂತ ಬೇಡ ಗೌಡ್ರೆ. ಇದೊಂದು ಜಾತಿ ಹಾಳ್ಬಾವಿ ಇದ್ದಾಗೆ. ಎಳೆ ಮಕ್ಕಳು ಅಂತಿಲ್ಲ, ಹಳಿಯವರು ಅಂತಿಲ್ಲ, ಎಲ್ಲ ಬಂದ್ ಬೀಳ್ತರು. ಇದೊಂದು ಮುಚ್ಚು ವ್ಯವಸ್ಥೆ ನೀವು ಮಾಡ್ಬೇಕು. ನಾನು ಮಾಡ್ತೀನಿ, ತಗೊಳ್ಳಿ, ವಿಚಾರ ಮಾಡಿ. ರಾಣಿ ಭಟ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಯೋ? ಸರಿ, ಇನ್ನು ದುರಾಸೆಯನ್ನು ಬಿಟ್ಟು ಸರಿಯಾದ ವ್ಯವಸ್ಥೆಯಲ್ಲಿ ಬದುಕ್ತೆ. ಅವನೇನಾದ್ರೂ ಒಳ್ಳೆಯವಳಾಗಿ ಬದುಕುವ ಪ್ರಯತ್ನ ಮಾಡು. ಏನೂ ಇಲ್ಲ ಎನ್ನುವುದಾಗಿ ಭಾವಿಸಬೇಡ. ಏನು ಮುಸ್ಸಂಜೆ ಹೊತ್ತಿನಲ್ಲಿ ನಮ್ಮ ಪಟ್ಟಿ ತಾವ ಬಾ ನೀನು. ಆ ಗೌಡ್ತಿ ಅಮ್ಮನು ನಮ್ಮ ಅಮ್ಮಿದ್ದಾಗೆ. ಅವ್ರಿಗೆ ಅನ್ಯಾಯ ಆಗಬಾರ್ದು ಗೌಡ್ರೆ. ಏನ್ ಅನ್ಯಾಯ ಆಯ್ತು ಅಂತ ಮಾಡುವ? ನಮ್ಮನೆ ಪ್ರಕರಣ ಸಾಕು.
ಇನ್ನು ನಿಮ್ಮನೇಲಿ ಮತ್ತೆ ಒಂದೊಂದೇ ಕಳುವಾಗುವುದು ಆ ಪ್ರಕರಣ ಬೇಡ. ಹಾಗಲ್ಲ ಮಾಣಿ ಭಟ್ರೆ, ಹಾ. ಮುಚ್ಚಂಜೆ ಹೊತ್ತಲ್ಲಿ ನಮ್ಮನೆ ಹೊಟ್ಟಿತಾವ್ ಬಾ ಅಂತ ಹೇಳಿದ್ ಯಾಕೆ ಗೊತ್ತಾ? ಕೊಟ್ಟಿಗೆಗೆ ಯಾಕೆ? ಸೆಗಣಿ ಗೊಬ್ಬರ ಏನಾದ್ರು ತೆಕ್ಕೊಂಡು ಅಲ್ಲೇ ಬದುಕೊಂಡಿರ್ಲಿ ಅಂತ, ಅಂದ್ರೆ ಹೊಟ್ಟೆಗೆ. ಗೊತ್ತಾಯ್ತಲ್ಲ? ಗೊತ್ತಾಯ್ತು ಗೊತ್ತಾಯ್ತು. ಹಾ, ಹೋಗುವಾಗಿದ್ರೆ ಆ ದಿನ ಹೊಡಿತಾ ಇದ್ದಾರೆ. ಮೃತ್ಯುಂಜಯನೇ, ರುದ್ರನೇ, ನೀಲಕಂಠನೇ, ಶಂಭುವೆ, ಮೃತ್ಯುಂಜಯನೇ, ಸರ್ವೇಶ್ವರನೇ, ಮಹಾದೇವನೇ, ಅಮೃತೇಶನೇ, ಏನು ಸ್ವಾಮಿ ನಿನ್ನ ಲೀಲೆ ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಹೌದು, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುವಂತಹ ಶಂಭುವಾಗಿ, ಆರ್ತರ ಅಳಲು ನಿವಾರಿಸುವಂತಹ ರುದ್ರನಾಗಿ ನೀನು ಎಲ್ಲರನ್ನೂ ಅನುಗ್ರಹಿಸ್ತಾ ಇದ್ದಿ ಎನ್ನುವುದಕ್ಕೆ ಎರಡು ಮಾತಿಲ್ಲ ಸ್ವಾಮಿ. ಅದಕ್ಕೆ ಸಾಕ್ಷಿ ನಾನೇ ಇದ್ದೇನೆ. ಕೇವಲ ಬೇಡರ ದಿಣ್ಣನಾದಂತಹ ನಾನು ಸರವನ್ನು ಕದ್ದಿದ್ದೇನೆ ಎನ್ನುವ ಹಾಗೆ ಅಪವಾದವನ್ನು, ಆರೋಪವನ್ನು ಹೊರಿಸಿ ನನ್ನನ್ನು ಭಟರಿಂದ ಬಂಧಿಸುವ ಹೊಡೆಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದರೆ ದೇವರ ಅನುಗ್ರಹದ ನನಗೇನೂ ಆಗಲಿಲ್ಲ. ಅವರು ಕೊಟ್ಟಂತ ಪೆಟ್ಟಿನಿಂದ ಯಾವ ನೋವನ್ನು ಅನುಭವಿಸುವ ಹಾಗಾಗಲಿಲ್ಲ. ಮಾತ್ರ ಅಲ್ಲ, ನನ್ನ ಬಂಧಿಸಿದಂತ ಹಗ್ಗಕ್ಕೆ ಬೆಂಕಿ ಬಿದ್ದು ಅದೆಲ್ಲವೂ ಸುಟ್ಟು ಬೂದಿಯಾಗಿ ಹೋಯಿತು. ನನಗೆ ಎಲ್ಲಿರಿತು ಬೆಂಕಿ ತಗಲಿಲ್ಲ. ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ, ನಾನು ಅನವರತು ಆರಾಧಿಸಿರುವಂತಹ ಶಿವನೇ ಹೌದು ಎಂಬ ಕಾರಣಕ್ಕಾಗಿ ಶಿವ ದೇವಾಲಯಕ್ಕೆ ಬಂದಿದ್ದೇನೆ. ಪರಮಾತ್ಮ ಕಂತುಹರ ಪದ ಧ್ಯಾನ ಮಾಗ್ರದೊಳಿಂತು ಧ್ಯಾನಿಸು ತೊಮ್ಮೆ ದಿಣ್ಣನು ನಿಂತು ನೋಡಿದ ನಯನ ಧಾರೆಯ ಜೋಡಿದವನು. ಪಾರ್ವತಿ ರಮಣ, ಕೈಲಾಸನಾಥ, ಉಮಾಮಹೇಶ್ವರ, ಇದೋ ನಿನ್ನ ಭಜಕನಾದಂತಹ ದಿನ ಬಂದಿದ್ದೇನೆ. ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಅನುಗ್ರಹಿಸಬೇಕು ಸ್ವಾಮಿ. ಅಯ್ಯಯ್ಯೋ, ಇದೇನು ನೋಡ್ತಾ ಇದ್ದೇನೆ ನಾನು? ನನ್ನ ದೇವರ ಕಣ್ಣಲ್ಲಿ ರಕ್ತ ಒಸರುತ್ತಾ ಇದೆ. ಛೇ, ಹಾಗಾಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ನೋಡ್ತಾ ಇದ್ದೇನಲ್ಲ, ರಕ್ತ ಕಣ್ಣೀರು ಇಲ್ಲ. ಬಡವನಾಗಿ ಬದುಕುವುದಕ್ಕೆ ಕಣ್ಣೀರು ಹರಿಸ್ತಾ ಇರುವಂತಹ ನನ್ನ ಬದುಕಿಗೆ ಭದ್ರತೆಯನ್ನು ಒದಗಿಸಿಕೊಟ್ಟಂತಹ ಈ ಶಿವನ ಕಣ್ಣಿನಲ್ಲಿ ರಕ್ತ ಕಣ್ಣೀರು ಹರಿಯುತ್ತದೆ ಅಂತಾದ್ರೆ, ಭಜಕನಾದಂತಹ ನಾನು, ಭಕ್ತನಾದಂತಹ ನಾನು ನೋಡಿ ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯೇ? ಇಲ್ಲ, ಈ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಭಗವಂತ ನನಗೆ ಎರಡು ಕಣ್ಣನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಆ ಪರಮೇಶ್ವರನಿಗೆ ನನ್ನ ಕುರಿತಾಗಿ ಅನುಗ್ರಹ ತೋರಬೇಕು ಎನ್ನುವ ಹಾಗೆ ಈ ಮೊದಲೇ ಸಂಕಲ್ಪವನ್ನು ತೋರಿದ್ದಾನೆ ಆತ. ಇನ್ನೂ ಸಹ ನನ್ನ ಜೀವನ ಸಾರ್ಥಕ ಆಗಬೇಕು ಅಂತ ಆದ್ರೆ ಅವನಿಗೆ ಎರಡು ಕಣ್ಣು ಕಾಣಬೇಕೋ ಬೇಡವೋ? ಆದ್ದರಿಂದ ನನ್ನ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣು ಹೋದ್ರೆ ತಪ್ಪೇನು, ತಡೆ ಮಾಡುವುದಲ್ಲ. ಇದು ಬಾಣ ಉಂಟಲ್ಲ, ಈ ಬಾಣದಿಂದ ಒಂದು ಕಣ್ಣನ್ನು ತೆಗೆಯುತ್ತೇನೆ. ಸಮಾಧಾನ ಆಯಿತು. ನನ್ನ ಬದುಕಿಗೆ ಬೆಳಕನ್ನು ನೀಡಿದಂತಹ ಪರಮಾತ್ಮನಿಗೆ ಒಂದು ಕಣ್ಣನ್ನು ಅರ್ಪಿಸಿದನಲ್ಲ, ನನ್ನ ಕಣ್ಣು ಸಾರ್ಥಕವಾಯಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅಯ್ಯೋ, ಇದೇನನ್ನು ಕಾಡ್ತಾ ಇದ್ದೇನೆ ನಾನು? ಶಿವನ ಮತ್ತೊಂದು ಕಣ್ಣಲ್ಲಿ ರಕ್ತ ಒಸರುತ್ತಾ ಇದೆ. ಅಯ್ಯೋ ದೇವರೇ, ಈ ನನ್ನ ಬದುಕಿಗೆ ಬೆಳಕನ್ನು ನೀಡಿದಂತಹ ಪರಮಾತ್ಮನ ಕಣ್ಣಲ್ಲಿ ಈ ರೀತಿ ರಕ್ತ ಒಸರುತ್ತಾ ಇದ್ರೆ ಭಕ್ತನಾದಂತಹ ನಾನು ಅದನ್ನು ನೋಡಿ ಸಹಿಸಿಕೊಳ್ಳುವುದು ಸರಿಯೇ? ಇಲ್ಲ ಇಲ್ಲ ಇಲ್ಲ, ನನ್ನ ಬದುಕನ್ನು ಭದ್ರಗೊಳಿಸಿದಂತಹ ಪರಮಾತ್ಮ ಯಾವ ಕಾಲಕ್ಕೂ ಕಣ್ಣೀರನ್ನು ಹರಿಸಬಾರದು, ರಕ್ತ ಕಣ್ಣೀರು ಅವನ ಕಣ್ಣಿನಿಂದ ಒಸರಬಾರದು. ಆದ್ದರಿಂದ ನಾನು ಕಳೆದು ಹೋದರೂ ಬೇಸರ ಇಲ್ಲ. ನನ್ನ ಇನ್ನೊಂದು ಕಣ್ಣುಂಟಲ್ಲ, ಆ ಇನ್ನೊಂದು ಕಣ್ಣನ್ನು ಶಿವನಿಗೆ ಅರ್ಪಿಸ್ತೇನೆ. ಶಿವನಿಗೆ ಅರ್ಪಿಸುವುದು ಹೌದು, ಆದರೆ ಒಂದು ಕಣ್ಣು ಈಗಲೇ ಕಾಣುತ್ತಾ ಇಲ್ಲ. ಮತ್ತೊಂದು ಕಣ್ಣು ತೆಗೆದರೆ ಆ ದೇವರ ಕಣ್ಣಿಗೆ ಅಂಟಿಸುವುದು ಹೇಗೆ? ಇಲ್ಲ, ಇದೇ ಮಾರ್ಗ. ಇದು ನನ್ನ ಕಾಲ ಹೆಬ್ಬರಿನಿಂದ ಅವನ ಕಣ್ಣಿನ ಹತ್ತಿರ ಗುರುತಿಗಾಗಿ ಇರಿಸಿಕೊಂಡು ಆಮೇಲೆ ನನ್ನ ಬಲಗಣ್ಣನ್ನು ತೆಗೆಯುತ್ತೇನೆ, ಬಲಗಣ್ಣನ್ನು ತೆಗೆಯುತ್ತೇನೆ.
ನಿಶ್ಚಲವಾದಂತಹ ಅನನ್ಯ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಇತ್ತ ಕಡೆ ನೋಡು ದಿಣ್ಣ, ಇತ್ತ ಕಡೆ ನೋಡು. ಭಗವಂತ ಭಗವಂತ ಯಾರು? ಶಿವನೇ? ಹೌದು. ದಯದೋರಿದೆಯಾ ತಂದೆ? ಹೌದು. ನನ್ನ ಭಕ್ತಿಗೆ ಮೆಚ್ಚಿ ಒಲಿದೆಯಾ ಸ್ವಾಮಿ? ಹೌದು. ಇತ್ತ ಕಡೆ ನೋಡು ನೋಡು ಎನ್ನುವ ಹಾಗೆ ದೇವರೇ ನೀನು ಹೇಳ್ತಾ ಇದ್ದಿ. ಆದ್ರೆ ನೋಡುವುದಕ್ಕೆ ನನಗೆ ಕಣ್ಣು ಬೇಕೋ ಬೇಡವೋ? ಆ ಕುರಿತಾಗಿ ಇತ್ತಿಗೆ ನಿನ್ನಯ ಕಣ್ಣ, ಇತ್ತಿಗೆ ನಿನ್ನಯ ಕಣ್ಣ, ಸದ್ಭಕ್ತನೆ ಕೇಳೈದಿಂದ, ಸದ್ಭಕ್ತನೆ ಕೇಳೈದಿಂದ. ಭಕ್ತಿಲಿ ಕರೆವರು ದಿಣ್ಣನೆ ಮುದಕ್ಕೆ ಉತ್ತಮ ನಾಮ ಕಣ್ಣಪ್ಪನೆಂದೆನುತ. ಭಕ್ತ ದಿಣ್ಣ, ನೇತ್ರವನ್ನ ಕಳೆದುಕೊಂಡಿದ್ದೇನೆ ಎಂಬ ಹಾಗೆ ನೀ ಚಿಂತೆಗೊಳಗಾಗುವುದು ಬೇಡ. ನನಗರ್ಪಿಸಿದಂತ ನಿನ್ನ 2 ನೇತ್ರವನ್ನ ಕರುಣಿಸ್ತಾ ಇದ್ದೇನೆ. ಇತ್ತ ಕಡೆ ನೋಡು ಮಗು, ಇತ್ತ ಕಡೆ ನೋಡು. ನಿನ್ನನ್ನು ನೋಡುವಂತಹ ಭಾಗ್ಯ ಈ ಪಾಮರನಾದಂತಹ ದಿಣ್ಣನ ಬದುಕಿಗೆ ಒದಗಿ ಬಂತಲ್ಲ ಸ್ವಾಮಿ. ಧನ್ಯನಾದೆ ತಂದೆ, ಧನ್ಯನಾದೆ. ಏನಿ ನಿನ್ನ ಲೀಲೆ ಅಂತ ನನಗೆ ಅರ್ಥ ಆಗ್ಲಿಲ್ಲ ಸ್ವಾಮಿ. ಭಕ್ತ, ಈ ಕುರಿತಾಗಿ ನೀ ಚಿಂತಿಸುವುದು ಬೇಡವೇ ಬೇಡ. ನಿನಗೆ ಈ ರೀತಿಯಾಗುವುದಕ್ಕೂ ಬಲವಾದಂತಹ ಕಾರಣ ಉಂಟು. ಏನು ನೀ ಬೇಡರ ದಿಣ್ಣನಾಗಿ ಈ ಭೂಮಿಯಲ್ಲಿ ಜನಿಸುವುದಕ್ಕೆ ಕಾರಣ ಹಲವಾರು ಇದೆ. ಹಿಂದೊಂದು ಸಂದರ್ಭದಲ್ಲಿ ನೀ ಗಂಧರ್ವನಾಗಿದ್ದವ. ಕುಬೇರನ ಆಸ್ಥಾನದಲ್ಲಿ ಕುಬೇರನ ಮಂತ್ರಿಯಾಗಿರುವಂತಹ ಮಣಿಮಂತನೆಂಬ ಹೆಸರಿನಿಂದ ಆ ಗಂಧರ್ವ ಲೋಕದಲ್ಲಿ ನೀ ಇದ್ದವ. ಮಣಿಮಂತನ ಎನ್ನುವಂತಹ ಗಂಧರ್ವ. ಕೇವಲ ಅಷ್ಟು ಮಾತ್ರ ಅಲ್ಲ, ನೀನೊಬ್ಬನೆಯೂ ಅಲ್ಲ. ನಿನ್ನ ಪತ್ನಿಯಾಗಿರುವಂತಹ ಲೀಲೆಯು ಗಂಧರ್ವ ಲೋಕದಲ್ಲಿ ನಿನ್ನ ಪತ್ನಿ ಶರ್ಮಿಷ್ಠೆಯಾಗಿದ್ದವಳು. ಒಂದು ಸಂದರ್ಭಕ್ಕೆ ಮೃಗಬೇಟೆಯನ್ನಾಡಬೇಕೆಂಬ ಉದ್ದೇಶದಿಂದ ನೀವೀರುವರು ಕಾಂತಾರದತ್ತ ಸಾಗಿ ಹೋಗಿ ಮೃಗಬೇಟೆಯನ್ನಾಡಬೇಕು ಎಂಬ ಹಾಗೆ ಯೋಚಿಸುತ್ತಿರುವಂತಹ ಹೊತ್ತಿಗೆ ನಿನ್ನ ಪತ್ನಿಯಾಗಿರುವಂತಹ ಶರ್ಮಿಷ್ಠೆ ಮಂದಾರ ಸುಮವನ್ನ ಬಯಸಿದಳು. ನಿನ್ನ ಬಳಿಯಲ್ಲಿ ಆ ಸುಮವನ್ನ ಕೊಯ್ದು ಕೊಡು ಎಂಬ ಹಾಗೆ ಬೇಡಿದಳು. ಆ ಕಾರಣಕ್ಕಾಗಿ ನೀ ಬಿಟ್ಟಂತಹ ಶರವೊಂದು ಕುಬೇರನಿಗೆ ಅತ್ಯಂತ ಪ್ರೀತಿಯಾಗಿರುವಂತಹ ಪಕ್ಷಿ ಆ ನವಿಲಿಗೆ ಹೋಗಿ ನಾಟಿತು. ವಿಲವಿಲನೆ ಒದ್ದಾಡುತ್ತಾ ಆ ನವಿಲು ಕುಬೇರನ ಪದತಳದಲ್ಲಿ ಹೋಗಿ ತನ್ನ ಪ್ರಾಣವನ್ನ ಕಳೆದುಕೊಂಡಿತು. ಆಮೇಲೆ ಇದನ್ನ ನೋಡಿ ಕುಪಿತಗೊಂಡಂತಹ ಕುಬೇರ ಶಾಪವನ್ನ ಕೊಡುವುದಕ್ಕೆ ಮುಂದಾದ. ಬೇಡ ವೃತ್ತಿಯನ್ನೇ ಅನುಸರಿಸುತ್ತಾ ಈ ನವಿಲಿಗೆ ಯಾರು ಬಾಣವನ್ನ ಬಿಟ್ಟಿದ್ದಾನೋ ಆತನು ಭೂಲೋಕದಲ್ಲಿ ಬೇಡನಾಗಿ ಹುಟ್ಟಲಿ ಎಂಬ ಹಾಗೆ ಆ ಶಾಪವನ್ನ ಕೇಳಿ ನೀನು ಒದ್ದಾಡಿದೆ ಮಗು. ಆ ಸಂದರ್ಭಕ್ಕೆ ನಿನ್ನ ಮೇಲೆ ಅನುಕಂಪವನ್ನ ದಯೆಯನ್ನ ತೋರಿಸಿ ಆ ಕುಬೇರನೇ ಒಂದು ಮಾತನ್ನ ಆಡಿದ್ದ. ನಿನಗೆ ಶಾಪ ವಿಮೋಚನೆ ಆಗಬೇಕು ಅಂತಾದ್ರೆ ನಿನಗೆ ಶಿವದರ್ಶನ ಆಗಬೇಕು. ಶಿವದರ್ಶನ ನಿನಗೆ ಯಾವಾಗ ಆಗುತ್ತದೋ ಆವಾಗ ನಿನಗೆ ಶಾಪ ವಿಮೋಚನೆ ಎಂಬ ಹಾಗೆ. ಆ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಅನನ್ಯವಾದಂತಹ ಭಕ್ತಿಯಿಂದ ಏಕೋದಡ ಚಿತ್ತನಾಗಿ ನೀನು ನನ್ನನ್ನೇ ಭಕ್ತಿಯಿಂದ ಭಜಿಸುತ್ತಲಿರುವ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದು ನಿನಗೆ ದರ್ಶನವನ್ನು ನೀಡಿದ್ದೇನೆ ಮಗು. ಸ್ವಾಮಿ, ಗಂಧರ್ವನಾದಂತಹ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೋ ಎನ್ನುವ ಹಾಗೆ ಶಿಕ್ಷೆಯ ರೂಪವಾಗಿ ಬೇಡರ ಕುಲದಲ್ಲಿ ಹುಟ್ಟಬೇಕಂತ ಅನಿವಾರ್ಯತೆ ಒದಗಿ ಬಂತು. ಒಬ್ಬ ಬೇಡರನಾದಂತಹ ನನಗೆ, ಒಬ್ಬ ಪಾಮರನಾದಂತಹ ನನಗೆ ಈ ಹೊತ್ತು ನಿನ್ನ ದಿವ್ಯ ಮೂರ್ತಿಯನ್ನು ಕಾಣುವಂತ ಯೋಗ ಭಾಗ್ಯ ನನಗೆ ಒದಗಿ ಬಂತಲ್ಲ. ಕಳೆದುಕೊಂಡಂತಹ ಕಣ್ಣನ್ನು ನನಗೆ ಅನುಗ್ರಹಿಸಿಯಲ್ಲ ತಂದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಯಾವ ವರ ಬೇಕು ಎಂಬ ಹಾಗೆ ನೀ ಕೇಳು ಮಗು, ನಾನು ನಿನಗೆ ದಯ ಮಾಡುತ್ತೇನೆ. ಸ್ವಾಮಿ, ಬದುಕಿನಲ್ಲಿ ನಿನ್ನನ್ನು ಕಂಡ ಬಳಿಕ ಬೇರೆ ಯಾವ ವರ ಬೇಕು ಅಂತ ಕೇಳಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗುತ್ತಾ ಇಲ್ಲ. ಆದ್ರೆ ನನ್ನ ಹೆಸರು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಇರುವ ಹಾಗೆ ಅನುಗ್ರಹಿಸಬೇಕು ಅಂತ ನಿನ್ನಲ್ಲಿ ಪ್ರಾರ್ಥನೆ. ಖಂಡಿತವಾಗಿ ಸ್ವಾಮಿ, ನಿನ್ನನ್ನು ಕಾಣುವಲ್ಲಿ ಕಾರಣರಾದವರು ಬೇರೆ ಯಾರು ಅಲ್ಲ, ನನ್ನ ಗುರುಗಳಾದಂತಹ ಕಾಶಿ ಮಾಡಿ. ದೇವರೇ, ಭಕ್ತ, ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ಅಂತ ಗಾದೆ ಮಾತನ್ನ ಹೇಳ್ತಾರೆ. ಹಾಗಂತ ನನ್ನ ಅಂಕು ಡೊಂಕುಗಳನ್ನು ನೋಡಿ ಅದೆಷ್ಟೋ ಜನ ವಿನೋದ ಮಾಡ್ತಾರೆ. ಪರಮೇಶ್ವರ, ಹೇಗೂ ನೀ ಬಂದಿದ್ದಿ, ಒಂದು ಪುಣ್ಯಾತ್ಮ ನೀನು ನನ್ನನ್ನು ಒಂದು ಸರಿ ಮಾಡಿ ಅನುಗ್ರಹ ಮಾಡಿ ಹೋಗ್ಬಿಡುತ್ತಂತೆ. ಭಕ್ತ, ಅರ್ಥ ಆಯ್ತು ನಿನ್ನ ಮನಸ್ಸಿನ ಉದ್ದೇಶ ಏನು ಎಂಬ ಹಾಗೆ. ನಿನ್ನನ್ನ ನಾ ಈ ಹೊತ್ತಲ್ಲ, ಆವತ್ತೇ ನಿನ್ನ ಭಕ್ತಿಗೆ ನಾ ಮೆಚ್ಚಿದವ. ಕಾರಣ ಏನು ಅಂತ ಕೇಳಿದ್ರೆ ನಿನ್ನದ್ದು ಕಪಟ ಭಕ್ತಿ ಅಲ್ಲ ಮಗು, ನೀನೊಬ್ಬ ಮುಗ್ಧನಿದ್ದಿ. ಆ ಕಾರಣಕ್ಕಾಗಿ ನೀ ಯೋಚಿಸುವುದು ಬೇಡ. ನಿನಗೆ ಏನು ಬೇಕೋ ಅದನ್ನ ನಾನು ಅನುಗ್ರಹಿಸ್ತೇನೆ. ಬೇಡರ ದಿನ
ಆ ಕುರಿತಾಗಿ ನೀ ಯೋಚನೆಯನ್ನು ಮಾಡುವುದು ಬೇಡ. ನಿನಗೆ ಯಾಕೆ ಹೀಗಾಯ್ತು ಎಂಬ ಹಾಗೆ ನಿನಗೆ ಈಗ ಅರ್ಥ ಆಗಿದೆ. ಹೌದು ಸ್ವಾಮಿ. ಹಾಗಂತ ನಿನಗೆ ನಾ ದಯ ಮಾಡುವುದು ಯಾವುದು ಗೊತ್ತಾ? ಹೌದು, ನನ್ನ ಪಾದದಿಂದಲೇ ನಿನ್ನ ಕಣ್ಣಿಗೆ. ಹೌದು, ನಿನ್ನ ಪಾದವೆಂಬುದು ರೂಪಾಂತರಗೊಂಡು ನನಗೆ ಅತ್ಯಂತ ಪ್ರೀತಿಯಾಗಿರುವಂತಹ ತುಂಬೆ ಹೂವಾಗಿ ನನ್ನ ಶಿರಸ್ಸಿನಲ್ಲಿ ಯಾವತ್ತೂ ರಾರಾಜಿಸಲಿ. ನಿನ್ನ ಕಣ್ಣಿಗೆ ತಾಗುವಾಗ ನನ್ನ ಪಾದವನ್ನು ಇಟ್ಟವ ನಾನು. ಆ ಪಾದವೇ ರೂಪಾಂತರದಿಂದ ಪ್ರೀತಿಯಾದಂತಹ ತುಂಬೆಯ ಹೂವಾಗಿ ರಾರಾಜಿಸುವುದಕ್ಕೆ ಅನುಗ್ರಹ ತೋರಿದೆ ತಂದೆ. ಧನ್ಯನಾದೆ, ಧನ್ಯನಾದೆ. ಬೇಡರದಿಣ್ಣ, ನಿನ್ನ ಭಕ್ತಿಗೆ ನಾ ಮೆಚ್ಚಿದವ. ಕಾರಣ ಏನು ಗೊತ್ತಾ? ಈ ಪ್ರಪಂಚದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವರಿಂದ ತನಗೇನು ಸಿಗುತ್ತದೆ, ದೇವರಿಂದ ತನಗೇನು ಲಾಭ ಎಂಬ ಹಾಗೆ ಯೋಚಿಸುತ್ತಾರೆ. ಆದ್ರೆ ನೀನು ಹಾಗಲ್ಲ ಮಗು. ದೇವರಿಗೆ ತಾನೇನು ಕೊಡಬೇಕು ಎಂಬ ಹಾಗೆ ಯೋಚನೆಯನ್ನ ಮಾಡಿದ್ದಿ. ನಿನ್ನ ನೇತ್ರವನ್ನೇ ನನಗೆ ಅರ್ಪಿಸುವ ಮೂಲಕವಾಗಿ ನಿನ್ನ ಭಕ್ತಿಯನ್ನ ಮೆರೆಸಿದ್ದಿ. ಆ ಕಾರಣಕ್ಕಾಗಿ ಈ ಹೊತ್ತಿನಿಂದ ನೀನು ಬೇಡರ ದಿಣ್ಣನಲ್ಲ, ಬೇಡರ ಕಣ್ಣಪ್ಪ, ಬೇಡರ ಕಣ್ಣಪ್ಪ, ಶಿವ ಮೆಚ್ಚಿದ ಕಣ್ಣಪ್ಪ ಎಂಬ ಹಾಗೆ ಗುರುದೇವ ಅಡ್ಡ ಬೀಳ್ತಾ ಇದ್ದೇನೆ. ಯಾಕಾಗಿ ಪುಣ್ಯಾತ್ಮ? ಯಾಕಂದ್ರೆ ಕೇವಲೊಬ್ಬ ಕಾಡ ಬೇಡನಾಗಿ ಕಾಲ ಕಳೆಯುತ್ತಾ ಇದ್ದವ ನಾನು. ಮಾಂಸವನ್ನೇ ಮೆಲ್ಲುತ್ತಾ ಪ್ರಾಣಿಯನ್ನ ಬೇಟೆಯಾಡುತ್ತಾ ಒಟ್ಟಾರೆ ಬದುಕನ್ನು ಸಾಗಿಸ್ತಾ ಇದ್ದವ. ನೀವಲ್ಲದೆ ಇದ್ರೆ ಶಿವನನ್ನು ಒಲಿಸಿಕೊಳ್ಳುವಂತಹ, ಶಿವನನ್ನು ಕಾಣುವಂತಹ ಯೋಗ ಭಾಗ್ಯ ನನಗೆ ಒದಗಿ ಬರ್ತಿತ್ತೆ. ಹೇಳಿ, ದೇವರಿದ್ದಾನೆ ಅನ್ನುವಂತ ಸಾಮಾನ್ಯ ಜ್ಞಾನ ನಿನ್ನ ತಲೆಯಲ್ಲಿ ಇರಲಿಲ್ಲ. ಹಾಗಂತ ವಿಚಾರ ಮಾಡಬೇಕಾದ್ದೇನು ಗೊತ್ತಾ? ಹುಟ್ಟಿನಿಂದ ಬ್ರಾಹ್ಮಣರಾದ್ರು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ನಮ್ಮಿಂದ ಆಗಲಿಲ್ಲ. ಬೇಡರ ದಿನ ನೀನು ಆಗಿರ್ಬಹುದು, ಸಾಮಾನ್ಯದವ ಅಂತ ಆಗಿರ್ಬಹುದು. ನಿನ್ನಿಂದ ಆ ಅನುಗ್ರಹ ನನಗಾಯ್ತು, ಶಿವನ ದರ್ಶನ ಆಯ್ತು. ನೀ ನನಗೆ ಕೈ ಮುಗುದಲ್ಲ, ನಾನೇನು ಸ್ವಾಮಿ. ಶಿವನ ದರ್ಶನ ಆದದ್ದು ಹೌದು. ನೀವು ದಾರಿಯನ್ನು ತೋರಿಸದೇ ಇದ್ರೆ, ಹೀಗೆ ಭಕ್ತಿಯನ್ನು ಪ್ರಕಟಿಸಬೇಕು, ಭಕ್ತಿಯಿಂದ ಪ್ರಾರ್ಥಿಸಬೇಕು ಅಂತ ಹೇಳದೇ ಇದ್ರೆ, ಮತ್ತೆ ನಾನು ಈ ಹೊತ್ತು ಬೇಡರ ಕಣ್ಣಪ್ಪನಾಗುವುದಕ್ಕೆ ಸಾಧ್ಯ ಇತ್ತೆ. ದಿನ ನಾನ್ ಹೆಚ್ಚು ಅಂತ ನೀನ್ ಕೈ ಮುಗಿಯುವುದು, ನೀನ್ ಹೆಚ್ಚು ಅಂತ ನಾನು ಕೈ ಮುಗಿಯುವುದು, ಎರಡೂ ಅರ್ಥ ಇಲ್ಲ. ಹಾಗಿದ್ರೆ ನಾವಿಬ್ಬರು ಹೆಚ್ಚಲ್ಲ. ನಮ್ಮಿಬ್ಬರಿಗೆ ಅನುಗ್ರಹ ಮಾಡಿದಂತ ಪರಮೇಶ್ವರೇ ಸರ್ವಶ್ರೇಷ್ಠ, ಅವನೇ ಹೆಚ್ಚು ಅಂತ ಇಬ್ರು ಸೇರಿ ಕೈ ಮುಕ್ಕೊಂಡು ನಮ್ಮ ಕಾರ್ಯ ನಾವು ಮಾಡೋಣ. ಬಾ ಬಾ.